ನಮ್ಮಿ ಮತ್ಸ್ಯ ನಗರ ಮನಸ್ಸಿಗೆ ಸಮಾಧಾನ ಆಗುತ್ತಾ ಇದೆ. ವಿರಾಟನಿಗೆ ಜಯವಾಗಲಿ ಶುಭವಾಗಲಿ ಎನ್ನುವ ಜಯಘೋಷವನ್ನು ಕೇಳಿದಂತ ಹೊತ್ತಿನಲ್ಲಿ ಅಂದ್ರೆ ನನ್ನ ಆಡಳಿತವನ್ನ ಪ್ರತಿಯೊಬ್ಬರು ಒಪ್ಪಿಕೊಂಡಿದ್ದಾರೆ. ಯಾಕೆ? ಪರಂಪರಾಗತವಾಗಿ ಬಂದ ಅಧಿಕಾರವೂ ಹೌದು, ಅನೇಕರು ಆಳಿ ಬಾಳಿ ಬೆಳಗಿದ ನಾಡು ಹೌದು. ಅವರಷ್ಟು ಎತ್ತರಕ್ಕೇರುವುದಕ್ಕಾಗದೆ ಹೋದ್ರು ಅವರು ಗಳಿಸಿದ ಕೀರ್ತಿಗೆ ಮಸಿ ಬಳಿಬಾರದು ಎನ್ನುವ ಉದ್ದೇಶ ಈ ವಿರಾಟನದ್ದು. ರಾಜಕೀಯ ಅಂತ ಹೇಳಿದ್ರಷ್ಟು ಸುಲಭವಲ್ಲ. ವ್ಯವಸ್ಥಿತವಾದ ಮಂತ್ರಿಮಂಡಲ, ವ್ಯವಸ್ಥಿತವಾದ ಸೇನಾಪಡೆ, ಅವರೆಲ್ಲ ಅವರ ಕಾರ್ಯದಲ್ಲಿ ನಿರತರಾಗಿ ನಿಷ್ಠರಿಂದ ಇದ್ರು ಅಂತಾದ್ರೆ ಅರಸನಾದವ ಬಹಳ ತಲೆ ಕೆಡಿಸಿಕೊಳ್ಳಬೇಕಾದದ್ದಿಲ್ಲ. ಹಾಗಾದ್ರೆ ಅವರು ಪ್ರಾಮಾಣಿಕರಾಗಿ ಇರಬೇಕು ಅಂತಾದ್ರೆ ಅವರನ್ನು ನಾವು ನೋಡಿಕೊಳ್ಳುವ ರೀತಿಯಲ್ಲುಂಟು. ನಮ್ಮ ಈ ವಿರಾಟ ನಗರದಲ್ಲಿ ಅವರೆಲ್ಲ ವ್ಯವಸ್ಥಿತವಾಗಿದ್ದಾರೆ. ಹಾಗಾಗಿ ಯಾವ ಭಯವೂ ನಮಗಿಲ್ಲ. ರಾಜಕೀಯವಾಗಿ ನೆಮ್ಮದಿಯನ್ನು ಕಂಡುಕೊಂಡಿದ್ದೇನೆ. ರಾಜಕೀಯ ಒಂದಿದ್ರೆ ಸಾಕಾಗ್ತದ? ಅದು ಬದುಕಾಗ್ತದ? ಕೌಟುಂಬಿಕ ವಿಭಾಗದಲ್ಲೂ ಮನಸ್ಸಿಗೆ ನೆಮ್ಮದಿ ಅನ್ನುವುದು ಬೇಕೇ ಬೇಕು. ಆ ವಿಭಾಗದಲ್ಲೂ ನೆಮ್ಮದಿಯನ್ನ ಕಂಡುಕೊಂಡವ, ದೈವಾನುಗ್ರಹ ನನ್ನ ಪಾಲಿಗೆ ಆಗಿದೆ ಎನ್ನುವುದಾಗಿ ಭಾವಿಸಿಕೊಂಡವ ನಾನಿದ್ದೇನೆ. ವೈರಿಗಳ ಆಕ್ರಮಣ ನಮ್ಮ ನಾಡಿನ ಮೇಲೆ ಆದದ್ದಿಲ್ಲ, ಆಗುತ್ತದೆ ಎನ್ನುವ ಭಯವೂ ನಮಗಿಲ್ಲ. ಯಾಕೆ? ಎಲ್ಲರೂ ಪ್ರಬಲರಾಗಿಯೇ ಇದ್ದಾರೆ. ಆ ವಿಭಾಗದಲ್ಲಿಯೂ ಸಂತೋಷ. ಕೌಟುಂಬಿಕ ವಿಭಾಗದಲ್ಲಿ ದೈವಾನುಗ್ರಹ ಆಗಿದೆ ಎನ್ನುವುದಕ್ಕೆ ಕಾರಣ ಏನು? ಯೋಗ್ಯ ಆಕೆಯನ್ನು ಕೈ ಹಿಡಿಯುವ ಮುಖೇನವಾಗಿ ಅನೇಕ ಮಕ್ಕಳನ್ನ ಪಡೆದವ. ಶಂಕ ಶ್ವೇತ ಎನ್ನುವುದಾಗಿ ಈರ್ವರು ಗಂಡು ಮಕ್ಕಳು ನಮ್ಮ ವಂಶವನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೆ, ಅಲ್ಲ ಈ ಮತ್ಸ್ಯ ನಗರವನ್ನು ಆಳುವುದಕ್ಕೆ ಸಮರ್ಥರವರು ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಅಲ್ಲಿಗೆ ಮುಗೀತೋ? ಮುಗಿಲಿಲ್ಲ ಸ್ವಾಮಿ. ಹಾಗೆ ಚಂದದಾಕೆ ಇನ್ನೊಬ್ಬಳನ್ನ ಕಂಡೇನ, ಸುಧಿಷ್ಣೆ ಎನ್ನುವ ಅರಸನಾದವ ಮದುವೆ ಆಗಬಹುದು. ಇಟ್ಟು ನಡೆಸುವ ಯೋಗ್ಯತೆ ಇದೆ ಅಂತಾದ್ರೆ ಆಗಬಹುದು, ಅಪರಾಧ ಏನಲ್ವಲ್ಲ. ಆ ನೆಲೆಯಲ್ಲಿ ಅವರನ್ನು ವಿಚಾರಿಸುವುದಕ್ಕೆ ಹೋದಾಗ ಮೂವರು ಅಣ್ಣಂದಿರಿದ್ದಾರೆ. ಸಮರ್ಥನಾದವ ಕೀಚಕ ಅವನನ್ನಲ್ಲಿ ಒಂದು ಮಾತು ಹೇಳಿದ್ದಾನೆ. ಸೇನಾಧಿಪತಿ ಪಟ್ಟವನ್ನು ನನಗೆ ಕಟ್ಟಿದ್ರಿ ಅಂತಾದ್ರೆ ನನ್ನ ತಂಗಿಯನ್ನು ನಿಮಗೆ ಮದುವೆ ಮಾಡಿಕೊಡ್ತೇನೆ ಎನ್ನುವುದಾಗಿ. ನನಗೂ ಸಂತೋಷ ಆಯ್ತು. ಅವನ ಬಲದ ಕುರಿತಾಗಿ ನಾನು ಕೇಳಿದವ, ಅಂದ್ರೆ ವೈರಿಗಳಿಗೆ ಸಿಂಹಸ್ವಪ್ನನಾಗಿದ್ದವ ಎನ್ನುವುದಾಗಿ. ಅಂತವನಿಗೆ ನಾನು ಒಂದು ಹೊಣೆಗಾರಿಕೆ ಕೊಟ್ಟೆ ಎಂತಾದ್ರೆ, ಒಂದು ನನಗೆ ಇವಳು ಸಿಗ್ತಾಳೆ, ಇನ್ನೊಂದು ಅವ ಸಿಗ್ತಾನೆ. ಆ ನೆಲೆಯಲ್ಲಿ ಆಕೆಯನ್ನ ಮದುವೆ ಆಗುವ ಮುಖೇನವಾಗಿ ಉತ್ತರ ಎನ್ನುವ ಹುಡುಗನನ್ನ ಪಡೆದವ ನಾನಿದ್ದೇನೆ. ದಾಂಪತ್ಯ ಜೀವನ ಚಂದದಿಂದಲೇ ಸಾಗುತ್ತಾ ಇದೆ. ಅದಕ್ಕೆ ನಾವು ಮಾಡಿದ ಪುಣ್ಯ ಅಂತಲೇ ಹೇಳ್ಬೇಕು, ಅಲ್ಲ ನಮ್ಮ ಪೂರ್ವಜರು ಮಾಡಿದ ಪುಣ್ಯ ಅಂತಲೇ ಭಾವಿಸಿದವ ನಾನು. ಹೇಳ ಮಾತೇ ಇದೆಯಲ್ಲ, ಜನ್ಮ ಜನ್ಮಾಂತರದ ಪುಣ್ಯದ ಫಲದಿಂದ ಮನುಷ್ಯ ಜನ್ಮ ಪ್ರಾಪ್ತಿ. ಅದರಲ್ಲೂ ಒಬ್ಬ ಕ್ಷತ್ರಿಯನಾಗಿ ಒಂದು ನಾಡಿನ ಹೊಣೆಗಾರಿಕೆಯನ್ನು ನಾನು ಹೊತ್ತಿದ್ದೇನೆ ಎಂಬಲ್ಲಿಗೆ ಎಲ್ಲಾ ವಿಭಾಗದ ಸಂತೃಪ್ತಿಯೂ ನಮಗಿದೆ. ಹಾಗೆಲ್ಲ ಯೋಚನೆ ಮಾಡುವುದಕ್ಕೂ ಹೋದ್ರೆ ನಿನ್ನೆ ದಿನ ಒಂದು ನಡೆದ ಘಟನೆ ಏನು ಗೊತ್ತಾ? ಏನನ್ನು ಕೇಳುತ್ತಾ ಮತ್ಸ್ಯನು ಏನನ್ನು ಕೇಳುತ್ತ ಮತ್ಸ್ಯನು ಏನನ್ನು ಕೇಳುತ್ತ ಮತ್ಸ್ಯನು ದಿಮ್ಮನೆ ಸಿಂಹಾಸನದಿಂದಲೇ ತಾನು
ರಕ್ಷಣೆ ಮಾಡುವುದು ಅವರ ಒಳಿತಿನ ಕುರಿತಾಗಿ ಆಲೋಚನೆ ಮಾಡಿದ್ರೆ ಸರಿ ಆಗ್ಲಿಕ್ಕಿಲ್ಲ. ಅನ್ಯ ನಾಡಿನವರಾಗಲಿ ಅಥವಾ ಬೇರೆ ಯಾರು ಕಷ್ಟ ಆಗಿದೆ ಅಂತಾದ್ರೆ ಅವರಿಗೆ ಸಹಾಯ ಮಾಡಬೇಕಾದ ನಮ್ಮ ಕರ್ತವ್ಯ. ಅದು ಮನುಷ್ಯನಾದ ಎಲ್ಲವನ್ನೂ ಹಾಗೆ. ಯಾರ ಕೈಯಲ್ಲಿ ಆಗುವುದಿಲ್ಲ ಅಥವಾ ಯಾರು ಹೆಳವನಿದ್ದಾನೋ ಅಂತವನಿಗೆ ಸಹಾಯ ಮಾಡಬೇಕಾದ್ದು. ಆ ವಿಭಾಗದಲ್ಲಿ ನನಗೆ ಸಂತೋಷ ಉಂಟು. ಏನು ಗೊತ್ತೋ, ಸಿಂಹಾಸನ ರೂಢನಾಗಿರುವಂತಹ ಹೊತ್ತಿನಲ್ಲಿ ಒಬ್ಬ ಬ್ರಾಹ್ಮಣ ಬಂದ. ಯಾರು ಏನು ಎನ್ನುವುದಾಗಿ ವಿಚಾರಿಸಿದಾಗ ಕಂಕ ಸನ್ಯಾಸಿ ನಾನು, ನನಗೊಂದು ಆಶ್ರಯ ಬೇಕು ಎನ್ನುವುದಾಗಿ. ನೋಡಿ, ಅವ ಬಂದ ಎಂಬಲ್ಲಿ ಹಾಗೆ ಬಿಡುವುದಕ್ಕಾಗುತ್ತದ? ಆ ವಿಪ್ರರನ್ನು ತಂದು ಕೂರಿಸಿ ಪೂಜಿಸುವ ಮುಖೇನವಾಗಿ ಅವನಲ್ಲಿ ವಿಚಾರಿಸಿದಾಗ ನನಗೊಂದು ಆಶ್ರಯವನ್ನು ಕೊಡಿ, ಯಾವುದಾದ್ರೂ ಒಂದು ಉದ್ಯೋಗ ಯಾವುದು ಅನ್ನೋದಕ್ಕಿಂತ ಅವ ಬ್ರಾಹ್ಮಣ ಹೌದೋ ಅಲ್ವೋ? ಕಂಕ ಸನ್ಯಾಸಿ ನಾನು ಆಗಿದ್ದೇನೆ, ಪೂಜೆ ಮಾಡ್ಕೊಂಡಿರ್ತೇನೆ ಎನ್ನುವುದಾಗಿ. ಅದಕ್ಕೊಂದು ಅವಶ್ಯ ಬೇಕಿತ್ತು ನಮಗೆ. ಆ ನೆಲೆಯಲ್ಲಿ ಅವನನ್ನ ಪೂಜೆಗಾಗಿ ನೇಮಿಸಿದೆ. ಮತ್ತೊಂದು ಗಳಿಗೆ ಅಲ್ಲಿ ಇನ್ನೊಬ್ಬ ಬಂದ. ತಾನು ಕಂಕ ಭಟ್ಟನಿದ್ದೇನೆ, ಹೊಲಲ ಭಟ್ಟ ಎನ್ನುವುದಾಗಿ ರುಚಿಕರವಾದಂತ ಅಡುಗೆ ಮಾಡುತ್ತೇನೆ, ಕಷ್ಟಪುಟ್ಟವಾದಂತ ಮೈಕಟ್ಟನ ಹೊಂದಿದವ ಬಂದ ಆಡಿದ ಮಾತಿಗೆ, ಸ್ವಾಮಿ ಈಗ ಪೂಜೆ ಮಾಡಬೇಕು ಅಂತಾದ್ರೆ ಯಾರನ್ನಾದ್ರೂ ಕರ್ಕೊಂಡು ಬರುವುದು ಬಹಳ ಕಷ್ಟ. ಅಡುಗೆ ಮಾಡುವಂತ ಅಡುಗೆಯವರಂತೂ ಸಿಗುವುದೇ ಇಲ್ಲ. ಆಮೇಲೆ ಅವರೇ ಬಂದು ತಾವು ಮಾಡ್ತೇವೆ, ನಮಗೊಂದು ಅವಕಾಶವನ್ನು ಕಲ್ಪಿಸಿ ಕೊಡಿ ಎನ್ನುವುದಾಗಿ ಕೇಳಿದಾಗ ಒಳ್ಳೇದಲ್ವ ಅದು? ಅವರಿಗೂ ಆಶ್ರಯವನ್ನು ಕೊಟ್ಟೆ ನಾನು. ಆಮೇಲೆ ಇನ್ನಿಬ್ಬರು ಬಂದರು. ಅವರಲ್ಲಿ ಕೇಳಿದೆ, ನೀವೇನು ಉದ್ಯೋಗ ಮಾಡ್ತೀರಿ? ಯಾಕೆಂತ ಕೇಳಿದ್ರೆ ಅನಾಥರಿಗೆ ಆಶ್ರಯ ತಾಣ ಇದು ಈ ಮತ್ಸ್ಯನಗರಿ ಅಂತಲೇ ಹೆಸರುಂಟು. ಒಬ್ಬನಿಗೆ ಹಯಶಾಲೆ, ಇನ್ನೊಬ್ಬನಿಗೆ ಗೋಶಾಲೆ. ಆ ಕಾರ್ಯದಲ್ಲಿ ನಾವು ಪಳಗಿದವರಿದ್ದೇವೆ, ಆ ಕಾರ್ಯವನ್ನು ನಾವು ಮಾಡ್ತೇವೆ ಎನ್ನುವುದಾಗಿ. ಯಾವ್ಯಾವುದ್ರ ಅನಿವಾರ್ಯತೆ ಬೀಳ್ತದೋ ಆ ಅನಿವಾರ್ಯತೆಗೆ ಒಬ್ಬೊಬ್ಬರು ಸಿಕ್ಕಿದ್ರು ಎನ್ನುವ ಸಂತೋಷ ನನಗೆ. ಅವರಿಗೆ ನೆಮ್ಮದಿ ಯಾವ ವಿಭಾಗದಲ್ಲಿ? ನಾವು ಅನಾಥರಲ್ಲ, ನಮಗೊಂದು ಆಶ್ರಯ ಸಿಕ್ಕಿದೆ ಎನ್ನುವ ಸಂತೋಷ ಪಟ್ಟು ಅವರವರ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಈ ಮಾತು ನಾನು ಹೇಳಿದ್ಯಾಕೆ ಗೊತ್ತಾ? ಮತ್ಸ್ಯನಗರದಲ್ಲಿ ನಮಗಷ್ಟೇ ಅಲ್ಲ, ಹೊರದೇಶದಿಂದ ಬಂದವರಿಗೂ ಕೂಡ ಆಶ್ರಯವನ್ನು ನಾವು ಕೊಡ್ತೇವೆ. ಅಂದ್ರೆ ಪ್ರತಿಯೊಬ್ಬರು ನೆಮ್ಮದಿಯಿಂದ ಬದುಕಬೇಕು. ಅಂದ್ರೆ ಮನುಷ್ಯ ಜನ್ಮ 3-4 ದಿನ ಅಂತ ಹೇಳಿದ್ರು ತಪ್ಪಲ್ವಲ್ಲ. ಆ ಬದುಕಿದಷ್ಟು ದಿನ ಸುಖಿಗಳಾಗಿ ಸಂತೋಷಿಗಳಾಗಿ ಬದುಕಬೇಕು ಎನ್ನುವ ಉದ್ದೇಶ. ಆ ನೆಲೆಯಲ್ಲಿ ದಿನನಿತ್ಯದ ಹಾಗೆ ಓಲಗ ಕೊಟ್ಟದ್ದಾಯಿತು, ಸಮಸ್ಯೆ ಪರಿಹರಿಸಿದ್ದು ಆಯಿತು. ನೋಡೋಣ, ವಿಸರ್ಜನಾ ಕಾಲ ಆಯಿತು. ಏನಾದರೂ ಸಮಸ್ಯೆ ಇದ್ರೆ ಬರ್ಬೋದಲ್ಲ, ಅಥವಾ ಇನ್ನೂ ಯಾರಾದರೂ ಬರುವವರು ಇರ್ಬೋದಲ್ಲ, ನಿರೀಕ್ಷೆ. ಇತ್ತಲೋ ಧರ್ಮಜಂ ಕಂಕನೆಂದಿರುತ್ತಿರೇ, ಇತ್ತಲೋ ಧರ್ಮಜಂ ಕಂಕನೆಂದಿರುತ್ತಿರೇ, ಮರುತ ಸುತನತ್ತಲಂ ಬಾಣಸಿನ ಭವನದೊಳು, ಮರುತ ಸುತನತ್ತಲಂ ಬಾಣಸಿನ ಭವನದೊಳುರ್ತಿಸಿದ, ಆಚೆಯೊಳ್ ಪಾರ್ಥ ಅರೆ ಎಣ್ಣಾಗಿ ಸಾರ್ಧ ನೃಪಾಲಯವನು, ಮತ್ತೆ ನಕುಲಂ ಹಯದ ಪೋಷಣೆಯೊಳಿರ್ದ, ಅವನೊತ್ತಿನನುಜಂ ಪಶು ಸಮೋರಕ್ಷಕನಾಗಿ, ಮತ್ತ ಗಜಗಮನ ಸೈರೇಂದ್ರಿ ವೇಷವನಾಂತೂ, ಮತ್ತ ಗಜಗಮನೆ ಸೈರೇಂದ್ರಿ ವೇಷವನಾನ್ ಐತಂದಳೇನ್ ಪೊಗಳುವೆನು, ಏನೆಂಬೆ ದೃಪದ ಜಯ ಬರವಾನೀಗ, ಏನೆಂಬೆ ದೃಪದ ಜಯ ಬರವನೀಗ, ದೃಪದ ಜಯ ಬರವನೀಗ,
ಮೀನಕೇತನ ನಾನೆಯಂದದಿ ಮಾನಿನಿ ಮಣಿ ಬಂದಳು ಮೀನಕೇತನ ನಾನೆಯಂದದಿ ಮಾನಿನಿ ಮಣಿ ಬಂದಳು ಈ ವಿರಾಟ ನಗರದ ಕಡೆಗಾಗಿ ನಾನು ಸಾಗಿ ಬರುತ್ತಾ ಇದ್ದೇನೆ. ನಾ ತಲೆ ತಗ್ಗಿಸಿಕೊಂಡು ಬರುತ್ತಾ ಇದ್ದರು ನನ್ನನ್ನು ನೋಡಿರುವಂತ ಆ ಕಡೆ ಈ ಕಡೆಯಲ್ಲಿ ಇದ್ದವರೆಲ್ಲ ಆಡುತ್ತಾ ಇದ್ದಾರಲ್ಲ, ಯಾರಿವಳು ಯಾರಿವಳು? ಮೀನಕೇತನ ಆನೆಯ ಹಾಗೆ ಬರುತ್ತಾ ಇದ್ದಾಳೆ. ಮನುಮತನ ಪಟ್ಟದ ಆನೆ ರತೀದೇವಿ ಇರಬೇಕು ಇವಳು ಎನ್ನುವ ಹಾಗೆ. ಅವರೆಲ್ಲರಿಗೂ ಮೇಲ್ನೋಟದ ನನ್ನ ಸೌಂದರ್ಯ ಕಾಣುತ್ತಿದೆಯೇ ಹೊರತು ನನ್ನ ಅಂತರಂಗದ ತುಮುಲಗಳು ಅವರು ಯಾರಿಗೂ ಅರ್ಥವಾಗುವುದಿಲ್ಲ. ಎಷ್ಟು ವಿಚಿತ್ರವಾಗಿದೆ ನಮ್ಮ ಬದುಕು ಎನ್ನುವಂಥದ್ದು. ಎಷ್ಟು ಸೌಭಾಗ್ಯದ ಸುತ್ತ ತುದಿಯಲ್ಲಿ ನಾವಿದ್ದೆವು. ಈ ಹೊತ್ತು ನಮ್ಮತನವನ್ನೇ ಮರೆಸಿಕೊಂಡು ನಾವು ಅಜ್ಞಾತವಾಗಿ ಕಳೆಯುವಂಥ ಒಂದು ಸ್ಥಿತಿ ಪ್ರಾಪ್ತವಾಗುತ್ತದೆಯಲ್ಲ. ಅದಕ್ಕೆ ಇರಬೇಕು ಬದುಕು ಅಂತ ಹೇಳಿದರೆ ಏಳು ಬೀಳುಗಳ ತಿರುವು. ಯಾವ ರೀತಿಯಲ್ಲಿ ಚಕ್ರವು ತಿರುಗುತ್ತಿರುವಾಗ ಮೇಲಿನ ಅರೆಗಳು ಬರಿದಾಗುತ್ತೆಯೋ, ಕೆಳಗಿನ ಅರೆಗಳು ತುಂಬುತ್ತವೋ ತಿರುಗುತ್ತಾ ಇರುತ್ತದೆಯೋ, ಬಡವ ಬಲ್ಲಿದನಾಗುತ್ತಾನೆಯೋ, ಕಾಲ ಪ್ರವಾಹದಲ್ಲಿ ದಾಟಿಕೊಂಡು ಹೋಗುತ್ತಿರುವಾಗ ಎಳೆಗರು ಎತ್ತಾಗಿ ಬದಲಾವಣೆಯನ್ನು ಹೊಂದುತ್ತದೆಯೋ, ಅದೇ ರೀತಿಯಲ್ಲಿ ಬಡವ ಬಲ್ಲಿದನಾಗುತ್ತಾನೆ, ಬಲ್ಲಿದ ಬಡವನಾಗುತ್ತಾನೆ. ಇಷ್ಟೇ ತಾನೇ ಬದುಕೆನ್ನುವಂಥದ್ದು. ಇಲ್ಲದೇ ಇದ್ದರೆ ದಿಕ್ಕು ದಿಕ್ಕುಗಳಿಗೆ ಹೋಗಿ ದಿಗ್ವಿಜಯವನ್ನು ಮಾಡುವುದರ ಮುಖೇನವಾಗಿ ಸಂಪತ್ತೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಎಲ್ಲ ರಾಜ ಮಹಾರಾಜರನ್ನು ಸಾಮಂತರನ್ನಾಗಿಸಿ ಚಕ್ರವರ್ತಿ ಅಂತ ಹೊಗಳಿಸಿಕೊಂಡವನು ನನ್ನರಸನಾದಂತಹ ಧರ್ಮರಾಜ. ರಾಜಸೂಯಾದ್ವರದ ಅವಭೃತ ಸ್ಥಾನದಲ್ಲಿ ನಾನೂ ಆತನ ಜೊತೆಗಿದ್ದೆ. ಸಾಮ್ರಾಟ ಸಾಮ್ರಾಜ್ಞರು ನಾವಾಗಿದ್ದೆವು. ಆದರೆ ಈ ಹೊತ್ತು ನಾವೇ ಮತ್ತೊಂದು ಕಡೆಗೆ ಆಶ್ರಿತರಾಗಿ ಹೋಗುವಂತ ಪರಿಸ್ಥಿತಿ ಬಂತಲ್ಲ. ಹೆತ್ತ ತಾಯಿಯನ್ನು ನಂಬಿದ ಬಂಧುಗಳನ್ನು ಬಿಟ್ಟು ವನವಾಸವನ್ನು ಕೈಗೊಳ್ಳುವಂತ ಒಂದು ಸ್ಥಿತಿ ಧರ್ಮರಾಜನಿಗೆ ಬಂದು ಹೋಯಿತು. ಹಾಗಾದ್ರೆ ಇದು ಕಾಲನ ಇಚ್ಛೆ ಇಲ್ಲದೆ ಇನ್ನೇನು ಅಂತ ಹೇಳಬೇಕು. ಆಕ್ಷೇಪಿಸುವರು ಆಕ್ಷೇಪಿಸಿ ಯಾರು? ಧರ್ಮರಾಜ ಜೂಜಾಡಿದ ಪರಿಣಾಮವಾಗಿ ಹೀಗಾಗಿ ಹೋಯಿತು ಎಂದು ತಿಳಿಯದೇ ಇದ್ದವನೇ ಧರ್ಮರಾಜ ಜೂಜಾಟವನ್ನು. ಹಾಗಾದರೆ ಧರ್ಮರಾಜನಂತಹ ವಿವೇಕಿಯಾದವನು, ಜ್ಞಾನಿಯಾದವನು ಯಾಕಾಗಿ ಜೂಜಾಡುವುದಕ್ಕೆ ಒಪ್ಪಿಕೊಂಡ? ಒಮ್ಮೊಮ್ಮೆ ಹಾಗೆ ವಿವೇಕಿಗಳ ಬದುಕಿನಲ್ಲಿಯೂ ಕಾಲವು ಆಟವಾಡಿ ಬಿಡುತ್ತದೆ. ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿರುವಂತಹ ರಾವಣನಾದರೂ ಪರಧಾರಾ ಅಪಹರಣ, ಪರದ್ರವ್ಯ ಅಪಹರಣ ದೋಷಕಾರವಾದುದು ಎನ್ನುವುದು ತಿಳಿದಿದ್ದರೂ ಸೀತಾಪಹರಣವನ್ನು ನಡೆಸಿದ್ದಿಲ್ವೇ? ಬಂಗಾರದ ಜಿಂಕೆ ಎನ್ನುವುದು ಪ್ರಪಂಚದಲ್ಲಿ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದು ತಿಳಿದಿದ್ದರೂ ರಘುರಾಮಚಂದ್ರ ಹೆಂಡತಿಯಾದ ಸೀತೆಯ ಆಸೆಯನ್ನು ಈಡೇರಿಸುವುದಕ್ಕೆ ಯಾಕಾಗಿ ಮುಂದಾಗಿ ಹೋದ? ವಿಧಿಯ ಆಟವಲ್ಲದೆ ಇನ್ನೇನು ಹೇಳಬೇಕು ಬದುಕಿನಲ್ಲಿ. ನಮ್ಮ ಬದುಕಾದದು ಅಷ್ಟೇ ತಾನೆ. ಅಂತೂ ತಮ್ಮಂದಿರನ್ನು ಹೆಂಡತಿಯನ್ನು ಕರೆದುಕೊಂಡಂತ ಧರ್ಮರಾಜ ವನವಾಸಕ್ಕೆ ಬಂದಿರುವುದೇನೋ ಸತ್ಯ. ಹೇಳಿಕೊಳ್ಳುವವರು ಹೇಳಿಕೊಂಡಾರು, ಪಾಂಡವರು ಕಾಡಿನಲ್ಲಿ ಕಷ್ಟ ಅನುಭವಿಸುತ್ತಾ ಇದ್ದಾರೆ ಎನ್ನುವ ಹಾಗೆ. ಇಲ್ಲವಲ್ಲ, ಋಷಿಮುನಿಗಳ ಅನುಗ್ರಹಕ್ಕೆ ಪಾತ್ರರಾಗುತ್ತಾ ಪ್ರಕೃತಿಯ ರಮಣೀಯವಾದಂಥ ವಾತಾವರಣದಲ್ಲಿ ಇರುತ್ತಾ ಅನೇಕ ಅಸ್ತ್ರ ಶಸ್ತ್ರಾದಿಗಳನ್ನು ಸಂಪಾದಿಸಿಕೊಳ್ಳುತ್ತಾ ಈ 12 ವರ್ಷಗಳನ್ನು ಹೆಚ್ಚು ಕಡಿಮೆ 12 ದಿನಗಳಂತೆ ನಾವು ಕಳೆದು ಬಿಟ್ಟಿದ್ದೇವೆ. ಇನ್ನುಳಿದಿರುವಂಥ ಈ 1 ವರ್ಷದ ಅಜ್ಞಾತವಾಸ ಎಲ್ಲಿ ಕಳೆಯುವುದು, ಹೇಗೆ ಕಳೆಯುವುದು ಎನ್ನುವಂಥ ಯೋಚನೆಯನ್ನು ಮಾಡಿ ವಿರಾಟ ನಗರವೇ ನಮಗೆಲ್ಲರಿಗೂ ಸೂಕ್ತವಾದುದು ಎನ್ನುವ ಹಾಗೆ ಭಾವಿಸಿ ಒಬ್ಬೊಬ್ಬರು ಒಂದೊಂದು ತೆರನಾದಂಥ ವೇಷವನ್ನು ಧರಿಸಿಕೊಂಡು ಅತ್ತ ಕಡೆಗೆ ಸಾಗಿ ಹೋದರು. ನೀನು ಯಾವ ರೀತಿಯಲ್ಲಿ ಕಾಲ ಕಳೆಯಿತು ಎಂದಾಗ ಸೈರೇಂದ್ರಿಯ ವೇಷವನ್ನಂತೂ ನಾನು ಅದೇ ವೃತ್ತಿಯನ್ನೂ ಮಾಡಿಕೊಂಡಿರುತ್ತೇನೆ ಎಂದೆ. ಆದರೆ ನನ್ನ ಮನಸ್ಸಿನಲ್ಲಿ ಬಂದಿರುವಂಥ ಜಿಜ್ಞಾಸೆ, ನನ್ನ ಅತ್ತೆಯಾದಂಥ ಕುಂತಿದೇವಿಯ ಪಾದ ಸೇವೆಯನ್ನು ಮಾಡಿಕೊಂಡು ನಾನು ಸಂತೃಪ್ತಿಯನ್ನು ಹೊಂದುತ್ತಿದ್ದೆ. ಅಂತ ಮಹಾಮಾತೆಯ ಸೇವೆಯನ್ನು ಮಾಡುವಾಗ ನನಗಾಗುತ್ತಿರುವಂಥ ಆನಂದ ಅಷ್ಟಿಷ್ಟಲ್ಲ. ಈಗ ನನಗಿಂತಲೂ ನಿಕೃಷ್ಟಳಾದಂಥ ಸುದೇಶ್ನೆಯ ಸೇವೆಯನ್ನು ಮಾಡಿಕೊಂಡು ನಾನು ಕಾಲವನ್ನು ಕಳೆಯಬೇಕಾಗಿದೆ. ನಾ ತಲೆಕೂದಲನ್ನು ಬಿಚ್ಚಿ ಹಾಕಿಕೊಂಡಿದ್ದರೂ ಮತ್ತೊಂದು ಹೆಣ್ಣು ಮಕ್ಕಳ ತಲೆಕೂದಲನ್ನು ಕಟ್ಟುವ ಸ್ಥಿತಿ ನನಗೆ ಬಂದೊದಗಿದೆ. ಧರ್ಮರಾಜನಲ್ಲಿ ಹೋಗಿ ಕೇಳಿದ್ದೆ ನಾನು, ಇದು ಯಾವ ರೀತಿ ಧರ್ಮವಾಗುತ್ತದೆ ಧರ್ಮರಾಜ? ಗಂಡನ ಸೇವೆಯನ್ನು ಮಾಡಿಕೊಂಡಿರಬೇಕಾದದ್ದು ಹೆಂಡತಿ ಆದವಳಿಗೆ ಕರ್ತವ್ಯ.
ಹೆಂಡತಿಯ ರಕ್ಷಣೆಯನ್ನು ಮಾಡಿಕೊಂಡಿರಬೇಕಾದುದು ಗಂಡನಾದವನಿಗೆ ಧರ್ಮ. ಆದರೆ ಅದನ್ನುಳಿದು ಪತಿಗಳು ಕಣ್ಣ ಮುಂದಿದ್ದರೂ ಪತಿ ಸೇವೆಯನ್ನು ಮಾಡುವಂತ ಭಾಗ್ಯ ನನಗಿಲ್ಲ. ಹೆಂಡತಿ ಹತ್ತಿರ ಬಿದ್ದರೂ ಇವಳು ನನ್ನ ಹೆಂಡತಿ ಎನ್ನುವ ಹಾಗೆ ರಕ್ಷಣೆಗೆ ನೀವು ಬರುವಂತೆಯೂ ಇಲ್ಲ. ಇಂಥ ಸ್ಥಿತಿ ಇದು ಯಾವ ಧರ್ಮವೆನ್ನುವ ಹಾಗೆ. ಆದರೆ ಧರ್ಮಜ್ಞನಾದಂತಹ ಧರ್ಮರಾಜ ಎಷ್ಟು ಸಮಾಧಾನದಲ್ಲಿ ಉತ್ತರವನ್ನು ಹೇಳಿದ್ದಾನೆ. ಒಮ್ಮೊಮ್ಮೆ ಹಾಗಾಗುತ್ತದೆ ಬದುಕಿನಲ್ಲಿ. ಎಲ್ಲ ಕಾಲಕ್ಕೆ ಎಲ್ಲ ಜನರು ಬಳಸುವಂಥದ್ದು, ಆಚರಿಸುವಂಥದ್ದು ಸಾಮಾನ್ಯ ಧರ್ಮವನ್ನು. ಕೆಲವು ಕಾಲಕ್ಕೆ ಕೆಲವು ಜನರು ಆಚರಿಸಬೇಕಾದುದು ವಿಶೇಷ ಧರ್ಮವನ್ನು. ನಾವು ವಿಶೇಷ ಧರ್ಮವನ್ನು ಆಚರಿಸುತ್ತಾ ಇರುವುದರಿಂದ ಇದು ಯಾವ ಕಾಲಕ್ಕೂ ಅಧರ್ಮವಾಗುವುದಿಲ್ಲ ಎಂದ. ಪಕ್ಕನೇ ಯೋಚನೆಯಾಯಿತು. ರಾಜಸೂಯಾದ್ವರವನ್ನು ಮಾಡಿ ಅವಭೃತ ಸ್ಥಾನಕ್ಕೆ ತಲೆ ಕೊಟ್ಟಿರುವಂತ ಧರ್ಮರಾಜ ಮತ್ತೊಬ್ಬರ ಕಾಲು ಮುಟ್ಟುವಂತಿಲ್ಲ. ಸಾಮ್ರಾಜ್ಞಿಯಾದಂಥ ನಾನು ಮತ್ತೊಬ್ಬರ ಪಾದ ಸೇವೆಯನ್ನು ಮಾಡುವಂತಿಲ್ಲ. ಅಂತಹ ನಾನು ಯಾರದ್ದೋ ಮನೆಯನ್ನು ಹೊಕ್ಕಿಕೊಂಡು ಹೇಗಿರಲಿ ಎನ್ನುವಂತ ಯೋಚನೆ ಮಾಡಿದಾಗಲೇ ಈ ವೃತ್ತಿ ಯೋಚನೆ ಬಂದಿರುವುದು. ಧರ್ಮರಾಜ ಕಂಕ ಸನ್ಯಾಸಿಯಾಗಿ ಹೋಗಿದ್ದಾನೆ, ಅರಮನೆಯ ಪುರೋಹಿತನಾಗಿ. ಹಾಗಾದರೆ ಒಬ್ಬ ಪುರೋಹಿತನಾದವನು, ಬ್ರಾಹ್ಮಣನಾದವನು ಯಜಮಾನನ ಕಾಲಿ ಹಿಡಿಯುವ ಕ್ರಮ ಇಲ್ಲವಲ್ಲ, ಯಜಮಾನನೇ ಪುರೋಹಿತನ ಕಾಲಿಗೆ ಬೀಳುತ್ತಾನೆ. ಹಾಗಾದರೆ ಧರ್ಮರಾಜನ ಸ್ಥಾನ ಉಳಿಯುತ್ತದೆ. ಆ ಕಾರಣಕ್ಕಾಗಿ ನನಗೆ ಸೈರೇಂದ್ರಿ ವೃತ್ತಿ. ಸೈರೇಂದ್ರಿ ಕೇಶಾಲಂಕಾರವನ್ನು ಮಾಡುವವಳು, ಮೈಗೆ ಗಂಧ ಹಚ್ಚುವವಳು. ವಿರಾಟನ ರಾಣಿಯನ ತಲೆ ಮುಟ್ಟುತ್ತೇನೆಯೇ ಹೊರತು ಕಾಲು ಮುಟ್ಟುವ ಸ್ಥಿತಿ ನನಗೆ ಬರುವುದಿಲ್ಲ. ಆ ಕಾರಣಕ್ಕೂ ನಮ್ಮ ಧರ್ಮ ಲೋಪವಾಗುವುದಿಲ್ಲ ಎನ್ನುವುದನ್ನು ತಿಳಿದು ಇದೇ ಆದೀತು ಎನ್ನುವ ಹಾಗೆ ಭಾವಿಸಿ ಇಂಥ ವೇಷವನ್ನು ಮಾಡಿಕೊಂಡು ಹೊರಟಿದ್ದೇವೆ. 1 ವರ್ಷದ ಅಜ್ಞಾತ ನೆಮ್ಮದಿಯಿಂದ ಕಳೆಯಲಿ. ಯಾರಿಗೂ ನಾವು ಜ್ಞಾತರಾಗುವುದು ಬೇಡ. ಇಷ್ಟೇ ನನ್ನ ಮನಸ್ಸಿನಲ್ಲಿ ಬರುತ್ತಿರುವುದು. ಸಾಗುತ್ತೇನೆ ಅರಮನೆ ಕಡೆಗಾಗಿ, ಸಾಗುತ್ತೇನೆ. ಹರುಷದಿ ಸಖಿಯೋಳೆಂತೆಂದಳು. ಯಾರೇ ಬಂದವಳು ಯಾರೇ ಬಂದವಳು 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 ನೀರೇ ನೀ ಕೇಳಿದ್ದಾರೆ. ಬಂದವಳು ನೀರೇ ನೀ ಕೇಳಿದ್ದಾರೆ. ಬಂದವಳು ಬಂದವಳು ಬಂದವಳು
ಅದೇ ನಮ್ಮ ಜೀವನಕ್ಕೊಂದು ಅರ್ಥವನ್ನ ಕೊಡುತ್ತದೆ ಎನ್ನುವ ಸತ್ಯವನ್ನ ಕಂಡುಕೊಂಡವರು ನಾವು. ಇದಕ್ಕೆ ಕಾರಣ ಮತ್ಸ್ಯನಗರದ ಮಹಾರಾಣಿಯಾಗಿ ಅಥವಾ ನಮ್ಮವರ ಆಡಳಿತವೇ ಇದಕ್ಕೆ ಕಾರಣ ಅಲ್ಲವೇನೆ? ಧರ್ಮಯುತವಾದಂತಹ ಜೀವನವನ್ನು ಸಾಗಿಸಿಕೊಂಡು ಹೋಗುತ್ತಾ ಇದ್ದವರು ನಾವು. ಇಲ್ಲಿನ ಮಹಾರಾಣಿಯಾಗಿ ಎಲ್ಲರನ್ನ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಸುಖ ಸಂತೋಷ ಸೌಭಾಗ್ಯ ನಮ್ಮ ಪಾಲಿಗೆ ಉಂಟು ಅಂತ ಹೇಳುವುದಕ್ಕೆ ಸಂತೋಷ ಆಗುತ್ತದೆ. ಕೇವಲ ನಮ್ಮಲ್ಲಿ ಸಂಪತ್ತಿದ್ರೆ ಸಾಕಾಗುವುದಿಲ್ಲ. ಸಂಪತ್ತಿನ ಸರಿಯಾದ ವಿನಿಯೋಗ ಆಗಬೇಕು ಅಂತಾದ್ರೆ ನಮ್ಮನ್ನು ಆಶ್ರಯಿಸಿ ಬಂದವರಿಗೆ ಪೊರೆಯುವಂತ ಒಂದು ಗುಣ ಎನ್ನುವುದು ಬೇಕಾಗುತ್ತದೆ. ಅದನ್ನ ನಮ್ಮವರಿಂದ ಕಲಿತುಕೊಂಡವಳು ನಾನು. ನೋಡಿದ್ದೇನೆ, ಪ್ರತಿನಿತ್ಯದ ಅಭ್ಯಾಸ ನಮ್ಮದ್ದು. ಭುಕ್ತಾಯಾಸ ಪರಿಹಾರಕ್ಕಾಗಿ ಅರಮನೆಯ ಉಪ್ಪರಿಗೆಯನ್ನ ಏರಿ ತಂಗಾಳಿಯ ಸೇವನೆಯನ್ನ ಮಾಡುವುದು ನೋಡಿದೆಯಾ? ಅರಮನೆಯ ಉಪ್ಪರಿಗೆಯನ್ನ ಏರಿದ್ದಾಗಿದೆ. ಎಷ್ಟೊಂದು ವೈಭವದಿಂದ ನಮ್ಮ ರಾಜಬೀದಿ ಎನ್ನುವುದು ಕಂಗೊಳಿಸ್ತಾ ಇದೆ. ನೋಡಿದೆಯಲ್ಲಿ ಪ್ರತಿನಿತ್ಯದ ಹಾಗೆ ಜನಜಂಗುಳಿಯ ಪ್ರದೇಶ ಅದು. ಇಂದು ವಿಶೇಷ ಹಾಗಲ್ಲ. ಎಲ್ಲ ಜನರ ಮಧ್ಯದಲ್ಲಿ ಒಬ್ಬಳು ಮಾತ್ರ ನನ್ನನ್ನು ಅತ್ತ ಸೆಳೀತಾ ಇದ್ದಾಳೆ. ನೋಡಿದ್ಯಾ? ಆ ಕಡೆ ಈ ಕಡೆ ಚಂಚಲತೆಯ ದೃಷ್ಟಿಯಿಂದ ತಾನೇ ಒಬ್ಬಳೇ ನಡೆದುಕೊಂಡು ಬರ್ತಾ ಇದ್ದಾಳೆ. ಎತ್ತಲೋ ಸಾಗುತ್ತಾ ಇದ್ದಾಳೆ ವಿನಃ ಎತ್ತ ಸಾಗಬೇಕೆನ್ನುವಂತಹ ಗುರಿ ಇಲ್ಲ ಎನ್ನುವುದು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ನೋಡಿದೀಯಾ? ಅಷ್ಟೆಲ್ಲ ಹೆಣ್ಣು ಮಕ್ಕಳಿದ್ದರೂ ಕೂಡ ಅವರ ಮಧ್ಯದಲ್ಲಿ ಅವಳೇ ಶೋಭಿಸ್ತಾ ಇದ್ದಾಳೆ ಅಂತಾದ್ರೆ ನಾವು ಕೇಳಿದವರಿದ್ದೇವೆ. ಆ ಮನ್ಮಥನ ಅರಸಿ ರತಿ ಹೇಗೆ ನಡೆದು ಬರ್ತಾಳೋ ಅದೇ ರೀತಿಯಾಗಿ ನಡೆದು ಬರ್ತಾ ಇದ್ದಾಳೆ ಅನ್ನುವಂತಹ ಕಲ್ಪನೆ ನಮಗಾಗುತ್ತಾ ಉಂಟು. ನೋಡಿದ್ಯಾ? ಅವಳ ಸೌಂದರ್ಯವನ್ನು ನೋಡುತ್ತಾ ಇದ್ರೆ ಅಂತಹ ಶೃಂಗಾರದ ಸತಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಯಾರೆನ್ನುವಂತಹ ಪರಿಚಯ ಯಾರಿಗೂ ಇಲ್ಲ ಎನ್ನುವುದು ಸ್ಪಷ್ಟ. ಕಾರಣ ನಾನು ಅಂತಲ್ಲ, ರಾಜಬೀದಿಯಲ್ಲಿರುವಂತಹ ಎಲ್ಲವರು ಅವಳತ್ತ ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಯಾರಿವಳು ಎನ್ನುವುದಾಗಿ. ಅಂತಾದ ಮೇಲೆ ಈ ಸ್ಥಳಕ್ಕೆ ಅವಳು ಅಪರಿಚಿತಳು ಎನ್ನುವುದಾಗಾಯಿತು. ಅಂತಾದ ಮೇಲೆ ನಮಗೂ ಅಪರಿಚಿತಳಾದಂತಹವಳು ಇಲ್ಲಿಗೆ ಯಾಕೆ ಬಂದಿರಬಹುದು? ಯಾರಿರಬಹುದು? ಯಾರು ಅಂತ ನನಗೆ ಅರ್ಥ ಆಯ್ತು. ಅವಳು ಇಲ್ಲಿಯವಳು ಅಲ್ಲ. ಸುರರ ಕಣ್ಣಿಗೆಯೋ ನಿರ್ಬಂಧವಾಗಬಾರದು. ಸುರರ ಅದರಾಕೆಯನಲ್ಲಿ ಕರೆ ತರುಣಿಯರುಳು ಕಾಣೆ ತರುಣಿಯರುಳು ಕಾಣೆ ಆದರಾಕೆಯನಲ್ಲಿ ಕರೆ ಇಲ್ಲಿ ಕರೆ ಕರೆ ಕೇಳುವೆ ತಾನೆಲ್ಲಿ ಇರುವಳೆಂಬುದಾ ಕೇಳುವೆ ತಾನೆಲ್ಲಿ ಇರುವ ಎಂಬುದಾ
ಬಂದವಳು ನೀರೇನಿಗೆ ಬಂದವಳು. ಸಖಿಯರೇ, ಊಹಿಸಿದಾಗ ಅರ್ಥೈಸಿಕೊಳ್ಳಬಹುದು. ನಾವು ಹೆಣ್ಣಿನ ಕುರಿತಾಗಿ ಬಲ್ಲವರು ವರ್ಣಿಸಿದಂತಹ ಮಾತುಗಳನ್ನು ನಾವು ಕೇಳಿದವರು ಅಲ್ಲವೇನೆ? ಅಂಥದ್ರಲ್ಲಿ ಭೂಲೋಕದಲ್ಲಿ ಇಷ್ಟೊಂದು ಸುಂದರವಾದಂತ ಹೆಣ್ಣು ತಿರುಗಾಡುತ್ತಾ ಇದ್ದಾಳೆ, ಅದು ನಮ್ಮ ರಾಜಬೀದಿಯಲ್ಲಿ ಅಂತಾದ್ರೆ ನಾವು ಯೋಚನೆ ಮಾಡಲೇಬೇಕಾಗುತ್ತದೆ. ಕೇಳಿ ತಿಳಿದವರಿದ್ದೇವೆ ನಾವು. ಸುರ ಕನ್ನಿಕೆಯರು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಸೌಂದರ್ಯಕ್ಕೆ ಹೆಸರಾದವರಂತೆ. ಹಾಗಿದ್ದ ಮೇಲೆ ಇಷ್ಟೊಂದು ಚಂದದ ರೂಪನ್ನ ಇವಳು ಹೊಂದಿದ್ದಾಳೆ ಅಂತಾದ್ರೆ ಖಂಡಿತ ದೇವಲೋಕದ ಕನ್ನಿಕೆ ಹೌದು. ಸುರಕನ್ನಿ ಅಲ್ಲ, ಸುರಕನ್ನಿಕೆ ಇವಳು ಅಲ್ಲ. ನಾವು ಕೇಳಿದವರಿದ್ದೇವೆ, ದೇವಲೋಕದವರ ಪಾದ ಎನ್ನುವುದು ಭೂಸ್ಪರ್ಶ ಮಾಡಲಾರದಂತೆ, ಅವರು ಅನಿಮಿಷರು, ಕಣ್ಣ ರೆಪ್ಪೆಯಿಂದ ಮುಚ್ಚಲಾರರು. ಇವರು ಹಾಗಲ್ಲ, ಆ ಕಡೆ ಈ ಕಡೆ ಚಂಚಲತೆಯಿಂದ ನೋಡುತ್ತಾ ಇದ್ದಾಳೆ, ಭುವಿಯ ಮೇಲೆ ನಡೆದು ಬರ್ತಾ ಇದ್ದಾಳೆ. ಅಂತಾದ ಮೇಲೆ ಸುರಕನ್ನಿಕೆ ಇವಳಲ್ಲ. ಹಾಗಿದ್ದ ಮೇಲೆ ಕೇಳಿದ್ದೇವೆ, ನಾಗಕನ್ನಿಕೆಯರು ಕೂಡ ಸೌಂದರ್ಯಕ್ಕೆ ಹೆಸರಾದವರು. ಹಾಗಿದ್ದರೆ ಇವಳು ಅಲ್ಲ. ಕಾರಣ ಆ ನಾಗಕನ್ನಿಕೆಯರ ದೇಹದ ಚಿತ್ರಣವನ್ನು ನಾವು ಬಲ್ಲವರು. ಹೌದು, ಸೊಂಟದಿಂದ ಮೇಲ್ಭಾಗದಲ್ಲಿ ಮನುಷ್ಯಾಕೃತಿ, ಸೊಂಟದಿಂದ ಕೆಳಭಾಗದಲ್ಲಿ ಹಾವಿನಾಕೃತಿಯನ್ನು ಹೊಂದಿರ್ತಾರಂತೆ. ಅಂತಾದ ಮೇಲೆ ಇವಳು ಹಾಗಲ್ಲ, ಸಂಪೂರ್ಣ ಮಾನುಷ ದೇಹವನ್ನೇ ಹೊಂದಿದ್ದಾಳೆ. ಅಂತಾದ ಮೇಲೆ ನಾಗಕನ್ನಿಕೆ ಇವಳಲ್ಲ. ಆದ್ರೆ ಒಂದು ಇಷ್ಟು ದಿನದವರೆಗೂ ನಮ್ಮ ನಾಡಿನಲ್ಲಿ ಇಂಥ ಸೌಂದರ್ಯವತೆಯನ್ನು ನಾವು ಕಂಡದ್ದಿಲ್ಲ, ನಾನು ನೋಡಿದ್ದೇ ಇಲ್ಲ. ಹೌದಾ? ಆದ್ರೆ ಒಂದು ನೋಡಿದ್ಯಾ, ನಮ್ಮಲ್ಲೇ ನಾವು ಯೋಚನೆ ಮಾಡ್ತಾ ಕುಳಿತೇವು ಅಂತಾದ್ರೆ ಅವಳು ಮುಂದೆ 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 ಸಾಗುತ್ತಾ ಇದ್ದವಳು ನಮ್ಮ ಕಣ್ದೃಷ್ಟಿಯಿಂದ ತುಂಬಾ ದೂರ ಹೋದಾಳು. ನಮ್ಗೆ ತಿಳಿಯುವ ಕುತೂಹಲ ಉಂಟಲ್ಲ, ನೀನೊಂದು ಕಾರ್ಯ ಮಾಡಬೇಕು. ಅವಳಿದ್ದಲ್ಲಿ ಹೋಗಿ ಆದಷ್ಟು ಬೇಗ ನನಗಾಗಿ ಅವಳನ್ನ ಇಲ್ಲಿಯವರೆಗಾಗಿ ಕರೆತರ್ತೀಯಾ? ಹೌದು, ಈಗ ಬರ್ತೇನೆ. ಬಂದದ್ದು ಯಾವ ಕಡೆಗೆ? ನಮ್ಮ ಅಮ್ಮ ಇರೋ ಕಡೆಗೆ. ನಿಮ್ಮ ಮನೆಗೆ ನಾನು ಯಾಕೆ ಬರಲಿ? ನಮ್ಮ ಮನೆಗೆ ನಮ್ಮ ಅಮ್ಮ ಹೇಳಿದ್ದು ನಿಮ್ಮನ್ನು ಕರ್ಕೊಂಡು ಬನ್ನಿ ಅಂತ. ನಿಮ್ಮ ಅಮ್ಮ ಎಂದರೆ? ನನ್ನ ಹೆತ್ತಮ್ಮ ಅಲ್ಲ, ನನಗೆ ಉಪ್ಪನ್ನ ಕೊಟ್ಟವಳು. ಅಂದ್ರೆ ನಮ್ಮ ಅಮ್ಮ ಸದಸ್ಯನೆ ಮಹಾರಾಣಿ. ಮಹಾರಾಣಿ. ಹೋಗೋಣ, ಬನ್ನಿ ಬನ್ನಿ ಬನ್ನಿ, ಈಗ ಬನ್ನಿ. ವಂದಿಸಿಕೊಂಡಿದ್ದೇನೆ ತಾಯಿ. ಪ್ರತಿವಂದನೆಗಳಮ್ಮ. ತರುಣಿ ನೀನಾರೆಂಬುದ ತರುಣಿ ನೀನಾರೆಂಬುದರು ಎನ್ನೋಳು ಅರೋ ಎನ್ನೋಳು ಹರಿಣಾಂಕವದನೆ ಕೋಮಲ ಕುಂದರದನೆ ಹರಿಣಾಂಕವದನೆ ಕೋಮಲೆ ಕುಂದರದನೆ ಜಲಜಾಕ್ಷಿ ನೀನಿರುವ ಸ್ಥಳವೆಲ್ಲಿ ವರನಾರು ಜಲಜಾಕ್ಷಿ ನೀನಿರುವ ಸ್ಥಳವೆಲ್ಲಿ ವರನಾರು ಮಲಿನ ವೃತ್ತಿದೇನು ಚೆಲುವೆ ನೀನು ಮಲಿನ ವೃತ್ತಿದೇನು ಚೆಲುವೆ ನೀನು ವಂದಿಸಿಕೊಂಡೆ ತಾಯಿ. ವಂದಿಸಿದೆನಮ್ಮ. ನನಗೇ ನನ್ನ ನಡೆಯನ್ನು ಕಂಡಾಗ ಆಶ್ಚರ್ಯ ಆಗುತ್ತದೆ ತಾಯಿ. ಏನಮ್ಮ ಈ ವಿಚಿತ್ರ? ಮಹಾರಾಣಿಯಾಗಿ ಯಾರಿಗೂ ಇಲ್ಲಿಯವರೆಗಾಗಿ ಕರಜೋಡಿಸಿದ್ದಿಲ್ಲ ನಾನು. ಆದರೆ ನಿನ್ನನ್ನ ಕಂಡ ಆ ಕ್ಷಣದಲ್ಲಿ ಸಿಂಹಾಸನದಿಂದ ಒಮ್ಮೆಲೆ ಎದ್ದೆ, ನನ್ನ ಕರಗಳು ತಾನಾಗಿ ಜೋಡಿಸಲ್ಪಟ್ಟವು. ಓ, ತಲೆ ಬಾಗಿತಮ್ಮ, ತಲೆ ಬಾಗಿತು. ನಾನು ಕೈ ಮುಗಿಯುತ್ತೇನೆ ತಾಯಿ. ಇದಕ್ಕೆಲ್ಲ ಕಾರಣ ನಿನ್ನ ವ್ಯಕ್ತಿತ್ವವೇ ಅಂತ ನಾನು ಅರ್ಥೈಸಿಕೊಳ್ಳುತ್ತೇನೆ. ಕೆಲವರನ್ನ ಕಂಡಾಗ ನಮ್ಮಲ್ಲಿ ಅವರಿಗೆ ವಂದಿಸಬೇಕೆನ್ನುವಂತ ಭಾವ ತಾನಾಗಿ ಬರ್ತದಮ್ಮ.
ಅಮ್ಮ, ಓ ನಿಮ್ಮನ್ನ ಕರೆಸಿಕೊಂಡವಳು ನಾನೇ. ರಾಜ ಬೀದಿಯಲ್ಲಿ ಸಂಚರಿಸ್ತಾ ಇರುವಂತಹ ನಿಮ್ಮನ್ನು ನೋಡಿದವಳು ನಾನು. ನಿಮ್ಮನ್ನು ನೋಡಿದ್ದು ಮಾತ್ರ ಅಲ್ಲ ತಾಯಿ, ನಿಮ್ಮ ಸೌಂದರ್ಯವು, ನಿಮ್ಮ ವ್ಯಕ್ತಿತ್ವವೋ, ನಿಮ್ಮಲ್ಲಿ ಮಾತಾಡಬೇಕು, ನಿನ್ನ ವಿಚಾರವೆಲ್ಲವನ್ನ ಕೇಳಿ ತಿಳಿದುಕೊಳ್ಳಬೇಕೆನ್ನುವಂತಹ ಕುತೂಹಲ ನನಗೆ ಒಡಮೂಡಿದ್ದು. ನಿಮ್ಮನ್ನು ನೋಡಿದಾಗ ಆಶ್ಚರ್ಯ ಆಗುತ್ತದೆ. ನೋಡಿದರೆ ಮದುವೆಯಾದ ಹೆಣ್ಣು ಎನ್ನುವುದು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬಹುದಮ್ಮ. ಸರಿ, ಆದರೊಂದು ಮದುವೆಯಾದಂತ ಹೆಣ್ಣು ನೀನು ಹೀಗೆ ಓರ್ವಳೆ ತಿರುಗಾಡ್ತಾ ಇದ್ದೀಯ ಅಂತ ಆದ್ರೆ ಆಶ್ಚರ್ಯ. ನೀನು ಯಾರು? ಎಲ್ಲಿಂದ ಬಂದವಳು? ಯಾಕಾಗಿ ಇಲ್ಲಿ ಬಂದವಳು? ನಿನ್ನ ಗಂಡ ಇದ್ದಾನೆ ಅಂತಾದ್ರೆ ಎಲ್ಲಿದ್ದಾನೆ? ನೀನೊಬ್ಬಳೇ ಇಲ್ಲಿ ತಿರುಗುವುದಕ್ಕೆ ಕಾರಣ ಏನು? ಮತ್ತೊಂದು ಗಮನಿಸಿದ ವಿಶೇಷ ಏನು ಗೊತ್ತಾ? ಯಾವುದು? ನಿನ್ನ ಮುಖದಲ್ಲಿ ಸೌಂದರ್ಯ ಎನ್ನುವುದು ಅಗಾಧವಾಗುಂಟು, ಆದರೆ ಅದರ ಪ್ರಭೆ ಎನ್ನುವುದು ಮರೆಮಾಚಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಹೇಗೆ? ಆ ಪ್ರಭೆಯನ್ನ ಮರೆಮಾಚುವುದಕ್ಕೆ ನಿನ್ನ ಅಂತರಂಗದಲ್ಲಿ ಯಾವುದೋ ದುಃಖದ ಕಾರುಮೋಡ ಉಂಟು ಎನ್ನುವುದು ಸ್ಪಷ್ಟವಾಗಿ ಅರ್ಥೈಸಿಕೊಳ್ತಾ ಇದ್ದೇನಮ್ಮ. ಇದಕ್ಕೆಲ್ಲ ಕಾರಣ ಏನು? ಎಲ್ಲ ವಿಶೇಷತೆ ಏನು? ನೀನ್ಯಾರೆನ್ನುವುದನ್ನ ಹೇಳ್ತೀಯ ತಾಯಿ ನನಗೆ? ರತ್ನವು ಅಮೂಲ್ಯವಾಗಿಯೇ ಇರುವಂತದ್ದು. ಬಂಗಾರದ ಚೌಕಟ್ಟಿನೊಳಗೆ ರತ್ನವು ಬಂಧಿತವಾದಾಗ ಅದು ಬಹಳ ಚೆನ್ನಾಗಿ ಶೋಭಿಸುತ್ತದೆ. ಹೌದು. ಆದರೆ ಆ ರತ್ನವು ಮಣ್ಣಿನಲ್ಲಿ ಬಿದ್ದು ಹೋದರೆ ಆ ಧೂಳು ಮೆತ್ತಿಕೊಂಡ ಕಾರಣಕ್ಕೋಸ್ಕರವಾಗಿ ರತ್ನದ ಪ್ರಭೆ ಸ್ವಲ್ಪ ಮಸುಕಾಗಿ ಕಾಣುತ್ತದೆ, ಹೊಳಪು ಕಳೆದು ಹೋಗುತ್ತದೆ. ರತ್ನವೇ ತಾನೇ. ಖಂಡಿತ ಹೌದು. ಮಸುಕಾಗಿ ಹೋದದ್ದು ನನ್ನ ಬದುಕು ಸತ್ಯ ತಾಯಿ. ಯಾಕ ಅರಸಿ ಕೇಳಗಂದ ಅರಸಿ ಕೇಳಗಂಧರ್ವ ಉರುಬಾಲ ನೀತರೈವ ಉರುಬಾಲ ನೀತರೈವ ಇರುತಿಯರು ಪತಿಗಳೆನ್ನಯ ಮನಕ್ಕೆ ಕತಿಯಾಗ ಇರುತಿಯರು ಪತಿಗಳ ಎನ್ನಯ ಮನಕ್ಕೆ ಕತಿಯ ಪರಿಸುತ್ತರಿಂದ ಓದಿರ ಬಿಡುವೆನ, ಕತಿಯ ಪರಿಸುವುದರಿಂದ ಲವದಿರ ಬಿಡುವೆನ. ಒಂದು ವರುಷವೆಂದೆನುತ ಪಾಂಡವರ ಸತಿಯ ಸೇರ್ದೆ, ಒಂದು ವರುಷವೆಂದೆನುತ ಪಾಂಡವರ ಸತಿ ಸೇರ್ದೆ. ನಾನಾ ಬಗೆಯಲ್ಲಿ ನನ್ನನ್ನು ಪ್ರಶ್ನಿಸುತ್ತಾ ಇದ್ದೀರಿ. ಹೌದು. ರಾಜಬೀದಿಯಲ್ಲಿ ನಾನು ಸಂಚರಿಸುತ್ತಾ ಇದ್ದದ್ದು ಹೌದು. ನಿಮ್ಮನ್ನು ಕಾಣುವ ಉದ್ದೇಶವೇ ನನ್ನದ್ದಾಗಿತ್ತು. ಹೌದಾ ತಾಯಿ? ಕೇವಲ ನಾನಿತ್ತಲೂ ಹೋಗಿ ಅಥವಾ ದಾರಿ ತಪ್ಪಿ ನಾನು ಇತ್ತ ಕಡೆಗಾಗಿ ಬಂದಿರುವುದೂ ಅಲ್ಲ. ಮತ್ತೆ ನಿಮ್ಮನ್ನು ಕಾಣುವ ಉದ್ದೇಶವೇ ನನಗಿದ್ದುದು. ಹೌದಾ? ಆದ್ರೆ ಹೇಗೆ ಅರಮನೆಯನ್ನು ಪ್ರವೇಶಿಸಲಿ, ಯಾರಲ್ಲಿ ಕೇಳಲಿ ಎನ್ನುವಂತಹ ಒಂದಿಷ್ಟು ಗೊಂದಲಗಳು ನನಗಿತ್ತು. ಆದರೆ ದೈವದ ಕಾರುಣ್ಯ, ನಿಮ್ಮ ಅಂತಹ ಔದಾರ್ಯ, ನೀವೇ ಕರೆಸಿಕೊಂಡು ನನ್ನನ್ನು ಪರಿಚಯ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಅನುಕೂಲ ಆಯ್ತು ಹಾಗಾದ್ರೆ. ಆಹಾ, ನಿಜವಾಗಿ ಅರಸಿ ಅಂತ ಹೇಳಿದ್ರೆ ನಿಮ್ಮ ಹಾಗಿರ್ಬೇಕಮ್ಮ. ಯಾಕಮ್ಮ? ಕೇವಲ ರಾಣಿಯಾಗಿ ವೈಭವದಲ್ಲಿ ಭೋಗ ಜೀವನವನ್ನು ನಡೆಸಿಕೊಳ್ಳುತ್ತಿರುವುದಲ್ಲ, ರಾಜ ಬೀದಿಯಲ್ಲಿ ಅನ್ಯರ್ಯಾರಾದರೂ ಸಂಚರಿಸುತ್ತಿದ್ದರೆ ಅವರ ಕುರಿತಾಗಿ ಅನುಮಾನಗಳು ಕಾಣಿಸಿದರೆ ತಕ್ಷಣ ವಿಚಾರಿಸುವಂತದ್ದು. ಹೌದಮ್ಮ. ಎಂತ ಸೂಕ್ಷ್ಮ ಬುದ್ಧಿಯವರು ತಾಯಿ ನೀವು. ಅಮ್ಮ, ನಿಮ್ಮ ಕುರಿತಾಗಿ ಅನುಮಾನ ಎನ್ನುವುದಕ್ಕಿಂತಲೂ ಕುತೂಹಲ ಹೆಚ್ಚಾಯ್ತಮ್ಮ ನನಗೆ. ಹೌದಲ್ಲ? ಹಾಗಾದ್ರೆ ರಾಣಿಯಾಗಿ ತಾವು ಮೈಮರೆತುವುದಿಲ್ಲ, ಸೂಕ್ಷ್ಮಗ್ರಾಹಿಗಳಾಗಿದ್ದೀರಿ. ಮಾತ್ರವೇ ಅಲ್ಲ, ಹೆಣ್ಣಾದವಳೊಬ್ಬಳೆ ಸಂಚರಿಸುತ್ತಾಳಂತಾದ್ರೆ ಏನೋ ಸಂಕಷ್ಟಕ್ಕೊಳಗಾಗಿರಬೇಕು. ಆಹಾ, ನಿಮ್ಮ ಕಾರುಣ್ಯ. ಹೌದು ತಾಯಿ, ನಿಮ್ಮಂತ ದೊಡ್ಡವರು ಈ ಪ್ರಪಂಚದಲ್ಲಿ ಎಷ್ಟು ಜನ ಕಾಣುವುದಕ್ಕೆ ಸಿಗುತ್ತಾರಮ್ಮ. ಕೇಳಿದೇನೆ, ನಮ್ಮ ಕುರಿತಾಗಿ ಎಷ್ಟೆಲ್ಲ ಒಳ್ಳೆಯ ಮಾತುಗಳನ್ನು ಆಡುತ್ತಾರೆ. ಹಾಗಾಗಿ ಧರ್ಮಯುತವಾದಂತಹ ಜೀವನವನ್ನು ನಾವು ಮಾಡಬೇಕು. ಹೌದು ಹೌದು. ಕೇವಲ ತಾವು ಅಧಿಕಾರದಲ್ಲಿ ದೊಡ್ಡವರು, ನಾವೊಂದು ದೇಶದ ದೊರೆಗಳೆನ್ನುವ ಹಾಗೆ ಹೇಳಿಕೊಳ್ಳುವುದಲ್ಲ, ಆ ದೊಡ್ಡ ಗುಣಗಳನ್ನೂ ಅವರು ಹೊಂದಿಕೊಂಡಿರಬೇಕು. ಹೌದು ಅಮ್ಮ. ಓ, ನಾನೀ ಲೋಕದವಳೇ ಅಲ್ಲ. ನಮ್ಮ ಊಹೆ ಸ್ಪಷ್ಟವಾಯಿತು. ಹೇಳಿದವರಲ್ಲ, ಇವಳು ಈ ಲೋಕದವಳು ಅಲ್ಲ, ಇಂಥವಳು ಈ ಲೋಕದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಅದನ್ನೇ ಚಿಂತಿಸಿದ್ದೀರಿ, ನಾವು ಅದನ್ನೇ ಊಹಿಸಿದ್ದೇವೆ. ನನ್ನ ಮುಖ ನೋಡಿದಾಗ ಎಂತ ಇಂಗಿತಜ್ಞತೆಯನ್ನು ಹೊಂದಿಕೊಂಡವರಮ್ಮ ನೀವು. ಕುತೂಹಲ ಹೆಚ್ಚಾಗುತ್ತಾ ಉಂಟಮ್ಮ. ಹೌದಪ್ಪ. ಈ ಲೋಕದವಳು ನೀನು ಅಲ್ಲ ಅಂತಾದ್ರೆ ಹಾಗಾದ್ರೆ ಯಾವ ಲೋಕದವಳು? ಅಬ್ಬಾ, ನಿಮ್ಮ ಬುದ್ಧಿಯ ಸಾಮರ್ಥ್ಯವೇ ಕೇವಲ ಮೇಲ್ನೋಟದಲ್ಲೇ ಹೇಗಿದ್ದಾರೆ ಅಂತ ತಿಳಿಯುತ್ತೀರಿ ಅಂತಾದ್ರೆ ನಿಜವಾಗಿಯೂ ನಿಮ್ಮಂತ ಜಾಣೆಯರು ಅಪರೂಪವಮ್ಮ. ಇಲ್ಲಮ್ಮ, ಇಲ್ಲ, ಏನೋ ನನ್ನ ಮತಿಯ ಮಿತಿಗೆ ಹೊಳದಷ್ಟು ಯೋಚನೆ ಮಾಡಿದ್ದೇನೆ. ನೀನು ಹೇಳಿದಾಗಲ್ಲ. ಇಲ್ಲ, ಇದು
ನಾ ಕೆಳಗಿನಿಂದ ಮೇಲೆದ್ದು ಬಂದವಳಲ್ಲ. ಕೆಳಗಿನಿಂದ ಮೇಲೆದ್ದು ಬಂದವಳಲ್ಲ. ಆಹಾ, ಮೇಲಿನಿಂದ ಕೆಳಗೆ ಬಿದ್ದವಳ? ಮೇಲಿನಿಂದಲೇ ಬಿದ್ದದ್ದಲ್ಲ, ಮೇಲಿನಿಂದಲೇ ಇಳಿದು ಬಂದವಳು. ನಾನು ಮೇಲ್ಲೋಕದವಳು, ಅಂದರೆ ದೇವಲೋಕದವಳಲ್ಲ. ಮತ್ತೆ ನಾನು ಗಂಧರ್ವರ ಲೋಕದವಳು. ಅಮ್ಮ, ಅಷ್ಟು ಮೇಲಿನ ಲೋಕದವಳು ಅಂತಾದ್ರೆ ಇಷ್ಟು ಕೆಳಗೆ ಯಾಕಮ್ಮ ಬಂದ್ರಿ ನೀವು? ಪ್ರಸಂಗವೇ ಹಾಗೆ ಅಲ್ವೇ ತಾಯಿ? ಕೆಲವು ಸನ್ನಿವೇಶಗಳು, ಕೆಲವು ಕಾರಣಗಳು, ಪ್ರಸಂಗಗಳು ಕೆಲವರನ್ನು ಬಹಳ ಎತ್ತರಕ್ಕೆ ಏರಿಸುತ್ತದೆ. ಹೌದು. ಕೆಲವಷ್ಟು ಪ್ರಕರಣಗಳು, ಪ್ರಸಂಗಗಳು ಕೆಲವರನ್ನು ಬಹಳ ಎತ್ತರದಿಂದಲೂ ಕೆಳಗೆ ಹಾಕಿ ಬಿಡುತ್ತದೆ. ಅಮ್ಮ, ನೀವಿಷ್ಟು ಕೆಳಗೆ ಬರುವಂತಕ್ಕೆ ಯಾವ ಪ್ರಕರಣ ಕಾರಣ ಆಯ್ತಮ್ಮ? ಇದೆಯಮ್ಮ. ಒಂದು ದಿವಸ ನಾನು ನನ್ನ ಮನೆಯಲ್ಲಿ ಗಂಡಂದಿರ ಜೊತೆಯಲ್ಲಿ ಇದ್ದೆ. ಇನ್ನೊಮ್ಮೆ ಹೇಳು. ಗಂಡಂದಿರ ಜೊತೆಯಲ್ಲಿ ಇದೇನಮ್ಮ? ಗೌರವ ಕೊಡುವುದು ಸರಿ, ಆದ್ರೆ ಗಂಡಂದಿರು ಅಂತ ಈ ರೀತಿಯಾಗೆಲ್ಲ ಗೌರವ ಕೊಡುವುದಮ್ಮ? ಒಬ್ಬರಿಗೆ ಎಷ್ಟು ಅಂತ ಗೌರವ ಕೊಡುವುದು? ಅದೌದು. ಮತ್ತೊಬ್ಬರಲ್ಲಿ ಹೇಳುವಾಗ ನಮ್ಮ ತಂದೆಯವರು, ಹೌದು, ನಮ್ಮ ಗುರುಗಳವರು, ಹೌದು, ಏನು ಹಾಗೆ ಹೇಳುತ್ತೆ. ಇವರು ನಮ್ಮ ಪತಿದೇವರು ಅಂತ ಹೇಳುತ್ತೆ. ಹೌದು. ನಮ್ಮ ಗಂಡನವರು ಅಂತ ಹೇಳುವುದಿಲ್ಲ. ಇದೇನು ಗಂಡಂದಿರು? ಹೌದು, ಇದು ಬಹುವಚನ. ತಿಳಿದೇ ನಾನು ಆಡಿದ್ದೇನೆ. ನನಗೆ ಒಬ್ಬರಲ್ಲ, ಇಬ್ಬರಲ್ಲ, 5 ಜನ ಗಂಡಂದಿರಿದ್ದಾರೆ. ನಿನಗೇನಾಯ್ತು? 5 ಜನರನ್ನು ಮದುವೆ ಆದದಂತೆ. ಅಲ್ಲ, ಏನಾಯ್ತು ಅವಳಿಗೆ? ಬಾಯಿ ಅಗಲಾಗಿ ಹೋಯ್ತಲ್ಲ ಅವರಿಗೆ. ಅಲ್ಲ, ಅವಳು ಮದುವೆ ಆಗಬೇಕು ಅಂತ ಬಹಳ ಕಾಲದಿಂದ ಆಸೆ ಪಡ್ತಾ ಇದ್ದಾಳೆ. ಅವಳಿಗೆ ಒಂದೂ ಆಗ್ಲಿಲ್ಲ, ನಿಮ್ಗೆ 5 ಆಯ್ತಲ್ಲ ಅಂತ ಅವಳಿಗೆ ಆಶ್ಚರ್ಯ ಆದದ್ದ. ಏನಾಯ್ತು 5 ಆದ್ರೆ? ಒಬ್ಬರನ್ನು ಸುಧಾರಿಸೋದೇ ಕಷ್ಟ, ಅಂತರದಲ್ಲಿ 5 ಜನ ಒಬ್ಬರನ್ನು ಸುಧಾರಿಸೋದೇ ಕಷ್ಟ. ಇನ್ನೂ ಆಗದಿದ್ದ ನಿಮಗೆ ಅನುಭವ ಆಗಿದೆ ನೋಡಿ. ಲೋಕಾನುಭವ, ಲೋಕಾನುಭವ. ಆ ಕಡೆ ಈ ಕಡೆ ತಿಳಿದಿದ್ದಾಳೆ. ಹೌದು ಅಮ್ಮ, ನಿಮ್ಮ ಒತ್ತಿನಲ್ಲಿದ್ದಂತೆ ಹೆಣ್ಣು ಮಕ್ಕಳೆಲ್ಲರೂ ಕೂಡ ನಾನು 5 ಜನ ಗಂಡಂದಿರಿಗೆ ಒಬ್ಬಳೆ ಹೆಂಡತಿ ಅಂತ ಕೇಳಿದಾಗ ಸಹಜ ಅವರು ನಗಾಡಿದ್ರಲ್ಲಿ ಆಕ್ಷೇಪವೇನೂ ಅಲ್ಲ. ಆದರೆ ಕೆಲವೊಮ್ಮೆ ಅಂತಹ ಒಂದು ಪ್ರಕರಣಗಳು ನಡೆಯುವುದುಂಟು. ಹೌದು. 10 ಜನ ಪ್ರಚೇತಸರಿಗೆ ವೃಕ್ಷಕನ್ಯಾ ಅಂತ ಮಾರೀಷೆ ಒಬ್ಬಳೇ ಹೆಂಡತಿ. ಕೇಳಿದ್ದೇವಮ್ಮ ನಾವು. ನಿಮ್ಮತ್ತವರು ಕೇಳುವುದಕ್ಕೆ ಸಾಧ್ಯ? ಹೌದು. ಬೇಡವಮ್ಮ. ನಮ್ಮ ಗಂಧರ್ವ ಲೋಕದಲ್ಲಿ ಹಾಗುಂಟು. ಈ ಭೂಲೋಕದಲ್ಲಿ ವರ್ತಮಾನ ಕಾಲದಲ್ಲಿ ಪಂಚಪಾಂಡವರು ಅಂತವರಿಗೆ 5 ಜನರಿಗೆ ದ್ರೌಪದಿ ದೇವಿ ಒಬ್ಬಳೇ ಹೆಂಡತಿ ಎನ್ನುವುದು ಕೇಳಿದ್ದೇವೆ, ನಾವು ಕೇಳಿದ್ದೇವೆ. ಹಾಗಾದ್ರೆ ಕೆಲವೊಂದು ಅನುಸರಣೀಯವಾಗುತ್ತದೆ, ಕೆಲವು ವಿಷಯಗಳು. ಹೌದು. ಕೆಲವು ಅನುಕರಣೀಯವಾಗುತ್ತದೆ. ಆದ್ರೆ ದ್ರೌಪದಿ ದೇವಿಯ ಬದುಕು ಉಳಿದವರಿಗೆ ಅನುಸರಣೀಯವೂ ಅಲ್ಲ, ಅನುಕರಣೀಯವೂ ಅಲ್ಲ. ಹಾಗಲ್ಲ, ಅದು ಅವಳ ಮಟ್ಟಿಗೆ ಮಾತ್ರ ವಿಶೇಷವಾಗಿರುವುದು. ಹೌದು. ಹಾಗೆ ನನಗೂ 5 ಜನ ಗಂಧರ್ವರು ಬಲಾನ್ವಿತರಾದವರಿದ್ದಾರೆ. ಹೌದಮ್ಮ, ಅಷ್ಟು ವಿಶೇಷತೆ ಉಂಟವರಲ್ಲಿ. ಆಗಲಿ ತಾಯಿ, ಆಗಲಿ. ಒಂದು ದಿವಸ ನನ್ನ ಗಂಡಂದಿರ ಜೊತೆಯಲ್ಲಿ ಸರಸ ಸಂಭಾಷಣೆಯನ್ನು ಮಾತಾಡುತ್ತಾ ಅವರೆಲ್ಲರಿಗೂ ಉಣಬಡಿಸುತ್ತಾ ಇದ್ದೆ. ಹೀಗೆ ಮಾತುಕತೆಗಳು ಮುಂದಾಯಿತು. ನಾವು ಭೂಲೋಕದವರ ವಿಚಾರವನ್ನು ಮಾತಾಡಿದೆವು. ಅಲ್ಲೂ ಭೂಲೋಕದ ವಿಚಾರ ಎಲ್ಲ ಬರ್ತದೆ ಮಾತಾಡುವಾಗ? ಅಯ್ಯೋ, ನಿಮ್ಮಂತವರ ಸುದ್ದಿಯು ಬರುತ್ತದೆ. ನಿಮ್ಮಂತ ಒಳ್ಳೆಯವರ ಸುದ್ದಿ ಅಲ್ಲದೆ ಇನ್ಯಾರದು ಮಾತಾಡ್ಲಿಕ್ಕೆ. ನಮ್ಮ ವಿಚಾರ ಗಂಧರ್ವ ಲೋಕದಲ್ಲಿ. ಹೌದಮ್ಮ. ಹಾಗೆ ಊರಿನವರ ಭೂಲೋಕದವರ ಸುದ್ದಿ ಮಾತಾಡುತ್ತಿರುವಾಗ ನನ್ನವರು ಸಹಜವಾಗಿ ಹೇಳಿದರು, ನಾವು ಗಂಧರ್ವ ಲೋಕದಲ್ಲಿ ಹೆಣ್ಣುಗಳು ವಿಹರಿಸುತ್ತಾರೆ, ಒಬ್ಬಂಟಿಯಾಗಿ ಸಂಚರಿಸುತ್ತಾರೆ. ಭೂಲೋಕದಲ್ಲಿ ಮಾತ್ರ ಹಾಗಿಲ್ಲ. ಹೆಣ್ಣಾದವಳು ಗಂಡಿನ ಆಶ್ರಯದಲ್ಲೇ ಬದುಕಬೇಕು. ಹೌದು, ಹೆಣ್ಣಾದವಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದರು. ಭೂಲೋಕದ ಕ್ರಮ ಹಾಗೆ ನಡೆಯುತ್ತಾ ಇರುವುದು ಸತ್ಯ ತಾಯಿ. ಆಗ ನಾನು ಆಡಿದೆ, ಹಾಗೇನೂ ಇಲ್ಲ, ಹೆಣ್ಣಾದವಳು ಸ್ವತಂತ್ರವಾಗಿ ಏಕಾಂಗಿನಿಯಾಗಿ ಬದುಕಬಹುದು ಅಂತ ಹೇಳಿದೆ. ನನ್ನವರು ವಾದಿಸೋದಕ್ಕೆ ಪ್ರಾರಂಭ ಮಾಡಿದರು. ಅಂದ್ರೆ ನಿನ್ನ ಸ್ವಾಭಿಮಾನ ಕೆಣಕ್ಕೆ ಹೋಯ್ತು? ಇಲ್ವೇ ಇಲ್ಲ. ಏನಿದ್ದರೂ ಹೆಣ್ಣಾದವಳು ಗಂಡಿನ ಅಡಿಯಾಳಾಗಿಯೇ ಇರಬೇಕು ಎನ್ನುವುದನ್ನು ದೃಢ ಮಾಡಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದರು. ಸಹಜವಾಗಿ ಕೆರಳುತ್ತದೆ ಇಲ್ವೇ ಹೇಳಿ? ಕೆರಳಬೇಕಮ್ಮ, ಕೆರಳಬೇಕು. ಈಗ ಕೇವಲ ನೀನು ಅವಳು ಮಾತ್ರ ಹಾಗೆ ಅಂತ ಹೇಳಬಹುದು. ಇಡೀ ಹೆಣ್ಣು ಸಮಾಜವನ್ನೇ ಅಂತ ಭಾವನೆಯಲ್ಲಿ ಹೇಳುವಾಗ ಒಂದು ಹೆಣ್ಣು ಮಕ್ಕಳಾಗಿ ನಾವು ಅದನ್ನು ಎದುರಿಸಬೇಕಾ ಬೇಡವಾ? ನೀನು ಮಾತಾಡಿದ್ದು ಮುಂದುವರೆದದ್ದು ಸರಿ ಆಯ್ತಮ್ಮ. ಸಮಸ್ತ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ನಾನು ಆಡಿದೆ. ಎಲ್ಲರ ಧ್ವನಿ ನೀನಾದೆ. ಹಾಗೇನೂ ಇಲ್ಲ. ಹೆಣ್ಣಾದವಳು ಭೂಲೋಕದಲ್ಲಿ ಗಂಡಂದಿರನ್ನು ಉಳಿದು ಅವಳು ಮಾನವತಿಯಾಗಿ ಬದುಕಬಹುದು ಅಂತ ಹೇಳಿದೆ. ಫಲ ಅಷ್ಟಕ್ಕೆ ನನ್ನವರು ಸಿಟ್ಟುಕೊಂಡ್ರಮ್ಮ. ಸಿಟ್ಟುಕೊಂಡ್ರು. ಸರಸ ಎನ್ನುವುದು ವಿರಸಕ್ಕೆ ಹೋಯಿತು. ಉಳಿದವರ ವಿಚಾರ ಬಿಡೋಣ. ನೀನು ಭೂಲೋಕಕ್ಕೆ ಹೋಗಿ 1 ವರುಷ ನೀ ಬದುಕಬಲ್ಲೆಯ ಅಂತ ಕೇಳಿದ್ರು. ಪಂಥ? ಹೌದು, ಪಂಥ ಪೌರುಷದ ಮಾತಾಡಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಅಪ್ಪಣೆ ಕೊಡಿ ಅಂತ ಕೇಳಿದೆ. ಆಯ್ತು ಅಂತ ಹೇಳಿಬಿಟ್ರು. ಅಮ್ಮ, ಏನೋ ಉದ್ವೇಗದಲ್ಲಿ ನಾನು 1 ವರ್ಷ ನಿಮ್ಮನ್ನು ಬಿಟ್ಟಿರ್ತೇನೆ ಅಂತ ಹೇಳಿದ್ದು ಹೌದು. ಆದರೆ ಸುಲಭವಾದ ಮಾತೇ ಹೇಳಿ ಅಮ್ಮ. ಹೆಣ್ಣಾದವಳು ಮಾನಸಿಕವಾಗಿ ದೃಢವಾಗಿರಬಹುದು, ಹೌದು,
ಆದ್ರೆ ದೇಹ ಎನ್ನುವುದು ಅಬಲತೆಯಿಂದಲೇ ಕೂಡಿರುವುದು ತಾನೆ. ಹೌದಮ್ಮ. ಪ್ರಕೃತಿ ದತ್ತವಾದಂತ ಶರೀರ ಕೋಮಲತೆಯಿಂದೇ ಇರುವುದಲ್ವೇ? ಹಾಗಂತ ಯಾರಾದ್ರೂ ಒಂದು ಆಶ್ರಯವನ್ನು ಇಲ್ಲದೆ ಹೆಣ್ಣಾದವಳು ಸ್ವತಂತ್ರವಾಗಿ ಬದುಕುವುದಕ್ಕಾಗುತ್ತದೆಯೇ? ಸಾಧ್ಯವಿಲ್ಲ ತಾಯಿ. ಎಲ್ಲಿ ಹೋಗೋಣ, ಹೇಗೆ ಕಾಲ ಕಳೆಯೋಣ 1 ವರ್ಷ ಅಂತ ಯೋಚಿಸಿದೆ. ಆಗ ನೆನಪಾದದು ಅದೇ ಪಾಂಡವರ ಹೆಂಡತಿ ಅಂತ ದ್ರೌಪದಿಯದ್ದು. ಹೌದಾ? ಯಾಕಂದ್ರೆ ನನಗೆ 5 ಜನ ಗಂಡಂದಿರು. ಹೌದು. ದ್ರೌಪದಿಗೂ 5 ಜನ. ನಾನು ದ್ರೌಪದಿಯು ಒಂದೇ. ಎಂತದ್ದು? ನೀನು ದ್ರೌಪದಿ? ಈ ವಿಚಾರದಲ್ಲಿ ಸಾಮ್ಯತೆ ಉಂಟು ಅಂತ. ಹೌದೌದು. ಸರಿ. ಆ ಕಾರಣಕ್ಕೋಸ್ಕರವಾಗಿ ಅವಳಲ್ಲಿ ಹೋಗೋಣ ಅಂತ ತೀರ್ಮಾನಿಸಿದರೆ ಇಲ್ಲ ತಾಯಿ, ಆಶ್ರಯ ಸಿಕ್ಕಿರ್ಬೇಕಲ್ಲ. ದ್ರೌಪದಿಯ ಪರಿಸ್ಥಿತಿಯೇ ಕೆಟ್ಟು ಹೋಗಿದೆ, ಕೆಟ್ಟು ಹೋಗಿದೆ. ವನಿತ ಸಹಿತವರಿಗಾಯ್ ತಡವಿಯದರಿಂದೆನಗೆ, ವನಿತ ಸಹಿತವರಿಗಾಯ್ ತಡವಿಯದರಿಂದೆನಗೆ, ಇರುವರೆ ತಾವಿಲ್ಲದಿರೆ ಬಂದೆ ನೆನಲು, ಇರುವರೆ ತಾವಿಲ್ಲದಿರೆ ಬಂದೆ ನೆನಲು. ನಾನು ದ್ರೌಪದಿ ದೇವಿಯಲ್ಲಿಗೆ ಹೋಗುವಂತ ತೀರ್ಮಾನವನ್ನ ಮಾಡಿಕೊಂಡು ಮೇಲಿಂದ ಇಳಿದು ಬಂದದೇನೋ ಸತ್ಯ ಸರಿ. ಆದ್ರೆ ಭೂಲೋಕದಲ್ಲಿ ಪ್ರಕರಣವೇ ಬೇರೆಯಾಯಿತಲ್ಲ. ಏನಮ್ಮ? ಕೌರವರ ಜೊತೆಗೂಡಿ ಪಾಂಡವರು ಜೂಜಾಟ ಆಡಿದರಂತೆ, ಸೋತರಂತೆ, ನಿಬಂಧನೆಗೊಳಪಟ್ಟು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ ಎನ್ನುವ ಕಾರಣಕ್ಕೋಸ್ಕರವಾಗಿ ಅವರು ಕಾಡಿನತ್ತ ಸಾಗಿ ಹೋದರಂತೆ. ಅಮ್ಮ, ಹೆಚ್ಚು ಕಡಿಮೆ 10-12 ವರ್ಷದ ಹತ್ತಿರವಾಯಿತಂತೆ. ಹೌದಾ? ಪಾಂಡವರು ಕಾಡಿನಲ್ಲಿ ಇದ್ದಾರಂತೆ. ಅಂಥ ಧರ್ಮಿಷ್ಠರಿಗೆ ಇಂಥ ದುರ್ಗತಿ ಅಮ್ಮ. ಹಾಗಾದ್ರೆ ನಾನಿನ್ನೆಲ್ಲಿ ಕಳೆಯಲಿ, ಹೇಗೆ 1 ವರ್ಷವನ್ನು ಪೂರೈಸಲಿ ಎನ್ನುವ ಹಾಗೆ ಯೋಚಿಸಿದಾಗ ಪಕ್ಕನೆ 4 ಜನ ನಿಮ್ಮ ಮಾತಮ್ಮ ಹೇಳಿದ್ದು. ಅಂದ್ರೆ ಇಲ್ಲಿ ಬಿಟ್ಟು ಬೇರೆಡೆಯೂ ನಮ್ಮ ವಿಚಾರ ಗೊತ್ತುಂಟು ಅಂತ ಆಯ್ತು. ಹೌದಮ್ಮ. ಏನು ಏನು ಏನು? ಇದ್ದರೆ ಸುದೇಶ್ನಾದೇವಿ ಹಾಗಿರಬೇಕು. ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವವರು, ಸ್ತ್ರೀ ಸಮಾಜದ ಕುರಿತಾಗಿ ಕಾಳಜಿ ಉಳ್ಳವರು, ಸ್ವಾಭಿಮಾನದ ಹೆಣ್ಣು ಅಂತ ನಿಮ್ಮ ಬಗ್ಗೆ 10 ಜನ 10 ಬಾಯಲ್ಲಿ ಆಡಿದರು. ಏನೋ 4 ಜನರಿಗೆ ಉಪಕಾರ ಮಾಡುವುದಮ್ಮ, ಹೇಳುವವರು ಹೆಚ್ಚು ಹೊಗಳುತ್ತಾರಮ್ಮ. ತಾಯಿ, ನನಗೆ ಬೇಕಾದುದು 1 ವರ್ಷದ ಅವಧಿಯ ಆಶ್ರಯವಮ್ಮ. ಈ ಹೊತ್ತಿಗೆ ನೀವು ನನಗಾಶ್ರಯ ಕೊಡ್ತಾ ಇದ್ದೇನೆ ಅಂತ ಮಾಡಿಕೊಳ್ಳಬೇಡಿ. ಮತ್ತೆ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಬದುಕಬಲ್ಲರು ಎನ್ನುವುದನ್ನು ತೋರಿಸುವುದಕ್ಕೆ, ಆ ತತ್ವಕ್ಕೆ, ಆ ಮಾತಿಗೆ ನೀವು ರಕ್ಷೆ ಕೊಡುತ್ತಾ ಇದ್ದೀರಿ ಅನ್ನೋ ಹಾಗೆ ಭಾವಿಸಿ 1 ವರ್ಷ ನನಗಿಲ್ಲಿ ಉಳಿಯಬಹುದೇ ತಾಯಿ? ಅಷ್ಟೇ. ಹೌದು. ಮನದೇ ಋಷಿ ವಿಲಾಸಿನಿಯರೊಡನೆ ಮುದೆಂದು, ಮನದೇ ಋಷಿ ವಿಲಾಸಿನಿಯರೊಡನೆ ಮುದೆಂದು ಜನಪದರ್ನಾಗಿ ಅವಳನ್ನು ಮನ್ನಿಸಿದಳು, ಜನಪದರ್ನಾಗಿ ಅವಳನ್ನು ಮನ್ನಿಸಿದಳು. ಇಷ್ಟಕ್ಕಾಗಿ ಯೋಚನೆ ಮಾಡುವುದು ಬೇಡ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಮ್ಮೆಲ್ಲರ ಧ್ವನಿಯಾಗಿ ಒಬ್ಬರು ಬರಬೇಕು, ಅಂಥವರ ಒಡನಾಟ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದವಳಮ್ಮ. ನಿಮ್ಮ ಬಾಯಿಂದ ಇಂಥದ್ದೊಂದು ಬರ್ತದೆ ಅಂತಾದ್ರೆ ನನಗೊಂದು ವಿಚಾರ ಹೊಳೆಯುವುದಮ್ಮ. ಏನು? ನನ್ನ ಯೋಗವೇ ಏನೋ ಆ ದ್ರೌಪದಿ ವನವಾಸವನ್ನ ಸೇರಿಕೊಂಡದ್ದು. ಅದಲ್ಲ ಅಂತಾದ್ರೆ ಯಾಕಮ್ಮ ಹಾಗಾಡ್ತೀರಿ? ಮತ್ತೊಬ್ಬರಿಗೆ ಕಷ್ಟಗಳು ಬಂದರೆ ಹಾಗೆ ಇನ್ನೊಬ್ಬರು ಸಂತೋಷ ಪಡುವುದೇ ಹೇಳಿ. ಅವಳ ಕಷ್ಟಕ್ಕಾಗಿ ನಾನು ಸಂತೋಷ ಪಟ್ಟದ್ದಲ್ಲ ತಾಯಿ, ನನಗೆ ಬಂದಂತಹ ಭಾಗ್ಯಕ್ಕಾಗಿ ನಾನು ಸಂತೋಷ ಪಟ್ಟದ್ದು. ಅದಲ್ಲ ಅಂತಾದ್ರೆ ನಿಮ್ಮಂತಹ ಮೇಲಿನ ಲೋಕದವರು ಇಂತಹ ಕೆಳಗಿನ ಲೋಕದಂತಹ ಸಾಮಾನ್ಯರಾದಂತಹ ನಮ್ಮಲ್ಲಿ ಬಂದು ಆಶ್ರಯವನ್ನ ಕೇಳಿಕೊಳ್ಳುತ್ತೀರಿ. ಅಂಥವರಿಗೆ ಆಶ್ರಯವನ್ನ ಕೊಡುವಂತಹ ಭಾಗ್ಯ ನಮಗೆ ಬರ್ತದೆ ಅಂತಾದ್ರೆ ಇದಕ್ಕಿಂತಲೂ ಭಾಗ್ಯ ನಮ್ಮದು ಇನ್ನೇನುಂಟು ಹೇಳಿ ತಾಯಿ? ಹೇಳಿದೆಯಲ್ಲ ನೀನು, 1 ವರ್ಷದ ಅವಧಿಯವರೆಗಾಗಿ ಆಶ್ರಯ ಬೇಕು ಎನ್ನುವುದಾಗಿ. ನನಗೆ ಆಶ್ರಯ ಬೇಕು. ಒಂದಲ್ಲ ತಾಯಿ, 4 ವರ್ಷವಾದರೂ ಸಂತೋಷದಿಂದ. ಇಲ್ಲ ತಾಯಿ, ಕೇವಲ 1 ವರ್ಷ ನಾನಿಲ್ಲಿ ಉಳಿಯುವವರು. 1 ವರ್ಷಕ್ಕಿಂತ ಒಂದು ಹೆಚ್ಚಿನ 1-2 ತಿಂಗಳು ಇಲ್ಲಿ ಉಳಿದು ಹೋಗುವಂತ ಪ್ರೀತಿ ತೋರಿಸಿದರು ನಾನಿಲ್ಲಿ ಉಳಿಯುವುದಿಲ್ಲ. 1 ವರ್ಷಕ್ಕಿಂತ ಒಂದು 4 ದಿವಸ ಮೊದಲು ಹೋಗುವಂತ ನೀವು ಹಠ ಹಿಡಿದರು, ಅಧಿಕಾರ ತೋರಿಸಿದರು, ನಾನಿಲ್ಲಿಂದ ಹೋಗುವವಳಲ್ಲ. ಕೇವಲ 1 ವರ್ಷ ನಾನಿಲ್ಲಿ ಇರುವವಳು. ನಿನ್ನಿಚ್ಛೆ ತಾಯಿ, ನಾನು ಬಲವಂತಪಡಿಸಲಾರೆ. ಸಂತೋಷದಿಂದಲಿರಬಹುದು. ನೋಡು, ಎಷ್ಟೆಲ್ಲ ಜನರಿಗೆ ಆಶ್ರಯವನ್ನು ಕೊಟ್ಟವಳು. ಸಾಮಾನ್ಯರಲ್ಲಿ ಸಾಮಾನ್ಯಳಾಗಿ ನೀನಿರುವುದಲ್ಲ, ನನ್ನ ಆಪ್ತಳಾಗಿ ಸಂತೋಷದಿಂದ ನೀನಿಲ್ಲಿರಬಹುದಮ್ಮ. ವಿಲಾಸಿನಿಯಾಗಿ? ಹೌದು. ಇಲ್ಲ ತಾಯಿ, ಕೇವಲ ಉಂಡುಟ್ಟು ವಿಹಾರವನ್ನು ಮಾಡುತ್ತಾ ವಿಲಾಸಿನಿಯರಂತೆ ಬದುಕುವುದಕ್ಕೆ ನನಗೆ ಇಚ್ಛೆ ಇಲ್ಲ. ನಾನು ಉದ್ಯೋಗವನ್ನು ಮಾಡಿಕೊಂಡಿರ್ತೇನಮ್ಮ. ಅಬ್ಬಾ, ನಿನ್ನದಾದಂತಹ ಮನಸ್ಥಿತಿಗೆ ಯಾರೂ ಮೆಚ್ಚಲೇಬೇಕು. ಸಾಮಾನ್ಯರೆಲ್ಲ ಗ್ರಹಿಸುವುದೇನು ಗೊತ್ತಾ?
ಹೇಗೆ ಸುಖವಾಗಿ ಉಂಡು ಜೀವನವನ್ನು ಸಾಗಿಸುವುದು ಅಂತ ಉದ್ಯೋಗಕ್ಕಾಗಿ ಯಾರೂ ಬಯಸುವುದಿಲ್ಲ. ಮೇಲಿನ ಲೋಕದವಳಾದರೂ ಕೂಡ ಉದ್ಯೋಗವನ್ನು ಮಾಡಿಯೇ ಉಣ್ಣಬೇಕೆನ್ನುವುದಾಗಿ ಯೋಚನೆ ಮಾಡ್ತಾ ಇದೆಯಲ್ಲ. ಆದ್ರೂ ಒಂದಮ್ಮ, ಆಶ್ರಯದ ಹಂಗು ಸಾಕು ಸಾಯಿ, ಮರಿದೆ ಅನ್ನದ ಹಂಗು ಬೇಡ. ನಿಮ್ಮಂಥವರಿಗೆ ಕೊಡುವಂತ ಉದ್ಯೋಗ ನಮ್ಮಲ್ಲಿ ಯಾವುದು ಉಂಟು ಅಂತಲೇ ಅರ್ಥ ಆಗುವುದಿಲ್ಲಮ್ಮ. ತಾಯಿ, ನಾನು ಕೇಶಾಲಂಕಾರವನ್ನು ಬಹು ಚೆನ್ನಾಗಿ ಮಾಡುತ್ತೇನೆ. ಗಂಧ ಚಂದನಾದಿಗಳನ್ನು ಅರೆದು ಹಚ್ಚುತ್ತೇನೆ. ಬೇಕಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡುವಂತ ವಿದ್ಯೆ ನನಗೆ ಕರಗತವಾಗಿದೆ ತಾಯಿ. ಚೆನ್ನಾಗಿ ಮುಡಿ ಕಟ್ಟುತ್ತೇನೆ, ಚೆನ್ನಾಗಿ ಗಂಧ ಚಂದನ ಹಚ್ಚುತ್ತೇನೆ. ಇದೆಂಥ ವಿನೋದವಮ್ಮ. ಯಾವುದು? ಕೇಶಾಲಂಕಾರವನ್ನು ಮಾಡುತ್ತೇನೆ ಎನ್ನುವುದಾಗಿ ಹೇಳ್ತಾ ಇದೆಯಲ್ಲ. ನಿನ್ನ ಕೇಶರಾಶಿಯೇ ಕೆದರಿ ಹೋಗಿದೆ, ಕೂದಲೆಲ್ಲ ಸುಕ್ಕಾಗಿ ಹೋಗಿದೆ. ನೀನೇನಮ್ಮ ಕೇಶಾಲಂಕಾರವನ್ನು ಮಾಡುವುದು? ಅದು ಹಾಗೆ ಅಲ್ವಾ? ಮದುವೆ ಮಂಟಪಕ್ಕೆ ಮದುಮಗಳನ್ನು ಚೆನ್ನಾಗಿ ಶೃಂಗರಿಸಿ ಜಡೆ ಹಾಕ್ಲಿಕ್ಕೆ ಒಂದು ಅಲಂಕಾರ ಮಾಡ್ಲಿಕ್ಕೆ ಬರೋರು ತಲೆ ಕೂದಲು ಬಿಚ್ಚಿಕೊಂಡೇ ಬರುವುದಲ್ವ? ಅದವರ ಕಾರ್ಯ ಅಮ್ಮ. ಯಾವುದೇ ಕಾರಣಕ್ಕೂ ನಾ ತಲೆ ಕೂದಲು ಕಟ್ಟಿಕೊಳ್ಳಬೇಕು ಅಂತ ಮಾತ್ರ ನೀವು ನನಗೆ ಆಜ್ಞೆ ಮಾಡಕೂಡದು. ಇಲ್ಲಮ್ಮ, ನನ್ನ ಗಂಡಂದಿರ ಜೊತೆಗೆ ನಾನು ಮಾತಾಡುವಾಗ ನನ್ನ ತಲೆ ಕೂದಲು ಬಿಚ್ಚಿ ಹೋಗಿತ್ತು. ನಾ ಮತ್ತೆ ಅವರನ್ನು ಸೇರುವ ತನಕ ನಾ ತಲೆ ಕೂದಲನ್ನು ಕಟ್ಟಿಕೊಳ್ಳುವುದಿಲ್ಲ ಎನ್ನುವಾಗ ಮನಸ್ಸಲ್ಲಿ ಸಂಕಲ್ಪಿಸಿದ್ದೇನೆ. ಈ ನನ್ನ ತಲೆ ಕೂದಲನ್ನು ಕಟ್ಟುವುದಿದ್ದರೆ ನನ್ನ ಗಂಡಂದರೇ ಕಟ್ಟಬೇಕು ಎನ್ನುವಂತ ಹಠ ನನ್ನದು. ಸರಿ ಅಮ್ಮ, ನೀವು ಬಿಚ್ಚಿಕೊಂಡಿರ ಕೂಡದು ಕಟ್ಟಬೇಕು ಅಂತ ಹಠ ಹಿಡಿದರೆ ನಾನು ಇಲ್ಲಿಂದ ಈಗ ಇಲ್ಲ ತಾಯಿ, ನಿನಗೆ ಯಾವುದೇ ನಿರ್ಬಂಧವನ್ನು ನಾನು ಹೇರಲಾರೆ. ಇದು ಕೇಳುವುದಕ್ಕೆ ಮರೆತೆ. ನಿನ್ನ ಹೆಸರೇನಮ್ಮ? ನಾ ಸೈರಂದ್ರಿ ವೃತ್ತಿಯನ್ನು ಮಾಡಿಕೊಳ್ಳುವುದರಿಂದ ಸೈರಂದ್ರಿ ಎಂದೇ ಕರೆದರೆ ಸಾಕು. ಆಗಲಮ್ಮ, ಸಂತೋಷದಿಂದ ಇಲ್ಲೇ ಇರಬಹುದು. ಬಾಯಿಗೆ ಬಾ. ಹೋಗೋಣ ಹೋಗೋಣ ಹೋಗೋಣ. ಈ ಕೀಚಕ ಎನ್ನುವುದಕ್ಕೆ ಸಾಕ್ಷಿ ನಮ್ಮದಾದಂತ ಯಶಸ್ವಿ ದಿಗ್ವಿಜಯ. ಏ ವಿಜಯ, ಓ ಒಡೆಯ, ಹೇಗೆ ನಮ್ಮ ದಿಗ್ವಿಜಯ? ಅದು ನೋಡಿದವ್ರು ಹೇಳ್ಬೇಕು. ಮಲೆತವರ ಮಂಡೆಯನ್ನ ಮೆಟ್ಟಿದ್ದೇವೆ. ಶರಣು ಬಂದವರಿಗೆ ಅಭಯವನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ಅವರೆಲ್ಲವರಿಂದ ಕಪ್ಪ ಕಾಣಿಕೆಯನ್ನ ಸಂಗ್ರಹಿಸಿದಂತ ನಾವು ಮತ್ಸ್ಯ ದೇಶದ ನಮ್ಮ ಅಕ್ಕನ ಭಂಡಾರವನ್ನ ತುಂಬಿಸಿದವರು ನಾವು. ಎಲ್ಲ ತಕೊಂಡೋಗಿ ಅಕ್ಕನ ಭಂಡಾರ ತುಂಬಿಸಿ ಬಿಟ್ರಿ. ಇಂಥ ತಮ್ಮ ಎಲ್ಲಿ ಸಿಗ್ತಾನೆ ಅಂತ ಬೇಡವಾ? ಅಲ್ವೇನೋ? ಏ ವಿಜಯ, ಓ ಒಡೆಯ, ಎಂದಿನ ಪರಿಯಲ್ಲ ಇವತ್ತು ವಿಶೇಷವಾದಂತಹ ಪರಿ. ಈ ಸೊಬಗು, ಈ ವೈಭವ, ಇದಕ್ಕೆ ಕಾರಣ ಏನು ಗೊತ್ತಾಯ್ತೇನೋ? ಒಂದು ದಿನ ಸೊಬಗಿ
ಸೌಂದರಿ, ಹೌದು. ಈ ಸೊಬಗು ಯಾಕೆ? ನನ್ನ ಅಕ್ಕನ ಮನೆಗೆ ಹೋಗದೆ ಹಾ ವರ್ಷಗಳೇ ಕಳೆದು ಹೋದವು. ಹೌದು. ಅಕ್ಕನನ್ನು ಕಾಣಬೇಕು, ಹಾ ಅವಳ ಜೊತೆಯಲ್ಲಿ ಮಾತಾಡಬೇಕು ಹಾ ಎನ್ನುವ ಆಸೆ ಹೆಚ್ಚಾದ್ರಿಂದ ಹಾ ನನ್ನನ್ನ ಕಂಡಾಗ ಹಾ ನನ್ನ ಅಕ್ಕನಿಗೆ ಹಾ ಸಂತೋಷ ಆಗ್ಲಿ ಎನ್ನುವ ಉದ್ದೇಶಕ್ಕಾಗಿ ಅದ್ಭುತ. ಈ ವೈಭವದಿಂದ ಹೊರಟದ್ದು. ಪ್ರಪಂಚದಲ್ಲಿ ಯಾವ ತಮ್ಮನು ಹೇಗೆ ಮಾಡ್ಲಿಕ್ಕಿಲ್ಲ. ಹಾ, ಎಲ್ಲಾ ಗಂಡು ಮಕ್ಕಳು ಶೃಂಗಾರ ಮಾಡ್ಕೊಂಡು ಹೋಗುದು ಯಾಕೆ ಗೊತ್ತಾ ಒಡೆಯ? ಯಾಕಾಗಿ? ಪಕ್ಕದ ಮನೆ ತಂಗಿ ನೋಡ್ಲಿ ಅಂತ ಬಿಟ್ಟಿದ್ರೆ ನಮ್ಮ ಅಕ್ಕ ತಂಗಿ ನೋಡ್ಲಿ ಅಂತ ಯಾವ ಗಂಡು ಮಗನು ಶೃಂಗಾರ ಮಾಡ್ಕೊಳ್ಳುದಿಲ್ಲ. ಇಲ್ವೇ ಇಲ್ಲ. ಆದ್ರೆ ನೀವು ಹಾಗಲ್ಲ. ಹಾ, ನಮ್ಮ ಅಕ್ಕ ನೋಡ್ಬೇಕು ಅಂತ ಶೃಂಗಾರ ಮಾಡ್ಕೊಂಡ್ರಲ್ಲ, ಹೌದೌದು. ನಿಮ್ಮ ಬಾಂಧವ್ಯಕ್ಕೆ ದೊಡ್ಡ ನಮಸ್ಕಾರ. ನೋಡು ನೋಡು. ನಿಜವಾಗಿ ಹಾ, ನಿಮ್ಮನ್ನು ನೋಡಿದ್ದು ಇವತ್ತ, ಹಾ, ಯಾವತ್ತೂ ನೋಡಿದವನೇ. ದಿವಸವು ನನ್ನ ಹೊತ್ತಿನಲ್ಲೇ ಇರುವವನು. ರಣಕ್ಷೇತ್ರದಲ್ಲಿ ವೀರಾವೇಶದಿಂದ ಮುನ್ನುಗ್ಗುವಾಗ ಹಾ, ನಿಮ್ಮ ಉಡುಗೆ ತೊಡುಗೆ ಹಾ, ನೋಡುಗರ ಎದೆ ಜಲ್ಲನಿಸಬೇಕು. ಹೌದು. ಆ ರೀತಿ ಇತ್ತು. ಹಾ, ಎಲ್ಲ ಭಯಂಕರವಾದದ್ದೇ ಹಾಕೊಂಡದ್ದು ನೀವು. ಹಾ, ಆದ್ರೆ ಇವತ್ತು ಹಾಗಲ್ಲ. ಏ ದೇವ್ರೆ, ಏನು? ಆ ತಲೆ ಮೇಲೆ ಇದ್ದೊಂದು ಮುಂಡುಗಾಸು ಉಂಟು ನೋಡಿ. ಥು ನಿನ್ನ. ಎಂತ ಮುಂಡು ಕಾಸ? ಮುಂಡಾಸು ಎಂತದ್ದು? ಹೇಗೆ? ಅದ್ಭುತ ಅದ್ಭುತ. ಒಂದು ಮುಂಡಾಸು ಸಾಕು ನಮಗೆ. ಇಡೀ ಇದ್ದದ್ದು ಒಂದೇ. ಮತ್ ನೀವು ಸಾಕು ಗೀಕು ಅದೆಲ್ಲ ಬೇಡ. ಅದು ಕಟ್ಟುವುದು ನಾವೇ. ಮತ್ ನೀವೇ. ಹಾ. ಹೌದು, ನೀವಲ್ಲದೆ ಹೋದ್ರೆ ಮತ್ತೆ ಯಾರು ಅಂತ ಬೇಡ. ನಿಮ್ಮ ತಮ್ಮಂದಿರಿದ್ರಪ್ಪ ಒಳಗೆ. ಹಾ. ಒಯ್ಯಪ್ಪ, ಒಬ್ರಿಗಿಂತ ಅವರೆಲ್ಲ ಇಷ್ಟು ದೊಡ್ಡದು ಕಟ್ತಾರೇನು? ಇಲ್ಲ, ಒಬ್ರಿಗಿಂತ ಒಬ್ರು ಬೇಕು. ಆಳ್ತನಕ್ಕೆ ಹೋಲಿಕೆ ಬೇಕು. ಹಾ. ಈಗ ಮುಂಡಾಸು ಉಂಟಲ್ಲ, ಹಾ. ಅಲ್ಲಿ ಕಟ್ಲಿಕ್ಕೆ ಎಷ್ಟು ದೊಡ್ಡದು ಕಟ್ಟಬಹುದು. ಹಾ. ಕಟ್ಟು ಬಿಡುವವರು ಇದ್ರು ಒಂದು ಕಟ್ಕೊಂಡು ಬರುವುದು ದೊಡ್ಡದಲ್ಲ. ಆಹಾ. ಕೂತ್ಕೊಂಡ್ರೆ ಸಾಕು, ನೀವು ಕಟ್ಟು ಕೊಡ್ತಾರೆ, ಹೌದು. ಎದ್ಕೊಂಡು ಬರುವುದು. ಹಾ. ಆದ್ರೆ ನಿಮ್ದು ಹೇಗೆ ಗೊತ್ತುಂಟಾ? ಹ್ಮ್. ಆಳಂಗಕ್ಕೆ ಒಪ್ಪುವುದು. ಹಾ. ನಿಜವಾಗಿ ನಿಮ್ಮ ಆಳ್ತನಕ್ಕೆ ಇದು ಸಣ್ಣವೇ ಆಯ್ತು. ಹಾ. ಆದ್ರೂ ಒಳ್ಳೆ ಹುಟ್ಟಿ ಬಂದಾಗುಂಟು. ಕಟ್ಟಿದ್ದಲ್ಲ, ಹುಟ್ಟಿದ್ದ ಹಾಗೆ. ಹುಟ್ಟಿದ್ದು. ಕೆಲವರು ಅಲ್ಲಿ ಕಟ್ಕೊಳ್ಳೋದು ಹೌದು, ಇಲ್ಲಿ ಬರುವಾಗ ಮಾತ್ರ ಈ ಗೊಬ್ಬರ ಚೂಳಿ ಹೊತ್ಕೊಂಡವ್ರಾಗೆ ಬರುವುದು ಅವರು ಒದ್ದಾಡ್ಕೊಂಡು. ನಿಮ್ದು ಹಾಗಲ್ಲ, ಹಾ. ತಲೆ ಮೇಲೆ ಇದ್ದಾಗೆ ಇಲ್ಲ. ಆಮೇಲೆ ಇನ್ನು ಆ ಚಿಲಕ, ತಿಲಕ. ನಿಜವಾಗಿ ಆ ರೀತಿ ತಿಲಕ ಮತ್ತೆಲ್ಲೂ ಇಲ್ಲ ಪ್ರಪಂಚದಲ್ಲಿ. ಹಾ. ಮೀಸೆ, ಹಾ. ಪೌರುಷದ ಪಟಾಕಿ. ಹೋಗು ಬೆಂಕಿ ಹಾಕೋದಕ್ಕೆ. ಪೌರುಷದ ಪತಾಕೆ. ಮೀಸೆ ಹೇಗಿರ್ಬೇಕು? ಹೇಗೆ? ನೋಡಿ, ಅದು ತಿದ್ದಿ ತೀಡಿದ ಮೀಸೆ. ಹಾ. ಏನಿಲ್ಲ ಅಂದ್ರೂ ಪುರುಸೊತ್ತಿದ್ದಾಗಲ್ಲೇ ಕೈ ಹೇಳ್ಕೊಂತಿದ್ರಿ ನೀವು. ಬೇಡ ಬೇಡ ಅಂದ್ರು ಹೋಗ್ತದಲ್ಲಿ ಕೈ. ಎದೆಯಾರ, ಕವಚ, ಭುಜಕೀರ್ತಿ, ಕೀರ್ತಿ, ವೀರಗಸೆ. ವೀರಗಸೆ. ನಿಜವಾಗಿ ವೀರಗಸೆ ಯಾಕೆ ಕಟ್ಕೋಬೇಕು ಅಂತ ನಿಮ್ ನೋಡಿ ಕಲಿಬೇಕು. ಹೇಗೆ? ಕೆಲವ್ರು ಕಟ್ಕೊಳ್ಳೋದು ಹೌದು, ಹಾ. ಇಲ್ಲಿ ಬರುವುದ್ರೊಳಗೆ ಜಾರಿ ಕಾಲ ಕಸಾಗೋಗ್ತದ. ನಿಮ್ದು ಹಾಗಲ್ಲ. ಹಾ. ಮತ್ತೆ ಈ ತಾಮ್ರ, ಯಾವ ತಾಮ್ರವು? ತೊಟ್ಟ ಈ ತಾಮ್ರ, ಪೀತಾಂಬರ. ಆಕಾಶದಲ್ಲಿರುವಂತ ನಕ್ಷತ್ರಗಳು ಇಲ್ಲಿ ಮನೆ ಮಾಡಿವಿಯೋ ಹಾ, ಹಾ, ಹಾಗೆ. ಅನ್ನುವಂತೆ ಭಾಸವಾಗ್ತಾ ಉಂಟು. ಹೇಗೆ? ಚಕ್ಕ ಪಕ್ಕ ಹೊಳಿತಾ ಉಂಟು. ಪಳ್ಳ 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 ಹೌದು. ಪಳ್ಳ. ಸೂರ್ಯಚಂದ್ರರಲ್ಲೂ ಇಲ್ಲೇ ಬಿದ್ದಾಗುಂಟು ನೋಡಿದ್ರೆ. ಒಡೆಯ, ಹಾ. ಈ ಶೃಂಗಾರ, ಹಾ. ಈ ಚಂದ ಯಾಕೆಂದ್ರೆ ನನ್ನ ಅಕ್ಕನ ಮನಸ್ಸನ್ನ ತಣಿಸುವುದಕ್ಕಾಗಿ. ಹೌದಾ? ಹೌದೇ ಹೌದು. ಹಾ. ಹಾಗಾಗಿ ಹಾ. ತಡ ಮಾಡುವುದಲ್ಲ. ಹಾ. ನಮ್ಮ ಅಕ್ಕನ ಸಭೆಯನ್ನು ನಾವು ಸೇರಿಕೊಳ್ಳಬೇಕು. ಹೋಗ್ಬೇಕು. ಹೋಗಬೇಕಾದದ್ದು ಹೇಗೆ? ನೀವು ಹೋಗುದು ಹೇಗೆ? ಮದಭರಿತವಾದಂತಹ ಮದ್ದಾನೆ ಒಂದು ಮದ್ದಾನೆ. ಕದಳಿ ವನವನ್ನ ಪ್ರವೇಶಿಸುವಾಗ ಮದ್ದಾನೆ ಭಯಂಕರವಾದ ಕಾಡು ನುಗ್ಗಿದ್ರೆ ಇರುವುದಿಲ್ಲ, ಅದು ಬಾಳೆ ತೋಟ ನುಗ್ಗಿದ್ರೆ ಹೇಗಾಗ್ಬಹುದು? ಉಳಿದೀತ ಬಾಳೆ ಸಸಿಗಳು ಮುಚ್ಚು ಗೊಜ್ಜಾಗಿ ಅದ್ರ ಕಾಲಡಿಲಾದಿತ್ತು. ಹಾಗೆಯೇ ನಾವು ನಮ್ಮಂತರು ಹೋಗುದು ಎಲ್ಲವರಾಗಲ್ಲ. ಹಾಗೆ ನಮ್ಮ ಪ್ರಯಾಣ ಅಂತ ಹೇಳಿದ್ರೆ ಹೇಗೆ ಹೇಗಿರಬೇಕು? ಹೇಗೆ? ತೈ ತೈ ತದ್ದಿನದೆ ಗದಿನ ತಾದೆ ತದ್ದಿನದೆ ತೈ ತೈ ತದ್ದಿನದೆ ಗದಿನ ತಾದೆ ತದ್ದಿನದೆ.
ನಾವೇ ಹೇಳ್ಕೋಬೇಕು. ಬೇರೆಯವ್ರು ಹೇಳಲಿಕ್ಕೆ ಯಾರು ಹೇಳುವುದಿಲ್ಲ, ಮತ್ತೆ ಎಂತ ಮಾಡಿ ಹೇಳುವ ಧೈರ್ಯ ಬಂದಿತ್ತ ಬೇರೆ ಅವರಿಗೆ. ಅದೊಂದು ಹೌದು. ಒಡೆಯ ನಾವು ಬಂದದ್ದು ಹೌದು, ಆದ್ರೆ ಮೇಲ್ ನೋಡಿದ್ರ ಮೇಲೊಂದು ಗೊತ್ತಾಯ್ತಾ? ಬರುವಾಗ ದಾರಿಯಲ್ಲಿ ಪುಷ್ಕ ವೃಷ್ಟಿ ಆಗ್ತಾ ಉಂಟು. ಅದು ಪುಷ್ಕಾದದ್ ನೀನು. ಪುಷ್ಕ ವೃಷ್ಟಿ ಒಂದು ಕೆಲವು ವರ್ಷದ ಹಿಂದೆ ಆ ಹೊಡೆತ ನೋಡ್ಬೇಕಾಗಿತ್ತು. ಹೌದು, ನಾವಿಬ್ರು ಒಟ್ಟಿಗೆ ಹೋಗುವಾಗ ಕೀಚಕ ಕಾಣುವುದೇ ಇಲ್ಲ. ನೀವು ನಿಮ್ಮ ಒಟ್ಟಿಗೆ ಕೆಲವು ವರ್ಷದಿಂದ ನಾ ಬಂದದ್ದು. ಅದು ವಿಷಯ ಹಾಗೆ ಇತ್ತು. ಅದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಏನ್ ಮಾಡುವ ಅಲ್ವಾ? ಈಗ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ಇದು ದೇವೇಂದ್ರನ ಕೆಲಸ. ಒಡೆಯ ದೇವೇಂದ್ರ ಹೌದು. ಯಾಕೆ ಹೀಗೆ ಮಾಡಿದ? ಅವನು ಲೆಕ್ಕ ಹಾಕಿದ್ದಾನೆ. ಏನು? ಕೀಚಿಕೆಯನ್ನು ಬಹಳ ದಿವಸದಿಂದ ಭೂಲೋಕದಲ್ಲಿ ಇರುವುದಿಲ್ಲ, ಸದ್ಯದಲ್ಲೇ ಮೇಲೆ ಬರ್ತಾವ. ನಾನೇ ಕಡಿತೇನೆ ಈಗ. ಯಾಕೆ ಒಡೆಯ? ಏನು ನನ್ನ ಸಾವನ್ನು ಬಯಸ್ತಾ ಇದ್ದೀಯ ನೀನು? ಏ ದೇವ್ರೆ, ನೀವು ಸತ್ರ ನಾ ಖರ್ಚಿಗೆ ಅಂತ ಮಾಡುದು? ಅಲ್ಲ, ನಿಮ್ ಲೆಕ್ಕ ಎಂತದ್ದು? ಮತ್ತೆ ಮೇಲೆ ಬರ್ತಾನಂತ ಹೇಳಿದ್ರೆ ಏನಾದ್ರೂ ಅರ್ಥ? ಭೂಲೋಕದಲ್ಲಿ ದಿಗ್ವಿಜಯ ಮಾಡಿದ್ರ ಭೂಲೋಕಕ್ಕಷ್ಟೇ ಸೀಮಿತ ಅಲ್ಲ, ಇವು ದೇವಲೋಕಕ್ಕೂ ಒಂದೇ ಬರ್ತಾನೆ. ಒಂದು ದೇವಗದ್ದುಗೆಲು ಕೂತು ನನ್ನ ರಟ್ಟೆ ಕೈ ಹಾಕಿ ಎಳೆದು ಬೀಸಾಡಿ ಕೂತ್ಕೊಳ್ಳೋ ಯೋಗ್ಯತೆ ಇದ್ರೆ ಅದು ಕೀಚಕನಿಗೆ. ಆದ್ರಿಂದ ರಗಳೆ ಬೇಡ, ಸ್ನೇಹಸ್ಥ ಬಯಸಿ ಪುಷ್ಕ ವೃಷ್ಟಿ ಮಾಡ್ತಾ ಇದ್ದ. ಪುಷ್ಕ ವೃಷ್ಟಿ ಅಲ್ಲ, ಪುಷ್ಪ ವೃಷ್ಟಿ. ಅದೇ ಇಂದ್ರನ ಕೆಲಸವ? ಇಂದ್ರನ ಕೆಲಸ ಅಲ್ವಾ? ಸರಿ, ಮೇಲೆ ನೋಡು ಯಾರವರು? ಓಹೋ ಹೋ, ಇದು ಮಾಳ್ಗಿ ಮನೆ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳು ಉಪ್ಪರಿಗೆ ಹೆಣ್ಣು ಮಕ್ಕಳೆಲ್ಲವರು ನನ್ನನ್ನ ಚಪ್ಪರಿಸಿ ನೋಡುತ್ತಾ ಇದ್ದಾರೆ. ಹೌದು ಒಡೆಯ. ಯಾಕೆನ್ನುವುದು ಗೊತ್ತಾಯ್ತೇನೋ? ಯಾಕೆ? ಈ ಕೀಚಕನಿಗಿನ್ನು ಲಗ್ನ ಆಗಲಿಲ್ಲಲ್ಲ, ವಿಜಯನಿಗೂ ಮದುವೆ ಆಗ್ಲಿಲ್ಲ ಅಂತ ಗೊತ್ತಾಯ್ತೆ. ಸಾವಿರಾರು ಕಣ್ಣುಗಳು ನನ್ನತ್ತ ಉಂಟೇ ಉಂಟು. ನೋಡ್ತಾ ಉಂಟಾ? ಹೌದೇ ಹೌದು. ಒಂದು 100 ಕಣ್ಣುಗಳು ನನ್ನನ್ನು ನೋಡ್ತಾ ಉಂಟು. ಅವರೆಲ್ಲ ನಮ್ಮನ್ನು ನೋಡ್ತಾರಂತ ನಾನು ಅವರನ್ನ ನೋಡುವವನೇನೋ? ಅಲ್ವೇ ಅಲ್ಲ. ಎಲ್ಲ ನೋಡಬೇಕು, ಅಲ್ಲೇ ನೋಡುವುದು. ನೀವು ನೋಡಿದ ಮೇಲೆ ನಿಮ್ಮದ್ದು ಹಾಗೆ, ನನ್ನದ್ದು ಹೇಗೆ ಅಂತ ಕೇಳಿ. ಎಲ್ಲ ನೋಡ್ಬೇಕು, ಅಲ್ಲೇ ನೋಡ್ತೆ, ಅಲ್ಲೇ ಆಗ್ತದ ಯಾ ಇಲ್ವ ನೋಡ್ಕೊಂಡೇ ಬರ್ತೆ ನಾನು. ನನ್ನ ಹಾಗೆ ನೀನು ಈಗ ಇಲ್ಲಿ ನೋಡ್ತಾ ಇರುವುದಾ? ನಮ್ಮ ಅಕ್ಕರನ್ನು ಕಾಣಬೇಕಲ್ಲ. ಅದ್ಭುತ ಅದ್ಭುತ. ಏನು ಸಭೆ ಇದು? ಬಂದು ನಿಂತದ್ದೇ ನಿಮ್ಮ ಅಕ್ಕವನ ಸಭಾಸ್ಥಾನ. ಹೌದೇ ಹೌದು ಅಲ್ವಾ? ಇದು ಈ ಸಭೆ ನೋಡುವಾಗ ನಂಗೆ ಇಷ್ಟದ್ದು ಪುಣ್ಯ ಅಂತ ಅನಿಸ್ತಾ ಉಂಟು. ಯಾಕೋ ಯಾಕೋ ಯಾಕೋ? ಮತ್ತೆ ದಿವಸ ಒಂದೇ ಜಾಗದಲ್ಲಿ ಸಭೆ ಕೊಡ್ತಾ ಇದ್ರಿ ಎಷ್ಟು ಜನ ಆಗುರು ಕೊಡೆಯ. ಇಲ್ಲಿ ದಿವಸ ಸಭೆಯೇ ಬಿಟ್ಟರೆ ಬೇರೆ ಹಾಗಾಗಿ ಆದ್ರೂ ನೋಡಿ ಈಗಲೂ ಪಾಪ ಅಲ್ಲ ನಾವು ಬರ್ತಿದ್ರೆ ನಮ್ಗಿಂತಲೂ ಪಾಪ ಬಿಗು ಅವ್ರು ತಡದೆ ಬರ್ತಾ ಇದ್ದಾರೆ ನೋಡಿ ಸಭೆಗೆ. ಆದ್ರೂ ಬಂದದ್ದು ಯಾಕಾಗಿ? ನಮ್ಮನ್ನ ಕಾಣಬೇಕು, ನಾವು ಬರ್ತೇವೆ ಎನ್ನುವಂತ ವರ್ತಮಾನ ಸಿಕ್ಕಿರ್ಬೇಕು. ಹೌದು ಹೌದು ಹೌದು. ಬಿಡು ಒಡೆಯ, ಸಭೆ ಅಂತ ಹೇಳಿದ್ರೆ ಹೇಗೆ ಹೇಳಿ? ಹೇಗೆ? ಎಲ್ಲಿವರೆಗೆ ಕಣ್ಣಾಯಿಸಿ ನೀವು ಅಲ್ಲಲ್ಲಿ ಜನ ಕಾಣ್ತಾ ಇದ್ದಾರೆ, ತುಂಬಿರುವಂತಹ ಸಭೆ, ನೆರೆದಿರುವ ಸಭೆ. ನಮ್ಮಕ್ಕನ ಸಭೆ ಎನ್ನುವುದು ನೆರೆದ ಸಭೆ. ಇದು ಈ ಸಭೆ ನೋಡುವಾಗ ನಂಗೆ ಸಂತೋಷ ಯಾಕೆ ಗೊತ್ತಾ? ಯಾಕೆ? ಇಲ್ಲಿ ನಮ್ಮ ಜಾತಿ ಗಂಡು ಹುಳ ಒಂದೇ ಒಂದಿಲ್ಲ, ಎಲ್ಲ ಹೆಣ್ಣು ಮಕ್ಕಳಿದ್ದದ್ದು, ಎಲ್ಲ ಹೆಣ್ಣು ಮಕ್ಕಳ ಸಭೆ. ಆ ಗಂಡು ಮಕ್ಕಳಿದ್ರು ಉಂಟಲ್ಲ, ಅಲ್ಲಿ ಸ್ಪರ್ಧೆ ಶುರುವಾಗ್ತದೆ. ಖರ್ಚಿಗಿಲ್ದೆ ಹೋದವನು ಅವನಿಗಿಂತ ನಾಯೇನು ಕಡಿಮೆ ಅಂತ. ಇಲ್ಲ, ಹಾಗಿಲ್ಲ. ಎಲ್ಲ ಹೆಣ್ಣು ಮಕ್ಕಳೇ, ನೆರೆದಿರುವ ಸಭೆ, ಮತ್ತೆ ಸಭೆಯಲ್ಲಿದ್ದವರು ನೆರೆದವ್ರೆ. ಯಾರು ಕೇಳಲಿಲ್ಲ. ನೆರೆದ ಸಭೆ ಅಂತ ಹೇಳಿದ್ರೆ ಎಂತದ್ದು? ಪ್ರಾಯ ಕಳೆದವರು ಇಲ್ಲ, ಎಳೆಯ ಮಕ್ಕಳು ಇಲ್ಲ, ಇಲ್ಲ ಹದಾ ಪ್ರಾಯದ ಹೆಣ್ಣು ಮಕ್ಕಳೇ ಇದ್ದದ್ದಲ್ವೇ? ಇಲ್ಲಿ ಅವಧಿ ಹೋದವ್ರು ಯಾರೂ ಇಲ್ಲ. ನಮ್ಮ ಕಡೆಗೆಲ್ಲ ಅವಧಿ ಹೋದವ್ರು ಹೆಚ್ಚು.
ವೈದ್ಯಾದವರು. ಆದ್ರೆ ಇಲ್ಲ ಅಂತವ್ರು ಇಲ್ಲ, ಇನ್ನು ಹಾಗೆ ತೀರಾ ಎಳೆಯವರು ಇಲ್ಲ, ಇಲ್ವೇ ಇಲ್ಲ, ಬರೀ ವಯಸ್ಕರದ್ದೇ. ಹಾಗಾಗಿ ನಮ್ಗೆ ಅನುಕೂಲ ಮಧ್ಯಮ ವಯಸ್ಕರು. ಹೌದೌದು. ಯಾವುದಕ್ಕೂ ಅಕ್ಕನನ್ನ ಕಣ್ಣು ಮಾತಾಡಿಸ್ಬೇಕಲ್ಲ. ಈ ಸಭೆ ನೋಡ್ತಾ ಕೂತ್ಕೊಳ್ಳಿಕ್ಕೆ ಬಂದದ್ದ ಅಲ್ವೇ ಅಲ್ಲ? ನಿಮ್ಮ ಅಕ್ಕವೇ ಎಲ್ಲಿದ್ದಾರೆ? ಎಲ್ಲಿದ್ದಾಳೆ? ಅವ್ರು ನೋಡ್ಬೇಕು. ಬನ್ನಿ. ತರುಣಿಯರ ಮಧ್ಯದಲ್ಲಿ ಸುತ್ತಮುತ್ತೆಲ್ಲ ದೃಷ್ಟಿಯನ್ನು ಹಾಯಿಸಿದ್ರು ಹೆಣ್ಣು ಮಕ್ಕಳೇ ಕಾಣಿಸುತ್ತಾ ಇದ್ದದ್ದು. ಇಲ್ಲಿಗೆ ಬಹಳ ಜನ ಹೆಣ್ಮಕ್ಳು ತುಂಬಿದಂತ ಸಭೆ. ಈ ತರುಣಿಯರ ಮಧ್ಯದಲ್ಲಿ ಎತ್ತರವಾದಂತಹ ಆಸನದಲ್ಲಿ, ಎತ್ತರದ ಪೀಠದಲ್ಲಿ ನನ್ನ ಅಕ್ಕ ಕುಳಿತ ಟಿವಿಯನ್ನ ಒಮ್ಮೆ ಗಮನಿಸು. ಈ ಟಿವಿ ಯಾವ ಟಿವಿಯು? ಕುಳಿತ ಈ ಟಿವಿ ಚಂದನೆ ಚಂದನೆ. ಚಂದವೇನು ಚಂದವೇನು ನೋಡುವವರಿಗೆ ನಿಜವಾಗ ಅದ್ಭುತ. ಹೌದು, ಯಾರಿಗಾದ್ರೂ ಈ ಗಾಂಭೀರ್ಯ ಬಂದಿತ್ತು. ಈ ಟಿವಿ ದೂರದಲ್ಲೇ ನೋಡ್ಬೇಕಿದು. ಹೌದೌದೌದು. ಹತ್ತಿರ ಹೋದ್ರೆ ಹತ್ತಿರ ಹೋಗುವುದ ಕುಳಿದವರಿಗೆ ಅವಕಾಶ ಇಲ್ಲ. ತೊಟ್ಟಿಂತ ಆ ಬಟ್ಟೆ ಆಭರಣ ಉಂಟಲ್ಲ, ಅದು ನಮ್ಮ ಕಣ್ಣಿಗೆ ಪೆಟ್ಟು. ಹೌದೌದು, ಪಳ 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 ವಿಶೇಷ. ಓಡಿಯ ತಡ ಮಾಡುವುದಲ್ಲ, ಹೋಗಿ ಅಕ್ಕನ ಪಾದಕ್ಕೆ ನಮಸ್ಕಾರ ಮಾಡಿ ಅಕ್ಕನಿಂದ ಆಶೀರ್ವಾದವನ್ನು ಪಡೆಯಲೇಬೇಕು. ಯಾರು ನೀವ? ನಾನೇ. ಹೋಗ ಅಕ್ಕನಿಗೆ ನಮಸ್ಕಾರ ಮಾಡುದು. ಹೌದು. ಇಲ್ಲಿ ಬನ್ನಿ. ಯಾಕೆ ಗೀಜ್ಗ ಅಂತ ಹೇಳಿದ್ರೆ ಏನು? ಏನು? ಎಂತ ಎಂಟದೆ ಬಂಟನು ನಿಮ್ಮ ಹೆಸರು ಕೇಳಿದ್ರೆ ನಡುಗ್ತಾನೆ. ಹೌದೇ ಹೌದು. ಹೋಗಿ ಅಂತ ನೀವು ಹೆಣ್ಣಿನ ಕಾಲಿಗೆ ನಮಸ್ಕಾರ ಮಾಡುದ? ತಪ್ಪೇನು? ಏನು? ಊರಿಗೆ ಅರಸನಾದರೂ ತಂದೆಗೆ ಮಗ, ತಾಯಿಗೆ ಕಂದ, ಅಕ್ಕನಿಗೆ ತಮ್ಮ. ಯಾವತ್ತು ಅಕ್ಕನ ಮೇಲೆ ನನಗೆ ಗೌರವ ಉಂಟೇ ಉಂಟು. ಹಾಗಾಗಿ ಗೌರವ ಪೂರ್ವಕವಾದಂತಹ ವಂದನೆ ಪೂರ್ವಕವಾದ ಗೌರವ ಕೊಡೋಣ. ಬಿಡುವ. ಅಕ್ಕ ನಮೋ ನಮಃ. ಅದೆಂತದ ಅಕ್ಕ? ಅದೆಂತದ ಅಕ್ಕ? ಕವ್ವ ಅಕ್ಕವ್ವ ಏನೋ? ಅದೇ ನಮಸ್ಕಾರ. ಓ ಅಕ್ಕ. ಅಕ್ಕವ್ವ ಅಕ್ಕನೂ ಹೌದು, ತಾಯಿಯೂ ಹೌದು. ನನಗಕ್ಕ. ನಂಗೆ ಎರಡು. ಹಾಗಾಗಿ ನಮೋ ನಮಃ. ತಮ್ಮ ಬಂದೆ ಕೋಳಿರೋ ಬಾಬಾ, ತಮ್ಮ ಬಂದೆ ಕೋಳಿರೋ ಬಾಬಾ ಎಂಬ ಭಾಗ್ಯದ ಕಣಿಯೇ, ಎಂಬ ಭಾಗ್ಯದ ಕಣಿಯೇ ಬಾರೇನೆ ಹರುಷದಿಂದ. ನೀನ್ಯಾಕಲ್ಲಿ ಬಿದ್ದು ಒದ್ದಾಡ್ತಾ ಇದೀಯೋ? ನನಗೆ ಜೀವ ಎಲ್ಲೇ ಹೋದ್ರು ನಿಮಗೊಂದು ಆಳಂಗ ಉಂಟು ಅಂತ ನನಗೊಂದು ಧೈರ್ಯ, ವಿಶ್ವಾಸ. ಹಾಗಾಗಿ 8 ಅಡಿ ಅವ್ರಿಗೆ ಸಾಚಿಕೊಂಡೆ. ಕೊನೆ 1.5 ಅಡಿನೂ ಗತಿ ಇಲ್ಲದೆ ಬಿದ್ದೆ. ನೀ ತಾಗಿದ್ದೇ ನನಗೆ ಗೊತ್ತಾಗ್ಲಿಲ್ಲ ಅಂತ. ನಿಮ್ಗೆ ಹಾಗೆ ಆಗ್ತದೆ ಅದು. ತಮ್ಮ ಓ
ಸಂತೋಷ ಆಯ್ತು, ಸಂತೋಷ ಆಯ್ತು. ಯಾಕವ್ವ? ಅದೆಷ್ಟು ದಿನದಿಂದ ನಿನ್ನ ಬರವನ್ನ ಕಾಯ್ತಾ ಇದ್ದೆ ಗೊತ್ತಾ ನಾನು. ಹೌದಾ? ದಿಗ್ವಿಜಯಕ್ಕೆ ಹೋದ ತಮ್ಮ ಹೀಗೆ ಬರ್ತಾನೋ, ಹೀಗೆ ಬರ್ತಾನೋ, ಹೀಗೆ ಬರ್ತಾನೋ ಅಂತ ಕೇಳಿ ಆತರದಿಂದ ಕಾಯ್ತಾ ಇದ್ದೆ ನಾನು. ಅಲ್ಲ, ನೀವು ಜೀವದಲ್ಲಿ ಸ್ವಲ್ಪ ಸೋತಿದ್ರಿ ತಾಯಿ. ಹೌದಾ? ಎಂತ ಶೀತ ಜ್ವರ ಆಗಿತ್ತ? ಅಲ್ಲ, ತಮ್ಮ ಇಲ್ಲ. ಎಷ್ಟೊತ್ತಿಗೆ ಬರ್ತಾನೆ? ಆ ಕಾತುರ ಆಸಕ್ತಿ ಅಷ್ಟಿತ್ತು. ಇಲ್ಲಿ ಬರ್ತನೋ ಅಲ್ಲ ಬರ್ತನೋ ನಿರೀಕ್ಷೆ ಆ ಮಟ್ಟದಲ್ಲಿ. ಅದಕ್ಕೆ ಕುತ್ತಿಗೆ ಉದ್ದಾದದ್ದು ಬಹುಶಃ. ಇಣುಕಿ ನೋಡುವುದು. ಇಣುಕಿ ತಮ್ಮ ಬಂದೈ ಕುಳಿರು ಬಾಬಾ, ನಮ್ಮ ಭಾಗ್ಯದ ಖಣಿಯೇ ಬಾರು. ಏನ್ ಸಾಹಿತ್ಯ, ಏನ್ ಸಾಹಿತ್ಯ! ಆಯುವುದು ನೀನು. ಏನು ಸಾಹಿತ್ಯ, ಏನು ಸಾಹಿತ್ಯ! ಅದ್ಭುತ ಒಡೆಯ. ಯಾಕೋ? ತಮ್ಮ ಬಂದೈ ಬಾಬಾ ಕುಳ್ಳಿರು, ನಮ್ಮ ಭಾಗ್ಯದ ಖಿಣಿಯೇ ಬಾಬಾ. ಯಾವ ಕಿಣಿಯವ್ರ ಸುದ್ದಿ ಮಾತಾಡುದ ನೀನು? ಕಿಣಿಯ ಹೇಳಿದ್ಯಲ್ಲ, ನಮ್ಮ ಶೆಣೆಗೆ ಅಂತ ಆಗ್ಬೇಕು. ಮತ್ತೆಂತದ್ದು? ಅವ್ರು ಹೇಳಿದ್ದು ನಮ್ಮ ಭಾಗ್ಯದ ಖಣೆ ಬಾಬಾ. ಮತ್ಸ್ಯನಗರದ ಭಾಗ್ಯದ ಹೊಂಡ ತೆಗೆದದ್ದು ಯಾರು? ನೀವು. ಮಣ್ಣು ತೆಗೆದದ್ದು ನಾನು. ನಮ್ಮ ಜೀವಮಾನ ಹೋದಲ್ಲೆಲ್ಲ ಹಾಗೆ ಮಣ್ಣು ತೆಗೆದು ಬಿಟ್ರೆ ಬೇರೆ ಅಂತದ್ದು ಇಲ್ಲ. ತಮ್ಮ, ದಿಗ್ವಿಜಯದ ಪರಿಣಾಮ ಏನೆನ್ನುವುದನ್ನ ನಿನ್ನ ಮುಖ ನೋಡಿಯೇ ಊಹಿಸಿಕೊಳ್ಳಬಹುದು. ಸಂತೋಷ ಆಗುತ್ತದೆ. ಆದ್ರೊಂದು ಕುತೂಹಲ ಉಂಟು ತಮ್ಮ. ದಿಗ್ವಿಜಯಕ್ಕೆ ಹೋದಂತಹ ನೀನು ಎಲ್ಲೆಲ್ಲಿ ಹೇಗೆ ದಿಗ್ವಿಜಯ ಮಾಡಿದೆ, ವಿಜಯದ ವಾರ್ತೆ ಕೇಳಬೇಕು ಅಂತ ಆಸೆ ನನಗೆ. ಇವರು ದಿಗ್ವಿಜಯಕ್ಕೆ ಹೋದಾಗ ನೀವು ಇವ್ರ ಸುದ್ದಿ ಮಾತಾಡ್ತಿದ್ರ? ಅಯ್ಯೋ, ತಮ್ಮನ ಕುರಿತಾಗಿಯೇ ವಿಚಾರ ನನಗೆ. ತಮ್ಮ ಅಲ್ಲಿ ಹೇಗೆ ಯುದ್ಧ ಮಾಡ್ಯಾನು, ಅವರನ್ನು ಹೇಗೆ ಸೋಲಿಸಿದನೋ ಏನೋ ಅನುಮಾನ ಇಲ್ಲ. ಅದು ನನಗೆ ಗೊತ್ತಾಗಿದೆ ತಾಯಿ. ಹೌದು, ನೀವಿಲ್ಲಿ ಮಾತಾಡಿದ್ ನಂಗಲ್ಲಿ ಗೊತ್ತಾಗಿದೆ. ಮಾತಾಡಿದ್ದು ಅಲ್ಲ. ಹೌದು, ವರ್ತಮಾನ ಬಂತು ಅಂದ್ರೆ ಮತ್ತೇನಲ್ಲ. ಇವ್ರು ಯುದ್ಧ ಮಾಡ್ಬೇಕಿದ್ರೆ ವಿರೋಧಿಗಳ ಎದುರು ಹೇಗೆ ಕತ್ತಿ ಎತ್ತದವರು ಅಲ್ಲೇ ನನ್ನ ತಮ್ಮನಿಗೆ ಆಸಕ್ತಿ ಇಲ್ಲ ಅಂತಲ್ಲ ನನಗೆ. ಹಾಗಲ್ಲ, ನಮಗೆ ಬೇಕಾದವ್ರು ನಮ್ಮ ಸುದ್ದಿ ಹೇಳಿದ್ರೆ ಆಕಳಿಕೆ ಬರ್ತದೆ ಎನ್ನುವುದು ರೂಢಿ. ಇವರಿಗೆ ಅಷ್ಟು ಹೊತ್ತಿಗೆ ಆಕಳಿಕೆ ಬರುವಾಗಲೇ ಲೆಕ್ಕ ಹಾಕಿದ್ದೆ, ಯಾರೋ ಇವರು ವಿಷಯ ಮಾತಾಡ್ತಾರೆ ಅಂತ. ಆದ್ರೂ ಒಂದು ಅಷ್ಟೊತ್ತಿಗೆ ನನಗೂ ಆಕಳಿಕೆ ಬರ್ತಿತ್ತು. ಸುಳ್ಳಲ್ಲ, ಇಲ್ಲಿ ನನ್ನ ಸುದ್ದಿ ಮಾತಾಡಿದವ್ರು ಯಾರು? ನೀನು ಸುದ್ದಿ ಮಾತಾಡುವವರು ಯಾರಿಲ್ಲ ಬಿಡು, ನನ್ನನ್ನು ಬಿಟ್ರೆ. ಅಲ್ಲ, ಯಾವಾಗ ನೀವೊಂದು ಬಿಟ್ರೆ ಮತ್ತೆ ಯಾರು ಮಾತಾಡುದಿಲ್ಲ. ಈ ಅಕ್ಕನ ಕುತೂಹಲ ನೀನು ತಣಿಸಲೇಬೇಕು. ನಿನ್ನ ವಿಜಯದ ವಾರ್ತೆ, ಕಪ್ಪ ಕಾಣಿಕೆಗಳ ಸಂಗ್ರಹ, ಯುದ್ಧದ ಪರಿ ಇದೆಲ್ಲ ಹೇಳಬೇಕು ತಮ್ಮ. ವಿಜಯ, ಓಡಿಯ ದಿಗ್ವಿಜಯ, ದಿಗ್ವಿಜಯ. ಬೇರೆ ವಿಷಯ ಮಾತಾಡುವ. ಬೇರೆ ವಿಷಯ ಇದೇ ಬೇಕು ನನಗೆ. ವಿಚಾರ ಇದೇ ವಿಷಯ ಬೇಕು. ನಿಮ್ಗೆ ಅರ್ಥ ಆಗ್ಲಿಲ್ವಾ? ದಿಗ್ವಿಜಯ ಅಲ್ಲಿಗೆ ಅರ್ಥ ಆಗ್ಲಿಲ್ವಾ? ಮಾಡ್ಲೇ ಇಲ್ವಾ? ಅಲ್ಲ, ನಮಗದು ಲೆಕ್ಕಕ್ಕೆ ಅಲ್ಲ ಅಂತ. ಆದರೂ ಅಕ್ಕನಿಗೆ ಕೇಳುವ ಆಸೆ ಉಂಟು. ನಾವು ಹೋದಲ್ಲಿ ಹೆಚ್ಚಿಗೆ ಇದೇ ಬಂದಿದೆ. ಹೌದಾ? ಅದೇನು ಹಾಗೆ ಬಂದದ್ದು? ಯುದ್ಧ ಕ್ಷೇತ್ರದಲ್ಲಿ ಮಾರು ಮಾಡಿತ್ತು ಸಿಕ್ದವ್ರು ನಾವು ಕತ್ತರಿಸಿ ಬೆಡ್ಸಾಡುದು, ಅವ್ರು ಅದ್ರಲ್ಲಿ ತಕೊಂಡು ಹೋಗ್ತಿರುದು. ತುರ್ತು ಚಿಕಿತ್ಸಾಲಯ, ತುರ್ತು ಚಿಕಿತ್ಸಾ, ತುರ್ತು ಚಿಕಿತ್ಸಾ. ಹಾಗಾಗಿ ಅವ್ರು ಪಾಪ ಯೋಧರೆಲ್ಲ ಹೆಣ ಹೊತ್ತೊತ್ಕೊಂಡು ಹೋಗಿದ್ರು. ಇನ್ನೂ ಹೇಳಬೇಕಾ? ದಿಗ್ವಿಜಯ, ನೀ ಸುಮ್ಮನೆ ಸಾಯಿ ಮಾರೆ. ದಿಗ್ವಿಜಯಕ್ಕೆ ಇವ್ರ ಬಾಯಿ ಕೇಳುವುದಲ್ಲ, ಆತ್ಮಶ್ಲಾಘನೆ ಆತ್ಮಹತ್ಯೆಗೆ ಸಮಾನವಾದದ್ದು. ಅದು ಏನಿದ್ರು ನಾನು ಹೇಳ್ಬೇಕು. ಅಮ್ಮ, ಯುದ್ಧ ಅಂತ ಹೇಳಿದ್ರೆ ಇವರಿಗೆ ಯಾವ ಲೆಕ್ಕ ಅಲ್ಲ. ಎಷ್ಟೋ ಜಾಗದಲ್ಲಿ ಇವರು ಯುದ್ಧಕ್ಕೆ ಹೋಗಿದ್ದಾರೆ. ಹೆಚ್ಚಿನ ಜಾಗದಲ್ಲಿ ಏನೂ ಕೆಲಸ ಮಾಡದೆ ಕಪ್ಪ ತಗೊಂಡು ಏನು ಮಾಡದೆ ಇವರು ಹೋದಲ್ಲೆಲ್ಲ ಹೆಚ್ಚಿಗೆ ಹಾಗೆ ಏನು ಕೆಲಸ ಮಾಡ್ಲಿಲ್ಲ, ಎಂತದ್ದು ಇಲ್ಲ. ಹೋದ್ರು, ಹಣ ತಕೊಂಡು ಬಂದ್ರು. ನನ್ನ ತಮ್ಮ ಹೋದ್ರೆ ಸಾಕಾಗ್ತದೆ. ಅಲ್ಲಿ ಯುದ್ಧಕ್ಕೆ ನಿಂತ್ರಲ್ವಾ ಯುದ್ಧ ಮಾಡುವುದು. ಹೇಡಿಗಳವರು ಕಪ್ಪಗಾಣಿಕೆ ಕೊಟ್ಟು ಜೀಯ ಹಸಾದ ಹೇಳುವಾಗ ಏನ್ ಮಾಡುದು. ಹಾಗಾಗಿ ಹೆಚ್ಚಿನ ಜಾಗದಲ್ಲಿ ಹಾಗೆ. ಸರಿ, ಆದ್ರೂ ಒಂದುಂಟು. ಏನು? ಮಲೆತು ನಿಂತವ್ರು ಇಲ್ಲ ಅಂತಿಲ್ಲ. ಆ ಅವರು ಮಾರಮಲಿತು ನಿಂತದ್ದು ಹೌದು. ಮಾತಿಗೆ ಮಾತು, ಪೆಟ್ಟಿಗೆ ಪೆಟ್ಟು, ಹೊಯ್ಕೈ, ಮರಮರಿ, ಜಟಾಪಟಿ ಯುದ್ಧ ನಿಂತೋಯ್ತು. ಅವ್ರನ್ನು ಹುಡುಕಿದ್ರು, ಅಡಿಗೆ ಬಿದ್ದುಕೊಂಡಿದ್ದಾರೆ. ಇವರು ತಲೆ ಮೆಟ್ಟಿದ್ದಾರೆ. ಕಪ್ಪಗಾಣಿಕೆ ತಂದಿದ್ದೇವೆ. ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ ಇವರು ಹೋದಲ್ಲಿ ಸಿಕ್ಕವರನ್ನು ಕತ್ತರಿಸಿ ಬಿಸಾಡಿ ದಿಗ್ವಿಜಯ ಪ್ರಾರ್ಥಿ ಮಾಡ್ಕೊಂಡು ಬಂದಿದ್ದಾರೆ. ಫಲ 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 ಅನುಮಾನವೇ ಇಲ್ಲ. ಒಂದೇ ಮಾತನ್ನ ಹೇಳ್ಬೇಕ ತಾಯಿ, ಏನು? ಒಂದೊಂದು ಊರಿಗೆ ಹೋಗಿ ನೋಡಿದ್ರೆ ಇವ್ರದ್ದು ವಿಜಯ ಪತಾಕಿ ಕಾಣ್ತದೆ. ಹೋದಲ್ಲುಂಟಲ್ಲ, ಪತಾಕಿ ಹುಗಿದು ಸ್ತಂಭ ಹಾರಿಸಿ ಬಂದಿದ್ದಾರೆ. ಹಾರಿಸ್ತೇನೆ ಈಗ. ಧ್ವಜಸ್ತಂಭ ಹುಗಿದು
ವಿಜಯ ಪತಾಕೆಯನ್ನ ಹಾರಿಸಿ ಬಂದವರು ನಾವು. ನಾ ಎಂತಂದೆ? ನೀ ಪತಾಕೆ ಹೋಗ್ತದ ಹೇಳಿದೆ. ಇಲ್ಲಪ್ಪ, ಪತಾಕೆ ಇಲ್ಲ, ಸ್ತಂಭ ಆದ್ರೂ ಒಂದೊಂದು ಊರಿಗೆ ಹೋಗಿ ನೋಡಿದ್ರೆ ಇವ್ರದ್ದು ಹಾರಾಡ್ತುಂಟು. ವಿಜಯ ಪತಾಕೆ ಈ ಮತ್ಸ್ಯನಗರದ ಚಿಹ್ನೆ ಇದ್ದದ್ದು. ಇವ್ರು ಅಲ್ಲೆಲ್ಲ ಹೋದಲ್ಲೆಲ್ಲ ಒಂದ್ ಬಿಟ್ಟು ಬಂದಿದ್ರೆ ಎಲ್ಲ ಹಾರಾಡ್ತಾ ಉಂಟು ಪಟಾಕಿ. ಸರಿ, ನಾವು ಮುಂದೆ ಬಂದ ಮೇಲೆ ತರಬೇಕಾ ಬೇಡವಾ? ಇಲ್ಲ, ಅದಲ್ಲೇ ಇರ್ಬೇಕು ನಿಮ್ ನೆನಪಿಗೆ. ಒಂದು ನೀವು ಯಾವ್ಯಾವ ಜಾಗಕ್ಕೆ ಹೋಗಿ ಬಂದಿದ್ರಿ ಅಂತ ನಿಮ್ ಕುಟುಂಬದವರಿಗೆಲ್ಲ ಗೊತ್ತಾಗ್ಬೇಕು. ಆಗಲಿ. ಏ ವಿಜಯ, ನನ್ನ ತಮ್ಮನೇನೋ ಸಾಮರ್ಥ್ಯವಂತ ಯುದ್ಧವನ್ನ ಮಾಡಿದ, ಅವನೊಟ್ಟಿಗೆ ನೀನ್ ಇಷ್ಟು ದಿನ ಇದ್ದವ, ಮತ್ತೆ ನೀನೇನು ಮಾಡ್ಲಿಲ್ವೇನೋ? ಎಂತ ಮಾತಾಡ್ತೀರಿ ತಾಯಿ? ನಾನುಂಟಲ್ಲ, ಯುದ್ಧ ರಂಗದಲ್ಲಿ ಸಿಕ್ಕ ವೈರಿಗಳ ಕಾಲನ್ನು ಕತ್ತರಿಸಿ ಬಿಸಾಡಿದ್ದೇನೆ. ಮತ್ತೆ ಕಾಲು ಕತ್ತರಿಸುವುದರ ಬದಲು ತಲೆಯೇ ಕತ್ತರಿಸಿ ಬಿಟ್ರೆ ಒಮ್ಮೆಲೆ ಮುಗಿದು ಹೋಗ್ತಿತ್ತಲ್ಲ ಯುದ್ಧ. ಬೇರೆಯವ್ರು ಕಡ್ಕೊಂಡು ಹೋಗಿದ್ರು, ಅದು ಆಮೇಲೆ ನೀನು ಕತ್ತರಿಸಿ. ನಂಗೆ ಉಳ್ದದ್ದು ಕಾಲು, ನಾ ಎಂತ ಸಾಯುದು? ಆಗ್ಲಿ. ಇವ ಯುದ್ಧ ಮಾಡಿಯೇ ಕೊಲ್ಲಬೇಕು ಅಂತಿಲ್ಲ, ಕೆಲವೊಮ್ಮೆ ಮಾತಾಡಿ ಏನ ಕೊಲ್ತಾನೆ. ಸಾಮರ್ಥ್ಯ ಉಂಟವನಿಗೆ. ಉತ್ಕ ಮೊದ್ಲೇ ಕಡಿಯುವ ವಿಚಾರದಲ್ಲಿದ್ದೇವೆ ನಾವು. ತಮ್ಮ, ಬಹಳ ದೂರದಿಂದ ಆಯಾಸದಿಂದ ಬಂದವರು ಇದು ಆಸನವನ್ನು ಇರಿಸಿದ್ದೇವೆ. ಕುಳಿತುಕೊಳ್ಳಿ. ನಮ್ಮ ಸರ್ವನಾಶ ಆಯ್ತು ಒಡೆಯ. ಅಯ್ಯೋ, ನೀವು ಎಂತದೋ ಸಮುದಾಯ ಮಂಡಿಸಿದ ಹೊಟ್ಟೆಗೆ ಭಾಗವತ್ ನಂಗೆ ಪದ್ಯ ಕೊಡುವುದಿಲ್ಲ ಅಂತ ನಂಗೆ ಗೊತ್ತು. ನಾ ಬರೀ ಮುಖದ ಎಂಟು ತಗೊಂಡೆ. ವಿದ್ಯೆ ಅಂದ್ರೆ ನಿಮ್ಗೆ ಆಸನ ಇತ್ತ, ನಮಗೂ ಇಟ್ಟಿದ್ರು ಅಂತ ಮಾಡಿದೆ. ನಿಮ್ಗೆ ಪೆಟ್ಟಿಗಿನಾದ್ರೂ ಕೊಟ್ಟಿದ್ರು, ನಮಗೊಂದು ಆಸನವೂ ಇಲ್ಲ. ಹೋಗ್ಲಿ ಬಿಡು, ಮರ್ಯಾದೆ ಹೋಯ್ತಲ್ಲ ಈಗ ನಿನ್ನದ್ದು. ನಂದೊಂದು ಅಭ್ಯಾಸ ಏನು? ಹೋದಲ್ಲೇ ಮತ್ತೆ ಕೊಡುದು. ಎಂತ ಸ್ವಲ್ಪವೂ ಇಟ್ಕೊಳ್ಳುವ ಅಭ್ಯಾಸವೇ ಇಲ್ವಾ ನಿನಗೆ? ಅಂದ್ರೆ ಹೋದಲ್ಲೇ ತಕ್ಕೊಳ್ಳುದು ಅಂತ ಹೇಳಿದ್ರೆ ತಿರುಗಿ ಇದು ಎಲ್ಲೆಲ್ಲ ಕೂತ್ಕೊಳ್ಳುವುದು ಬೇಡ. ನನ್ನ ಆಸನದಲ್ಲಿ ನಿನಗಾಗಿ ಸ್ವಲ್ಪ ಜಾಗ ಉಂಟು, ಬಾ. ಕೇಳುವುದಕ್ಕೆ ಮರೆತೆ. ಯಾವುದು? ಬಹಳ ದೂರದಿಂದ ಆಯಾಸಗೊಂಡು ಬಂದವರು ನೀವು. ಆಯಾಸ ಪರಿಹಾರಕ್ಕಾಗಿ ನಿಮಗೆ ಕುಡಿಯುವುದಕ್ಕೆ ಏನಾದ್ರೂ ತರಿಸ್ಲಾ? ಕುಡಿಯುವುದಕ್ಕೆ ಏ ವಿಜಯ, ಏನಾದ್ರೂ ಕುಡಿಯುವುದಕ್ಕೆ ಬೇಕೇನೋ? ನಾವು ಹೋಗುವಲ್ಲೆಲ್ಲ ಕುಡ್ಕೊಂಡೇ ಹೋಗುದಲ್ವಾ, ಮತ್ ನಮಗೆ ಮತ್ತೆ ಕುಡಿಲಿಕ್ಕೆ ತೋರಿಸುದ? ಮತ್ ಹೋದಲ್ಲಿ ಉಪದ್ರ ಯಾಕೆ ಅಂತ ನಮಗೆ ಬೇಕಾದಷ್ಟು ಕುಡ್ಕೊಂಡು ಹೊರಡುದು ನಾವು. ಇದು ತಿನ್ನುವುದಕ್ಕೆ ಏನಾದ್ರೂ? ಕುಡಿಯುವಾಗಲೇ ತಿನ್ನುದು ನಾವು. ತಾಂಬೂಲ ಉಂಟು? ಎಲೆ ಅಡಿಕೆಯ ಇವತ್ತು ನಾ ಮಾತಾಡುದೇ ಎಲೆ ಅಡಿಕೆ ಹಾಕೊಂಡು ಮಾತಾಡ್ದಾಗ ಉಂಟು. ಮತ್ತಿನ್ನು ಎಲೆ ಅಡಿಕೆ ಹಾಕೊಂಡ್ರೆ ಯಾರಿಗಾದ್ರೂ ಅರ್ಥ ಆಗ್ತದ? ಹಾಗಾದ್ರೆ ನಮಗೆ ಬೇಕಾದದ್ದೇನು? ನಾವು ಮೊದಲು ರಮಿಸಬೇಕು. ಬೇಕಾದಾಗ ಕೇಳಿ ಪಡೆಯಿರಿ, ಅಲ್ಲೇ ವಿರಮಿಸಿ. ವಿರಮಿಸು. ಹೆಣ್ಣು ಮಕ್ಕಳ ಸಭೆ ಬಂದ್ಕೊಂಡು ರಮಿಸು ಹೇಳುವುದಲ್ಲ. ಓಡಿಯ ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯೋಣ. ಏನು?
ಅನಯ್ಯನ ಬಲವಾರವನು ಕುಳಿತಾದರಿಸಿ ನೋಡಿ ಅನಯ್ಯನ ಬಲವಾರವನು ಬಳಿಕ ಅರಸ ಕೇಳ ನಡುವೆ ಅರಸ ಕೇಳ ನಡುವೆ ಏ ವಿಜಯ, ಓ ಒಡೆಯ, ನೋಡಿದೆಯೇನೋ ತುಂಬಿದಂತಹ ಸಭೆಯನ್ನ? ನಾವು ನೋಡದೆ ಹೋದ ಸಭೆ ಏನು ಅಲ್ಲ. ಆದ್ರೆ ಇವತ್ತಿನ ಸಭೆ ನೋಡಿದ್ರೆ ಒಡೆಯ, ಆ ಕಡೆ ನೋಡಿ ಮಂಗನ ಮುಖಿಯರು ಮಂಗಳಾರತಿ. ಮಂಗನ ಮುಖ ನಿನ್ನದ್ದು, ಮತ್ತೆ ಮಂಗಳ ಮುಖಿಯರು ಮಂಗಳಾರತಿ ಹಿಡ್ಕೊಂಡು ಎಷ್ಟೊತ್ತಿಗೆ ನಿಮ್ಗೆ ಎತ್ತುದು ಅಂತ ಕಾಯ್ತಾ ಇದ್ದಾರೆ ಅಲ್ವೇನೋ? ಈ ಕಡೆ ನೋಡಿದ್ರೆ ಬಿಚ್ಚುಗತ್ತಿಯ ಬಟೀಯರು. ಏ, ಬಿಚ್ಚುಗತ್ತಿಯ ಭಟರು ಅದು ನಮ್ಮಲ್ಲಿ, ಇಲ್ಲೆಲ್ಲ ಹೆಣ್ಮಕ್ಳೇ. ಲಿಂಗ ಸ್ತ್ರೀಲಿಂಗ ವಾಚಕ ಆಗ್ಲಿ ಅಂತ ಬಿಚ್ಚುಗತ್ತಿಯ ಬಟೀಯರು. ಓ, ಆ ಕಡೆಯಲ್ಲಿ ನೋಡು. ಮನ್ಯಾಗ ಇವ್ರ ಅಕ್ಕನ ಅಪ್ಪಣೆ ಆದ್ರೂ ಸಾಕು, ಯಾರ ಮೈ ಮೇಲೆ ಬೀಳುದು ಅಂತ ಕಾಯ್ತಾ ಇದ್ದಾರೆ ಅವರು. ಹೌದೌದು, ಎಲ್ಲ ಹೌದು ಒಡೆಯ. ಹೇ ವಿಜಯ, ಏನು ಅಕ್ಕನ ಸಭೆಗೆ ನಾವೇನು ಬರುವುದು ಹೊಸತೇನು? ಯಾವತ್ತು ಕಂಡದ್ದಕ್ಕೂ ಇವತ್ತು ಕಾಣುತ್ತಾ ಇದ್ದದ್ದಕ್ಕೆ ಏನೋ ವಿಶೇಷ, ಏನೋ ಕಳೆ, ಯಾವುದೋ ಒಂದು ಬದಲಾವಣೆಯನ್ನು ನಾನು ಗಮನಿಸುತ್ತಾ ಇದ್ದೇನೆ. ಹೌದು, ಏನಾಗಿರ್ಬೋದು? ಸ್ವಲ್ಪ ನೋಡುವ ಸರಿ ಮಾಡಿ. ಅರಸ ಕೇಳ ನಡುವೆ ರತುನದ ಸರದೊಳಿರ್ಪ ಅರಸ ಕೇಳ ನಡುವೆ ರತುನದ ಸಿಕ್ಸು ಮೊದ್ಲು ನಂದು ಸಿಕ್ಕೋಯ್ತು ಇಲ್ಲಿ ತಾನೆ. ಮೊದ್ಲು ಬಿಡಿ, ಇಲ್ಲ ಇದು ನೋಡಿ ಕೈ ಹಪ್ಪಳ ಆಯ್ತು ಈಗ. ಇದು ನಿಮ್ಮ ಕೈಲಿ ಸಿಕ್ಕರೆ ಮತ್ತೆ ಎಂತ ಆಗ್ತದೆ ನಮ್ಮ ಕರ್ಮ. ಇದು ಗಾಣದಲ್ಲಿ ಕೈ ಕೊಟ್ಟಾಗಾಯ್ತು ನಾನು. ಬಿಡಿಸ್ಕೋಬೇಕಿದ್ರೆ ಬಿಡಿಸು ಬಿಡಿಸು ಬಿಡಿಸು. ಸಾಕಾಯ್ತು. ಅಲ್ಲ ಒಡೆಯ, ಹೇ ವಿಜಯ, ಎಂತ ಆಯ್ತು ನಿಮ್ಗೆ? ಏನೋ ಒಂದು ವಿಶೇಷ. ಇದ್ದಕ್ಕಿದ್ದಾಗೆ ಚಂಡಪ್ಪಳಿಸಿದ್ರೆ ಹೇಗೆ ಪುಟ್ಟಿಲ್ವಾ? ಹಾಗೆ ಪುಟ್ಟಿದ್ರಿ, ಏನಾಯ್ತು? ಏ, ನನ್ನ ಅಕ್ಕನ ಸಭೆಯಲ್ಲಿರುವಂತಹ ವಿಶೇಷವನ್ನ ಕಂಡಿಯೇನು? ಏನು? ಇದೋ ನನ್ನ ಅಕ್ಕನ ಎಡಭಾಗದಲ್ಲಿ ರತುನದ ಹಾರದ ಮಧ್ಯೆ ಶೋಭಿಸುತ್ತಾ ಇದ್ದಂತಹ ಶಿಖಾಮಣಿಯ ತೆರದಲ್ಲಿ ಕಂಗೊಳಿಸುವ You
ಪಡೆದವಳ್ ಯುವತಿಯ ಪಡೆದವಳ್ ಏನ್ ಪುಣ್ಯವತಿಯೋ ಏನ್ ಪುಣ್ಯವತಿಯೋ ಏನ್ ಪುಣ್ಯವತಿಯೋ ಸಾಧಾರಣವಾಗಿ ಎಷ್ಟೋ ಕಡೆಗೆ ಎಂತೆಂತ ಸಭೆ ನೋಡಿದವರು ನಾವು. ಹಾಗಾಗಿ ನಮ್ಮ ಕಣ್ಣಿಗೆ ಅಂತ ವಿಶೇಷವಾಗಿ ತೋರ್ಲಿಕ್ಕಿಲ್ಲ, ಇಲ್ಲವೇ ಇಲ್ಲ. ಆದ್ರೆ ಕುಣಿದು ಕುಪ್ಪಳಿಸಿದ್ದು ನೋಡಿ ನನಗೆ ಆಶ್ಚರ್ಯ. ಯಾಕೆ ವಿಜಯ? ನಿಮ್ಮ ಈ ಜಿಗಿತಕ್ಕೆ ನೆಗೆತಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತು. ಕುಣಿತಕ್ಕೆ ಕಾರಣ ಏ ವಿಜಯ, ವಿಶೇಷವಾದ ಸಭೆ ಅಂತ ನಾ ಹೇಳಿದ್ನಲ್ಲ, ಈ ರೀತಿಯಾದ ಸಭೆಯಲ್ಲಿ ಪ್ರಭೆ ಬರುವುದಕ್ಕೆ ಕಾರಣ ಗೊತ್ತಾಗಲಿಲ್ವೇನು? ನನ್ನ ಅಕ್ಕನ ಎಡಭಾಗದಲ್ಲಿ ಒಬ್ಬಾಕೆ ರಾರಾಜಿಸುತ್ತಾ ಇದ್ದಾಳೆ. ಎಲ್ಲಿ ಎಲ್ಲಿ ಎಲ್ಲಿ? ನನ್ನ ಅಕ್ಕನ ಎಡಭಾಗದಲ್ಲಿ. ನಾ ಇಷ್ಟೊತ್ತು ಬಲಭಾಗವೇ ನೋಡ್ತಿದ್ದೆ ನಾನು. ನಮ್ದು ಒಂದೇ ಭಾಗ, ಬೇರೆ ಭಾಗದ ಬಗ್ಗೆ ಲಕ್ಷ್ಯವೇ ಇಲ್ಲ. ಯಾವ ಭಾಗ ಅಂದ್ರಿ? ನನ್ನ ಅಕ್ಕನ ಎಡಭಾಗದಲ್ಲಿ. ಹೌದಾ? ನೀ ಅಂತ ಬಲಭಾಗವ? ನಾ ಬಲಭಾಗ. ಅಲ್ಲಿ ನೋಡುವಂತದ್ದು ಏನುಂಟ? ನಿಮ್ಮಂತವ್ರು ನೋಡುವಂತದ್ದಿಲ್ಲ ಹೇಳೇ ನಾ ನೋಡಿದ್ದು. ಮತ್ತೆ ಎಲ್ಲ ಕಡೆ ನೀವು ನೋಡಿದಲ್ಲೆಲ್ಲ ನಾವು ನೋಡುವವರು ಅಲ್ಲ. ಬಿಡು. ಅವಳ ರೂಪಲಾವಣ್ಯವನ್ನು ನೋಡಿದೆಯೇನು? ಎಡಭಾಗದಲ್ಲ? ಹೌದೇ ಹೌದು. ಹೊಡಿಯ ವಿಶೇಷವಾದ ಪ್ರಭೆಯನ್ನು ಹೊಂದಿದ ಈ ತರುಣಿ ಮಣಿ, ಕಾಂತಿ, ವಿಶೇಷ ಪ್ರಭೆ, ಕಾಂತಿ, ಶಶಿಕಾಂತ. ನಿಜವಾಗಿಯೂ ಹೌದು. ನೋಡು ನೋಡು ನೋಡು, ಆಕಾಶದಲ್ಲಿ ಶಶಿ ಇದ್ದಾನೆ. ಮತ್ತು ಆ ಶಶಿ ಇಲ್ಲಿ ಕಾಂತ, ಇಲ್ಲಿ ಕಾಂತ, ಇಲ್ಲಿ ಕಾಂತ, ಶಶಿಕಾಂತ. ಶಶಿಯ ಕಾಂತಿಯನ್ನು ಮೀರುವ ನಿಜವಾಗಿ ಹೌದು. ನಾ ಗಮನಿಸಿದೆ. ಇವಳ್ಯಾವ ಲೋಕದ ಸತಿಯೋ? ಅಲ್ಲ ಬಡಿಯ? ಹೌದಲ್ಲ? ಖಂಡಿತ ಹೌದು. ಆಶ್ಚರ್ಯ. ಭೂಲೋಕದ ಹೆಣ್ಣು ಮಕ್ಕಳೇ ಚಂದ, ದೇವ ಸ್ವರ್ಗದ ಹೆಣ್ಣು ಮಕ್ಕಳು ಇನ್ನೂ ಚಂದ ಅಂತ ಹೇಳಿದ್ದಾರೆ. ನಾಗ ಕನ್ಯೆಯರು ಮತ್ತೂ ಚಂದ ಅಂತ ಹೇಳಿದ್ದಾರೆ. ನಾವು ನೋಡದೆ ಹೋದ ಚಂದವ ಸುಡುಗಾಡುವ ನಮ್ಗೆ ಯಾಕೆ? ಕಾಣಬಹುದಾದ ಸೌಂದರ್ಯವನ್ನು ಬಿಟ್ಟು ಕಾಣದ ಸೌಂದರ್ಯವನ್ನು ಹೊಗಳುವುದು ಯಾಕೆ? ಇವಳನ್ನು ನೋಡುವಾಗ ನಿಮ್ಗೆ ಅನಿಸಿದ್ದೇನು? ಇವಳು ಯಾವ ಲೋಕದ ಸತಿಯು? ದೇವಲೋಕದವಳ. ಇವಳು ಕಣ್ಣು ನೋಡಿದ್ರಲ್ಲ, ಏನು 25 ಬಾರಿ ಪಿಟಿ ಪಿಟಿ ಮುಚ್ಚುತ್ತಾ ಇದ್ದಾಳೆ. ದೇವಕನ್ಯೆಯರು ಬಿಡುಗಣ್ಣರು. ಇವಳು ಹಾಗಲ್ಲ, ಕಣ್ಣು ಮುಚ್ಚುವುದಿಲ್ಲ. ಇವಳು ಆಗಾಗ ಕಣ್ಣು ಮುಚ್ಚುತ್ತಾ ಇದ್ದಾಳೆ. ಒಂದೊಂದ್ಸಲಂತೂ ಮುಚ್ಚಿದ ಕಣ್ಣು ತೆಗೆಯುವುದೇ ಇಲ್ಲ. ಅದು ಯಾಕೋ ಏನು? ಎಂತ ನಿದ್ದೆ ಆಗ್ಲಿಲ್ವೇನ್? ಕರ್ಮ ಬಿಡು. ನಮ್ಮ ಅಕ್ಕನ ದಾಸಿ ಅಂತ ಹೇಳಿದ ಮೇಲೆ ಎಲ್ಲವೂ ನಿದ್ದೆ ಆಗಿದೆ ಅಲ್ಲ. ನಾಗಕನ್ಯೆಯರಾಗಿರಬಹುದೇನು? ಅಲ್ಲ ಬಾ, ಇದು ಕೆಳಗಿಂದ ಮೇಲೆ ಒಂದೇ ರೀತಿ ಉಂಟು ಬಿಟ್ರೆ
ಮೇಲ್ ದಪ್ಪ ಕೆಳಗೆ ತೆಳ್ಳಗೆ ಇಲ್ಲ. ನಾಗಕನ್ಯರಾಗಿರ್ತಾ ಇದ್ರೆ ಕೆಳಗಾಗಕ್ಕೂ ಹೋದಾಗೂ ಅವ್ರು ಹಾಗಂತೆ ಬಾಲ ಇದ್ದ ಹಾಗಿರ್ತದೆ. ಹೌದು, ಇದು ಹಾಗಿಲ್ಲ. ಹಾಗಾದ್ರೆ ನಾಗಕನ್ಯೆ ಅಲ್ಲ, ಅಲ್ವೇ ಅಲ್ಲ. ಇವಳನ್ನ ಪಡೆದವ ಆ ಪುಣ್ಯವತಿ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಇವಳ ಹೆತ್ತ ಅಮ್ಮನ ಹೊಟ್ಟೆಯೇ ಅಲ್ಲ, ಮತ್ತಂತದ್ದ ಬಟ್ಲೆ ಮನೆ ಅಂಡೆ. ನಾ ಹಾಗೆ ಹೇಳಿದ್ದ. ಪುಣ್ಯ ಗರ್ಭೆ, ನಿಜವಾಗಿಯೂ ಪುಣ್ಯ ಗರ್ಭೆಯೇ ಹೌದು. ಇವಳನ್ನ ಪಡೆದಂತ ಅಪ್ಪನೇ ಅಲ್ಲ, ಮತ್ಯಾರ ಪುಣ್ಯಾತ್ಮ. ನಿಜವಾಗಿಯೂ ಪುಣ್ಯಾತ್ಮನೇ ಹಾಗೆ. ಈಗ ಎಷ್ಟು ಚಂದ ಇದ್ದಾಳೆ ನೋಡುವುದಕ್ಕೆ. ನಾನು ಅದೇ ವಿಚಾರ ಮಾಡು. ಇವಳೇ ಇಷ್ಟು ಚಂದ ಒಡಿಯ, ಇವಳ ಅಮ್ಮ ಹೇಗಿರ್ಬಹುದು? ಆ ಬುದ್ಧಿ ಇನ್ನೂ ಬಿಡ್ಲಿಲ್ವೇನೋ? ಯಾವುದು ನೀ ಎಂತ ಹೇಳಿದ್ದು? ಇವಳೇ ಇಷ್ಟು ಚಂದ, ಇವಳ ಅಮ್ಮ ಹೇಗೆ? ಎಂತ ಮಾತಾಡ್ತೀರಿ ನೀವು? ಹಾಗೆ ಹೇಳಿದ್ರೆ ತಪ್ಪಲ್ಲ. ಅಲ್ಲ, ನಾ ಯಾವ ಲೆಕ್ಕದಲ್ಲಿ ಹೇಳಿದೆ ಗೊತ್ತಾ? ಈಗ ಮಗಳು ಚಂದ ಇದ್ದಾಳೆ ಅಂತಿದ್ರೆ ತಾಯಿಯು ಅಷ್ಟೇ ಚಂದ ಇರಬೇಕು ಎನ್ನುವುದು ನನ್ನ ವಿಚಕ್ಷಣ ಮತಿತ್ವಕ್ಕೂ ಹೊರದದ್ದು. ಸುಳ್ಳಲ್ಲ, ನಿನ್ನ ಕಲ್ಪನೆ ಒಂದು ಸರಿಯಾದದ್ದೇ ಹೌದು. ಯಾಕೆ ಹೇಳು? ಬಳ್ಳಿಯಂತೆ ಕಾಯಿ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ನಾಯಿಯಂತೆ ಬಾಲ. ಇಷ್ಟೊತ್ತಿಗೆ ಅದಕ್ಕೆ ಯಾಕೆ ಬಾಯಿ ಹಾಕ್ಲಿಕ್ಕೆ ಹೋದ್ಯೋ? ನೀವು ಬಾಯಿ ಹಾಕುದು ಬೇಡ, ಅಣ್ಣ ಹಾಕ್ದೆ. ಕರ್ಮ ಅಂದ್ರೆ ಇದ್ದು ಒಳ್ಳೇದು ಪೂರ್ತಿ ನೀವೇ ಹೇಳಿದ್ರಿ. ನಂಗೆ ಕೊನೆಗೆ ಸಿಕ್ಕಿದ ನಾಯಿ ಬಾಲ ಬಿಟ್ಟರೆ ಬೇರೆ ಅಂತ ಇಲ್ಲ. ವಿಷಯ ಸರಿಯಾದ್ರೂ ಉದಾಹರಣೆಗೆ ಅದು ಒಂದು ಹೌದಾದ್ರೂ ಕೂಡ ಇವಳನ್ನು ಹೋಲಿಸುವಾಗ ಹಾಗೆ ಹೇಳುವುದಲ್ಲ. ಹೇಳಬಾರ್ದು. ವಿಜಯ, ನನಗೆ ಇವಳನ್ನ ಕಂಡಾಕ್ಷಣ ನನಗನಿಸುವುದೇನು ಗೊತ್ತಾ? ನೋಡಿಯ ರತಿಯ ಸೌಂದರ್ಯ ಬಂತಿರಲೇ, ರತಿಯ ಸೌಂದರ್ಯ ಬಂತಿರಲೇ, ರತಿಯ ಸೌಂದರ್ಯ ಬಂತಿರಲೇ, ಸುರಸತಿಯರ ಸೊಬಗೂತ ಆಚೆಯೊಳಿರಲೇ, ಸುರಸತಿಯರ ಸೊಬಗೂತ ಆಚೆಯೊಳಿರಲೇ. ಪ್ರತುವೆಯೋಳಿನಿ ತೋರೋ ಬಿಲ್ಲ, ಪ್ರತುವೆಯೋಳಿನಿ ತೋರೋ ಬಿಲ್ಲ, ಪ್ರತುವೆಯೋಳಿನಿ ತೋರೋ ಬಿಲ್ಲ, ದೃಪದ ಸುತೆಯ ಕಂಡರಿವೆ ಈ ಪರಿಯಲ್ಲ, ದೃಪದ ಸುತೆಯ ಕಂಡರಿವೆ ಈ ಪರಿಯಂದವಲ್ಲ. ರತಿಯ ಸೌಂದರ್ಯವಂತಿಲ್ಲ, ಸುರಸತಿಯರ ಸೊಬಗೂತ ನಾಚೆಯೊಳಿರಲೇ, ರತಿಯ ಸೌಂದರ್ಯವಂತಿರಲಿ. ಕೇಳಿದ್ದೇವೆ. ಒಡೆಯ ಅತಿ ಸೌಂದರ್ಯವತಿಯರು ಯಾರು? ಯಾರು? ಪ್ರಪಂಚದಲ್ಲ, ಲೋಕದಲ್ಲಿ ಗುರುತಿಸಲ್ಪಡುವವರು ಯಾರು ಒಡೆಯ? ರತಿ ಮನ್ಮಥರು. ಆರತಿ. ಯಾವ ರತಿ? ಆ ರತಿ, ಮಾರನ ಸತಿಯಾದ ಆ ರತಿ. ಆ ರತಿ ಸುದ್ದಿ ಇಲ್ಲ. ರತಿಯ ರೂಪ ಅಂತಿರಲಿ. ಸುರ ಸತಿಯರ ಸೊಬಗು ಇನ್ನು ಆಚೆಗಳು ಅವರನ್ನೆಲ್ಲ ಕರ್ಕೊಂಡು ಬಂದು ಪೃಥ್ವಿಯೊಳಿ ನಿಂತು ರೂಪಿಲ್ಲ. ಏನು ಇಲ್ವೇ ಇಲ್ವಾ? ವಿಜಯ, ಎಂತಾಯ್ತು? ವಿಜಯ, ಒಡೆಯ, ಇವಳನ್ನ ಎಲ್ಲಿಯೋ ನೋಡಿದಂತಹ ನೆನಪಾಗುತ್ತಾ ಉಂಟು. ಎಲ್ಲಿ ಒಡೆಯ? ನನಗೆ ನೆನಪಾಯಿತು. ಎಲ್ಲಿ? ಪಾಂಚಾಲ ದೇಶದಲ್ಲಿ ದೃಪದ ಏರ್ಪಡಿಸಿದಂತಹ ಸ್ವಯಂವರದಲ್ಲಿ. ಸ್ವಯಂವರಕ್ಕೂ ಹೋಗಿತ್ತಲ್ಲ? ಸ್ವಯಂವರ ಹೌದು. ಮತ್ಸ್ಯ ಲಾಂಛನವನ್ನ ಭೇದಿಸುವುದಕ್ಕಾಗಿ ಆ ಸಭೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದವನೇ. ಅವತ್ತು ನಮಗೆ ಏಕಾಗ್ರತೆ ಸಿಗ್ಲಿಲ್ಲ.
ಆ ದಿವಸ ಅವತ್ತ ಮಕ್ಕಳು ಗಲಾಟೆ ಮಾಡ್ತಿದ್ರಲ್ಲಿ, ಹಾ ಹಾ ಹಾಗಾಗಿ ನಿಮ್ಗೆ ಏಕಾಗ್ರತೆ ಸಿಗ್ಲಿಲ್ಲ. ಸ್ಪಷ್ಟವಾಗಿ ಇಂಥವಳೆ ಅಂತ ಹೇಳುವುದಕ್ಕೆ ನನಗೆ ಅಸಾಧ್ಯವಾಗುತ್ತಾ ಉಂಟು. ಆದ್ರೂ ಒಂದು, ಏನು ಆವತ್ತು ನನ್ನ ಮನಸ್ಸನ್ನು ಆಕರ್ಷಿಸಿದ್ದು ಅವಳು ಹೌದೇ ಹೌದು. ಹೌದಾ? ಆದ್ರೂ ಒಂದು, ಅವಳು ಆವತ್ತು ಹೇಗಿದ್ಲು? ಸರ್ವಾಲಂಕಾರ ಭೂಷಿತಳಾಗಿದ್ಲು. ಇವತ್ತು ಇವಳು ನೀರಾಭರಣ ಸುಂದರಿ, ನಿರಾಭರಣ ಸುಂದರಿ, ಯಾವುದೇ ಆಭರಣ ಇಲ್ಲ. ಅವಳಿಗೂ ಇವಳಿಗೂ ಹೋಲಿಸಿ ನೋಡಿದ್ರೆ ಅವಳು ಇವಳು ಮುಂದೆ ಲೆಕ್ಕಕ್ಕಿಲ್ಲ. ಹಾಗಾದ್ರೆ ಯಾರಾಗಿರ್ಬೋದು? ಯಾರಿರ್ಬಹುದು ಗೊತ್ತಾಗಬೇಕಲ್ಲ. ಒಡೆಯ, ನಮ್ಮ ಹತ್ರ ತರ್ಕ ಯಾಕೆ? ನಿಮ್ಮ ಅಕ್ಕನ ಪಕ್ಕದಲ್ಲಿ ಕೂತಿದ್ದಾಳೆ, ಅಷ್ಟು ಹೊತ್ತಿಗೆ ತಲೆ ಕೂದಲೆಲ್ಲ ಸರಿ ಮಾಡ್ತಾಳೆ ಅಂದ್ಮೇಲೆ ಅವ್ರಿಗೆ ಗೊತ್ತಿರ್ಬೋದಲ್ಲ ಅಲ್ವೇ? ಕೇಳಿ, ಅಕ್ಕನ ಹತ್ರವೇ ಕೇಳ. ಶುಭವಾಗಲಿ. ಎಷ್ಟು ಪಾದ ಪೂಜೆ ಮಾಡಿದ್ರು ಸಾಕಾಗುವುದಿಲ್ಲ. ನಮೋ ನಮಃ, ನಮೋ ನಮಃ, ನಮೋ ನಮಃ. ತಮ್ಮ, ಒಂದು ಬಾರಿ ನಮಸ್ಕಾರ ಮಾಡಿದ್ರೆ ಅದು ವಿನಯ ಅಂತ ತಿಳಿದುಕೊಳ್ಳಬಹುದು. ಇದೇನು ಮತ್ತೆ ಮತ್ತೆ ನೀನು ನಮಸ್ಕಾರ ಮಾಡ್ತಾ ಇದ್ದೀಯ ಅಂತಾದ್ರೆ ಈ ನಮಸ್ಕಾರದಲ್ಲಿ ಏನೋ ಚಮತ್ಕಾರ ಉಂಟು ಅಂತ ಅರ್ಥ ಆಯ್ತು. ವಿಷಯ ಉಂಟು ಅಂತ ಗೊತ್ತಾಯ್ತು. ವಿಷಯ ಉಂಟು ಅಂತ ಗೊತ್ತಾಯ್ತು. ಸಹಜಾತೆ ಕೇಳು ಸಹಜಾತೆ ಕೇಳು ಸತಿಯರ ನಡುವೆಯೇ ಸತಿಯರ ನಡುವೆ ತಾರಾನಿವಾದೋ ಶಶಾಂಕ ಮೆರೆವಂತೆ ತಾರಾನಿವಾದೋ ಶಶಾಂಕ ಮೆರೆವಂತೆ ಬಹಳ ಪ್ರಕಾಶದಿಂದ ತೋರ್ಪಣಿ ಚೆಲುವಿಕೆಯೋ ಬಹಳ ಪ್ರಕಾಶದಿಂದ ತೋರ್ಪಣಿ ಚೆಲುವಿಕೆಯೋ ಮಹಿಯೊಳಿಲ್ಲ ಬಲೆಯರೊಳಿನಿತೋ ಮಹಿಯೊಳಿಲ್ಲ ಬಲೆಯರೊಳಿನಿತೋ ಏನಾಯ್ತು ತಮ್ಮ? ಏನು ವಿಚಾರ? ನಾನಾಡುವ ಮಾತನ್ನ ಆಲಿಸಬೇಕು, ಹೇಳು ಹೇಳು. ಜೊತೆಯಲ್ಲಿ ಪಾಲಿಸಬೇಕೆನ್ನುವ ಹಾಗೆ ಕೈ ಮುಗಿದು ಬೇಡುತ್ತಾ ಇದ್ದೀನಿ. ಹೇಳು. ಅಕ್ಕ, ಓ ಅಕ್ಕ, ಓ ಏನು ಈ ಕೀಚಕ ನಿನ್ನ ಸಭೆಗೆ ಬರುವುದು ಹೊಸತಾ ಹೇಳು? ಆಗಾಗ ಬರ್ತಾ ಇದ್ದದ್ದು. ಹೌದು. ನಿನ್ನನ್ನ ಕಂಡು ಮಾತಾಡಿ ನಿನ್ನಿಂದ ಆಶೀರ್ವಾದವನ್ನು ಪಡೆದು ಹೋಗುತ್ತಾ ಇದ್ದವು. ಹೌದು. ಆದ್ರೆ ಇವತ್ತು ಹಾಗಲ್ಲ ಅಕ್ಕ. ಈ ಸಭೆಯನ್ನ ಬಿಟ್ಟು ಹೋಗುವ ಮನಸ್ಸೇ ನನಗಾಗುತ್ತಾ ಇಲ್ಲ. ಯಾಕೆ ಹೀಗೆ? ವಿಶೇಷತೆ ಉಂಟೇ ಉಂಟು. ವಿಶೇಷತೆಯ? ಹೌದೇ ಹೌದು. ಅಂಥದ್ದೇನು ನಮಗಂತೂ ಕಾಣುವುದಿಲ್ಲ. ಅಕ್ಕ, ಅಕ್ಕ, ನಕ್ಷತ್ರಗಳ ಮಧ್ಯದಲ್ಲಿ ಶೋಭಿಸುವ ಚಂದ್ರನ ಹಾಗೆ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಬಹಳ ಪ್ರಕಾಶದಿಂದ ಶೋಭಿಸುತ್ತಾ ಇದ್ದಾಳಲ್ಲ ಒಬ್ಬಾಕೆ. ನಿನ್ನ ಎಡಭಾಗದಲ್ಲಿ ಕುಳಿತಂತಹ ಆ ಸ್ಫುರದ್ರೂಪಿ ಚೆಲುವೆ, ಅವಳ ಬಗ್ಗೆ ಕೇಳಬೇಕೆನ್ನುವಂತಹ ಆಸಕ್ತಿ. ಅಕ್ಕ, ಇದುವರೆಗೆ ನಾ ಸಭೆಗೆ ಬಂದರೂ ಯಾವ ಹೆಣ್ಣಿನ ವಿಷಯದ ಕುರಿತಾಗಿ ಇಷ್ಟು ಪ್ರಶ್ನೆ ಮಾಡಿದುಂಟ ಹೇಳಿ ಅಕ್ಕ? ಅದಿಲ್ಲ. ಇವತ್ತೇ ನಾನು ಇಷ್ಟು ಕೇಳ್ತೇನಂತಾದ್ರೆ ಅದಕ್ಕೆ ಕಾರಣ ಏನೆನ್ನುವುದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. 3 ಲೋಕದೊಳಗೆ ಇವಳಂತಹ ಚೆಲುವಿಕೆಯರನ್ನ ಮತ್ತೊಬ್ಬರನ್ನ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಅಕ್ಕ, ಕೈ ಮುಗಿದಿದ್ದೇನೆ. ಏನು ಹೇಳಿ ಅಕ್ಕ, ಆ ಸುಂದರಿ ಯಾರೆನ್ನುವ ಸತ್ಯವನ್ನ ಹೇಳಿ ಅಕ್ಕ, ನನ್ನಲ್ಲಿ ಹೇಳಿ. ಅವಳ ಕುರಿತಾಗಿಯಾ? ಹೌದು. ಆರಾಧರೆ ನವಳ ಆರಾಧರೆ ನವಳ ಪತಿಗ ಬಾಲಾಟರತಿ ವೀರಾಗಂಧರ್ವರುಗಳಿವಳೋ ಸೇರುವವಳಲ್ಲ ನೀ ಮರುಳೆಂದು ಕಳುಹಿದಳೋ ಸೇರುವವಳಲ್ಲ
ತಿಳಿದದ್ದಲ್ಲ ನನಗೆ. ನೀನು ಬಂದ ತತ್ಕ್ಷಣದಿಂದಲೂ ನಿನ್ನ ಚರ್ಯ ಚಟುವಟಿಕೆಗಳನ್ನ ಗಮನಿಸುತ್ತಲೇ ಇದ್ದವಳು ನಾನು. ನೀನು ಅವಳನ್ನು ನೋಡಿದ್ದನ್ನು ನಾನು ಚೆನ್ನಾಗಿ ಗ್ರಹಿಸಿಕೊಂಡೆ. ಅದರಿಷ್ಟಕ್ಕೆ ಸುಮ್ಮನಾಗುತ್ತೆ, ಸಭೆಯನ್ನು ಬಿಟ್ಟು ಹೊರಡುತ್ತೆ ಎನ್ನುವುದಾಗಿ ತಿಳಿದುಕೊಂಡ್ರೆ ಅವಳ ಕುರಿತಾಗಿ ತಿಳಿದುಕೊಳ್ಳುವಂತಹ ಕುತೂಹಲ ಅಲ್ವ ನನಗೆ. ಯಾರಕ್ಕ ಅವಳು? ಯಾರಾದರೇನವಳು ನೋಡು, ಅವಳು ಇಲ್ಲಿಯವಳಲ್ಲ, ಮೇಲಿನ ಲೋಕದವಳು, ಗಂಧರ್ವ ಲೋಕದವಳು. ನಮ್ಮಲ್ಲಿ ಕಾರ್ಯಕ್ಕಾಗಿ ಬಂದವಳಿದ್ದಾಳೆ. ವಿಶೇಷ ಏನು ಗೊತ್ತಾ? ಏನದು? ಮದುವೆಯಾದಂತ ಹೆಣ್ಣವಳು. ಸಾಮಾನ್ಯರ ಹಾಗಲ್ಲ. 5 ಮಂದಿ ಗಂಡಂದಿರಿದ್ದಾರೆ. ವೀರ ಗಂಧರ್ವರುಗಳು, ಬಲಾನ್ವಿತರಾದಂತಹ ಪತಿಯನ್ನು ಹೊಂದಿದವಳಿದ್ದಾಳೆ ಅವಳು. ಹಾಗಾಗಿ ಅವಳು ಯಾರಾದರೂ ನಿನಗೇನು, ಆರಾದರೇನವಳು, ಅವಳು ನಿನಗೆ ಸೇರುವವಳಲ್ಲ. ಅವಳ ವಿಚಾರ ನಿನಗೆ ಬೇಡ. ಹೊರಡಲಿಂದ ಹೊರಡು. ಗಂಧರ್ವರ 5 ಜನ ಪತಿಯರು. ಹೌದು, 5 ಜನ ಗಂಡಂದಿರಿದ್ದಾರೆ. ಅಕ್ಕ, ಓ ಆರಾದಳೇನವಳು? 5 ಮೇಲೆ ಆರಾದ್ರೆ ಏನು ಅಂತ ನೀನೇ ಪ್ರಶ್ನೆ ಮಾಡುವಾಗ ಮತ್ತೇನಕ್ಕ ತೊಂದರೆ? ಅವಳ ಜೀವನಕ್ಕೊಂದು ಕ್ರಮ, ನಿರ್ಬಂಧ, ಸೂಚನೆ ಎನ್ನುವುದುಂಟು. ಹಾಗಾಗಿ ಆ ರೀತಿಯ ಜೀವನವನ್ನು ಮಾಡ್ತಾ ಇದ್ದಾಳೆ. ನೋಡು, ಏನು ನಿನಗೇನು ಕೊರತೆ ಇಲ್ಲದೆ ಅಲ್ಲ. ಅವಳ ಕುರಿತಾಗಿ ಕೆಣಕುವುದಕ್ಕೆ ಹೋಗಬೇಡ. ಸಾಮಾನ್ಯಳಲ್ಲವೇ ಅಲ್ಲ. ಅವಳು ಬಂದ ಕಾರ್ಯವನ್ನು ಪೂರೈಸಿ ಹೊರಡುತ್ತಾಳೆ. ಈಗ ಅಕ್ಕನನ್ನು ನೋಡಿದ್ದಾಯ್ತಲ್ಲ. ಸರಿ, ಹೇಗಿದ್ರು ಬಂದಿದ್ದೇನೆ. ಇನ್ನೊಂದು ವರ್ಷ ಆದ್ರೆ ಇಲ್ಲೇ ಕೂತ್ಕೊಂಡು ಹೋಗುವ. ಯಾರು ನಿನಗಷ್ಟೆಲ್ಲ ಉಳಿಲಿಕ್ಕೆ ಹೇಳಿದ್ದು? ಅಕ್ಕನ ಮನೆಗೆ ಬಂದ ಮೇಲೆ ಅಷ್ಟು ಅವಸರದಲ್ಲಿ ಹೋಗ್ಬೇಕಾ? ನಾನೇನು ಪ್ರೀತಿ ನಿನಗೆ ಇಲ್ಲೇ ಉಳಿದುಕೋ ಅಂತ ಹೇಳಿದ್ದ ಹೌದು. ಆದ್ರೆ ಈಗ ಯೋಚನೆ ಬರ್ತಾ ಉಂಟು, ಏನು ನಿನ್ನನ್ನು ಉಳಿಸಿಕೊಳ್ಳುವ ಮನಸ್ಸು ನನಗಿಲ್ಲ ಈಗ. ಅರೆ, ಅಕ್ಕ, ಉಳಿಸಿಕೊಳ್ಳುವ ಮನವೇ ಇಲ್ಲ ನನಗೆ. ಅಕ್ಕ, ಒಂದು 6 ತಿಂಗಳಾದ್ರೂ ಇದ್ದು ಹೋಗ್ತೇನೆ. ಎಂತದ್ದು 6 ತಿಂಗಳು? 6 ತಿಂಗಳಲ್ಲ, 3 ತಿಂಗಳು ಆಗದೆ ನಾ ಹೋಗುವುದೇ ಇಲ್ಲ ಇಲ್ಲಿಂದ. ನನಗೂ ಅದೇ ಭಯ. ನೀನು ಇಲ್ಲಿ ಇಟ್ಟುಕೊಂಡ್ರೆ ಅದೇ ಆಗತ್ತದೆ ಅಂತ. 1 ತಿಂಗಳು ಬೇಡ, 15 ದಿವಸ ಬೇಡ, 1 ವಾರ ಉಳಿಯುವುದು ಬೇಡ. 1 ದಿವಸ ಆದ್ರೂ ಇರ್ತೇನಕ್ಕ. 1 ದಿವಸ ಅಲ್ಲ, 1 ರಾತ್ರಿ ಅಲ್ಲ, ಒಂದೇ ಒಂದು ಕ್ಷಣವೂ ನೀನು ಇಲ್ಲಿರಬಾರ್ದು. ಹೋಗುದಿಲ್ಲ. ಏನಂತೆ? ಅವಳು ಎಲ್ಲಿಂದ ಬಂದದ್ದಂತೆ? ಅವಳ ಹೆಸರು ಏನಂತೆ? ಮರ್ಯಾದೆ ಬಿಟ್ಟವನೇ, ಮಾನಸತ್ತವನೇ, ಭಾಷೆ ಬರ್ದಿದ್ದವನೇ. ಹೌದು, ಅಧಿಕ್ ಪ್ರಸಂಗಿ, ಪ್ರಸಂಗವೇದಿಕ. ಮರ್ಯಾದೆ ಉಂಟೇನೋ? ಅರೆ ಕ್ಷಣ ನಿಲ್ಬೇಡ. ಹೋಗುವ. ಓಯ್, ನಾನು ನಿನಗೆ ಹೇಳಿದ್ದಲ್ಲ, ಅಕ್ಕ ನನಗೆ ಹೇಳಿದ್ದು. ಯಾರಿಗೆ? ನನಗೆ ಹೇಳಿದ್ದು. ಏ ದೇವ್ರೆ, ನಿಮಗೆ ಬಕ್ಕಸ ತನ್ ತುಂಬಿಸಿದ್ರಿ. ತುಂಬಿಸಿದ್ದೇನೆ. ಅವ್ರು ಹೇಳಿದ್ದು ಸರಿಯೇ. ಯಾರು ಅಂತ ಕೇಳಿದ್ರೆ ಆರಾದಡೇನು ನಿನಗೆ ಪತಿಗಳೈವರು ಗಂಧರ್ವರು. ಹೌದಾ? ಆದ್ರೂ ಒಂದು ಒಡೆಯ, ಏನು? ಹಾಗಿದ್ರೆ ನಿಮ್ಗೆ ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ನಗರ ಕಿತ್ತು ಸಮುದ್ರದಲ್ಲಿ ಕಲಕಿ ಬಿಡ್ಬೋದು, ಮಾಡಬಹುದಿತ್ತು. ಆದ್ರೂ ಬೇಡ ಬಿಡು. ಅಕ್ಕವ್ವ ನಮಗೆ ಮರ್ಯಾದೆ ಸಿಗದೆ ಹೋದಲ್ಲಿ ಅರೆ ಕ್ಷಣವು ನಿಲ್ಲುವುದಲ್ಲ. ಮತ್ತೆ ಒಂದ್ ಮೇಲೆ ನಾವು ನಿಲ್ಲುವುದೇ ಬೇಡ. ಆದಷ್ಟು ಬೇಗ ಪರೀಕ್ಷಿತ ಸೋನು ಕೇಳ ಖಳನು ಪೊರಟೈ ತರುತ್ತ ಖಳನು ಪೊರಟೈ ತರುತ್ತ ಮನದಿ ಹಲವ ಹಂಬಲಿಸುತ್ತ ಬಂದನು ತನ್ನ ಮಂದಿರಕ್ಕೆ. ಹಲವ ಹಂಬಲಿಸುತ್ತ ಬಂದನು ತನ್ನ ಮಂದಿರಕ್ಕೆ. ಎಂತ ಗದ್ದೆ? ಅದೆಂತಹ ಸೌಂದರ್ಯ, ಅದೆಂತಹ ಕಣ್ಣುಗಳು, ಅದೆಂತಹ ಚೆಲುವಾದ ಮೂಗು, ಅದೆಂತಹ ಕಪೋಲ, ಅದೆಂತಹ ಕಲ್ಲ. ನನಗೆ ಇವತ್ತಾದ ಸಂತೋಷ ಮತ್ತೆ ಯಾವತ್ತೂ ಆಗಲಿಲ್ಲ. ನನಗಲ್ಲ ಹೇಳ್ಕೊಂಡು ಯಾವ ಸತ್ತವನ್ನೂ ಹೇಳಿದ್ದಿಲ್ಲ. ಕರ್ಮ ನಿನಗೆ ಹೇಳಿದ್ದಲ್ಲ. ಸೈರೇಂದ್ರಿಯ ಸೊಬಗನ್ನು ನಾ ಕಂಡು ಆಡುತ್ತಾ ಇದ್ದದ್ದು. ಅದೆಂತಹ ಅಂಗ ಸೌಷ್ಠವ, ಆ ಕಣ್ಣು, ಆ ಮೂಗು, ಆ ಬಾಯಿ, ಆ ತುಟಿ, ಆಗ ಕಟಿ ಕುತ್ತಿಗೆ, ಆ ನಗೆ, ಆ ನಡೆ, ಆ ನುಡಿ.
ಹೇಯ್ ಎಲ್ಲವನ್ನ ಹಾಳು ಮಾಡಿಬಿಟ್ಟೆ ಅಲ್ಲ. ಯಾರು ನಾ ಇಂತ ಮಾಡಿದೆ? ನೀನಲ್ವ ವಿಜಯ ನನ್ನ ಆಸೆಗೆ ತಣ್ಣೀರನ್ನ ಎರಚಿದವಳು ಹಾ. ನನ್ನ ಅಕ್ಕ. ಅಕ್ಕ ಹಾಳು ಮಾಡಿಬಿಟ್ರು ಅವ್ರು. ಇಲ್ಲಿ ನಿಲ್ಬೇಡ, ಹೊರಟು ಹೋಗು ಅಂತ ಹೇಳಿಬಿಟ್ಲು. ಅಂದ ಮೇಲೆ ಮರ್ಯಾದೆ ಇಲ್ಲದೆ ಹೋದ ಸ್ಥಳದಲ್ಲಿ ನಿಲ್ಬೇಕೇನೋ? ಇಲ್ಲ. ವಿಜಯ ಓ ಬಾ, ನಾವು ಮನೆಗೆ ಹೋಗುವ ವಿಜಯ. ಎಂತದ್ದು ಒಡೆಯ? ನಿಮ್ದು ಒಟ್ಟು ಎಷ್ಟು ಮನೆ ಉಂಟು ಈ ವರ್ಷ? ಏನು ಇದ್ದದ್ದು ಒಂದೇ ಮನೆ ಅಲ್ವೇನು? ಬಂದು ನಿಂತದ್ದೇ ನಿಮ್ಮನೆ, ಮತ್ತೆ ಮನೆಗೆ ಹೋಗು ಅಂದ್ರೆ ಎಲ್ಲೆಲ್ಲಿ ಮನೆ ಮಾಡಿದ್ದೀರಿ ನೀವು? ವಿಜಯ, ಓ ಇದು ನನ್ನ ಮನೆ ಏನು? ನಿಮ್ಮ ಮನೆಯ ಒಡೆಯ. ವಿಜಯ, ಮನೆಗೆ ಬೆಂಕಿ ಬಿದ್ದರೆ ಮರದಡಿಯಲ್ಲಿ ಬದುಕಬಹುದು. ಹೌದು. ಮನಸ್ಸಿಗೆ ಬೆಂಕಿ ಬಿದ್ರೆ ಹೇಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತದೆ? ಮನೆಗೆ ಬೆಂಕಿ ಬಿದ್ರೆ ಹೊರಗೆ ಹೋಗ್ಬಹುದು, ಹಾ. ಮನಸ್ಸಿಗೆ ಬೆಂಕಿ ಬಿದ್ರೆ ಹೊರಗೆ ಹೋಗುದೆಲ್ಲಿ? ಆಗುದೇ ಇಲ್ಲ. ಚಡಪಡಿಸುವುದೇ. ಹಾ. ಹಾಗಂತ ಹಾ. ಇದೇ ಮಾಡ್ಕೊಂಡು ಕೂತ್ರೆ ಆಗುದಿಲ್ಲ. ಹಾ. ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು. ಸರಿ. ಬನ್ನಿ. ಬಳಲಿದನು ಬಾಡಿದನು ಬಳಲಿದನು ಬಳಲಿದನು ಬಾಡಿದನು ರಾತ್ರಿಯ ಕಳೆವು ಪಾಯವ ಕಾಣದೆ ಬಳಲಿದನು ಬಾಡಿದನು ಬಾಡಿದನು ಬಳಲಿದನು ಬಾಡಿದನು ರಾತ್ರಿಯ ಕಳೆವು ಪಾಯವ ಕಾಣದೆ ಏನಾಯ್ತು ಒಡೆಯ? ಐವರ ಲಲನೆಯನು ನೆನೆನೆನೆದು ಐವರ ಲಲನೆಯನು ನೆನೆನೆನೆದು ಐವರ ಲಲನೆಯನು ನೆನೆನೆನೆದು 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 ಮರುಗಿದ ನುದಯ ಪರ್ಯಂತ ರಾತ್ರಿಯ ಕಳೆವು ಪಾಯವ ಕಾಣದೆ ಐವರ ಲಲನೆಯನು ನೆನೆ ನೆನೆದು ನೆನೆ ನೆನೆದು ನೆನೆ ನೆನೆದು ಐವರ ಲಲನೆಯನು ನೆನೆ ನೆನೆದು ನೆನೆ ನೆನೆದು ನೆನೆ ನೆನೆದು ಮರುಗಿದ ಉದಯ ಪರ್ಯಂತ ಬಳಲಿದನು ಬಾಡಿದನು ನಿನಗೆ ನಿನಗೆ ಬಳಲಿದನು ಬಾಡಿದನು ಯಾಕೆ ನನಗೆ ಹೀಗಾಗುತ್ತಾ ಉಂಟೋ ವಿಜಯ? ಏನಾಯ್ತು? ಕಣ್ಣು ಮುಚ್ಚಿದ್ರೆ ನಿದ್ರೆ ಬರುವುದಿಲ್ಲ. ಹಾ. ನೋಡು, ಹಾ. ಬೆಳಿಗ್ಗೆಯಿಂದ ಏನು ತಿನ್ಲಿಲ್ಲ, ಆದ್ರೂ ಈಗಲೂ ಹಸಿವೆ ಆಗ್ತಾ ಇಲ್ಲ. ಹಸಿವೆ ಆಗುದು ಹೇಗೆ? ಆ ರೀತಿ ಬೇಡ ಬೇಡ ಅಂದ್ರು ಚಪಾತಿ ತಿಂದ್ರಿ. ವಿಜಯ, ಆ ಭಟ್ರು ಬೇಡ ಬೇಡ ಅಂದ್ರು ಮಾಡ್ಕೊಟ್ರು, ನೀವು ತಿಂದ್ರಿ. ಹಾ. ಮಲಗಿದ್ರೆ ನಿದ್ರೆ ಬರುವುದಿಲ್ವೋ ವಿಜಯ? ಹಾ. ಓ ಇನ್ನು ಬೆಳಗಾಗ್ಲಿಲ್ವೇನೋ ವಿಜಯ? ಬೆಳಗಾಗಬೇಕಿದ್ರೆ ರಾತ್ರಿ ಆಗ್ಬೇಕಲ್ಲ. ಹಾ. ಆ ಸೂರ್ಯ ದೇವನಿಗೆ ಬೇಗ ಮೇಲೆ ಬರುವುದಕ್ಕೆ ಹೇಳೋ ವಿಜಯ. ರಾತ್ರಿ ಕಳಿಬೇಕು ಅಂದ್ರೆ ಸೂರ್ಯದೇವ ಮೇಲೆ ಬರ್ಬೇಕು.
ರಾತ್ರಿ ಕಳೆಬೇಕು ಅಂತ ಹೇಳಿದ್ರೆ ನೀವು ನಿದ್ದೆ ಮಾಡ್ಬೇಕು. ನಿದ್ದೆ ಮಾಡದೆ ಆಚೆ ಹೋಗುದು ಈಚೆ ಹೋಗುದು, ಸಿಕ್ಕ ಕಂಬ ಎಲ್ಲ ಒಪ್ಕೊಳ್ಳುದು, ನನ್ನನ್ನೆಲ್ಲ ಹಿಡ್ಕೊಂಡು ಸೈರೇಂದ್ರಿ ಅಂದ್ರೆ ಆಗ್ತದ? ಕೋಳಿ ಕೂಗಿತ ನೋಡು. ಕೋಳಿ ಕೂಗ್ಲಿಕ್ಕೆ ಹೊತ್ತುಂಟು ಸ್ವಾಮಿ. ನಮಗೆ ಪುರುಷೊತ್ತಾದ ಕೋಳಿ ಕೂಗುದಿಲ್ಲ, ಇನ್ನು ಮಕ್ಕಳು ಕೂಗಬಹುದು ಅಷ್ಟೇ. ಏನು ಮಾಡುವುದು? ಯಾವುದಕ್ಕೂ ನಿದ್ದೆ ಬಿಟ್ಟರೆ ಬುದ್ಧಿ ಹಾಳಾಗ್ತದೆ. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಮಲಗಿ ಮಲಗಿ. ನೋಡುವ. ಕೋಳಿ ಕೂಗಿತು, ಬೆಳಗಾಯಿತು, ತಡ ಮಾಡುವುದಲ್ಲ. ಹೋಗೋಣ ಅಕ್ಕನ ಮನೆಗೆ. ಎಲ್ಲಿಗೆ? ಅಕ್ಕನ ಮನೆಗೆ. ಬೇಕಿದ್ರು ಒಂದೇ ಕಾಲಲ್ಲಿ ಹೀಗೆ ನಾನು ಕಾಶಿ ಯಾತ್ರೆಗಾದ್ರೂ ಹೋಗ್ತೇನೆ, ಮಕ್ಕಳ ಮನೆಗೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಕುತ್ತಿಗೆ ಕೈ ಹಾಕಿ ನೂಕಿದ್ದಲ್ದೆ ಅವತ್ತು ಏನ್ ಹೇಳಿದ್ರು? ಏನು? ಮರ್ಯಾದೆ ಇದ್ರೆ ಹೊರಟು ಹೋಗು ಅಂತ ಹೇಳಿಲ್ವಾ? ಹೇ ವಿಜಯ, ಮತ್ತೆ ಅವ್ರ ಮನೆಗೆ ಯಾವ ಕರ್ಮಕ್ಕೆ? ನಿನ್ನೆಯ ದಿವಸ ಸಭೆಯಿಂದ ನನ್ನನ್ನು ಹೊರಗೆ ಹಾಕಿದ್ದು ಹೌದು. ಕುತ್ತಿಗೆ ಕೈ ಹಾಕಿ ನೂಕಿದ್ದು ಮತ್ತೆ. ಹೇ ವಿಜಯ, ಹೊರಗೆ ಹಾಕಿದ ಅಕ್ಕ ನಾಳೆಗೆ ಬರುವುದು ಬೇಡ ಅಂತ ಹೇಳಿದ್ದಾಳೇನೋ? ಇವತ್ತು ಹೊರಟು ಹೋಗು ಅಂತ ಹೇಳಿ ಸುಳ್ಳ? ಇವತ್ತು ಹೋಗು ಅಂತ ಹೇಳಿದ್ದು ಹೌದು, ನಾಳೆ ಬರುವುದು ಬೇಡ ಅಂತ ಹೇಳಿಲ್ಲಲ್ಲ. ನಿಮ್ ದೊಡ್ಡವ್ರ ಕುಟುಂಬದ ಸಂಭಾಷಣೆ ಅಡ್ಡಿಲ್ಲ, ಒಳ್ಳೆ ಅನುಕೂಲ ಉಂಟು. ಇವತ್ತು ಹೊರಟು ಹೋಗು ಹೇಳಿದ್ರು, ನಾಳೆ ಬರಬೇಡ ಅಂತ ಹೇಳಲಿಲ್ಲ. ನನ್ನ ಅಕ್ಕನಿಗೆ ನನ್ನ ಮೇಲೆ ಯಾವತ್ತೂ ಪ್ರೀತಿ ಇರ್ತದೆ. ಎಂತ ಒಂದು ಬಾಂಧವ್ಯ ಮಾರ. ಅಂದ ಮೇಲೆ ತಡ ಮಾಡುದು ಬೇಡ. ಈ ಕಡೆಗೆ ಬರುತ್ತಾ ಇದ್ದಾಳೆ. ದಾರಿ ಮೇಲೆ ಸಿಕ್ತು ಅನ್ನೋ ಕಲ್ಪನೆ ಇಲ್ಲ. ಯಾರದು? ಒಡಿಯ ಯಾರದು? ನೋಡಿದ್ರ? ನಾವು ದಾರಿಯಲ್ಲಿ ನಿಂತು ಅವಳನ್ನು ನೋಡ್ತಾ ಇದ್ದ ಹಾಗೆ ಒಬ್ಬರ ಬಾಯಿ ಮತ್ತೊಬ್ಬರ ಕಿವಿ ಹತ್ರ ಹೋಗ್ತಾ ಉಂಟು. ಏನಂತೆ? ಅವ್ರೊಳಗೆ ಗುಸುಗುಸು ಏನಂತ ಮಾತಾಡ್ತಾ ಇದ್ದಾರೆ. ಏನಂತೆ? ಕೀಚ್ಗೆ ಅಂತ ದಾರಿ ಬದಿಗೆಲ್ಲ ಹೇಸ್ಕಿ ಇದು. ಒಡಿಯ ನೀವೊಂದು ಪೂಂಕಾರ ಕೊಟ್ಟದ್ದೇ ಕೊಟ್ಟದ್ದು. ಎಂತದ್ದ? ಪೂಂಕಾರ. ಹೂಂಕಾರದ ಠೇಂಕಾರ. ಅದೇ ನಿಮ್ದು ಕೇಳಿದ್ದೆ ಕೇಳಿದ್ದು. ಎಲ್ಲ ಎಲ್ಲೂ ಹೋದ್ರು ಅಂತಿಲ್ಲ. ಈಗ ಅವಳನ್ನು ಮಾತಾಡಿಸಬೇಕಲ್ಲ. ತಡೆದು ತಡೆದು ಮಾತಾಡಿಸುವುದಕ್ಕಾಗಿ ಇದಾ ಎಲೆಗೆ ಸೈರ ಅಳುಪಿದೇನು ನಿನಗೆ
ಎಂತ ಮಾಡಿದ್ದಲ್ಲಿ? ಹೋಗಿ ಅವಳನ್ನು ತಡೆದೆ. ಈ ಬದಿಯಿಂದ ಕೆಲವರು ಬಂದ್ರು, ಅವ್ರನ್ನಲ್ಲೇ ನಿಲ್ಲಿಕ್ಕೆ ಕೇಳಿದೆ. ಮತ್ತು ಮುಂದುವರೆದವರಿಗೆ ಹಾಗೆ ಬದಿಗೆ ಹೋಗಿ ಅಂದೆ. 4 ಮಾರ್ಗ ಕೂಡಿದಲ್ಲಿ ಒಳ್ಳೆ ಜನ ನೋಡು ನೀನು. ನಾವು ಅದಕ್ಕಾದ್ರೂ ಆಗ್ತದೆ. ಕೆಲವರು ಅದಕ್ಕೂ ದಂಡ. ಎಂತ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಹಣೆಯ ಬರ. ಹೌದು, ಈಗ ತಡೆದದ್ದು ಹೌದು. ಮಾತಾಡಿಸ್ಬೇಕಲ್ಲ, ಮಾತಾಡಿಸಿ. ಆದ್ರೆ ಒಂದು ಏನು, ನೇರವಾಗಿ ನಾನೇ ಹೋಗಿ ಮಾತಾಡಿಸುವುದಲ್ಲ. ಮೊದಲವಳಿಗೆ ಈ ಕೀಚಕನ ವ್ಯಕ್ತಿತ್ವದ ಪರಿಚಯ ಆಗಬೇಕು. ಹೌದು, ವ್ಯಕ್ತಿತ್ವವನ್ನ ಹೋಗಿ ನಾನೇ ಸ್ಥಾಪಿಸುವುದೇನೋ ಅದಾಗುದಿಲ್ಲ. ಹಾಗಾಗುವುದು ಕೆಲಸ ಮಾಡು. ನೀನು ಕೀಚಕನಾಗಿ ಹೋಗಿ ಮಾತಾಡ್ಬೇಕು ಅವಳ ಹತ್ರ. ನೀನೇ ಕೀಚಕ ಈ ಜನ್ಮದಲ್ಲಿ ಏನಾಗುದಿಲ್ವಾ? ಎಂತದಪ್ಪ, ನಂಗೀಗ ನಂದೇ ಮಾಡ್ಕೊಂಡ್ರೆ ಸಾಕಾಗಿದೆ. ನನ್ನ ಪರಿಸ್ಥಿತಿ ನಂಗೆ ಗೊತ್ತು. ಹೇಗಿದ್ರು ನೀನು ನನ್ನ ಹಾಗಾಗುವುದಿಲ್ಲ ಬಿಡು. ಅದಕ್ಕೂ ಒಂದು ಯೋಗ ಯೋಗ್ಯತೆ ಎನ್ನುವುದು ಬೇಕಾಗುತ್ತದೆ. ಅದು ಇನ್ನು ಮತ್ತೆ ಏನಿಲ್ಲ ಅಂತಾದ್ರೂ 2 ಪಟ್ಟಿಗೆ ಇಡಬೇಕು ಕೆಳಗೆ ಅಷ್ಟೇ. ಅದಲ್ಲ, ನೀನು ನಾನಾಗಿ ಹೋಗಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ ವ್ಯಕ್ತಿತ್ವದ ಪರಿಚಯವನ್ನ ನೀ ಕೀಚಕನಾಗಿ ಆಡಬೇಕು ಅಂತ. ಹಾಗೆ ಆಯ್ತು ಬಿಡಿ, ಮಾತಾಡಿಸು ನೋಡುವ. ಓ ಸುಯಿರೇಂದ್ರಿ, ನಿನ್ನ ಸಮ್ಮುಖದಲ್ಲಿ ನಿಂತವ ಸಾಮಾನ್ಯದವ ಅಂತ ಭಾವಿಸಬೇಡ. ಮಲ್ಲರಿಗೆ ಮಲ್ಲ, ಜಗಮಲ್ಲ, ಅರಿತಿಮಿರ ಮಾಚಾಂಡ, ವೈರಿ ಗಜ ತಿಮ್ಮ, ಕದನಕ್ಕೆ ಸರಿ ಆದ ನಾನು ನಿನ್ನ ಸಮ್ಮುಖದಲ್ಲಿ ನಿಂತು ಮಾತಾಡ್ತಾ ಇದ್ದೀಯೇನೋ? ವಾತಾವರಣವೇ ಸರಿ ಇಲ್ಲ ಒಡೆಯ. ಆ ಹಿಂದಿದ್ದವ್ರನ್ನೆಲ್ಲ ಕರ್ಕೊಂಡೋಗಿ ನೀವು ನನ್ನ ಕೀಚಕನ ಹಾಳು ಮಾಡಿಬಿಟ್ರು ಅವರು. ನನ್ನ ಮರ್ಯಾದೆ ತೆಗಿಬೇಡ. ಏನು ಅದು ಎಲ್ಲಿ? ನಾನ ಸೈರೇಂದ್ರಿ ಒಳ್ಳೆ ನಾಗರಾವ್ ಕಂಡು ಬಿಟ್ಟಾಗ ನೋಡು, ದೇವರಾಣೆ ಮಾಡ್ತಾರೆ. ನಮ್ದು ಎಂಥದ್ದು ಇಲ್ಲ, ನಮಗಿದು ಬ್ಯಾಡ್ದವತ್ತು. ಅವ್ರ ಜೀವಮಾನದಲ್ಲಿ ಇನ್ನೊಬ್ರಿಗೆ ಅವಕಾಶ ಎಲ್ಲ ಕೊಟ್ಟವ್ರಲ್ಲ. ಅವ್ರ ತಲೆಯಲ್ಲಿ ಜಾಗದಲ್ಲಿ ತಾನೇ ಅಂತ ಬಂದು ಹೋಗಿದೆ. ಇವತ್ತೇನೋ ದೊಡ್ಡ ಮನಸ್ಸು ಮಾಡಿ ನನಗೊಂದು ಕೀಚಕ ಆಗು ಅಂದ್ರು. ಅದು ನೀವು ಒಪ್ಪಿದ್ರೆ ನಂದು 100ಕ್ಕೆ 100 ಕೀಚಕ. ಕೂಡಲೇ ಅದು ಕೀಚಕ ಆದ್ರೂ ಅಡ್ಡಿಲ್ಲ, ನೀವು ಒಪ್ಪಿದ್ರೆ ಮುಗಿಯಿತು. ದಮ್ಮಯ್ಯ ಅಂತೆ. ನಮೋ ನಮಃ. ನನ್ನ ಮರ್ಯಾದೆ ಇಟ್ಟು ಕೈ ಮುಗಿತೇನೆ. ಓಯ್ ಯಾವನವ? ಏನು ಮಾಡಿದ್ಯಾ ನೀನು? ಈ ಕೀಚಕನ ಮರ್ಯಾದೆ ತೆಗಿತೀಯನ ನೀನು? ಯಾಕೆ ಒಡೆಯ? ಹೋಗಿ ಹೋಗಿ ಬಂದವಳ ಕಾಲಿಗೆ ಬೀಳ್ತಿಯಲ್ಲ. ಹೌದು, ಏನಾಗ್ಬೇಕು ನನ್ನ ಮರ್ಯಾದೆ? ಏನಾಯ್ತು? ಹೋಯ್ತಲ್ಲ ಪೂರ್ಣ. ಕೀಚಕ ಕಾಲು ಬಿದ್ದಾಗೈತಾ? ಮತ್ತೆಂತದ್ದು? ನಂಗೆ ತಲೆ ಸರಿ ಉಂಟು. ಯಾಕೆ? ವಿಜಯನಾಗಿ ಕೀಚಕನಾಗಿ ಪ್ರಯತ್ನ ಮಾಡಿದೆ, ಆಗುದಿಲ್ಲ ಅಂತ ಗೊತ್ತಾದ್ದೆ ವಿಜಯನಾದೆ. ಓ, ಕೀಚಕನಾಗಿ ಕಾಲಿಗೆ ಬಿದ್ದದ್ದಲ್ಲ. ಅಲ್ಲ, ವಿಜಯನಾಗಿ ಅಷ್ಟೊತ್ತಿಗೆ ನೀವು ಬಂದ್ರಿ. ಹಾಗಾದ್ರೆ ನಮ್ದು ಏನು ಹೋಗ್ಲಿಲ್ಲ ಬಿಡು ಒಡೆಯ. ನಾ ಬದಿಗಿರ್ತೆ, ನಾ ಮಾತಾಡಿಸ್ತೇನೆ. ಹಾಳು ಮಾಡಿದ್ದಷ್ಟೇ. ಹಾಳೆ ನೀವು ನೋಡಿ. ಸೋತು ಬಂದವನೊಡನೆ ಮಾತನಾಡದೆ, ಸೋತು ಬಂದವನೊಡನೆ ಮಾತನಾಡದೆ ಹೋಗುವುದೇತರ ಗುಣಾಂಶವಿದು ನೀ ತಿಳಿಯದವಳೇ, ಏತರ ಗುಣಾಂಶವಿದು ನೀ ತಿಳಿಯದವಳೇ. ಇನ್ನು ನಾನಿಲ್ಲರದೆಯ ಎನ್ನ ಮೋಗದಿ ಕರೆಯೇ, ತಿನ್ನ ಮಳೆಯಿಂದೆರೆಯ ಚೆನ್ನಾಗಿ ನೆರೆಯೇ. ಬಳಿಗೆ ಬಂದಂತಹ ಈ ಕೀಚಕನ ಸ್ಥಿತಿ ಗತಿ ಏನಾಗಿದೆ ಎನ್ನುವುದನ್ನು ಒಮ್ಮೆ ಯೋಚನೆ ಮಾಡಿ ನೋಡು. ವಿರೋಧಿಗಳ ತಲೆಯನ್ನ ಕಡೆದು ಗೆದ್ದವನು ಅಂತಹ ಚಂಡ ವಿಕ್ರಮಿ ಈ ಹೊತ್ತಿನಲ್ಲಿ ನಿನ್ನ ಮುಂದೆ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿದ್ದಾನೆ. ಸೋತು ಬಂದವನೊಡನೆ ಮಾತುಗಳನ್ನ ಆಡಿ ನನ್ನ ಮನಸ್ಸನ್ನ ತಣಿಸುವುದನ್ನ ಬಿಟ್ಟು ಒಬ್ಬಳೇ ಹೋಗ್ತಾ ಇದ್ದೀಯಲ್ಲ, ಬಾರೆ ಮಾತಾಡೆ. ಆ ನಿನ್ನ ಚಿನ್ನ ಏನೋ ಇದು? ಯಾಕೆಲೋ ನಿನಗಿಂತ ಮಾತು
ಸಾಕೆನ್ನೊಡ ನಿನಿತು ಜೋಕೆಯಿಂದ 5 ಮನೆಗೆ ಕಾಕನಾಡ ದಿನಿತು ಇನಿತು ಜೋಕೆಯಿಂದ 5 ಮನೆಗೆ ಕಾಕನಾಡ ದಿನಿತು ಪರನಾರ್ಯರ್ಗಳು ಪಿಯಮನಂಡಲೆಗೆ ಸಿಲುಕಿ ವ್ಯರ್ಥ ಪರನಾರ್ಯರ್ಗಳು ಪಿಯಮನಂಡಲೆಗೆ ಸಿಲುಕಿ ವ್ಯರ್ಥ ನರಕದಲ್ಲಿ ಕ್ರಿಮಿಗಳಂತೆ ಉರುಳುವುದೇನೋ ಸ್ವಾರ್ಥ ನರಕದಲ್ಲಿ ಕ್ರಿಮಿಗಳಂತೆ ಉರುಳುವುದೇನೋ ಸ್ವಾರ್ಥ ಯಾಕೆಲೋ ನಿನಗಿಂತ ಮಾತು ಯಾಕೆಲೋ ನಿನಗಿಂತ ಮಾತು ಸಾಕೆನ್ನೋಡ ಇನಿತು ಕೀಚಕ, ಸೈರೇಂದ್ರಿ. ನಿನ್ನ ಅಕ್ಕನ ಮನೆಯ ಕಡೆಗಾಗಿ ನಾನು ಸಾಗಿ ಹೋಗುತ್ತಾ ಇದ್ದವಳು. ಹಾ ದಾರಿಯ ಮಧ್ಯದಲ್ಲಿ ಕಂಡ ತಕ್ಷಣದಲ್ಲಿ ನನ್ನನ್ನು ತಡೆದು ನಿಲ್ಲಿಸಿದೆ. ಹಾ ಈ ಪರಿಯಲ್ಲಿ ಮಾತಾಡೋದಕ್ಕೆ ಮುಂದಾಗುತ್ತಾ ಇದ್ದೀಯ. ಯಾಕೋ ನಿನಗಿಂತಹ ಮಾತುಗಳು. ಅಂದ್ರೆ ನಾವು ಮತ್ತೊಬ್ಬರಲ್ಲಿ ಮಾತಾಡಕೂಡದೆಂದೇನೂ ಅಲ್ಲ, ಹಾ ಆದರೆ ನಮ್ಮ ಮಾತುಗಳು ಹೇಗಿರಬೇಕು ಹೇಗೆ ಎನ್ನುವುದನ್ನು ದೇಶ ದೇಶಗಳನ್ನು ತಿರುಗಿಕೊಂಡು ವ್ಯವಹರಿಸಿಕೊಂಡು ಬಂದಂತ ನಿನಗೆ ಗೊತ್ತಿಲ್ಲದೇ ಇದ್ದದೇ ಹೇಳು. ಹಾ ನಮ್ಮ ಮಾತು ಮತ್ತೊಬ್ಬರಿಗೆ ಮೃದುವಾಗಿರಬೇಕು, ನಮ್ಮ ಮಾತು ಇನ್ನೊಬ್ಬರಿಗೆ ಮಧುರವಾಗಿರಬೇಕು, ನಮ್ಮ ಮಾತು ಮತ್ತೊಬ್ಬರ ಮನಸ್ಸನ್ನು ಅರಳಿಸುವಂತಿರಬೇಕು, ಮಾತು ಮಿತವಾಗಿಯೂ ಇರಬೇಕು. ಆದರೆ ಕಠಿಣವಾದ ಕಠೋರವಾದ ಕರ್ಕಶವಾದಂತಹ ಮಾತುಗಳನ್ನು ಆಡುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ಲ, ಏನೇ ಅಶ್ಲೀಲದಿನ್ನದ್ದು ಸರಿಯೇ ಇಂತಹ ಮಾತುಗಳು. ಏನಾಯ್ತು? ನೀನೊಬ್ಬ ವಿಕ್ರಮಿ ಇದ್ದೀಯ. ನೀ ಬರುವುದಕ್ಕಿಂತ ಮುಂಚಿತವಾಗಿ ನಿನ್ನ ಸ್ವಾಗತಕ್ಕೆ ಎಷ್ಟು ಸಿದ್ಧತೆಗಳು ನಡೆದಿತ್ತು ಗೊತ್ತೇ ಈ ನಮ್ಮ ವಿರಾಟ ನಗರದಲ್ಲಿ. ನಿನ್ನ ಕುರಿತಾಗಿ 10 ಜನರು 10 ಬಾಯಿಗಳಲ್ಲಿ ಹೊಗಳುತ್ತಾ ಇದ್ದರು. ಅಂತಹ ಘನ ಸಂಪನ್ನ ವ್ಯಕ್ತಿಯು ನೀನು. ನಿನ್ನಂತವನ ಕೀರ್ತಿ ವಿಶೇಷವಾಗಿರುವುದು. ಪರಾಕ್ರಮಿಯಾದಂತಹ ನಿನ್ನ ಕುರಿತಾಗಿ ನಾ ಕಾಣದೇ ಇದ್ದರೂ ಇವರೆಲ್ಲರ ಮಾತುಗಳಿಂದ ಒಂದು ಅಭಿಮಾನವನ್ನು ಇರಿಸಿಕೊಂಡಿದ್ದೆ. ಎಂತಹ ಪರಾಕ್ರಮಿಯಾಗಿರಬಹುದು ಕೀಚಕ ಎಂದು. ಆದರೆ ಈ ನಿನ್ನ ವರ್ತನೆಗಳು ಏನು ಹೇಸಿಗೆಯನ್ನು ಹುಟ್ಟಿಸುತ್ತಾ ಉಂಟು. ಬರಿದೆ ಇಂಥ ಮಾತುಗಳನ್ನು ಆಡಬೇಡ. ನಿನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳಬೇಡ. ನನ್ನನ್ನು ಕೆರಳಿಸುವುದಕ್ಕೆ ನೋಯಿಸುವುದಕ್ಕೆ ಮುಂದಾಗಬೇಡ. ನಿನ್ನ ಮನೆ ಉಂಟು ತಾನೆ, ಸುಮ್ಮನೆ ನಿನ್ನ ಮನೆಯ ಕಡೆಗಾಗಿ ಹೋಗು. ನಾನು ಪರನಾರಿಯು, ಮತ್ತೊಬ್ಬರನ್ನು ಮದುವೆಯಾದವಳು. ಪರನಾರಿಯಲ್ಲಿ ಗಂಡಸಾದವನ ವರ್ತನೆ ಹೇಗಿರಬೇಕೆನ್ನುವುದು ನಿನಗೆ ತಿಳಿಯದೇ ಇದ್ದದೇನೂ ಅಲ್ಲ. ಒಂದೊಮ್ಮೆಗೆ ಕಂಡ ಹೆಣ್ಣು ಮಕ್ಕಳನ್ನು ನೆರೆಯುತ್ತೇನೆ ಬೆರೆಯುತ್ತೇನೆ ಎನ್ನುವ ಹಾಗೆ ಒಬ್ಬಾತ ಯೋಚಿಸುತ್ತಾನಂತಾದ್ರೆ ಅವನು ಸತ್ತ ಬಳಿಕ ದಂಡಧರನಾದಂತಹ ಯಮನು ಕುಂಭೀಪಾಕ ನರಕದಲ್ಲಿ ಹೊರಳಿಸುತ್ತಾನೆ, ಕ್ರಿಮಿ ಭೋಜನವನ್ನು ಏರ್ಪಡಿಸುತ್ತಾನೆ, ಹುಳುವಾಗಿ ಹೊರಳಿಸುತ್ತಾನೆ. ಅಂತಹ ರೌರವದ ನರಕಗಳು ನಿನಗೆ ಬೇಕೇನೋ? ನಿನ್ನಂತವನಿಗೆ ಇದು ಸಲ್ಲದು. ಹೋಗು, ನಿನ್ನ ಮನೆಗೆ ಹೋಗು, ನಿನ್ನ ಮನೆಗೆ ಹೋಗು. ಸುಲಲಿತಾಂಗಿ ಎನ್ನೋಳಿನಿತು ಕರುಣವಿಲ್ಲವೇನೆ ತತ್ತೋಂ ತದಿಗುತ್ತ ಕತ್ತದ ಗಟ್ಕ ತರ್ಗಡ ಗಟ್ಕ ತತ್ತೋಂ ತದಿಗುತ್ತಾದೆ ತಾಗಿಡತಕ ತರಿಗಿಡ ತತ್ತೋಂ ತದಿಗುತ್ತ ಕತ್ತದ ಗಟ್ಕ ತರ್ಗಡ ಗಟ್ಕ ತತ್ತೋಂ ತದಿಗುತ್ತಾದೆ
ಬಿಡ್ತೇನೆ. ದಾರಿ ಬಿಡಬೇಕು ಅಂತ ಆದ್ರೆ ನೀ ನನ್ನ ದಾರಿಗೆ ಬರಬೇಕಾಗುತ್ತದೆ. ಯಾವ ನಿನ್ನ ದಾರಿ? ಓ ಸೈರೇಂದ್ರಿ, ಲೋಕಕ್ಕೆ ಹಿತವಾದ ದಾರಿಗಳು ಅಂತಾದ್ರೆ ಯಾವ ದಾರಿಯಲ್ಲೂ ನಾವು ನಡೆಯಬಹುದು. ನಾವೇ ನಿರ್ಮಿಸಿದ ದಾರಿ ಅಂತಾದ್ರೆ ನಾವು ಮಾತ್ರ ಹೋಗ್ಲಿಕ್ಕೆ ಆಗುತ್ತದೆ. ಹೌದೌದು. ನಮ್ಮ ಹಿತ ಯಾವುದರಿಂದ ಸಿಗುತ್ತದಂತಾದ್ರೆ ಅದನ್ನ ಕಷ್ಟಪಟ್ಟಾದ್ರೂ ನಾವು ಪಡೆಯುವ ಪ್ರಯತ್ನಕ್ಕೆ ಮುಂದಾಗಬಹುದು. ಓ, ಈ ಕೀಚಕನ ಬದುಕೆ ಹಾಗೆ. ಸಾಧಿಸುವುದಕ್ಕೆ ನೀ ಎಂದ ಹಾಗೆ ನಾ ಪರಾಕ್ರಮಿಯೂ ಹೌದು, ಅನುಮಾನವೇ ಇಲ್ಲ. ಓ ಸುಲಲಿತಾಂಗಿ, ಹೇಗೆ ನೀ ಸಿಂಹಬಲ ಎನ್ನುವಂತ ಹೆಸರನ್ನು ಹೊಂದಿಕೊಂಡಿದ್ದೀಯೋ ಹಾ. ಅಂತ ಸಿಂಹಬಲನೇ ನೀನು. ಹೌದೇ ಹೌದು. ಸೈರೇಂದ್ರಿ, ಇದೋ ನಾ ಸತ್ತ ಮೇಲೆ ನಿನ್ನನ್ನ ಬಯಸಿದ್ರೆ ನಾ ಸತ್ತ ಮೇಲೆ ಏನಾಗಿ ಹೋಗುತ್ತೇನೆ. ನರಕದಲ್ಲಿ ಹೊರಳಾಡುತ್ತೀಯ. ಸತ್ತ ಮೇಲೆ ನಾವು ಏನಾಗ್ತೇವೆ ಎನ್ನುವುದು ಮುಖ್ಯವಲ್ಲ, ಬದುಕಿರುವಾಗ ನಾವು ಎಷ್ಟು ಸಂತೋಷವನ್ನು ಅನುಭವಿಸಿದ್ದೇವೆ. ಈ ಬದುಕಿರುವುದು ಕೇವಲ ಅನುಭವಿಸುವುದಕ್ಕೆ ಮಾತ್ರವಲ್ಲ, ಹಾ. ಸತ್ತ ಬಳಿಕವೂ ನಮಗೆ ಸುಖ ಸಿಗಬೇಕು, ಸದ್ಗತಿ ಹೊಂದಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ನಮಗೆ ಈ ಬದುಕಿರುವುದು. ಬಿಡು, ಹಾ. ಬದುಕಿರುವಾಗ ಸತ್ತ ಮೇಲಿನ ವಿಷಯ ಗೊತ್ತಾಗುವುದಿಲ್ಲ. ಸತ್ತ ಮೇಲಾದ್ರೂ ಬಹುಶಃ ಬದುಕಿನಲ್ಲಿ ಹೀಗಾಗಿರಬಹುದು ಎನ್ನುವ ಒಂದು ಯೋಚನೆ ಬಂದರೂ ಬರಬಹುದು, ಅದು ನನಗೆ ಗೊತ್ತಿಲ್ಲ. ಸೈರೇಂದ್ರಿ, ಇದು ನಿನ್ನ ಪ್ರೀತಿಯ ಒಂದು ಸಾಮಾನ್ಯವಾದಂತ ಈಗ ನೀನು ದಿಗ್ವಿಜಯಕ್ಕೆ ಹೋಗಿದ್ದೀಯಲ್ಲ, ಹಾ, ದಿಗ್ವಿಜಯಕ್ಕೆ ಹೋಗುವಂತ ಮೊದಲು ಬೇಕಾದ ಆಯುಧ ಸಂಗ್ರಹ ಮಾಡುವುದಿಲ್ವಾ? ಮಾಡ್ತೇವೆ. ಬೇಕಾದಂತಹ ವೀರ ಯೋಧರನ್ನು ಸೇರಿಸಿಕೊಳ್ಳುವುದಿಲ್ವಾ? ಸೇರಿಸಿಕೊಳ್ತೇವೆ. ಆನೆ ಕುದುರೆಗಳ ಸಂಗ್ರಹ ಮಾಡಿಕೊಳ್ಳುವುದಿಲ್ವಾ? ಮಾಡ್ತೇವೆ. ಒಂದು ಊರಿನಿಂದ ಮತ್ತೊಂದು ಊರಿಗೆ ನಾವು ಪ್ರವಾಸಕ್ಕೆ ಹೋಗುವುದಾದ್ರೂ ಒಂದಿಷ್ಟು ಸಿದ್ಧತೆ ಮಾಡಿಕೊಂಡು ಹೋಗುತ್ತೇವೆ. ಹಾ. ಹಾಗಾದ್ರೆ ಈ ದೇಹ ಬಿಟ್ಟು ಮತ್ತೊಂದು ಲೋಕಕ್ಕೆ ಹೋಗುವಾಗ ಎಷ್ಟು ಸಿದ್ಧತೆ ಮಾಡಿಕೊಂಡು ಹೋಗಬೇಕು ನಾವು? ಪಾಪವನ್ನು ಕಟ್ಟಿಕೊಂಡು ಹೋಗುವುದಲ್ಲ, ಏನು ಕಲ್ಲು ಕಟ್ಟಿಕೊಂಡು ಹೋದ್ರೆ ಭಾರ ಆಗುತ್ತದೆ. ಕೆಲವಷ್ಟು ನಮ್ಮ ಬದುಕಿನಲ್ಲಿ ಮಾಡಿದಂತಹ ಪಾಪಗಳು ನಮ್ಮ ಅರಿವಿಗೆ ಬರ್ತದೆ, ಕೆಲವಷ್ಟು ನಮಗೆ ಅರಿವಿಲ್ಲದೆ ಪಾಪಗಳು ನಡೆದು ಹೋಗುತ್ತವೆ. ಈಗ ಅರಿವಿದ್ದು ಇಂಥ ಪಾಪವನ್ನು ಮಾಡಬೇಡ ಹೇಳಿದ್ದು. ಆಗಲೇ ಬಿಡು. ಅರಿವಿಲ್ಲದ ಪಾಪಕ್ಕೂ ಶಿಕ್ಷೆ ಕೊಡ್ತಾನೆ, ಅರಿವಿದ್ದ ಪಾಪಕ್ಕೂ ಆ ಭಗವಂತ ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆಯನ್ನ ನಾ ಸತ್ತ ಮೇಲೆ ಅನುಭವಿಸುವುದಕ್ಕೆ ಸಿದ್ಧನಿದ್ದೇನೆ. ಆದ್ರೆ ಸೈರೇಂದ್ರಿ, ನಿನ್ನ ಮೋಹದ ಬಲೆಯಲ್ಲಿ ನಾ ಸಿಲುಕಿದ್ದೇನೆ. ಆ ಬಲೆಯನ್ನ ಹರಿದು ಹೊರ ಹೋಗುವುದಕ್ಕೆ ನನ್ನಿಂದ ಕಷ್ಟವಾಗುತ್ತಾ ಉಂಟು. ಆ ಸೈರೇಂದ್ರಿ, ಯಾರೂ ಇಲ್ಲ, ನೀಳವಾದಂತಹ ನಿನ್ನ ತೋಳಿನಿಂದ ನನ್ನನ್ನ ಬಿಗಿಯಾಗಿ ಅಪ್ಪಿ ಎಲೆ ಕೂಳ ಪ್ರಾಣವಾನೆಗೆ, ಎಲೆ ಕೂಳ ಪ್ರಾಣವಾನೆಗೆ, ಕಳಕೊಂಬೆಣಿಗೆ ಬೇಡ, ಕಳಕೊಂಬೆಣಿಗೆ ಬೇಡ, ಕೊಲುವರೆನ್ನ ಪತಿಗಳು ಕೇಳಿದರೆ ನಿನ್ನ ಗಾಢ, ಕೊಲುವರೆನ್ನ ಪತಿಗಳು ಕೇಳಿದರೆ ನಿನ್ನ ಗಾಢ. ಬಲುಧೀರ ಗಂಧರ್ವರೈವರುಗಳ ಅವರಾಯುಧಗೆ, ಬಲುಧೀರ ಗಂಧರ್ವರೈವರುಗಳ ಅವರಾಯುಧಗೆ, ಆಯುಧಕ್ಕೆ ತಲೆಯ ತೆರುವೆ ಇದು ಸಿದ್ಧ ಸಾರಿದೆನು ಗಮಿತಾಲಯಕ್ಕೆ, ತಲೆಯ ತೆರುವೆ ಇದು ಸಿದ್ಧ ಸಾರಿದೆನು ಗಮಿತಾಲಯಕ್ಕೆ. ಎಲೆ ಕೂಳ ಪ್ರಾಣವನೇಕೆ, ಕಳಕೊಂಬೆಣಿಗೆ ಬೇಡ, ಕೊಲುವರೆನ್ನ ಪತಿಗಳು ಕೇಳಿದರೆ ನಿನ್ನ ಗಾಢ. ಸಾಕು ಮಾಡು ಕೀಚಕ. ಏನು ಇಂತಹ ಕೂಳತನದ ಮಾತುಗಳನ್ನಾಡಿದ್ರೆ ಜಾಗ್ರತೆ ಜತನ. ಏನು ಇಂಥ ಸಲಿಗೆಯ ಮಾತುಗಳನ್ನಾಡುವುದಕ್ಕೆ? ಏನು ಸಾರಿ ಸಾರಿ ಹೇಳ್ತಾ ಇದ್ದೇನೆ ನಾನು. ನಿನ್ನ ಅಕ್ಕನ ಮನೆಯಲ್ಲಿ ನಾನು ಕೆಲಸಕ್ಕಿರುವಂತ ಹೆಣ್ಣು. ಅದಕ್ಕಾಗಿಯೇ ಧೈರ್ಯದಿಂದ ಬಂದು ಮಾತಾಡಿಸಿದ್ದು. ಎಂತಹ ಕೊಳಕು ಮನಸ್ಥಿತಿಯು ನಿನ್ನದ್ದು? ನಮ್ಮ ಮನೆಯಲ್ಲಿ ಕೆಲಸಕ್ಕಿರುವಂತ ಹೆಣ್ಣು ಮಕ್ಕಳ ಮೇಲೆ ಇನ್ಯಾರಾದ್ರೂ ಪರಪುರುಷರು ಕಣ್ಣು ಹಾಕುತ್ತಾರೆ, ಕೆಟ್ಟ ದೃಷ್ಟಿ ನೀಡುತ್ತಾರಂತಾದ್ರೆ ಅವರನ್ನು ನಿವಾರಿಸಿ ಮನೆಯ ಹೆಣ್ಣು ಮಕ್ಕಳನ್ನು ರಕ್ಷಿಸಬೇಕಾದದ್ದು ಮನೆಯ ಯಜಮಾನನಾದವನಿಗೆ ಹೊಣೆಗಾರಿಕೆ ಇರುವಂತದ್ದು. ಪರಪುರುಷರಾಗಿರ್ತಾ ಇದ್ರೆ ಹಾಗೇ ಮಾಡ್ತಾ ಇದ್ದೆ. ನಾನಲ್ವ ಬಂದು ಕೇಳಿದ್ದು. ಆದ್ರೆ ಇದೇ ಮನೆಯವನಾಗಿ ನಿನ್ನ ಅಕ್ಕನ ಮನೆಯ ಹೆಣ್ಣು ಮಕ್ಕಳನ್ನು ರಕ್ಷಿಸಬೇಕಾದವನು ನೀನೇ. ಏನು ಕೆಟ್ಟ ದೃಷ್ಟಿ ನೀಡುವುದಕ್ಕೆ ಮುಂದಾಗುತ್ತಾ ಇದ್ದೀಯಾ? ತಪ್ಪೇನು? ನಿನ್ನ ಅಕ್ಕನ ಮನೆಯಲ್ಲಿ ನಾನು ಆಶ್ರಿತಳಾಗಿರಬಹುದು, ನಾನು ಅನಾಥೆಯಲ್ಲ, ನಾನು ಅಬಲೆಯೂ ಅಲ್ಲ. ಮತ್ತಿನ್ನೇನು? ಧೀರರಾಗಿರುವಂತ ಗಂಧರ್ವರು ನನ್ನ ಪತಿಗಳಿದ್ದಾರೆ, ಬಲು ಧೀರರು. 5 ಜನರು, ಅವರ ಕೈಯಲ್ಲಿ ವಿಶೇಷವಾದಂತ ಆಯುಧಗಳಿದೆ. ಎಲ್ಲಿಯಾದ್ರೂ ನೀನು ನನ್ನನ್ನು ಬೆನ್ನ ಬಿದ್ದಿದ್ದಂತಾದ್ರೆ ಅವರಿಗೆ ತಿಳಿಯಿತಂತಾದ್ರೆ ಅವ್ಯಕ್ತರಾಗಿ ನನ್ನ ಚಲನವಲನವನ್ನು ನೋಡುತ್ತಾ ನನ್ನ ಸುತ್ತಮುತ್ತಲೇ ನನ್ನ ಗಂಡಂದಿರಿದ್ದಾರೆ. ನೀನು ನನ್ನ ಮೇಲೆ ಕೈ ಹಾಕುವುದಕ್ಕೆ ಮುಂದಾದೆ ಅಂತಾದ್ರೆ ನನ್ನ ಪತಿಗಳು ಆಯುಧ ಸಹಿತರಾಗಿ ಬಂದು ಆ ದಿವ್ಯಾಯುಧಗಳಿಂದ ನಿನ್ನ ತಲೆ ತೆಗೆದಾರು. ನಿನ್ನ ರಮಣಾಗಿ ಮನವ ಸಗೆ.
ಕರುಣಾಂಗಿ ಎನ್ನೋಳಿನಿತು ಕರುಣವಿಲ್ಲ ಏನೇ ನಿನಗೆ ಕರುಣವಿಲ್ಲವೇನೇ ನಿನಗೆ ಲಲನೆ ನಿನ್ನ ಬಲೆಗೆ ಸಿಲುಕಿ ಬಲೆಗೆ ಲಲನೆ ನಿನ್ನ ಬಲೆಗೆ ಸಿಲುಕಿ ಓಪೆನೆಂತು ಮನೆಗೆ ಓಪೆನೆಂತು ಮನೆಗೆ ಸೈರೇಂದ್ರಿ, ನೀನಿಷ್ಟು ಸುಲಭದಲ್ಲಿ ನನಗೆ ಸಿಗ್ತಿ ಅಂತ ಕನಸಿನಲ್ಲಿಯೂ ಭಾವಿಸಿದವನಲ್ಲ. ಹೀಗೆ ಹಿಡ್ಕೊಳ್ತೀರಿ ಅಂತಲೂ ನಂಗೆ ಗೊತ್ತಿಲ್ಲ. ಆಹಾ, ಆ ಕೋಮಲವಾದ ಸ್ವರದಿಂದ ನೀ ಮತ್ತೆ ಮಾತಾಡಬೇಡ. ನನ್ನ ಎದೆಗೆ ಚುಚ್ಚಿದ ಹಾಗಾಗುತ್ತದೆ. ನಂಗೂ ಹಾಗೆ ಆಗ್ತಾ ಉಂಟು. ಸೈರೇಂದ್ರಿ, ಎಂತೆಲ್ಲ ಹೇಳ್ಕೊಳ್ಳಿ. ನಿನ್ನ ಮೈ ಇಷ್ಟು ಬಿಸಿಯಾಗಿರ್ತದಂತ ನನ್ನ ಕನಸಿನಲ್ಲಿಯೂ ಭಾವಿಸಿದವನಲ್ಲ. ಸದ್ಯದಲ್ಲೇ ತಂಪಾಗ್ತದೆ. ಆ ನಿನ್ನ ನೀಳವಾದಂತಹ ತೋಳನ್ನ ಅಪ್ಪುತ್ತ ಯಾವಾಗ ಮೀಸೆ ಓಯ್, ನನ್ನ ಯೋಗ ಇವತ್ತು 2 ಸಂಬಳಕ್ಕೆ ಬರ್ಬೇಕು ನಂಗೆ. ಈಗ ಯಾಕೆ? ಒಂದು ಕೀಚಕಂದು ಒಂದು ಸೈರೇಂದ್ರಿ ಇದು. ಇಲ್ಲ, 2 ಸಂಬಳ ನಂಗೆ. 2ರಿಂದ 1ರಿಂದ ಆದ್ರೂ ಪ್ರಯೋಜನ ಆಯ್ತೇನು? ಒಂದು ಪ್ರಯೋಜನ ಆಗ್ತದೆ, ಇಲ್ಲ ಪ್ರಶ್ನೆ ಇಲ್ಲ. ಸಂಬಳ ಬಿಸಾಡಿ. ಕೀಚಕ ಅಂತೂ ಪ್ರಯೋಜನ ಆಗ್ಲಿಲ್ಲ, ಸೈರೇಂದ್ರಿ ಅಂತೂ ಏನು ಪ್ರಯೋಜನ ಆಗ್ಲಿಲ್ಲ. ಎಲ್ಲ ಮಾಡಿದ್ದಷ್ಟು ಉದ್ಧಾರ ಆಗ್ತದೆ, ಇಲ್ಲೋ ಪ್ರಶ್ನೆ ಬೇರೆ. ಸಂಬಳ ಸಿಗ್ತದೆ ಇಲ್ಲ, ಅದಕ್ಕಾಗಿ ಅಲ್ವೇನೋ ಒದ್ದಾಡುವುದು ಪ್ರತಿಯೊಬ್ಬರು. ಮತ್ತೆ ಕೊಡಿ. ಹಾ, ವಿಜಯ, ಎಂತದ್ದು? ಇವಾಗಲೂ ಇನ್ನೊಂದು ಕ್ಷಣದಲ್ಲಿಯೂ ಸಿಗ್ತಾಳಂತ ನಾ ಭಾವಿಸಿದ್ದು. ಹಾ, ಕೊನೆಗೂ ವಂಚಿಸಿ ಹೋಗೇ ಬಿಟ್ಟಳಲ್ಲ. ವಂಚಿಸುವುದಲ್ಲ, ನಿಮಗೆ ತಲೆನೇ ಇಲ್ವಾ? ಯಾಕೆ? ಎಲ್ಲಾದ್ರೂ ಹೋಗಿ ಒಪ್ಕೊಳ್ಳೋರು ಕಣ್ಣು ಮುಚ್ಕೊಂಡು ಒಪ್ಕೊಳ್ಳುದಾ? ಸಿಕ್ಕೇ ಬಿಡ್ತಾಳೆ ಅಂತ ಹಾಗೆ ಮಾಡಿದ್ದು. ನಾನು ನಿಜವಾಗಿ ನೀವು ಅವಳನ್ನು ಹಿಡಿಯಲಿಕ್ಕೆ ಮುಂದಾದ್ರಲ್ಲ, ಆಚೆ ಕಡೆ ಹೋಗಿ ನಿಂತ್ಕೊಂಡು ಯಾರಾದ್ರೂ ಬರ್ತಾರ ಅಂತ ನೋಡ್ತಾ ಇದ್ದೆ. ಆಮೇಲೆ ಅವಳು ಓಡಿ ಬರ್ತಾ ಇದ್ದದ್ದು ಕಂಡೆ. ಹೇಗ್ ಮಾಡ್ರು ಇವಳು ತಪ್ಪಿಸ್ಕೊಳ್ತಾಳೆ ಅಂತ ಬಂದು ಅಡ್ಡಾಯಿಸಿದ್ದು. ಹೀಗೆ ಅವಳು ಬುದ್ಧಿವಂತೆ. ಏನು ಅಂತ ಆಕಾರ ತಕೊಂಡು ಬಗ್ಗಿ ಪುಸ್ತಕ ಹೋಗ್ಬಿಟ್ಲು. ನೀ ಹೇಗ ಅಡ್ಡ ಹಾಕಿರ್ಬೋದು ಬಿಡು. ಅವಳು ಹೋದದ್ದು ಹಾಗೆ. ನೀನು ಚುರುಕಿದ್ಲು ಅವಳು. ಆದ್ರೂ ಅಷ್ಟೇ ಹೊತ್ತಿಗೆ ನೀವು ಬಂದು ಕಣ್ಣು ಮುಚ್ಕೊಂಡು ನನ್ನ ಒಪ್ಕೊಂಡ್ರಿ. ಕ್ಷಣ ಹೊತ್ತಿನ ಒಂದು ಸುಖ ಆದ್ರೂ ಕೊಟ್ಟಿಯಲ್ಲ ನನಗೆ. ಯಾವ್ದಾದ್ರು ಸಿಗಲಿ ಅಂತ ನಾನು ಸುಮ್ಮನೆ ಸಾಮನೇರ. ಆದ್ರೆ ಅವಳು ಸಿಕ್ಕ ಹಾಗಾಗುತ್ತದೆ ಹೇಳು. ಈ ಓಡಿ ಹೋದ್ಲು. ನನಗೆ ಅವಳು ಬೇಕೇ ಬೇಕು. ಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ಹೋದ್ರೆ ಎಲ್ಲಿಗೆ ಹೋಗ್ತಾಳೆ? ಕರು ಹೋದ್ರು ಕೊಟ್ಟಿಗೆಗೆ ಅಲ್ವಾ? ಊರಿಗೆ ಬಂದ ಮೇಲೆ ಕೇರಿಗೆ ಬರ್ಲೇಬೇಕು. ಕೇರಿಗೆ ಬಂದ ಮೇಲೆ ನೀರಿಗೆ ಬರ್ಲೇಬೇಕು. ನೀರಿಗೆ ಬಂದ್ಮೇಲೆ ನೀವು ಬಿಡ್ತಾರ? ನಾ ಬಿಡ್ತೇನಾ? ನೀರೇ ಬಂದರು ಒಬ್ರು ಬಿಡ್ಲಿಕ್ಕಿಲ್ಲ. ಯಾವ ನೀರೇ ಬಿಟ್ಟದ್ದಿಲ್ಲ. ಇಲ್ಲಿ ಬನ್ನಿ. ಅಂದ್ರೆ ಅವಳು ಅಕ್ನಿದ್ದಲ್ಲಿ ಹೋಗಿದ್ದಾಳೆ. ಹೋಗಿ ಕೇಳಿದ್ರೆ ಅಲ್ಲಿಗೆ ಹೋಗಿ ಕೇಳುದು ಅಂತ. ಮತ್ತಿನ್ನೇನು? ನಮಸ್ಕಾರ. ಯಾಕೆ? ನೀವು ಹೋಗಿ ಬನ್ನಿ. ನೀ ಬರುದಿಲ್ವೋ? ನಾ ಬರುದಿಲ್ಲ. ಯಾಕೆ? ಈ ದೊಡ್ಡವ್ರ ಮನೆ ವ್ಯವಹಾರ ಗೊತ್ತುಂಟು. ಏನಾದ್ರೂ ಮಗಳು ಒಳ್ಳೆ ಹೋಗಿ ಹೆಸರು ಮಾಡಿದ್ಲ, ಮಗಳಾಗ್ಲಿ ಮಗನಾಗ್ಲಿ, ಅಪ್ಪ ಹೇಳುವುದೇನು ಗೊತ್ತಾ? ಏನು? ನಮ್ಮ ಮಗ 99 ತಗೊಂಡಿದ್ದ ಅಂತರು. ಅದೇ ಅವ ಹಾಳು ಮಾಡಿದ್ರೆ ಮಗ ಹಾಳು ಅಂತ ಯಾರು ಹೇಳುವುದಿಲ್ಲ. ಮತ್ತೆ ನನ್ನ ಮಗ ಒಳ್ಳೆಯವನೇ, ಆ ಒಟ್ಟಿಗಿದ್ದವ ತೆಗೆದು ಹಾಕ್ದವ, ಪೂರ್ತಿ ನಮ್ಮ ಮಗನ ಹಾಳು ಮಾಡದಂತಾರೆ. ಇದು ಪ್ರಪಂಚದ ದೊಡ್ಡವ್ರ ನ್ಯಾಯ. ಆದ್ರಿಂದ ನೇರ ಹೋಗಿ ಅಕ್ಕನಲ್ಲೇ ಇತ್ಯರ್ಥ ಮಾಡ್ಕೊಳ್ತೀರಿ ಅಂತಾದ್ರೆ ನಾನು ಬರುವುದಿಲ್ಲ. ನಮ್ದು ದೂರಿಂದ ಸಹಕಾರ ಉಂಟು. ಆಯ್ತು, ನಮ್ಮ ಪ್ರಯತ್ನ ಬಿಡುವುದಿಲ್ಲ. ಹೋಗಿ ಬನ್ನಿ, ಹೋಗಿ ಬನ್ನಿ. ಮದನನ ತಾಪ ಗಂಗವನಿದ್ದು ಬೆದೆ ಬೆಂದ ಪರಾಕ್ರಮಿ ಬಂದು ನಮಿಸಿದ ಅಗ್ರಜಯ ಪದಕ್ಕೆ ಏನು ಬಂದೈ ತಮ್ಮ
ಯಾವತ್ತಿನ ಹಾಗಲ್ಲ ನಿನ್ನನ್ನು ನೋಡಿದಾಗ ನೀನು ಯಾವತ್ತಿನ ಬರೋಣವೇ ನಿನ್ನದಲ್ಲ. ಉತ್ಸಾಹದ ಚಿಲುಮೆ ನೀನು. ನಿನ್ನ ಗಾಂಭೀರ್ಯದ ಹೆಜ್ಜೆಗಳು ಉತ್ಸಾಹದಿಂದ ಅಕ್ಕ ಅಕ್ಕ ಅಂತ ಪ್ರೀತಿಯಿಂದ ಓಡೋಡಿ ಬರುವವ ನೀನು. ಇವತ್ತು ಹಾಗಲ್ಲ. ಅದೋ ವದನನಾಗಿದ್ದೀಯೇ, ಮುಖದಲ್ಲಿ ಯಾವುದೇ ಒಂದು ಕಳೆ ಎನ್ನುವುದಿಲ್ಲ. ನಿನ್ನ ಮುಖದ ಸಿರೆ ಎನ್ನುವುದು ಕಂದಿ ಹೋಗಿದೆ. ಮುದುಡಿದ ಕಮಲನಂಥ ನಿನ್ನ ಮುಖವನ್ನು ನೋಡುವುದಕ್ಕೆ ಆಗುವುದಿಲ್ಲ ತಮ್ಮ. ಅಂಥ ವಿಷಮ ಸ್ಥಿತಿ. ಮೊನ್ನೆ ದಿನವಷ್ಟೇ ಅವಳ ಮಾಲಿನ್ಯ ಕುರಿತಾಗಿ ಕೇಳಿದವನು ನೀನು. ಅವಳನ್ನ ಮಾತಾಡಿಸುವುದಕ್ಕೆ ಹೋದ್ಯಾ? ಅವಳನ್ನ ನೋಡುವುದಕ್ಕೆ ಹೋದ್ಯಾ? ಅಲ್ಲ, ಅವಳನ್ನ ಕೆಣಕುವುದಕ್ಕೆ ಹೋದ್ಯಾ ನೀನು? ಹಾಗೆ ಮಾಡಿದ್ರೆ ಏನಾಗುತ್ತದಕ್ಕ? ಹಾಗೆ ಮಾಡಿದ್ರೆ ಏನಾಗುತ್ತದ? ಏನಾಗುತ್ತ? ಕುಲವ ಕೆಡಿಸಿದೆ ಪಾಪಿ, ಕುಲವ ಕೆಡಿಸಿದೆ ಪಾಪಿ, ವ್ಯರ್ಥದಿ ಗಳಿಸಿಕೊಂಡೆಯ ಧೋಗತಿಯ ಪರಲಲನೆಯರ ಬೇಟೆಯದು ಪುರುಷಗೆ ಸಲುವುದೇನೈ. ತಮ್ಮ, ಈ ನಾಡಿಗೊಂದು ಆಧಾರ ಸ್ತಂಭ ನೀನು. ಈ ನಾಡು ಸಾಂಗವಾಗಿ ತನ್ನ ಜೀವನವನ್ನು ನಡೆಸಿಕೊಂಡು ಹೋಗಬೇಕು ಅಂತಾದ್ರೆ ಅದಕ್ಕೆ ಮುಖ್ಯ ಕಾರಣ ನೀನೇ ಎನ್ನುವುದಾಗಿ ಎಲ್ಲವರು ಚೆನ್ನಾಗಿ ಅರಿತವರು. ಅಂಥ ನೀನಿಂಥ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದೆ ಅಂತಾದ್ರೆ ನಮ್ಮ ಕುಲಕ್ಕೆ, ನಮ್ಮ ಕುಲವನ್ನೇ ಕೆಡಿಸುವಂತಹ ಪಾಪಿ ನೀನಾಗಿ ಬಿಡ್ತೀಯ ಮಗ ಕಂದ. ಅದಲ್ಲ ಅಂತಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡು. ನಿನ್ನ ಶೌರ್ಯವೋ ನಿನ್ನ ಪರಾಕ್ರಮವೋ ಬಳಕೆಯಾಗಬೇಕಾದದ್ದು ಎಲ್ಲಿ ಹೇಳು? ಎಲ್ಲ ಮಾನಿನಿಯರ ಮಾನ ಸಂರಕ್ಷಣೆ ಮಾಡುವುದಕ್ಕೆ ನಿನ್ನ ಶೌರ್ಯ ಎನ್ನುವುದು ಬಳಕೆಯಾಗಬೇಕಿತ್ತು. ಅದನ್ನ ಬಿಟ್ಟು ಮದುವೆಯಾದಂತಹ ಮತ್ತೊಂದು ಹೆಣ್ಣನ್ನ ಕೆಣಕುವುದಕ್ಕೆ ಹೋಗುತ್ತೀಯ ಅಂತಾದ್ರೆ ನೀನು ಅಧೋಗತಿಗೆನ್ನೇ ಹೊಂದಿ ಹೋಗುತ್ತೀಯ ತಮ್ಮ. ಹಾಗಾಗಿ ಅವಳ ವಿಚಾರ ಬೇಡ. ಏನಾಯ್ತು, ಯಾವ ತೊಂದರೆ ಹೇಳುತ್ತೀಯ ನನಗೆ? ಅಕ್ಕ ಕೇಳಂಬೋ ದಿನ್ನೇನೋ ಅಕ್ಕ ಕೇಳಂಬೋ ದಿನ್ನೇನೋ ವಿಕ್ಕಾನೆನ್ನ ಸ್ಮರಣೋ ಮಿಕ್ಕಾನೆನ್ನ ಸ್ಮರಣೋ ಅಕ್ಕ ಆತನುರಕೆ ನೆಚ್ಚ ಆತನುರಕೆ ಸಿಕ್ಕಿದೇನಾ ಶರಕೆ ಸಿಕ್ಕಿದೇನಾ ಶರಕೆ ಅಕ್ಕ ತಮ್ಮ, ನನ್ನ ಮುಖವನ್ನ ಕಂಡಾವಾಗಲೇ ನೀ ಸ್ಪಷ್ಟವಾಗಿ ಕೇಳಿದ್ದೀಯ. ಆ ಮಾನಿನಿಯ ಕೆಣಕುವುದಕ್ಕೆ ಹೋದಿಯೇನೋ ತಮ್ಮ ಎನ್ನುವ ಹಾಗೆ. ಹೌದಾ ಅಕ್ಕ, ಯಾವಾಗ ನಾನು ಅವಳನ್ನ ನೋಡಿದನೋ ಅಂದಿನಿಂದ ಇಂದಿನವರೆಗೆ ನನ್ನ ಮನಸ್ಸು ಚಂಚಲವಾಗಿ ಹೋಗಿದೆ. ನನ್ನ ತಲೆ ಹಾಳಾಗಿ ಹೋಗಿದೆ. ಅಕ್ಕ ಅಕ್ಕ, ಬಲಹೀನನಾಗಿ ನಿಂತಿದ್ದೇನೆ. ಇದಕ್ಕೆ ಕಾರಣ ಯಾರು ಗೊತ್ತೋ? ಕೂಳನಾದಂತಹ ಆ ಮಾರ ತನ್ನ ಕೈಯಲ್ಲಿರುವಂತಹ ಪಂಚಸಾಯಕ ಹರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತಹ ಬಾಣಗಳನ್ನು ನೇರ ನನ್ನ ಉರಕ್ಕೆ ಬಿಡುತ್ತಾ ಇದ್ದಾನೆ. ಅಕ್ಕ, ಮಾರನ ಹತಿಯನ್ನ ಸಹಿಸಿಕೊಳ್ಳುವುದಕ್ಕಾಗುತ್ತಾ ಇಲ್ಲ. ನಾ ಸಂಪೂರ್ಣವಾಗಿ ಆ ಸೈರೇಂದ್ರಿಯ ವಶವಾಗಿ ಬಿಟ್ಟಿದ್ದೇನೆ. ಕೈ ಮುಗಿತಾ ಇದ್ದೇನಕ್ಕ. ನನಗವಳು ಬೇಕು,
ಅವಳನ್ನ ಬಿಟ್ಟು ಬದುಕುವ ಶಕ್ತಿ ಈ ತಮ್ಮ ಕೀಚಕನಿಗೆಲ್ಲ. ಎಲೆ ಪಾಪಿ ಕೆಡಬೇಡ, ಎಲೆ ಪಾಪಿ ಕೆಡಬೇಡ, ಕುಲಕ್ಕೆ ಮಾರಿಯ ತಂದೆ ಸಲುವುದೇ ಪರನಾರಿಯರ ಚೆಲುವನಂಗೀಕರಿಸುವೆನೆಂದಾಡಂತಕ ಮುಳಿದು ನರಕಕ್ಕಿಕ್ಕದಿಗನೇ. ತಮ್ಮ, ಯಾಕೆ ನನಗೆ ಅರ್ಥ ಆಗುವುದಿಲ್ಲ ಹೇಳು? ಯಾಕೆ? ಮತ್ತೊಬ್ಬರನ್ನ ಕೈ ಹಿಡಿದಂತ ಹೆಣ್ಣನ್ನ ಕೆಣಕುವುದಕ್ಕೆ ಹೋಗುವುದು ಮಹಾಪಾಪ ಕಂದ. ಆ ಮಹಾಪಾಪವನ್ನು ನಾವು ಮಾಡಿದೆವು ಅಂತಾದ್ರೆ ದಾರಿಯಲ್ಲಿ ಹೋಗುವ ಮಾರಿಯನ್ನ ಮನೆಗೆ ಕರೆದುಕೊಂಡು ಬಂದ ಹಾಗಾಗುತ್ತದೆ. ಮಾರಿಯನ್ನ ಮನೆಗೆ ಕರೆದುಕೊಂಡು ಬಂದೆವು ಅಂತಾದ್ರೆ ಅದು ಕರೆತಂದವರಿಗೆ ಮಾತ್ರ ಅಲ್ಲ, ಅವರ ಇಡೀ ಕುಲವೇ ನಾಶ ಆಗಿ ಹೋಗುತ್ತದೆ, ನಾಶ ಆಗಿ ಹೋಗುತ್ತದೆ. ಅಂತ ಕುಲವೇ ನಾಶ ಆಗುವಂತಹ ದುಷ್ಕೃತ್ಯವನ್ನ ಯಾಕೆ ಮಾಡ್ತೀಯ ಹೇಳು? ಮತ್ತೊಬ್ಬರು ಮದುವೆ ಆದಂತ ಹೆಣ್ಣನ್ನ ಕೆಣಕುವುದಕ್ಕೆ ಹೋದೆ ಅಂತಾದ್ರೆ ಇಲ್ಲಲ್ಲ ಕಂದ, ಮೇಲಿನ ಲೋಕದಲ್ಲಿಯೂ ಖಂಡಿತ ನನಗೆ ಸರಿಯಾದ ಸ್ಥಳ ಎನ್ನುವುದು ಸಿಗಲಾರದು. ಮೊದಲೇ ಅವಳು ಮದುವೆ ಆದಂತ ಹೆಣ್ಣು, ಅವಳ ಕಣ್ಣೀರು ಭೂಮಿಗೆ ಬಿತ್ತು ಅಂತಾದ್ರೆ ನಮಗೆ ಒಳ್ಳೆಯದಾಗುವುದಿಲ್ಲ. ಅರ್ಥ ಆಯ್ತು ಏನ್ ನಿನಗೆ ಈ ಸ್ಥಿತಿ ಯಾಕೆ ಬಂತು ಎನ್ನುವುದಾಗಿ. ಯೌವನಕ್ಕೆ ಬಂದಂತಹ ನಿನಗೊಂದು ಮದುವೆಯನ್ನ ಮಾಡುವಂತಹ ಹೊಣೆ ಅಕ್ಕನಾಗಿ ತಾಯಿಯಾಗಿ ನಾನೇನೆ ವಹಿಸಿಕೊಳ್ಳಬೇಕಾಗಿತ್ತು. ಅದನ್ನ ಮರೆತೇ ಬಿಟ್ಟಿದ್ದೆ. ಅಮ್ಮ, ಏನಕ್ಕ? ಯೋಚನೆ ಮಾಡಬೇಡ. ಯಾವುದು? ನಿನಗೊಂದು ಮದುವೆಯನ್ನ ಮಾಡಿಸ್ತೇನೆ. ನಾಳೆ ನಾಳೆ ಅಂತ ಹೇಳಿದ್ರೆ ಊರಿಡೀ ಡಂಗುರವನ್ನು ಸಾರೋಣ. ಕೀಚಕನಿಗೆ ಮದುವೆ ಅಂತ ಹೇಳಿದ್ರೆ ಸಾವಿರ ಸಾವಿರ ಸುಂದರ ಹೆಣ್ಣು ಮಕ್ಕಳು ಸಾಲಲ್ಲಿ ಬಂದು ನಿಂತಾರು. ಯಾರನ್ನ ನೀನು ಬಟ್ಟಿಟ್ಟು ತೋರಿಸ್ತೀಯೋ ಅವರನ್ನೇ ನಿನಗೆ ತಂದು ವಿವಾಹವನ್ನ ಮಾಡ್ತೇನೆ. ಯೋಚನೆ ಮಾಡಬೇಡ, ನಾನೇ ವ್ಯವಸ್ಥೆ ಮಾಡ್ತೇನೆ. ಮರುಳಾದೆ ಮದುವೆ ಮಾಡಿಸ್ತಿ. ಹೌದು, ಬೇಕಾದ ಹೆಣ್ಣು ಮಕ್ಕಳು ಸಾಲುಗಟ್ಟಿ ನನಗಾಗಿ ಕಾಯುತ್ತಾರೆ. ಹೌದು, ಯಾರಿಗೆ ಬೇಕಕ್ಕ ಮದುವೆ? ತಲೆ ಹಾಳಾಗಿದೆಯಾ ನಿನಗೂ? ಮರುಳೇ ಮರುಳಾದೆ ಏನಕ್ಕ? ಯಾಕೆ? ನಾ ಆವಾಗಲೇ ಹೇಳಿದ್ದೇನೆ, ಈ ಹರಣ ಎನ್ನುವುದು ಉಳಿದಿದ್ದರಿದ್ದರೆ ಈ ಕ್ಷಣಕ್ಕೆ ಆ ಸೈರೇಂದ್ರಿ ಸಿಗುತ್ತಾಳೆ ಎನ್ನುವಂತ ಒಂದೇ ಒಂದು ಆಸೆಯಿಂದಲಾಗಿ. ಅಕ್ಕ, ಅವಳು ಸಿಗಲಿಲ್ಲ ಅಂತಾದ್ರೆ ಈ ಕೀಚಕ ಬದುಕುವುದಿಲ್ಲ, ಸತ್ತೇ ಹೋಗುತ್ತಾನೆ. ಮಾಡಿಸಕ್ಕ ಮದುವೆ ಮಾಡಿಸು. ನಾ ಸತ್ತ ಮೇಲೆ ನೀ ಮದುವೆ ಮಾಡಿಸುವುದು ಕೀಚಕನಿಗಲ್ಲ, ಕೀಚಕನ ಹೆಣಕ್ಕೆ ಮದುವೆ ಮಾಡಿಸಬೇಕು. ತಮ್ಮ ಚೋಕಿಸಿದರಿನ್ನು ತಮ್ಮ ಶೋಕಿಸದಿರಿನ್ನು ನಡೆ ಸುಮ್ಮನೊಮ್ಮೆ ಮಂದಿರಕ್ಕೆ ನೀನು, ನಡೆ ಸುಮ್ಮನೊಮ್ಮೆ ಮಂದಿರಕ್ಕೆ ನೀನು. ಕಮ್ಮಗೋಲನ ಬಾಧೆಗೆ ಸಿಲುಕಿ, ಕಮ್ಮಗೋಲನ ಬಾಧೆಗೆ ಸಿಲುಕಿ ನೀ ಕುಮ್ಮಳಿಸಬಹುದೇ ಹೀಗೆ? ಮನೆಗೈದು ನಡೆ ಎನ್ನುತ್ತಾ, ಮನೆಗೈದು ನಡೆಗೆನ್ನುತ್ತಾ ಕಾಳು ಮಾಡಿದೆ ಕುಲವನು ಸಾರಿದೆನು ನಾಳೆ ಕಳುಹುವೆನೆನಲು. ಮನೆಗೈದು ನಡೆ ಎನ್ನುತ್ತಾ ಕಳುಹಿದಲು ಘನ ಹರುಷವನು ತಾಳುತ್ತಾ.
ಯಾಕೆ ಆಡ್ತೀಯ ಹೇಳು? ಅಕ್ಕನ ಜೀವ ಎನ್ನುವುದು ನಿಂತದ್ದಿದ್ದರೆ ಈ ತಮ್ಮನ ಪ್ರೀತಿಯಿಂದ, ಈ ಮತ್ಸ್ಯ ನಗರ ಎನ್ನುವುದು ನಿಂತದ್ದಿದ್ದರೆ ಈ ತಮ್ಮನ ಶೌರ್ಯದಿಂದ ನಾನು ಅರಿತವಳು. ಏನು ನೀನು ಇದನ್ನು ಅರಿಯದೇ ಹೋದವನಲ್ಲ. ಸಾಯ್ತೇನೆ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದೆಯಲ್ಲ, ನಾನು ಅವಳನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದವಳು ತಮ್ಮ. ಅವಳು ನನಗಾಗಿ, ನನ್ನ ಮಾತಿಗಾಗಿ ಬೇಕೇ ಬೇಕು. ನೀನೂ ನನಗೆ ಬೇಕು. ನಿನಗೆ ಅವಳು ಬೇಕೇ ಬೇಕು. ನಾ ಬೇಕು ಅಂತಾದ್ರೆ ನನಗೆ ಅವಳು ಬೇಕು ತಮ್ಮ. ಅವಳನ್ನು ನಿನಗೆ ಒದಗಿಸಿ ಕೊಡಬಲ್ಲೆ. ಆದರೆ ಅಕ್ಕನ ಸ್ಥಿತಿ ಏನಾದಿತ್ತು ಗೊತ್ತಾ? ಏನು? ಅಕ್ಕ ಇದ್ದು ಸತ್ತಂತಾಗುತ್ತಾಳೆ ತಮ್ಮ. ಸರಿ ಸರಿ, ನಾನಿದ್ದು ಸತ್ತಂತಾದರೂ ಸರಿ, ಇಲ್ಲಿನ ಮಹಾರಾಣಿಯಾಗಿ ನಾನಿರಬೇಕು, ನಿನ್ನ ಅಕ್ಕನಾಗಿ ನಾನಿರಬೇಕು. ನನ್ನ ಮಾತನ್ನೇ ನಾನು ಸಾಯಿಸುತ್ತೇನೆ. ನಿನಗೆ ಅವಳು ಬೇಕಲ್ವ? ಬೇಕಲ್ವ? ಬೇಕೇ ಬೇಕು. ನಾಳೆ ಕಳಿಸಿಕೊಡುತ್ತೇನೆ. ಹೋಗಿ. ಎಷ್ಟು ಸುಲಭದಲ್ಲಿ ಹೇಳಿಬಿಟ್ಟೆ. ನಾಳೆ ಕಳುಹಿಸಿಕೊಡುತ್ತೇನೆ, ಈಗ ಹೋಗು ನಿನ್ನಂತಪುರಕ್ಕೆ. ಸುಲಭದಲ್ಲಿಯೇ ಜಾರುವ ಯೋಚನೆಯೇನಕ್ಕ ನಿನ್ನದ್ದು? ನಾ ಸಂಪೂರ್ಣವಾಗಿ ಇವಳ ವಿಷಯದ ಕುರಿತಾಗಿ ವಿಶ್ವಾಸವನ್ನು ಕಳಕೊಂಡಿದ್ದೇನೆ. ಅಕ್ಕ, ಏನು? ನಿನ್ನ ಮಾತಿನ ಮೇಲೆ ನನಗೆ ವಿಶ್ವಾಸ ಬರಬೇಕು ಅಂತಾದ್ರೆ ಕೈ ತಟ್ಟಿ ಭಾಷೆ ಕೊಡು, ನಾಳೆ ಕಳುಹಿಸಿಕೊಡ್ತೀಯ ಎನ್ನುವ ಹಾಗೆ. ಒಡೆ ಹುಟ್ಟಿದ ಅಕ್ಕನ ಮೇಲೂ ನಂಬಿಕೆ ಕಳೆದು ಹೋಯ್ತೇನೋ ತಮ್ಮ. ಆದಿತ್ತು. ಏನು? ಆದಿತ್ತು. ನಾಳೆಯ ದಿನ ಎಂತಾದರೂ ಸರಿ, ಹೇಗಾದರೂ ಸರಿ, ಅವಳನ್ನು ನಿನ್ನ ಮನೆಗೆ ಹಿಗ್ಗಿದವಳು ನಾನು. ಮೇಲಿನ ಲೋಕದವಳಿಗೆ ಆಶ್ರಯವನ್ನು ಕೊಡುವಂತಹ ಭಾಗ್ಯ ನನ್ನದಾಯಿತು ಎನ್ನುವುದಾಗಿ. ಆದರೆ ಈಗ ಅರ್ಥ ಆಗುತ್ತಾ ಉಂಟು, ಯಾರಿಗೂ ಆಶ್ರಯವನ್ನು ಕೊಡುವುದು ದೊಡ್ಡದಲ್ಲ, ಕೊಟ್ಟ ಮಾತಿನಂತೆ ಅವರನ್ನು ಸರಿಯಾಗಿ ರಕ್ಷಣೆ ಮಾಡುವಂತ ಯೋಗ್ಯತೆ ಬೇಕು ಎನ್ನುವುದಾಗಿ. ಅಯೋಗ್ಯಳು ನಾನಾಗಿ ಬಿಟ್ಟೆ, ಅಯೋಗ್ಯಳು ನಾನಾಗಿ. ಹೌದು, ಅವಳಂದಾಡಿದಂತಹ ಮಾತಲ್ಲವ, ನಾನು ಪತಿವ್ರತೆ ಅಮ್ಮ, ಪತಿವ್ರತೆ ಎನ್ನುವುದಾಗಿ. ಸರಿ, ಅವಳಿಗೆ ಎಂಥದ್ದೇ ಕಷ್ಟ ಎನ್ನುವುದು ಒದಗಿ ಬಂದರೂ ಅವಳ ಪತಿವ್ರತವೇ ಅವಳನ್ನು ರಕ್ಷಿಸ್ತದೆ, ರಕ್ಷಿಸ್ತದೆ, ರಕ್ಷಿಸ್ತದೆ. ವನಿತೆ ಸೈರಂದ್ರಿಕೆ ಅನುಜನ ಮನೆಗೈದು, ವನಿತೆ ಸೈರಂದ್ರಿಕೆ ಅನುಜನ ಮನೆಗೈದಿ ವಿನಯದಿ ಮಧುವ ನೀನು ಮನೆಗೈದಿ ವಿನಯದಿ ಮಧುವ ನೀನು ಭಯದಿಂದ ವನಜಲೋಚನೆ ಬೀಳ್ದಳು, ಭಯದಿಂದ ವನಜಲೋಚನೆ ಬೀಳ್ದಳು. ಕ್ಷೇಮವಾಗಿದ್ದೇನಮ್ಮ? ಹೌದು ತಾಯಿ. ಸೈರೇಂದ್ರಿ, ನೀನು ಇಲ್ಲಿ ಬಂದು ಕೆಲವು ದಿನಗಳು ಕಳೆದು ಹೋದವು. ಕಳೆದ ದಿನಗಳು ಹೆಚ್ಚು, ಇನ್ನು ಉಳಿದ ದಿನಗಳು ಕೆಲವು ಮಾತ್ರ. ಹೌದಮ್ಮ. ಯಾವ ಕಾರ್ಯವನ್ನು ನೀನು ಮಾಡಲೇಬೇಕೆನ್ನುವುದಾಗ ಆದೇಶ ಮಾಡಿದವಳು ನಾನಲ್ಲ ಇಲ್ಲಿಯವರೆಗಾಗಿ. ನಾ ತಿಳಿದು ಮಾಡುತ್ತಾ ಇದ್ದೆ. ಖಂಡಿತ ಹೌದಮ್ಮ. ಇಂದು ನನಗಾಗಿ ಒಂದು ಕಾರ್ಯವನ್ನ ಮಾಡುತ್ತೀಯ ತಾಯಿ. ಏನಾಗಬೇಕು ತಾಯಿ? ಯಾಕೋ ಏನು ಪ್ರತಿನಿತ್ಯವೂ ಮಧುವನ್ನು ಸೇವಿಸುವಂತ ಅಭ್ಯಾಸವನ್ನ ಒಗ್ಗಿಕೊಂಡವಳು ನಾನು. ನನಗೆ ತಿಳಿದಿರುವುದೇ, ನಾ ಸಿದ್ಧಪಡಿಸಲೇ? ಬೇಡಮ್ಮ, ಅರಮನೆಯಲ್ಲಿ ಮಧುವಿನ ಸಂಗ್ರಹ ಬರಿದಾಗಿ ಹೋಗಿದೆ ತಾಯಿ. ಎಲ್ಲಿಂದಾದರೂ ತರಿಸಬಹುದಾಗಿತ್ತು. ಹೌದು, ತರಬೇಕೆಂಬ ಕಾರಣಕ್ಕಾಗಿಯೇ ನಿನ್ನನ್ನು ಈಗ ಕರೆದದ್ದು ನಾನು. ಹೇಳಿ ಅಮ್ಮ, ಎಲ್ಲಿದೆ ಹೇಳಿ, ನಾನು ಅದನ್ನು ತಂದು ಕೊಡುತ್ತೇನೆ. ನನ್ನ ತಮ್ಮ ಕೀಚಕನ ಮನೆಯಲ್ಲಿ
ಅಪರಿಮಿತವಾದಂತಹ ಮಧುವಿನ ಸಂಗ್ರಹ ಉಂಟು. ನನಗಾಗಿ ನೀನು ಅಲ್ಲಿಗೆ ಹೋಗಿ ತರ್ತೀಯ ಮಧುವನ್ನ? ನಿಮ್ಮ ತಮ್ಮನ ಮನೆಗೆ? ಹೌದು. ಮಧು ತರುವುದಕ್ಕೋಸ್ಕರವಾಗಿ ಹೋಗ್ತೀಯ? ಅಮ್ಮ ಅಮ್ಮಕ್ಕೆ ಇನ್ನೇ ನಾನು ಸಿರುವೆ ನಿಮ್ಮಯ ತಮ್ಮ ಕೇವಲ ದುಷ್ಟನು. ಅಮ್ಮಕ್ಕೆ ಇನ್ನೇ ನಾನು ಸಿರುವೆ ನಿಮ್ಮಯ ತಮ್ಮ ಕೇವಲ ದುಷ್ಟನು. ಹೆಮ್ಮೆಯು ಕೈಗೆ ಕದಿರ ಇನ್ನೋರ್ವಳು, ಹೆಮ್ಮೆಯು ಕೈ ಕದಿರ ಇನ್ನೋರ್ವಳು ಪೋಗಲಮ್ಮೆ ನಲ್ಲಿಗೆ ನಾ ದೇವಿ. ಪೋಗಲಮ್ಮೆ ನಲ್ಲಿಗೆ ನಾ ದೇವಿ. ತಾಯಿ, ಏನು ನನ್ನ ಅಂತಹ ಕೈಂಕರ್ಯದಲ್ಲಿ ನಾನು ಸದಾ ನಿರತಳಾಗಿ ಇದ್ದವಳು. ಹೌದು. ಯಾವ ದೋಷವನ್ನು ನಾನು ಇದು ತನಕ ಮಾಡಿದ್ದೂ ಇಲ್ಲ. ಹೌದು. ಆದರೆ ಈ ದಿವಸ ನೀವು ಕರೆದಾಡುತ್ತಿರುವಂಥ ಈ ಕೆಲಸವನ್ನು ಮಾತ್ರ ಕಷ್ಟವಾದೀತು ತಾಯಿ. ಯಾಕೆ? ಕಾರಣ ಇದೆ. ನಿಮ್ಮಲ್ಲಿ ನಾನೊಂದು ವಿಚಾರವನ್ನು ಮುಚ್ಚಿಟ್ಟಿದ್ದೆ. ಏನು? ಹೇಳುವುದು ಬೇಡ ಎನ್ನುವ ಹಾಗೆ ನಾನು ತಡೆ ಹಿಡಿದಿದ್ದೆ. ಹೇಳು ಈಗ. ಕಾರಣ ಏನು ಗೊತ್ತೇ? ಏನು? ಕೆಲವಷ್ಟು ದಿವಸಗಳು ಮಾತ್ರ ನಾನಿಲ್ಲಿ ಇನ್ನು ಕಳೆಯುವುದಕ್ಕೆ ಇರುವಂಥದ್ದು. ಹೌದು. ಬಂದು ಇಷ್ಟು ಕಾಲಗಳ ಪರ್ಯಂತರವಾಗಿ, ವರ್ಷಗಳು ಹತ್ತಿರವಾಗುವ ಪರ್ಯಂತರವಾಗಿ ನನ್ನನ್ನು ನೀವು ಚೆನ್ನಾಗಿ ನೋಡಿಕೊಂಡಿದ್ದೀರಿ. ಆದರೆ ಹೇಳುವುದಕ್ಕೆ ಸಾಧ್ಯವಾಗದೇ ಇರುವಂಥ ವಿಚಾರವನ್ನೇ ನಾನು ಮುಚ್ಚಿಟ್ಟಿರುವುದು. ಏನಮ್ಮ? ನಿಮ್ಮ ತಮ್ಮನ ವಿಚಾರ. ನಾನಂತೂ ನಾಳೆ ಇಲ್ಲಿಂದ ಹೊರಟು ಹೋಗುತ್ತೇನೆ. ಆದರೆ ನಿಮ್ಮ ತಮ್ಮನ ಕೆಟ್ಟ ಗುಣಗಳನ್ನು ನಾನು ನಿಮ್ಮಲ್ಲಿ ತಿಳಿಸಿದರೆ ಅಕ್ಕ ತಮ್ಮನಾದಂಥ ನಿಮ್ಮ ಮಧ್ಯದಲ್ಲಿ ನಾನ್ಯಾಕೆ ಭಿನ್ನಾಭಿಪ್ರಾಯವನ್ನು, ಭೇದವನ್ನು ತಂದಿಡಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ನಾನು ಹೇಳಿದ್ದಿಲ್ಲ ತಾಯಿ, ಮುಚ್ಚಿಟ್ಟಿದ್ದೆ. ಆದರೆ ಈಗ ಹೇಳಲೇಬೇಕಾಗಿದೆ. ಏನು? ನೀವೆಷ್ಟು ಒಳ್ಳೆಯವರೋ ನಿಮ್ಮ ತಮ್ಮ ಅಷ್ಟೇ ಕೆಟ್ಟ. ಕೆಲ ದಿನಗಳಾಯಿತು ನನಗೆ ಬೀದಿಯಲ್ಲಿ ಸಂಚರಿಸುವುದು ಕಷ್ಟವಾಗಿದೆ. ಯಾಕೆ? ನಾನು ಎಲ್ಲಿಗೆ ಹೋದರೂ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಾನೆ, ನನ್ನನ್ನು ಅಡ್ಡಯಿಸುತ್ತಾನೆ, ಅಶ್ಲೀಲವಾಗಿ ವರ್ತಿಸುತ್ತಾನೆ, ಅವಾಚ್ಯವಾದಂಥ ಮಾತುಗಳನ್ನು ಆಡುತ್ತಾನೆ. ಸಹಿಸುವುದಕ್ಕಾಗುವುದಿಲ್ಲ. ಅಮ್ಮ, ಏನು? ಬೀದಿಯಲ್ಲಿ ಅವನ ವರ್ತನೆ ಈ ರೀತಿಯಲ್ಲಿದೆ. ಇನ್ನು ಏಕಾಂಗಿಯಾಗಿ ನಾನು ಅವನ ಮನೆಗೆ ಹೋದೆ ಅಂತಾದರೆ ಅವನು ಇನ್ನೇನು ಮಾಡಿಯಾನು? ಏನು? ಹೆಮ್ಮೆಯಿಂದಲಾಗಿ ನಾನು ಒಬ್ಬಳೇ ಸಿಕ್ಕಿದೆನೆನ್ನುವ ಕಾರಣಕ್ಕೋಸ್ಕರವಾಗಿ ನನ್ನ ಮೈ ಮೇಲೆ ಕೈ ಇಕ್ಕುವುದಕ್ಕೆ ಮುಂದಾದ. ಬೇಡ ತಾಯಿ. ಕೈ ಇಕ್ಕಿದ ಅಂತಾದ್ರೆ ಏನಾದೀತು? ಏನಾದೀತು? ಏನೂ ಆದೀತು. ಅಂದ್ರೆ ನಾ ಮೊದಲೇ ಹೇಳಿದ್ದೇನೆ ನಿಮಗೆ, ನನಗೆ ಪತಿಗಳು ಫಲಾನ್ವಿತರು ಗಂಧರ್ವರಿದ್ದಾರೆ ಎನ್ನುವ ಹಾಗೆ. ಒಂದು ವೇಳೆ ನಿಮ್ಮ ತಮ್ಮ ಮಿಕ್ಕಿ ಮೀರುವುದನ್ನು ನನ್ನ ಪತಿಗಳಿಗೆ ತಿಳಿಯಿತು ಅಂತಾದರೆ ಅವರು ಬಂದು ನನ್ನ ರಕ್ಷಣೆಗೋಸ್ಕರವಾಗಿ ನಿಮ್ಮ ತಮ್ಮನ ತಲೆ ತೆಗೆದಾರು. ನನ್ನ ಕಾರಣಕ್ಕೋಸ್ಕರವಾಗಿ ನಿಮ್ಮ ತಮ್ಮನ ಅಳಿವಾಗಿ ಹೋಯಿತು ಅಂತಾದರೆ ನನಗೆ ಅಪವಾದ ಬಂದೀತು. ಇಷ್ಟು ಕಾಲ ಈ ಮನೆಯ ಅನ್ನ ಉಂಡಿದ್ದೇನೆ, ಈ ಮನೆಯವನನ್ನೇ ಕೊಂದು ತೆಗೆದಳು ಎಂದು ನನಗೆ ಅಪಕೀರ್ತಿ ಬಂದೀತು. ಬೇಡ ತಾಯಿ, ನಿಮಗೆ ಮಧು ಬೇಕಾಗಿರುವುದು ತಾನೇ, ಬೇರೆ ಯಾರನ್ನಾದ್ರೂ ಕಳಿಸಿಕೊಡಿ ಅಮ್ಮ, ಅವಳು ತಂದು ಕೊಡ್ತಾಳೆ. ಎಲೆಗೆ ನಿನ್ನವರಿಂದ ಹೌದೇನು? ಎಲೆಗೆ ನಿನ್ನವರಿಂದ ಹೌದೇನು? ಎನ್ನೋಳು ತೊಲಗೆಯ ನಿನಗೆನಿತು, ಎನ್ನೋಳು ತೊಲಗೆಯ ನಿನಗೆನಿತು. ಲವನೆ ನಿನ್ನಿಂದ ಬಳಲಿಗೆ ಎನಗೊಮ್ಮೆ ಕಲಿಲನ್ನೇ ನಡೆಗೆದ್ದಳು. ಅಬ್ಬಬ್ಬಬ್ಬಬ್ಬಬ್ಬ! ಇಷ್ಟು ದಿನ ಪ್ರೀತಿಯಿಂದ ನೋಡಿಕೊಂಡಿದ್ದೇನೆ, ಸೊಲಗಿಯಿಂದ ಮಾತಾಡ್ತಾ ಇದ್ದೇನೆ, ಪ್ರೀತಿಯಿಂದ ಇದ್ದೇನೆ ಎಂಬ ಕಾರಣಕ್ಕಾಗಿ ನನ್ನಲ್ಲಿ ಸಲುಗೆ, ನನಗೆ ಸಲುಗೆ. ಮೇಲಿನ ಲೋಕದವಳೆಂಬ ಕಾರಣಕ್ಕಾಗಿ ಅತಿಯಾದ ಪ್ರೀತಿಯನ್ನ, ಗೌರವವನ್ನು ತೋರಿದ್ದವುದು. ಆದರೆ ನನ್ನ ಪ್ರೀತಿ ಕಾಳಜಿಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಾ ಇದ್ದೀಯ ನೀನು. ಇಲ್ಲ ತಾಯಿ, ಅದಲ್ಲ ಅಂತಾದ್ರೆ ನನ್ನ ತಮ್ಮ ನಿನ್ನನ್ನು ಕೆಣಕುವುದಕ್ಕೆ ಬರ್ತಾನೆ. ತಿಳಿದವಳೆ ನಾನು, ತಿಳಿದವಳೆ. ನನ್ನ ತಮ್ಮನ ಗುಣವೇ ಹಾಗೆ. ಅವನನ್ನು ನಾನು ತಿದ್ದುವುದಿಲ್ಲ. ಅವ ಮಾಡಿದ ಕಾರ್ಯಕ್ಕೆ ನಾಳೆ ಅವನೇ ಅನ್ನವನ್ನು ಉಣುತ್ತಾನೆ.
ಆದರೆ ಒಂದು, ಏನಮ್ಮ? ನಿನ್ನನ್ನು ಕೆಣಕುವುದಕ್ಕೆ ಬಂದ ಅಂತಾದ್ರೆ ಬರುತ್ತಾರೆ ನಿನ್ನವರು, ನನ್ನ ತಮ್ಮನನ್ನ ಕೊಲ್ಲುತ್ತಾರೆ. ಕೊಂದಾರು ಸತ್ತರೆ ನನ್ನ ತಮ್ಮ ಅಲ್ವಾ ಅವ? ನೋಡು, ಬೇಡ ತಾಯಿ, ಯಾಕಂತ ತೀರ್ಮಾನಕ್ಕೆ ನೀವು ಮುಂದಾಗುತ್ತೀರಿ? ನಾನಂತೂ ಇಲ್ಲಿಂದ ನಾಳೆ ಹೋಗುವವಳು. ಅವನ ಅವಶ್ಯಕತೆ ಈ ವಿರಾಟ ನಗರಕ್ಕಿದೆ. ಅವನ ಉಳಿವನ್ನು ತಾವು ಯೋಚಿಸಬೇಡುವೆ ತಾಯಿ? ಇಲ್ಲ ಇಲ್ಲ, ನಾಳೆಯ ಕುರಿತಾಗಿ ನಾನು ಚಿಂತೆ ಮಾಡುವವಳಲ್ಲ. ಇಂದು ನನಗೆ ಮಧು ಬೇಕೇ ಬೇಕು. ಯಾರ್ಯಾರನ್ನ ಕಳಿಸುವುದಕ್ಕೆ ನೀನೇನೇ ನನಗೆ ನಿರ್ದೇಶನ ಕೊಡುವುದು? ನಾನು ಸಾಮ್ರಾಜ್ಞಿ, ಇಲ್ಲಿನ ಮಹಾರಾಣಿ, ನನ್ನ ಊಳಿಗದ ಆಳು ನೀನು. ನಾನು ಕೊಟ್ಟಂತಹ ತುತ್ತನ್ನಕ್ಕೆ ಕೈ ಚಾಚುವ ನೀನು ನನಗೆ ನಿರ್ದೇಶನ ಮಾಡುವುದಾ? ಸಹಿಸಲಾರೆ, ಸಹಿಸಲಾರೆ. ಹೋಗಬೇಕು, ಹೋಗಬೇಕು. ಇಲ್ಲ ತಾಯಿ, ಹೋಗು. ನಿಮ್ಮಲ್ಲಿ ಆ ಊಳಿಗದ ಆಳು ನಾನಾಗಿದ್ದೇನೆ, ಸತ್ಯವೇ ಹೌದು. ಆದರೆ ನನ್ನ ಮಗಳಂತೆ ನಿನ್ನನ್ನು ಕಾಪಾಡುತ್ತೇನೆ ಎನ್ನುವಂತ ಮಾತನ್ನು ಕೊಟ್ಟು ನನ್ನನ್ನು ಇಲ್ಲಿ ಉಳಿಸಿಕೊಂಡಿದ್ದೀರಿ. ಹೌದು, ಒಬ್ಬ ಕಾಮುಕನ ಮನೆಗೆ ನಿಮ್ಮ ಮಗಳನ್ನು ನೀವೇ ಕೈಯಾರಿ ಕಳಿಸಿಕೊಡುವಿರಾ? ಒಂದು ಹೆಣ್ಣಿನ ಮಾನ ಕಳೆಯುವುದಕ್ಕೋಸ್ಕರವಾಗಿ ಒಂದು ಕೆಟ್ಟ ಕಾಮುಕನ ಮನೆಗೆ ನೀವೇ ದೂಡುತ್ತೀರಾ? ಉಳಿಸಿಕೊಡಿದ್ದಾಯಿ ನನ್ನ ಮಾನವನ್ನು. ತಮ್ಮಯ್ಯ, ನನ್ನನ್ನು ಕಳಿಸಿಕೊಡಬೇಡಿ. ಅಂದು ನಿನಗೆ ಮಾತನ್ನ ಕೊಟ್ಟಿದ್ದೆ, ಮಗಳಂತೆ ಕಾಪಾಡಿಕೊಳ್ತೇನೆ ಎನ್ನುವುದಾಗಿ. ತಾಯಿಯಾಗಿ ಅಂದು ಮಾತನ್ನ ಕೊಟ್ಟಂತಹ ತಾಯಿ ಸುದೇಶ್ಲೆ ಇಂದಿಗೆ ಸತ್ತು ಹೋದಳು, ಸತ್ತು ಹೋದಳು. ಈಗ ಇರುವುದು ಕೇವಲ ಈ ನಾಡಿನ ಮಹಾರಾಣಿ. ಹೋಗಬೇಕು, ನಾವು ಹೋಗುವುದಿಲ್ಲ. ಹೋಗಬೇಕು, ನಾವು ಹೋಗುವುದಿಲ್ಲ. ಕಳಿಸಿಕೊಡಬೇಡಿ, ನಾವು ಹೋಗುವುದಿಲ್ಲ. ನಾವು ಹೋಗುವುದಿಲ್ಲ. ಇಲ್ಲ, ಹಿಡಿದುಕೋ. ಬೇಡವಮ್ಮ, ಹಿಡಿದುಕೋ. ನಾ ಹಿಡಿಯುವುದಿಲ್ಲ. ಹೋಗು. ನಾವು ಹೋಗುವುದಿಲ್ಲ. ಹೋಗು. ನಾವು ಹೋಗುವುದಿಲ್ಲ. ಎಂದ ಮಾತನ್ನು ಕೇಳಿ ನೊಂದು ಪಾಂಚಾಲನ ನಂದನೆ ಮಧುವಿಗೆಂದು ಎಂದ ಮಾತನು ಕೇಳಿ ನೊಂದು ಪಾಂಚಾಲನ ನಂದನೆ ಮಧುವಿಗೆಂದು ಹೊಂದಳಿಗೆಯ ಕೊಂಡು ನಿಂದ ಅಳುತ್ತ ಹೊಂದಳಿಗೆಯ ಕೊಂಡು ನಿಂದಳಳುತ್ತ ಶ್ರೀ ಗೋವಿಂದ ರಕ್ಷಿಪುದೆಂದಳು, ಶ್ರೀ ಗೋವಿಂದ ರಕ್ಷಿಪುದೆಂದಳು. ಎಂದ ಮಾತನು ಕೇಳಿ ನೊಂದು ಪಾಂಚಾಲನ ನಂದನೆ ಮಧುವಿಗೆಂದು. ಸಹಿಸಲಾರೆ ಕೃಷ್ಣ, ಸಹಿಸಲಾರೆ, ಸಹಿಸಲಾರೆ ಈ ಅವಮಾನವನ್ನು. ನೋಡು ಕೃಷ್ಣ, ಎಂತ ದುಸ್ಥಿತಿ ನನ್ನ ಪಾಲಿಗೆ ಬಂದು ಹೋಯಿತು ಎಂದು. ಯಾವ ಪುಣ್ಯಾತ್ಮಳಾದ ಕುಂತಿ ದೇವಿಯ ಪಾದ ಸೇವೆಯನ್ನು ಮಾಡಿ ನಾನು ಧನ್ಯತೆಯನ್ನು ಹೊಂದುತ್ತಿದ್ದೇನೋ, ನನಗಿಂತಲೂ ನಿಕೃಷ್ಟಳಾಗಿರುವಂತ ಈ ಸುದೇಶ್ನೆಯ ಸೇವೆಯನ್ನು ನಾನು ಮಾಡಿಕೊಂಡು ಬಂದೆ. ಆದರೂ ನಾನು ನೋಯಲಿಲ್ಲ. ಆದರೆ ಈಗ ಆದಂತಹ ಅವಮಾನವನ್ನು ಮಾತ್ರ ನಾನು ಸಹಿಸಲಾರೆ ಭಗವಂತ, ಸಹಿಸಲಾರೆ. ನಾನು ದ್ರೌಪದಿ ಆಗಿರುತ್ತಿದ್ದರೆ ನನ್ನ ನೆರಳು ಬೀಳುವಲ್ಲಿಯೂ ನಿಲ್ಲುವುದಕ್ಕೆ ಇವಳಿಗೆ ಅಧಿಕಾರವಿಲ್ಲ, ಸ್ಥಾನವಿಲ್ಲ, ಗೌರವ ಇಲ್ಲ. ಅಂತ ಈ ಸುದೇಶ್ನೆ ನನ್ನ ಕುತ್ತಿಗೆ ಕೈಯಕ್ಕೆ ದೂಡಿ ಬಿಟ್ಟಳು ಭಗವಂತ, ದೂಡಿ ಬಿಟ್ಟಳು. ನಾನೆಂತೂ ಸಹಿಸಲಿ ಈ ಅವಮಾನವನ್ನು? ಹೇಗೆ ಸಹಿಸಿಕೊಳ್ಳಬೇಕು ಈ ಕಷ್ಟವನ್ನು? ಕೊಟ್ಟ ಮಾತಿಗೆ ತಪ್ಪುವಂತ ಹೆಂಡ ಕುಡುಕ ಮನೆತನದವರು ಇವರೆಲ್ಲರೂ ಕೂಡ ಎಷ್ಟು ಸುಲಭದಲ್ಲಿ ತಿರಸ್ಕರಿಸಿದಳು, ಅಧಿಕಾರದಿಂದ ಅಬ್ಬರಿಸಿದಳು.
ತಾಳಿ ಈ ಬಂಗಾರದ ಪಾತ್ರೆಯನ್ನು ಹಿಡಿದಿದ್ದೇನೆ. ಒಂದು ಕಾಲದಲ್ಲಿ ರಾಜಸೂಯದ ಸಂದರ್ಭದಲ್ಲಿ ಋಷಿ ಮುನಿಗಳು ಸೇರಿರುವಂತಹ ಸಭಾ ಮಂಟಪದಲ್ಲಿ, ಯಜ್ಞ ಮಂಟಪದಲ್ಲಿ ಅಂತ ಯಜ್ಞಕ್ಕೆ ಬೇಕಾದಂತಹ ಚರು, ಪುರೋಡಾಶ, ತುಪ್ಪವನ್ನು ತುಂಬಿರುವಂತಹ ಬಂಗಾರದ ಪಾತ್ರೆಯನ್ನು ಇದೇ ಕೈಯಲ್ಲಿ ನಾನು ಹಿಡಿದಿದ್ದೆ. ಸೂರ್ಯನಾರಾಯಣ ಅನುಗ್ರಹಿಸಿರುವಂತಹ ಅಕ್ಷಯ ಪಾತ್ರೆ, ಆ ಬಂಗಾರದ ಪಾತ್ರೆಯನ್ನು ಇದೇ ಕೈಯಲ್ಲಿ ಹಿಡಿದಿದ್ದೆ. ಆದರೆ ಆ ಕೈಗಳಲ್ಲಿ ಇಂದು ಬಂಗಾರದ ಪಾತ್ರೆ ಹಿಡಿದಿದ್ದೇನೆ. ಆದರೆ ಇದು ಹೆಂಡದ ಮಡಿಕೆ. ಸಾಕು ಸ್ವಾಮಿ, ಈ ಅಜ್ಞಾತವಾಸ ಸಾಕು ಸಾಕು. ಹೊರಟಿದ್ದೇನೆ ನಾನು ಕೀಚಕನ ಮನೆಗೆ. ಆತ ನನ್ನ ಮಾನ ಕಳೆಯುವುದಕ್ಕೆ ಮುಂದಾಗುತ್ತಾನೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಒಂದೊಮ್ಮೆಗೆ ನನ್ನ ಮಾನ ಹೋಗೋ ಪರಿಸ್ಥಿತಿ ಬಂತಂತಾದ್ರೆ ನಾ ಪ್ರಾಣ ಕಳಕೊಳ್ಳುತ್ತೇನೆ. ದೇವ, ನೀನೇ ಕಾಪಾಡು, ನೀನೇ ಕಾಪಾಡು. ಅವತ್ತು ಅಕ್ಷಯ ವಸನವನ್ನು ಕೊಟ್ಟು ತುಂಬಿದ ಸಭಾ ಮಧ್ಯದಲ್ಲಿ ನನ್ನ ಮಾನವನ್ನು ಕಾಪಾಡಿದವನು ನೀನು ಸ್ವಾಮಿಯೇ. ಆದರೆ ಅವತ್ತು ನಿನ್ನನ್ನು ಪರಿಪರಿಯಲ್ಲಿ ನಾನು ಸ್ತುತಿಸಿದ್ದೆ. ಇಂದು ನಿನ್ನನ್ನು ಸ್ತುತಿ ಮಾಡುವುದಕ್ಕೂ ನನಗಿಲ್ಲಿ ಅವಕಾಶವಿಲ್ಲ. ಅಜ್ಞಾತ ವಾಸದಲ್ಲಿ ನಾನಿದ್ದೇನೆ. ಇನ್ನೇನು ಮಾಡಲಿ ಸ್ವಾಮಿ? ನೀನೆಂತೂ ನನಗೆ ಕೃಪೆ ತೋರುವೆ, ನೀನೆಂತೂ ನನ್ನನ್ನು ಕಾಪಾಡುವೆ. ರಕ್ಷಿಸು ಕೃಷ್ಣ, ರಕ್ಷಿಸು, ರಕ್ಷಿಸು. ಅದು ಅಂಬರದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾನೆ ಸೂರ್ಯನಾರಾಯಣ. ಹೇ ಸೂರ್ಯನಾರಾಯಣ, ಕರ್ಮ ಸಾಕ್ಷಿಯಾಗಿರುವಂತಹ ದಿನಮಣಿಯಾದಂತಹ ಹೇ ಸೂರ್ಯ ಭಗವನ್, ಇದೋ ನಾನು ನಿನಗೆ ನಮಸ್ಕರಿಸುತ್ತಾ ಇದ್ದೇನೆ. ನೀನು ನಮಸ್ಕಾರ ಪ್ರಿಯನಂತೆ, ಕ್ಷಿಪ್ರವಾಗಿ ಅನುಗ್ರಹಿಸುವವನಂತೆ, ಪ್ರಪಂಚದ ಎಲ್ಲ ಆಗು ಹೋಗುಗಳನ್ನು ಕಾಣುವವನು ನೀನಿದ್ದೀಯೇ ಸೂರ್ಯನಾರಾಯಣ. ಉದಯ ಕಾಲದಲ್ಲಿ ಬ್ರಹ್ಮನಂತೆ, ಮಧ್ಯಾಹ್ನದ ಕಾಲದಲ್ಲಿ ಮಾಹೇಶ್ವರನಂತೆ, ಸಂಧ್ಯಾ ಕಾಲದಲ್ಲಿ ಸಾಕ್ಷಾತ್ ನಾರಾಯಣನಂತೆ ತ್ರಿಮೂರ್ತಿಗಳ ರೂಪವು ನಿನ್ನದ್ದು. ಜಗಕ್ಕೆ ನೀನೊಂದು ಕಣ್ಣಾಗಿರುವೆ, 2 ಪಥದಲ್ಲಿ ಸಂಚರಿಸುವೆ, 3 ಮೂರ್ತಿಗಳ ಸಾಕಾರ ರೂಪನಾಗಿರುವೆ, 4 ವೇದಗಳು ನಿನ್ನೊಡಲಂಗಿಹುದು, 5 ಅಂಗಗಳಲ್ಲಿ ಸಂಚರಿಸುವೆ, 6 ಋತುಗಳಾಗಿ ಪರಿವರ್ತಿಸುವೆ, 7 ಅಶ್ವಗಳ ಕೊಂಡೇಳುವೆ, 8 ದಿಕ್ಪಾಲಕರ ಮಹಿಮೆಯು ನಿನ್ನದು, 9 ಗ್ರಹಗಳಿಗೆ ನೀನೊಡೆಯನು, 10 ದಿಕ್ಕುಗಳಿಗೆ ನೀನೇ ತೊಳೆಪೇನು ನೀನು, 1,00,000 ಯೋಜನದಲ್ಲಿ ನಿನ್ನ ಕಿರಣವು ಅನಂತ ದಿಕ್ಕುಗಳನ್ನು ಪ್ರಸರಿಸುವ ಹೇ ಸೂರ್ಯನಾರಾಯಣ, ನನ್ನನ್ನು ಕಾಪಾಡು ಸ್ವಾಮಿ. ಭಕ್ತಿಯಂ ತಪನಂ ಭಜಿಸಿದಳು ನಿರುಪಮ ಸ್ತೌತ್ಯದಿಂದಾಗ. ಸ್ಮರ ಸತಿಯೇ, ಯಾಕೆ ದೂರದಲ್ಲಿ ನಿಂತಿದ್ದೀಯ? ಪೂರ್ವ ಜನ್ಮದ ಸುಕೃತದ ಫಲವೆನ್ನುವ ಹಾಗೆ ಈ ಹೊತ್ತಿನಲ್ಲಿ ನನ್ನ ಅರಮನೆಯಲ್ಲಿ ನಿನ್ನನ್ನು ನಾ ಕಾಣುವ ಹಾಗಾಯಿತು.
ಬಾ ಸೈರೇಂದ್ರಿ, ಬಳಲಿದಂತಹ ಕೀಚಕ ನೋಡು, ನನ್ನ ದೇಹ ಎಲ್ಲ ಲಘು ಲಘುವಾದ ದೇಹ ನಿನ್ನನ್ನ ಕಾಣುತ್ತಾ ಇದ್ದ ಹಾಗೆ ಮತ್ತೆ ಬಿಗುವಾಗುವುದಕ್ಕೆ ಪ್ರಾರಂಭವಾಗುತ್ತಾ ಇದೆ. ಬಾ ಬಾ ನನ್ನವಳಾಗುವ. ಎಲವ ಬಾಂದಗೆ ಬಾಯ ಹುಳವಪ್ಪುದಿ ಮಾತು, ಎಲವ ಬಾಂದಗೆ ಬಾಯ ಹುಳವಪ್ಪುದಿ ಮಾತು, ಸಲುಗೆಯೇ 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 ನಿನಗೆ ಬದಲನೆರುಳಿ ನಿಂತು ಮರಣ ಬೇಕೆಂಬಾದೆ ಇರೆ ಶೂಲದಲ್ಲಿ ಬಿದ್ದು, ಮರಣ ಬೇಕೆಂಬಾದೆ ಇರೆ ಶೂಲದಲ್ಲಿ ಬಿದ್ದು ಹರಣವನ್ನು ಕೊಡು ಎಮಗೆ ಬೆರೆದಿಗಳ ಹದಿರು. ಸಾಕು ಮಾಡು ಕೀಚಕ. ಏನು ಮತ್ತೆ ಮತ್ತೆ ಯಾಕೆ ಅಸಭ್ಯ ವರ್ತನೆಯನ್ನು ನಡೆಸುತ್ತಾ ಇದ್ದೀಯ ನೀನು? ಮೊದಲೇ ನಿನಗೆ ನಾನು ಸಾರಿ ಸಾರಿ ಹೇಳಿದ್ದೇನೆ, ಆದರೂ ನೀನು ಕೇಳುತ್ತಾ ಇಲ್ಲ. ಅರ್ಥವಾಗಿದೆ ನನಗೆ. ಯಾವುದು? ಎಲ್ಲಿಯೋ ನಿನಗೆ ಮರಣ ಎನ್ನುವುದು ಹಿತವಾಗಿದೆ ಕಾಣುತ್ತದೆ. ಸಾಯಬೇಕು ಅಂತಾಗಿದ್ದರೆ ನೋಡಲ್ಲಿ ಪುರದ ಹೊರಬಾಹೆಯಲ್ಲಿ ಯಾವುದು? ಪಾಪಿಗಳನ್ನು ನರಕಕ್ಕೆ ಕಳಿಸುವುದಕ್ಕೋಸ್ಕರವಾಗಿ ಶೂಲವನ್ನು ಇರಿಸಿದ್ದಾರೆ. ಆ ಹರಿತವಾದ ಮೊನಚುಳ್ಳ ಆಯುಧದ ಮೇಲೆ ಬಿದ್ದು ನಿನ್ನ ಪ್ರಾಣವನ್ನು ನೀನು ಕಳಕೊಳ್ಳಬಹುದು. ಬದಲಾಗಿ ಯಾಕೆ ನನಗೆ ಹಿಂಸೆಯನ್ನು ಮಾಡುತ್ತಾ ಇದ್ದೀಯ? ನಾನು ನಿನ್ನಲ್ಲಿ ಸಲುಗೆಯ ಮಾತುಗಳನ್ನಾಡೋದಕ್ಕೆ ಬಂದಿರುವುದಲ್ಲ. ನಿನ್ನ ಅಕ್ಕನೇ ನನ್ನನ್ನು ಕಳಿಸಿಕೊಟ್ಟಿದ್ದಾಳೆ. ಏನಂತೆ? ಅವಳಿಗೆ ತಲೆನೋವಂತೆ. ಅಲ್ಲಿ ಅವಳಿಗೆ ತಲೆನೋವು. ಇಲ್ಲಿ ಬಂದು ನೋಡಿದ್ರೆ ನೀನು ತಲೆ ಕೆಟ್ಟವನಂತೆ ವರ್ತಿಸುತ್ತಾ ಇರುವೆ. ಇವತ್ತು ನನಗೆ ಸತ್ಯವಾಯಿತು. ಯಾವುದು? ನಿಮ್ಮ ಕುಟುಂಬಕ್ಕೆ ತಲೆ ಸರಿಯಿಲ್ಲ ಎನ್ನುವ ಹಾಗೆ ಬಂದು ಸೇರಿದ ನಾನು ಕೆಟ್ಟು ಬಿಟ್ಟಿದ್ದೇನೆ. ನಿನ್ನ ಅಕ್ಕನಿಗೆ ಕುಡಿದು ಮತ್ತೆ ಇರುವುದಕ್ಕೆ ಮಧು ಬೇಕಂತೆ, ಕೊಡುಕೊಂಡು ಹೋಗುತ್ತೇನೆ. ಕಾಣುವಂತಹ ಶೂಲದ ಮೇಲೆ ನಾ ಬಿದ್ದು ಸಾಯಬೇಕಾ? ಹೌದು, ಸಾಯ್ತೇನೆ, ಬಿದ್ದು ಸಾಯುತ್ತೇನೆ. ಅಲ್ಲಿ ಕಾಣಿಸುವ ಒಂದು ಶೂಲದ ಮೇಲಲ್ಲ, ಮತ್ತೆ ನಿನ್ನಲ್ಲಿ ಕಾಣಿಸುತ್ತಾ ಇದ್ದ 2 ಶೂಲದ ಮೇಲೆ ನಾ ಬಿದ್ದು ಸಾಯುತ್ತೇನೆ. ಅನ್ಯಾಯ ಮಾಡಿದರೆ ನನ್ನನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು. ಬಾರೆ 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 ಬಾಬಾ ಮಾಣಿಯೇ. ನಿಮಗೆ ಅಡುಗೆಗೆ ಬೇಕಾದಂತಹ ಮರ ಆ ಬದಿಯಲ್ಲಿದೆ. ಈ ವೃಕ್ಷವನ್ನು ಮುರಿಯಬೇಡಿ.
ಮೆರವಡೆ ವೇಳೆಯಲ್ಲೆನು ತುಳುಕದಿರೆ ಶೋಕಿಸುತ್ತ ಮತ್ತಿಂತೆಂದಳ ಭುಜಾಕ್ಷಿ ಶಿವ ಶಿವ ಶಿವನೇ ಇನ್ಯಾರಿಗೆಂಬೆ ನಾನು ಶಿವನೇ ಹರನೇ ಶಂಕರನೇ ಇನ್ಯಾರಿಗೆಂಬೆ ನಾನು ಕಳನು ಪತ್ರವನು ಶಿವನೇ ಇನ್ಯಾರಿಗೆಂಬೆ ನಾನು ಸುಮ್ಮನೆ ಕಂಡರಿವರೆಲ್ಲ ಆತನೆನ್ನವನಿಗೆ ಕೆಡಗಿ ಇವರೆಲ್ಲ ಸುಮ್ಮನೆ ಕಂಡರಿವರೆಲ್ಲ ಆತನೆನ್ನವನಿಗೆ ಕೆಡಗಿ ಹೋದರೆಲ್ಲ ಶಿವನೇ 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 ಇನ್ಯಾರಿಗೆಂಬೆ ನಾನು ಕಳನು ಪತ್ರವನು ಶಿವನೇ ಇನ್ಯಾರಿಗೆಂಬೆ ನಾನು ಶಿವನೇ 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 ನನ್ನೊಳಗೆ ನಾ ಹೇಳಿಕೊಳ್ಳುವುದಾಯಿತು, ನನ್ನೊಳಗೆ ನಾನು ದುಃಖಿಸುವುದಾಯಿತೆ ಹೊರತು ಬಾಯಿ ಬಿಟ್ಟು ನಾನೊಬ್ಬರಲ್ಲಿಯೂ ಈ ದುಃಖವನ್ನು ಹೇಳಿಕೊಳ್ಳುವಂತ ಸ್ಥಿತಿ ಇಲ್ಲದೆ ಹೋಯಿತಲ್ಲ. ಆ ಕೀಚಕ ನನ್ನ ಬೆನ್ನ ಹಿಡಿದಾಗ, ನನ್ನ ಮೈ ಮೇಲೆ ಕೈ ಇಕ್ಕುವುದಕ್ಕೆ ಬಂದಾಗ ಆತನ ಮನೆಯಿಂದ ನಾನು ತಪ್ಪಿಸಿಕೊಂಡೆ. ನಾನು ಎಲ್ಲಿಯಾದ್ರೂ ನಿರ್ಜನವಾದಂಥ ಪ್ರದೇಶಕ್ಕೆ ಓಡಿದರೆ ಅಲ್ಲಿಯೂ ನನ್ನ ಬೆನ್ನ ಹಿಡಿಯುತ್ತಾನೆ, ನನ್ನನ್ನು ಕೆಡಿಸುವುದಕ್ಕೆ ಮುಂದಾಗುತ್ತಾನೆ ಎಂದು ಯೋಚಿಸಿಯಲ್ವೇ ನಾನು ತುಂಬಿರುವಂತ ಸಭೆಗೆ ಬಂದಿರುವುದು. ಸಭೆಯಲ್ಲಿ ಇಷ್ಟು ಜನರಿರುತ್ತಾರೆ, ಯಾರಾದರೂ ಒಬ್ಬರು ಮಾನವೀಯ ಗುಣವುಳ್ಳವರು ನನ್ನನ್ನು ಕಾಪಾಡುತ್ತಾರೆ, ಆ ಕೀಚಕನಿಂದ ನನ್ನನ್ನು ಬಿಡಿಸುತ್ತಾರೆ ಎನ್ನುವಂತ ಆಸೆಯಿಂದ ಧೈರ್ಯದಿಂದ ಈ ಸಭೆಗೆ ನಾನು ಓಡಿ ಬಂದೆ. ಪ್ರಯೋಜನವೇನಾಯಿತು? ಈ ಸಭೆಯಲ್ಲಿದ್ದವರೆಲ್ಲರೂ ಕಣ್ಣು ಕಣ್ಣು ಬಿಟ್ಟು ನೋಡುತ್ತಾ ಉಳಿದರೆ ಹೊರತು ಯಾರೊಬ್ಬರು ಕೀಚಕನನ್ನು ತಡೆಯುವುದಕ್ಕೆ ಮುಂದಾಗಲಿಲ್ಲ. ಹೆಚ್ಚೇನು, ಸಭೆಯನ್ನು ನಿಯಂತ್ರಿಸಬೇಕಾಗಿರುವಂತ ವಿರಾಟ ರಾಯನು ಗೊಂಬೆಯಂತೆ ಕುಳಿತನೆ ಹೊರತು ಅವನು ವಿರೋಧವನ್ನು ಮಾಡಲಿಲ್ಲ. ಯಾಕಾಗಿ? ಇವರೊಬ್ಬರಿಗೂ ಭಾವನೆಗಳಿಲ್ಲವೇ? ಇವರೊಬ್ಬರಿಗೂ ಅಕ್ಕ ತಂಗಿಯಂದಿರಿಲ್ಲವೇ? ಇವರೊಬ್ಬರಿಗೂ ಮನುಷ್ಯತ್ವವೇ ಇಲ್ಲದಿರುವಂತಹ ಸಭೆಯೇ ಇದು? ಇಲ್ಲ, ಇರುವವರೆಲ್ಲರೂ ಸಜ್ಜನರೇ ಹೌದು, ಆದರೆ ತಿಳುವಳಿಕೆ ಉಳ್ಳವರು. ಕೀಚಕನು ಮಹಾ ದುಷ್ಟ, ಯಾವ ಕೆಲಸವನ್ನು ಮಾಡುವುದಕ್ಕೂ ಹೇಸುವವನಲ್ಲ. ದುಷ್ಟರಿಂದ ದೂರವಿರಬೇಕೆನ್ನುವಂತ ಮಾತಿದೆ. ಆ ಕಾರಣಕ್ಕೋಸ್ಕರವಾಗಿ ಕೀಚಕನ ದುಷ್ಟತನಕ್ಕೆ ಹೆದರಿ ಇವರೆಲ್ಲರೂ ಸುಮ್ಮನಾದರೆ ಹೊರತು, ಅಸಹಾಯಕರಾದರೆ ಹೊರತು ಇನ್ನೇನೂ ಅಲ್ಲ. ಬಿಡೋಣ ಇವರನ್ನು. ಈ ಸಭೆಯಲ್ಲಿ ನನ್ನವರಿರಲಿಲ್ವೇ? ನನ್ನ ಗಂಡಂದಿರಿರಲಿಲ್ವೇ? ಆದರೂ ಅವರು ಸುಮ್ಮನಾದರಲ್ಲ. ಉಳಿದವರ ವಿಚಾರವೇಕೆ? ಸದಾ ವಿರಾಟ ರಾಯನ ಜೊತೆಯಲ್ಲಿರುವಂತ ಕಂಕ ಸನ್ಯಾಸಿ ಧರ್ಮರಾಜ, ಅವನಾದರೂ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಅವನು ಬಡವ, ನಾನು ಬಡವೆ. ಬಡವರಿಗೆ ಬಡವರಾಗಲು ಬೇಕು, ದೇಶಿಗರಿಗೆ ದೇಶಿಗರಾಗಲು ಬೇಕು. ನಾವು ಪರಸ್ಥಳಕ್ಕೆ ಹೋದಾಗ ಕಷ್ಟಕ್ಕೀಡಾದೆವು ಅಂತಾದರೆ ಆ ಸ್ಥಳಗಳಿದ್ದಂಥ ನಮ್ಮ ಊರಿನವರೇ ನಮಗೆ ಸಹಾಯವನ್ನು ಮಾಡುತ್ತಾರೆ ಹೊರತು ಅನ್ಯರಲ್ಲ. ನಾನೀ ದೇಶಕ್ಕೆ ಪರದೇಶಿ, ನಾನಿಲ್ಲಿ ಉಳಿಯುವುದಕ್ಕೆ ಬಂದವಳು. ಇವರು ಯಾರು ನನ್ನವರಲ್ಲ. ಆದರೆ ಕಂಕ ಸನ್ಯಾಸಿ ಧರ್ಮರಾಜನೂ ಸುಮ್ಮನಾದನಲ್ಲ. ಇನ್ನೇನು ಮಾಡಲಿ ನಾನು? ಹೇಗೆ ಕೀಚಕನ ಬಾಧೆಯನ್ನು ತಪ್ಪಿಸಿಕೊಳ್ಳುತ್ತೇನೆ ನಾನು? ಯಾರಿಂದ ಹೇಳುತ್ತೇನೆ ನಾನು? ಅರಸ ಕೇಳ ದೃಪದ ಸುತೆ ಈ ಪರಿಯ ಶೋಕದೊಳೆದ್ದು ಯಾರಲ್ಲಿ ಹೇಳಲಿ ನಾನು? ಭೀಮಂಗರುಗಿ ನೋಡುವೆನೆನೋತ ಅವನೊಬ್ಬನೇ ಭೀಮಂಗ
ಗರುಗಿ ನೋಡುವೆನೆನುತ ರಾತ್ರಿಯೊಳೋರ್ವರರಿಯದೊಲು ಯಾವುದು ಎಲ್ಲರಿಗೂ ಒಳಿತನ್ನು ಮಾಡುತ್ತದೆಯೋ ಅದು ಧರ್ಮ, ಯಾವುದು ಧಾರಣೆಗೆ ಯೋಗ್ಯವೋ ಅದು ಧರ್ಮ. ನಮ್ಮ ಅಣ್ಣನಷ್ಟು ನಾನು ಓದದೇ ಇದ್ದಿರಬಹುದು, ಓದಿದಷ್ಟನ್ನ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಕೈ ಹಿಡಿದ ಹೆಂಡತಿಯ ಮುಡಿಗೆ ಒಬ್ಬ ಕಾಮುಕ ಚೆಕ್ಕುವಾಗ ಹೆಮ್ಮರವನ್ನ ಕಿತ್ತು ಅವನನ್ನ ಬಡಿಯಬೇಕೆಂದು ನೋಡಿದ್ರೆ ನಮ್ಮ ಅಣ್ಣ ಧರ್ಮರಾಯ ಹೇಳಿದ್ದೇನೆ, ಅದು ಧರ್ಮವೃಕ್ಷ. ನಿನಗೆ ಅಡುಗೆಗೆ ಬೇಕಾದ್ರೆ ಬೇರೆ ಒಣ ಕಟ್ಟಿಗೆ ಕೊಡಿಸ್ತೇನೆ, ಇನ್ನು ಒಣ ಕಟ್ಟಿಗೆ ನಮ್ಮ ಹೆಣ ಸುಡ್ಲಿಕ್ಕೆ. ಯಾಕೆ ಪತ್ನಿಯನ್ನ ಪಾಲಿಸುವುದಕ್ಕಾಗದೇ ಇದ್ದವನು ಮತ್ತೆ ಬದುಕಿರಬೇಕು. ಏನ್ ಮಾಡೋಣ, ಇಲ್ಲಿಯವರೆಗೆ ಅಣ್ಣನ ಆಜ್ಞೆಯನ್ನು ಮೀರಿದ್ದಿಲ್ಲ. ಹಾಗಾಗಿ ಏನಾದ್ರೂ ಆಗಲಿ ಎಂದು ಅಲ್ಲಿಂದ ಇಲ್ಲಿ ಬಂದೆ. ಎಲ್ಲಿಗೆ? ಅಡುಗೆ ಮನೆಗೆ. ಯಾಕೆಂದ್ರೆ ಅಲ್ಲಿ ತಲೆ ಬಿಸಿ ಆಗೋಯ್ತು. ಇಲ್ಲೇನ್ ತಪ್ಪಿದ್ದಲ್ಲ ಸ್ವಾಮಿ, ಅಲ್ಲ ಅಣ್ಣನ ಮಾತಿನಿಂದ ತಲೆ ಬಿಸಿ, ಅಡುಗೆ ಮನೆಗೆ ಬಂದ್ರು ಒಲೆ ಬಿಸಿ. ಒಟ್ಟು ಈ ಭೀಮನ ಪಾಲಿಗೆ ಬಿಸಿ ತಪ್ಪದ್ದೇ ಅಲ್ಲ, ಬರ್ದಂಗ ಆಗ್ತದೆ ಬಿಡಿ. ತರಳೆ ಬಂದಳು ಬಾಣಸಿನ ಮಂದಿರಕ್ಕೆ, ಬಾಣಸಿನ ಮಂದಿರದೆ ಪಾಕಂ ಗೈದು ಬಳಲಿದು ಬರದ ನಿದ್ರೆಯೊಳಿರ್ಪ ಭೀಮನ ಕಂಡಳ ಕಾಂತಿ. ಬಾಲೆ ಕಂಡಳು ಮರುತ ಜನ ನಿದ್ರಾಲ ತಾಂಗಿಯ ಸುರತ ಸುಖದಿಂ ಏಳದೊರಗಿರೆ ಮನದಿ ನುಡಿದಳು ಲೋಲನಯನಿಯೇ. ಯಾರಿಗೂ ತಿಳಿಯದಂತೆ ಎಲ್ಲರೂ ಮಲೆಗೆ ನಿದ್ರಿಸಿದ ಬಳಿಕ ಈ ಅಡುಗೆಯ ಕೋಣೆಯ ಕಡೆಗಾಗಿ ನಾನು ಹುಡುಕುತ್ತಾ ಬಂದೆ. ಎಲ್ಲಿದ್ದಾನೆ ನನ್ನ ರಸ ಎಂದು. ಅಯ್ಯೋ, ಅಡುಗೆ ಮನೆಯ ಸ್ಥಿತಿಯೇ ಒಂದು ಕಡೆಯಿಂದ ಪಾತ್ರೆಗಳ ರಾಶಿ, ಇನ್ನೊಂದು ಕಡೆಯಿಂದ ತರಕಾರಿಗಳ ರಾಶಿ, ಇನ್ನೊಂದು ಕಡೆಗೆ ನಾಳೆಗೋಸ್ಕರವಾಗಿ ಸಿದ್ಧಪಡಿಸಿದ ಮಾಂಸದ ರಾಶಿ, ಆ ಕಡೆಯಿಂದ ಕಟ್ಟಿಗೆ, ಈ ಕಡೆಯಿಂದ ಬೂದಿ, ಮತ್ತೊಂದು ಕಡೆಯಿಂದ ಮಸಿಕೆಂಡ, ಹರಡಿ ಬಿದ್ದಂತ ಚೆಲ್ಲಾಪಿಲ್ಲಿಯಾದ ಪಾತ್ರೆಗಳು. ಈ ಎಷ್ಟು ಅಡುಗೆ ಕೋಣೆಯ ಅಸ್ತವ್ಯಸ್ತದ ಮಧ್ಯೆ ಅದು ಭೀಮಸೇನ ಮಲಗಿ ನಿದ್ರಿಸಿದ್ದಾನೆ. ಬದುಕೆ ಗೋಜಲಾಗಿ ಹೋಗಿದೆ. ಇನ್ನೀ ಮನೆ, ಈ ಕೋಣೆ ಎಷ್ಟು ಅಸ್ತವ್ಯಸ್ತವಾಗಿದ್ದರೆ ತನಗೇನು. ಹಾಗಾಗಿ ಹಾಯಾಗಿ ಮಲಗಿದ್ದಾನೆ. ಒಂದು ಕೈಯನ್ನು ತನ್ನ ಹಣೆಯ ಮೇಲೆ, ಇನ್ನೊಂದು ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ಇರಿಸಿದ್ದಾನೆ. ತನ್ನ ಹಣೆಯ ಬರವೇ ಇಷ್ಟೆನ್ನುವ ಹಾಗೆ ತನ್ನ ಸಿಟ್ಟು, ಆಕ್ರೋಶ, ರೋಷ, ಅಸಹಾಯಕತೆ ಇದೆಲ್ಲವೂ ತನ್ನ ಹೊಟ್ಟೆಯೊಳಗೆ ಇರಲಿ ಎನ್ನುವ ಹಾಗೆ ಭದ್ರವಾಗಿ ಹೊಟ್ಟೆಯ ಮೇಲೆ ಮತ್ತೊಂದು ಕೈ. ನಾನಿವನ ಸನಿಯಕ್ಕೆ ಬಂದರೂ ಇವನಿಗೆ ಅರಿವಾಗುತ್ತಿಲ್ಲ. ನನ್ನ ದೇಹಗಂಧವನ್ನು ಆಕ್ರಾಣಿಸಿದ ಮರುಕ್ಷಣದಲ್ಲೇ ಚೇತೋಹಾರಿಯಾಗಿ ಏಳುವವನು ಇವನು, ಮರುತಜ. ಹಾಗಾದ್ರೆ ಈ ಹೊತ್ತಿಗೆ ಇವನಿಗೆ ಎಚ್ಚರವಾಗುತ್ತಿಲ್ಲ. ನನ್ನ ಕಾಲ್ಗೆಜ್ಜೆಯ ಕೈ ಬಳಿಯ ಶಬ್ದಗಳು ಇವನನ್ನು ಎಬ್ಬಿಸುತ್ತಿಲ್ಲ ಅಂತ ಆದ್ರೆ ನಿದ್ರಾಲತಾಂಗಿಯ ಸುರತ ಸುಖ. ಇಷ್ಟು ಗಾಢವಾದ ನಿದ್ದೆಗೆ ಒಳಗಾಗಿದ್ದಾನಂತಾದ್ರೆ ಹಗಲಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾನೆ ಭೀಮಸೇನ. ಆ ಅಡುಗೆಯ ಕೋಣೆಯಲ್ಲಿ ಉರಿಯುತ್ತಿರುವಂತ ಬೆಂಕಿಯ ಮುಂದೆ ಕುದಿಯುತ್ತಿರುವಂತ ಕೂಡಿನ ಸಮ್ಮುಖದಲ್ಲಿ ತಾನು ಪತ ಪತ
ಕೊತನೆ ಕುದಿಯುತ್ತಾ ಬಳಲಿದ್ದಾನೆ ಭೀಮಸೇನ. ಆ ದೇಹದ ಬಳಲಿಕೆ ನಿವಾರಣೆಗಾಗಿ ಮಲಗಿ ನಿದ್ರಿಸಿರುವುದು. ಅಯ್ಯೋ, ಅಂತಹ ನನ್ನ ಗಂಡ ಇಷ್ಟು ಚೆನ್ನಾಗಿ ನಿದ್ರಿಸುತ್ತಿರುವಾಗ ನನ್ನ ಕಷ್ಟವನ್ನು ನಾನು ಹೇಳಿಕೊಳ್ಳಬೇಕೆ? ಇವರ ಕಷ್ಟದ ಮುಂದೆ ನನ್ನ ಕಷ್ಟವೇನು? ಇಲ್ಲಪ್ಪ, ನನ್ನ ಕಷ್ಟ ಹೇಳಿ ಮತ್ತೆ ನಾನು ಅವರಿಗೆ ಕಷ್ಟ ಕೊಡುವುದು ಸರಿಯಲ್ಲ. ಅಯ್ಯಯ್ಯೋ, ನಾನು ಆ ಕಡೆಗೆ ಹೋದ್ರೆ ಆ ದುಷ್ಟ ಕೀಚಕ ನನ್ನನ್ನು ಬಿಡುತ್ತಾನೆಯೇ? ಹೌದು. ಹಾಗಾದ್ರೆ ಕೀಚಕನ ನಿವಾರಣೆಯಾಗಬೇಕಾದ್ರೆ ನಾನು ಇವರಲ್ಲಿ ಹೇಳಲೇಬೇಕಲ್ಲ. ಎಬ್ಬಿಸುತ್ತೇನಂತೆ. ಎಬ್ಬಿಸಿದರಿಲ್ಲೇನಾನೆಂಬನು ಗಬ್ಬಿಗೆಣ್ಣಿವಳೆಂದು ಬೈವನು. ಎಬ್ಬಿಸಿದರಿನ್ನೇನಾಗೆಂಬನು ಗಬ್ಬಿಗೆಣ್ಣಿವಳೆಂದು ಬೈವನು ತುಂಬವುದು ನಾವಂತು ದಿವನೇ ಬೆಬ್ಬರಿಸಲು. ಎಬ್ಬಿಸುವುದಕ್ಕಾಗಿ ಒಂದು ಹೆಜ್ಜೆ ನಾನು ಮುಂದಿಟ್ಟದೇನೋ ಸತ್ಯ. ಅಯ್ಯಯ್ಯೋ, ನೆನಪಾಯಿತು. ನಿದ್ರಾಭಂಗ ಮಹಾಪಾಪ. ಕೂಡದು ಹಣ ಕೊಟ್ಟು ಹಾಸಿಗೆಯನ್ನು ಪಡೆಯಬಹುದು, ಹಣ ಕೊಟ್ಟು ನಿದ್ದೆ ಪಡೆಯುವುದಕ್ಕೆ ಸಾಧ್ಯ ಉಂಟೆ? ಇಷ್ಟು ಸೊಗಸಾಗಿ ಮಲಗಿ ನಿದ್ರಿಸುತ್ತಾ ಇರುವಂತಹ ಭೀಮಸೇನನ ನಿದ್ದೆಯನ್ನು ನಾನು ಹಾಳು ಮಾಡಲೆ? ಕೂಡದು. ಅದರಲ್ಲಿಯೂ ಅರೆಬರೆ ನಿದ್ದೆಯಲ್ಲಿ ಎಲ್ಲಿಯಾದರೂ ಎಚ್ಚರಗೊಂಡ ಭೀಮಸೇನ ಅಂತ ಆದರೆ ಸಿಟ್ಟುಗೊಳ್ಳುತ್ತಾನೆ, ಕೋಪದಿಂದ ಅಬ್ಬರಿಸುತ್ತಾನೆ. ಅಬ್ಬಾ, ಅದರಲ್ಲಿ ಇವರ ಸ್ವರ ಬಹಳ ದೊಡ್ಡದು, ದೇಹಕ್ಕಿಂತಲೂ ಮಿಗಿಲಾದ ಸ್ವರ ಅವರದ್ದು. ಎಲ್ಲಿಯಾದರೂ ಅಬ್ಬರಿಸಿದ ಅಂತಾದ್ರೆ ಆ ಬೊಬ್ಬೆಯನ್ನು ಕೇಳಿ ಇಲ್ಲಿ ಮಲಗಿದವರೆಲ್ಲ ಎಚ್ಚರಗೊಂಡರೆ ಕಾರ್ಯವು ಕೆಟ್ಟು ಹೋಗುತ್ತದೆ. ಏನು ಮಾಡಲಿ? ಅಷ್ಟಕ್ಕೂ ನೀನಂತ ಹೆಂಗಸು ಮಲಗಿ ನಿದ್ರಿಸುವುದಕ್ಕೆ ಬಿಡುವುದಿಲ್ಲ ಎನ್ನುವ ಹಾಗೆ ನನಗೆ ಹೊಡೆದರೆ, ನನಗೆ ಬೈದರೆ ಬೈಯಲಿ, ಹೊಡೆದರೆ ಹೊಡೆಯಲಿ. ಕೈ ಹಿಡಿದ ಗಂಡ ಅಲ್ವೇ? ಯಾರ್ಯಾರ ಕೈದ ನಾನು ತುಳಿಸಿಕೊಳ್ಳುತ್ತಾ ಇದ್ದೇನಂತೆ. ಇನ್ನು ಗಂಡ ಹೊಡೆದ್ರೆ ತಪ್ಪೇನು? ಏನು ಬಂದರೂ ಬರಲಿ. ಏನು ಮುನಿದರು ಮುನಿಯಲೆಂದವನಾನನದ ವಸನವನು ತೆಗೆದು ಮಾನಿನಿ ಮಣಿಗಲ್ಲ ಪಿಡಿದು ನಿಧಾನದಿಂದ ಅಲುಗಿ ಮುದ್ದಿಸುತ್ತಿರಲು ಭೀಮನು ಗಲಿಲನೆಚ್ಚರಿ ತಂದು ಮುಂದಿಗೆ ಲೋನೆಯನ್ನು ಕಾಣುತ್ತಲೆಂದನು ತಂದು ನೀನು ಇಲ್ಲಿ ಸತ್ಯ. ಇಷ್ಟು ಹೊತ್ತಿಗೆ ಈ ಲೋಕ ಹೇಗೆ ಎನ್ನುವುದು ನಿನಗೆ ಗೊತ್ತಿಲ್ವೇನೆ? ಏನು ಪ್ರಭು? ಒಂದು ಹೆಣ್ಣಿಗೆ ಎರಡು ಗಂಡಿನ ಸಂಬಂಧ ಇದ್ದರೆ ಸಾಕು, ವ್ಯಭಿಚಾರಿ ಅಂತ ಆರೋಪ ಮಾಡ್ತದೆ. 5 ಗಂಡಂದಿರನ್ನ ಹೊಂದಿದರೂ ನಿನ್ನನ್ನ ಮಾನಿನಿ ಮಣಿ ಅಂತ ಕರೆಯುತ್ತಾರೆ. ಅಂತಹ ನಿನಗೆ ಪ್ರಜ್ಞೆ ಉಳ್ಳ ನಿನಗೆ ನಾವು ಅಜ್ಞಾತದಲ್ಲಿದ್ದೇವೆ ಎನ್ನುವುದು ಗೊತ್ತಲ್ಲ? ಗೊತ್ತು ಪ್ರಭು. ಎಲ್ಲಾದರೂ ಅಜ್ಞಾತದಲ್ಲಿದ್ದ ನಾವು ಜ್ಞಾತಗೊಂಡರೆ ಮತ್ತೆ 12 ವರ್ಷ ವನವಾಸಕ್ಕೆ ಹೋಗಬೇಕು. ಆದ್ದರಿಂದ ಬಂದದ್ದು ಯಾಕೆ ಹೇಳು, ನಡೆ. ಅಲ್ಲ, ನೀವು ಇಷ್ಟು ಕೋಪಗೊಳ್ಳುವುದು ಯಾಕೋಸ್ಕರವಾಗಿ? ನಾನು ನೀವು ಮಾತ್ರ ಇದ್ದೇವೆ, ಇಲ್ಲಿ ಇನ್ಯಾರಿದ್ದಾರೆ? ಇಲ್ಲಿ ನಾನೊಬ್ಬನೇ ಇದ್ದದ್ದು ಎಂದು. ಹೌದು. ಓಲಿನ
ಇದ್ದಾರಲ್ಲ. ಅಡುಗೆ ಮನೆಯಲ್ಲಿರುವ ಈ ನಾರಿಯರೆಲ್ಲ ಹೌದು, ಮಲಗಿದ ಹಾಗೆ ನಟಿಸುತ್ತಾರೆ. ಇವರು ಕಣ್ಣು ಮುಚ್ಚಿದ್ದು ನಿದ್ದೆ ಬಂದಲ್ವಾ? ಖಂಡಿತ ಅಲ್ಲ. ಮತ್ತೆ ಎಲ್ಲಿಯಾದರೂ ಅವರಿಗೆ ನಾವಿಬ್ಬರು ಮಾತಾಡಿಕೊಳ್ಳುವುದನ್ನ ತಿಳಿದರೆ ಏನ್ ಹೇಳ್ತಾರೆ ಗೊತ್ತಾ? ಏನ್ ಆಡ್ತಾರೆ? ವಲಲ ಭೀಮ ಭಟ್ಟರಿಗೂ ಸೈರಂದ್ರಿಗೂ ಏನೋ ಒಳ ಸಂಬಂಧ ಉಂಟು ಅಂತ ಹೇಳ್ತಾರೆ. ಅಯ್ಯೋ ದ್ರೌಪದಿ, ಪ್ರಭು, ಇದ್ದ ಸಂಬಂಧವನ್ನೇ ಅನುಭವಿಸುವ ಯೋಗ ನಮಗಿಲ್ಲ. ಇಲ್ಲದ ಆರೋಪ ಹೊರಬೇಕೇನೆ. ಆದ್ದರಿಂದ ಹೇಳು ನಡೆ. ಏನು ಹೇಳಲಿ ನಾನು? ಏನು ಬೆಳಲೇ ನಿನ್ನು ನಿನ್ನು ಎನ್ನಳಲನು ಬೇಳಲೇ ನಿನ್ನು ನಿನ್ನೆ ಕೀಚಕನು ನಿನ್ನೆ ಕೀಚಕನು ಎಂದೇ ನೀ ಪೂರ್ವ ಕುನ್ನಿ ಒದೇತ ಎನ್ನನು ಎಂದೇ ನೀ ಪೂರ್ವ ಕುನ್ನಿ ಒದೇತ ಎನ್ನನು ಬೆನ್ನ ಬಿಡನು ಪಾಪಿ ಆ ಕೂಳನು ಪಾದಳ ಎನ್ನನು ಬೆನ್ನ ಬಿಡನು ಪಾಪಿ ಆ ಕೂಳನು ಪಾದಳ ಇನ್ನೆಂದು ತಾಳುವೆನು ಬಾಳುವೆನು ಬೇಳಾಲೆನ ನಿನ್ನು ಎನ್ನಳಲನು ಬೇಳಲೆನ ನಿನ್ನು ಹೇಳಿ ಹೋಗು, ಹೇಳಿ ಹೋಗು ಎನ್ನುವ ಹಾಗೆ ಏನು ಗೊತ್ತಿಲ್ಲದವರದ್ದು ನೀವು ಕೇಳುತ್ತಾ ಇದ್ದೀರಲ್ಲ. ಹೇಳುವುದಕ್ಕೆ ಏನಿದೆ ನನ್ನಲ್ಲಿ? ಏನು ಇಲ್ಲ ಸ್ವಾಮಿ ಹೇಳುವುದಕ್ಕೆ. ನೀವು ತಿಳಿದ ವಿಷಯವೇ ಆಗಿದೆ. ನೀವು ಕಂಡ ವಿಷಯವನ್ನೇ ನಾನು ನಿಮ್ಮಲ್ಲಿ ತಿಳಿಸುವುದಕ್ಕೋಸ್ಕರವಾಗಿ ಬಂದದ್ದು. ನಿನ್ನೆ ತುಂಬಿರುವಂತಹ ಸಭೆಯಲ್ಲಿ ನೀವೆಲ್ಲರೂ ಕಾಣುತ್ತಿರುವಂತೆ ಆ ಕುನ್ನಿ ಸದೃಶನಾಗಿರುವಂತಹ ಕೀಚಕ ನನ್ನನ್ನು ಹುಡಿ ಧೂಳಲ್ಲಿ ಒರಗಿಸಿ ನನ್ನನ್ನು ತುಳಿದು ಹೋದನಲ್ಲ. ಹೌದು, ನೀವು ಅದನ್ನು ತಿಳಿಯದೇ ಇರುವಂಥದ್ದೇ, ನಾನು ಅದನ್ನು ಮತ್ತೆ ಹೇಳಬೇಕಾಗಿರುವಂಥದ್ದೇ. ಯೋಚನೆ ಮಾಡಿ, ನಿನ್ನೆ ಒಂದು ದಿವಸವಲ್ಲ, ಕೆಲವು ದಿವಸಗಳಿಂದ ನನ್ನ ಬೆನ್ನ ಬಿದ್ದಿದ್ದಾನೆ ಆ ಪಾಪಿ. ನನಗೆ ದಾರಿಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ, ನಾನು ಉಳಿಯುವುದೇ ಕಷ್ಟವಾಗಿದೆ. ಅಷ್ಟು ಬಣ್ಣ ಬಡಿಸುತ್ತಾ ಇದ್ದಾನೆ, ಅಷ್ಟು ಕಷ್ಟಗಳನ್ನು ಕೊಡುತ್ತಾ ಇದ್ದಾನೆ. ಪಾಂಚಾಲಿ, ಓ ಈ ಪ್ರಪಂಚದಲ್ಲಿ ಕೆಲವರು ತುಳಿಯುವುದಕ್ಕೆ ಇದ್ದಾರೆ, ಹಾ, ಕೆಲವರು ತುಳಿಸಿಕೊಳ್ಳುವುದಕ್ಕೆ ಇದ್ದಾರೆ. ಏನಾಡುತ್ತೀರಿ? ಅವ ತುಳಿಯುವುದಕ್ಕಿದ್ದವ, ಹಾ. ನೀ ತುಳಿಸಿಕೊಳ್ಳುವುದಕ್ಕಿದ್ದವಳು. ಮತ್ತೆ ನೀವ್ಯಾಕಿರುವುದು? ಇದನ್ನೆಲ್ಲ ಕಂಡು ಹಾಲಿಗೆ ಕೇಸರಿ ಹಾಕಿ ಕುಡಿಯುವುದಕ್ಕಿದ್ದವ ಅಂತ ಮಾತಾಡಬೇಡಿ. ಹಾಗಾಡುತ್ತಕ್ಕೂ ಇರುವವರು ಅಲ್ಲ, ಅಂತ ಸ್ಥಾನವು ನಿಮ್ಮದಲ್ಲ. ನಿಮ್ಮ ಹೆಂಡತಿ ನಾನು. ನಿನ್ನಂತಹ ವಲ್ಲಭರು ನನಗಿದ್ದಾರೆ. ಸಾಮಾನ್ಯಳಾದಂತಹ ಹೆಣ್ಣಿಗೂ ಈ ಸ್ಥಿತಿ ಬರಕೂಡದು. ಒಬ್ಬಳು ಅಲ್ಪಳಿಗೆ, ಸಾಮಾನ್ಯ ಅನಾಥಳಿಗೊಂದು ಇಂಥ ಸ್ಥಿತಿ ಬಂತು ಅಂತಾದರೆ ಅವಳ ಪ್ರಾರಬ್ಧ ಅಷ್ಟು ಅಂತ ಹೇಳಬಹುದು. ಆದರೆ ನಿನ್ನಂತ ಬಲಾನ್ವಿತನಾದಂಥ ಗಂಡು ಗಲಿಯಾದಂಥ ಪತಿಯನ್ನು ಹೊಂದಿಕೊಂಡಂತ ಒಬ್ಬಳು ಹೆಣ್ಣು ಇಂಥ ಕಣ್ಣೀರನ್ನು ಇಳಿಸುವುದು ಸರಿಯಾಗುತ್ತದೆ ಹೇಳು? ಕೈ ಮುಗಿಯುತ್ತೇನೆ, ನೀವು ಆ ಕೀಚಕನನ್ನು ಕೊಂದುಕೊಡಬೇಕು. ನನಗವನ ಉಪಟಳ ಸಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ನಿಮ್ಮಿಂದ ಆಗದೇ ಇದ್ದರೆ ನಾ ಪ್ರಾಣ ಕಳಕೊಳ್ಳುತ್ತೇನೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಆದರೆ ಆತ್ಮಹತ್ಯೆ ಮಹಾಪಾಪ, ಮಾಡಿಕೊಳ್ಳಕೂಡದು. ಆದರೆ ನಾನು ಅದಕ್ಕೆ ಸಿದ್ಧಳಾಗುತ್ತಿರುವುದು ಮಾನ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಆದರೆ ಒಂದು ಕೆಲಸ ಮಾಡುತ್ತೇನೆ, ನಾನು ಸಾಯುವ ಹೊತ್ತಿನಲ್ಲಿ ನಿಮ್ಮ ಹೆಸರು ಹೇಳಿ ಸಾಯ್ತೇನೆ. ಆದ್ರಿಂದ ಪಾಪ ನನಗಲ್ಲ, ನಿಮಗ ನೀ ಹೇಳಿದಾಗ ಎಲ್ಲವನ್ನೂ
ಎಲ್ಲವುದನ್ನು ನಾನು ಕಂಡವನೇ. ಹೌದಲ್ಲ, ನನ್ನ ಪರಿಸ್ಥಿತಿ ಏನು ಎಂಬುದು ನಿನಗೆ ಅರ್ಥ ಆಗ್ಲಿಲ್ವಾ? ಏನಾಗಿದೆ ನಿಮಗೆ? ಪಾಂಚಾಲಿ, ಏನ್ ಮಾಡೋಣ? ನೀನಿಲ್ಲಿ ಕಣ್ಣೀರು ಹಾಕ್ರೆ ಆಗುವುದೇನು? ಏನಾಗುತ್ತದೆ? ಧಾರಾಕಾರವಾಗಿ ಸುರಿಯುವ ನಿನ್ನ ಕಣ್ಣೀರು ಒಣ ಕಟ್ಟುಗೆಯ ಮೇಲೆ ಬಿದ್ದು ನಾಳೆ ಬೆಂಕಿ ಹಚ್ಚಿಕೊಳ್ಳದೆ ಹೊಗೆ ಎದ್ರೆ ಅಡುಗೆ ಭಟ್ರೆ ಎಂತದು ಅಂತ ಹೇಳ್ಕೊಳ್ಬೇಕು. ಒಂದು ಬರ್ಲಿ, ಕಣ್ಣೀರು ವರ್ಷಕ್ಕೆ ಯಾರು ಬರುದಿಲ್ಲ, ಎಲ್ಲರ ಕಣ್ಣಲ್ಲೂ ಬರ್ಲಿ ನೀರು. ಅದು ಅವರಿಗೆ ಗೊತ್ತಾಗ್ಬೇಕಾ? ಇನ್ನೊಂದು ಕೇಳು, ಏನು? ನಿಮ್ಮಂತ ಗಂಡುಸು ನಿಮ್ಮಂತ ಗಂಡ ಇನ್ನೊಮ್ಮೆ ಹೇಳಬೇಡ. ಗಂಡುಗಲಿ ನಮಗೆ ಹೀಯಾಳಿಸಿದಾಗುವುದು, ಚುಚ್ಚಿದ ಹಾಗಾಗುವುದು, ಉರಿಯುವ ಗಾಯಕ್ಕೆ ಉಪ್ಪನ್ನ ಹಾಕಿದಾಗುವುದು. ಯಾಕೆ ಗೊತ್ತಾ? ಯಾಕಾಗಿ? ಏನ್ ಮಾಡೋಣ? ಅವಕಾಶ ಸಿಕ್ಕಿದಾಗ ತೋರಿಸುವುದಕ್ಕಾಗದೆ ಹೋಯಿತು. ವನವಾಸದಲ್ಲಿದ್ದ ಆ ಕಾಲದಲ್ಲಿ ಆ ಸೈಂಧವ ಎನ್ನುವ ಆತ ನಿನ್ನನ್ನು ಪೀಡಿಸಿದ್ದೆಷ್ಟು. ಋಷಿ ವೇಷದಿಂದ ಬಂದ, ಹಿಡಿದು ಅವನ ಕುತ್ತಿಗೆಯನ್ನು ಬಿಸಾಡಬೇಕು ಅಂತ ನೋಡಿದ್ರೆ ನಮ್ಮ ಅಣ್ಣ ಹೇಳಿದ ಮಾತು ನೀನು ಕೇಳಿರಬಹುದಲ್ಲ. ತಂಗಿ ವಿಧವೆಯಾಗುತ್ತಾಳೆ. ಆಗ ನಾವೇನಾದ್ರೂ ಅಡ್ಡಿಲ್ಲ, ತಂಗಿ ವಿಧವೆಯಾಗುತ್ತಾಳೆ. ಜೂತದಲ್ಲಿ ಸರ್ವಸ್ವವನ್ನು ಸೋತು ನಿನ್ನನ್ನು ಒತ್ತೆ ಇಟ್ಟು ಅಣ್ಣ ಜೂತ ಆಡುವಾಗ ಅಣ್ಣನ ಕೈ ಸುಡುತ್ತೇನೆ ಎಂದು ಬೆಂಕಿ ಹಚ್ಚಿದವ ನಾನು. ಏನ್ ಮಾಡೋಣ? ಧರ್ಮ ಅಲ್ಲ ಅಂತ ಹೇಳಿದ್ರು. ಹೌದು, ಮತ್ತೊಬ್ಬ ಹೇಳದ್ದು ಅದ ಧರ್ಮ ಅಲ್ಲ. ಅದಕ್ಕಾಗಿ ಗಂಡುಸು ಅಂತ ಹೇಳಲಿಕ್ಕೆ ಹೋಗ್ಬೇಡ. ಬೇಡ, ನಿನ್ ಯಾವ ಕಷ್ಟವನ್ನು ನನ್ನ ಹತ್ರ ಹೇಳ್ಬೇಡ. ಅಯ್ಯೋ, ಗಂಡುತನ ಇಲ್ಲ ಅಂತ ಯಾಕೆ ಅಷ್ಟು ನೋಯುತ್ತಾ ಇದ್ದೀರಿ? ಒಮ್ಮೆ ಮುಖದ ಮೇಲೆ ಕೈ ಆಡಿಸಿಕೊಂಡು ನೋಡಿ. ಬೆಳೆದಂತ ನಿಮ್ಮ ಪೌರುಷದ ಪತಾಕೆ ಅಂತಿರುವಂತ ಮೀಸೆ ನೋಡುವಾಗ ನೀವು ಗಂಡು ಅಂತ ಅನ್ನಿಸ್ತದೆ ನಿಮಗೆ. ಅದು ನೋಡುವಾಗ ಗೊತ್ತಾಗುದಿಲ್ಲ. ನನ್ನ ಹತ್ರ ಹೇಳ್ಬೇಡ. ನಿಮ್ಮ ಹತ್ರ ಹೇಳದು ಇನ್ಯಾರ ಹತ್ರ ಹೇಳಬೇಕಾದದು? ನೀನು ನಂಜಿನ ಮಾತಾಡಬೇಡ. ಎಂತದ್ದು? ಮುಖದ ಮೇಲೆ ಕೈ ಹಾಕು ನೋಡಿ. ಮೀಸೆ ಇಲ್ವಾ? ಒಂದು ದಿವಸ ಹುಟ್ಟಿದ ಮೀಸೆ ತಿರುಗುವ ಯೋಗವೇ ಬರಲಿಲ್ಲ ನಮಗೆ. ಮತ್ತೆ ಮೀಸೆ ತಿರುವುದು ಯಾಕೆ? ಮತ್ತೆಂತದಕ್ಕೆ ಆ ಮೀಸೆ ಇರುವುದು? ಗೊಬ್ಬರ ನೀರು ಹಾಕ್ತಾ ಇದ್ರು ಬೆಳೆತಾ ಇರ್ತದೆ. ಆದ್ರೂ ಒಂದು ಮಾತು ನನ್ನಲ್ಲಿ ಹೇಳ್ಬಾರ್ದು. ಮತ್ತೆ ನಾನು ಒಪ್ಪನೇ ನಿನ್ನ ಗಂಡ ಅಲ್ಲಲ್ಲ, ಇನ್ಯಾರಲ್ಲಿ ಹೇಳಬೇಕು ನಾನು? ಹಿರಿಯವ, ಧರ್ಮದ ಪ್ರತಿಮೂರ್ತಿ. ಇಲ್ಲಿ ಪಂಚಾಂಗ ಓದ್ತಾ ಇದ್ದಾನೆ, ಅವನ ಹತ್ರ ಹೋಗಿ ಕೇಳು. ಏನಂತ? ಹೆಂಡತಿಗೆ ಅನುಕೂಲ ಕಾಲ ಯಾವಾಗ ಬರ್ತದೆ ಕೇಳು. ಬೇಡ, ಇನ್ನೊಬ್ಬ ಪಾರ್ಥ, 3 ಲೋಕದ ಗಂಡ, ಕೈ ಹಿಡಿದು ಹೆಂಡತಿಗೆ ಸರಿಯಾಗಿ ಗಂಡ ಆಗ್ಲಿಲ್ಲ ಇನ್ನು. ಯಾಕೆ ಹೇಳು? ಯಾಕೆ? ತತ್ವಂತ ದಿಕ್ಕು ತಕ್ಕ ತಯ್ಯ ದಿನ ತತ್ವಂತ ದಿಕ್ಕು ತಾದೆ ಎಂದು ನಾಟ್ಯಾಗ್ರಹದಲ್ಲಿ ಕುಣಿತ ಹೇಳ್ಕೊಡ್ತಾ ಇದ್ದಾನೆ. ಮತ್ತಿಬ್ಬರಿದ್ದಾರಲ್ಲ, ನಕುಲ ಸಹದೇವರು. ಒಬ್ಬ ಕುದುರೆಯನ್ನು ಮೇಯಿಸುವವ, ಮತ್ತೊಬ್ಬ ಗೋವುಗಳನ್ನು ಮೇಯಿಸುವವ. ದಾಮಗ್ರಂಥಿ ತಂತಿಪಾಲ. ಅವರಿಗೆ ಹೇಳು, ನನ್ನ ಮಾನವನ್ನು ಉಳಿಸುವುದಕ್ಕೆ ಪ್ರಯತ್ನ ಮಾಡಿ. ಧರ್ಮರಾಜನಲ್ಲಿ ಹೇಳಿ ಏನು ಪ್ರಯೋಜನ? ಇನ್ನೊಂದಷ್ಟು ಧರ್ಮ ಬೋಧೆಗಳನ್ನು ನಡೆಸಿಯೇನೆ ಹೊರತು ಹೆಂಡತಿಯ ಮನೋಧರ್ಮ ಅವನಿಗೆ ಅರ್ಥವಾಗದು. ಮತ್ತೆ ಅರ್ಜುನನಲ್ಲಿ ಹೇಳಿಯೂ ಸುಖವಿಲ್ಲ. ಗಂಡಾಗಿ ನನಗೆ ಉಪಕಾರವನ್ನು ಮಾಡಲಾರ, ಹೆಣ್ಣಾಗಿ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದ ಗಂಡು ಅಲ್ಲದ ಹೆಣ್ಣು ಅಲ್ಲದ ಸ್ಥಿತಿಯಲ್ಲಿದ್ದಾನೆ. ಇನ್ನಿಬ್ಬರು ಪಶುಪಾಲಕರು. ಪಶುಗಳ ಹೃದಯ ಅರ್ಥವಾದಷ್ಟು ಸುಲಭವಾಗಿ ಹೆಂಡತಿಯ ಹೃದಯ ಅವರಿಗೆ ಅರ್ಥವಾಗದು. ಅವರು ಯಾರಿಗೂ ಅರ್ಥವಾಗುವುದಿಲ್ಲ ಸ್ವಾಮಿ. ನನ್ನ ಹತ್ರ ಸಾಧ್ಯವೇ ಇಲ್ಲ. ಶಿವ 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 ಪೂರ್ವ ಜನ್ಮದೊಳು ನಾನೇನು ಪಾಪವ ಮಾಡಿದೆನೋ ತನಗಿಂದು. ಶಿವ ಶಿವ ಪೂರ್ವ ಜನ್ಮದೊಳು ನಾನೇನು ಪಾಪವ ಮಾಡಿದೆನೋ ತನಗಿಂದು. ಬವಣೆಯಾಯ್ತಿ ಪುರುಷರಿಗೆ ನಾ ಸತಿಯಾದ ದಿವಸದಾರಾಭ್ಯ ಬೀವರೆಗೆ. ಭವಣೆಯಾಯ್ತಿ ಪುರುಷರಿಗೆ ನಾ ಸತಿಯಾದ ದಿವಸದಾರಾಭ್ಯ ಈವರೆಗೆ. ಮೊದಲೊಂದು ಬಾರಿ ಕೌರವನು ಮಾನವ ಕೊಂಡ, ಮೊದಲೊಂದು
ಬಾರಿ ಕೌರವನು ಮಾನವ ಕೊಂಡ ಒನೆದಾನಿಲ್ಲಿ ಪಾಪಿ ಖಳನು ಒನೆದಾನಿಲ್ಲಿ ಪಾಪಿ ಖಳನು ಬದಲು ಮಾತಿನ್ನೇನು ತುದಿಗಾಲ ಬಂತೆ ನಗಿದು ಸಿದ್ಧ ಬದಲು ಮಾತಿನ್ನೇನು ತುದಿಗಾಲ ಬಂತೆ ನಾಗಿದು ಸಿದ್ಧ ಕೊಲುವಿರಿ ನೀವು ಶಿವ 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 ಬರಕೂಡದು. ಯಾವ ಹೆಣ್ಣಿಗೂ ಇಂತಹ ಸ್ಥಿತಿ ಬರಕೂಡದು. ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡತಿಯರನ್ನು ನಾನು ಬೇರೆ ಮಾಡಿದ್ದೇನೆಯೋ ಏನೋ, ಯಾವ ಹೆಂಡತಿಯನ್ನು ಗಂಡನಿಂದ ಬೇರೆ ಮಾಡಿ ಕೊಂದಿದ್ದೇನೆಯೋ ಅವಳ ಕಣ್ಣೀರಿಗೆ ನಾನು ಕಾರಣನಾಗಿದ್ದೇನೆ, ಯಾರಿಗೆ ಗೊತ್ತು? ಆ ಕಾರಣಕ್ಕೋಸ್ಕರವಾಗಿ ನನಗೆ ಈ ಕಷ್ಟಗಳು. ಶಿವನೇ, ಯಾವತ್ತಿನಿಂದ ನನಗೆ ಈ ಕಷ್ಟ ಪರಂಪರೆಗಳು? ನಾನು ಈ ಪುರುಷರಿಗೆ ಸತಿಯಾದ ಬಳಿಕ ಸತ್ಯ ನನಗೆ ನನ್ನ ಅಪ್ಪನ ಮನೆಯಲ್ಲಿ ಯಾವ ಕಷ್ಟವೂ ಇರಲಿಲ್ಲ. ಹುಟ್ಟುತ್ತಾ ನಾನು ಯಜ್ಞ ಮಧ್ಯದಿಂದ ಯೌವನವತಿಯಾಗಿ ಹುಟ್ಟಿದವಳು. ನನ್ನಪ್ಪ ದ್ರುಪದ ರಾಜ ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ. ಆದರೆ ಯಾವಾಗ ನಾನು ಪಾಂಡವರಿಗೆ ಹೆಂಡತಿಯಾದೆನೋ ಅಲ್ಲಿಂದ ನನಗೆ ಕಷ್ಟಗಳು ಬರುವುದಕ್ಕೆ ಪ್ರಾರಂಭವಾಯಿತು. ಇವರು ನನ್ನನ್ನು ಮದುವೆಯಾಗಿ ಕರೆದುಕೊಂಡು ಹೋದ ಪ್ರಥಮ ದಿವಸವೇ ಬರಿ ನೆಲದಲ್ಲಿ ಮಲಗಿಸಿದವರು. ಮಾತ್ರವೇ ಅಲ್ಲ, ಆ ಬಳಿಕ ಆ ಕೌರವ ತುಂಬಿರುವಂತಹ ಸಭೆಯಲ್ಲಿ ನನ್ನ ಮಾನ ಕಳೆಯುವುದಕ್ಕೆ ಮುಂದಾದ. ಯಾಕಾಗಿ? ನಾನು ಪಾಂಡವರಿಗೆ ಹೆಂಡತಿ. ಅಷ್ಟೇ ಅವನಿಗಿರುವಂತಹ ದ್ವೇಷ. ಉಂಟೆ ಪ್ರಪಂಚದಲ್ಲಿ? ಸತ್ತ ಹೆಣಕ್ಕಾದರೂ ಬಟ್ಟೆಯಿಂದ ಮುಚ್ಚುತ್ತಾರೆ, ಜೀವಂತ ಇರುವವರ ಮೈ ಮೇಲಿನ ಬಟ್ಟೆಯನ್ನು ಯಾರೂ ಸೆಳೆಯುವುದಿಲ್ಲ. ಇಲ್ಲ. ಆದರೆ ಅಂತ ಸ್ಥಿತಿಗೂ ನಾನು ಒಳಗಾದೆ. ನನ್ನ ಮಾನಾಪಹರಣ ವಸ್ತ್ರಾಪಹರಣದ ಸ್ಥಿತಿ ನಡೆಯಿತು. ಯಾಕಾಗಿ? ನಾನು ಪಾಂಡವರಿಗೆ ಹೆಂಡತಿ. ಅರಣ್ಯವಾಸದಲ್ಲಿರುವಂತಹ ಹೊತ್ತಿನಲ್ಲಿ ಆ ಜಯದ್ರಥ ನನ್ನ ಮೈ ಮೇಲೆ ಕೈ ಇಕ್ಕುವುದಕ್ಕೆ ಬಂದ. ಯಾಕಾಗಿ? ನಾನು ಇವರಿಗೆ ಹೆಂಡತಿ ಎನ್ನುವ ಕಾರಣಕ್ಕೆ. ಈ ಹೊತ್ತಿಗೆ ಈ ಕೀಚಕ ನನಗೆ ಬಣ್ಣ ಬಡಿಸುತ್ತಾ ಇರುವುದು ನಾನು ಇವರ ಹೆಂಡತಿಯಾಗಿ ಇಲ್ಲಿ ಸೇರಿದ ಕಾರಣಕ್ಕೋಸ್ಕರವಾಗಿ. ಒಂದು ಗಂಡನಿಗೆ ಒಂದು ಹೆಂಡತಿ. ಒಬ್ಬ ಭಿಕ್ಷುಕನಾದರೂ ಕುರುಡನಾದರೂ ಕುಂಟನಾದರೂ ತನ್ನ ಪ್ರಾಣವನ್ನು ಕೊಟ್ಟಾದರೂ ತನ್ನ ಹೆಂಡತಿಯ ಮಾನವನ್ನು ಉಳಿಸುತ್ತಾನೆ, ಕಾಪಾಡುತ್ತಾನೆ. ಏಳುವುದಕ್ಕಾಗದೇ ಇರುವಂಥ ದುರ್ಬಲನಾದರೂ ತನ್ನ ಹೆಂಡತಿಯ ಮೇಲೆ ಮತ್ತೊಬ್ಬ ಕೈ ಇಕ್ಕುವುದಕ್ಕೆ ಬಂದರೆ ಹೂಂಕರಿಸುತ್ತಾನೆ, ತಡೆಯುತ್ತಾನೆ. ಅವಳು ನನ್ನ ಹೆಂಡತಿ. ಆ ಮಮಕಾರವಿರುತ್ತದೆ, ಪ್ರೇಮವಿರುತ್ತದೆ. ಆದರೆ ಇವರಿಗೆ ಯಾವುದೂ ಇಲ್ಲ. ನಿರ್ಲಜ್ಜ ಭಂಡರಿವರು, ಸಾಮಾನ್ಯರಿವರು, ಅಗಣಿತ ಪರಾಕ್ರಮಿಗಳು, ದೈವಾಂಶ ಸಂಭೂತರು. ಮುನಿದು ನಿತ್ತರೆ ಪ್ರಪಂಚದಲ್ಲಿ ಯಾರು ಎದುರಿಲ್ಲದೆ ಇರುವಂತಹ ಅಸಾಮಾನ್ಯ ಪರಾಕ್ರಮಿಗಳು, ದೇವತೆಗಳಿಂದಲೂ ಸರಿಮಿಗಿಲಾದ ಶೌರ್ಯ ಪರಾಕ್ರಮ. ಧಿಕ್ಕಾರವಿರಲಿ ಪಾಂಡವರ ಶೌರ್ಯಕ್ಕೆ, ಧಿಕ್ಕಾರವಿರಲಿ ಇವರ ಪರಾಕ್ರಮಕ್ಕೆ. ಇಂಥ ನಪುಂಸಕರ, ಇಂಥ ಬಂಡರ, ಇಂಥ ಹೇಡಿಗಳಿಗೆ ನಾನು ಯಾಕೆ ಹೆಂಡತಿಯಾಗಬೇಕಾಯಿತು? ಶಿವನೇ, ನಾನು ಯಾಕೆ ಒಂದೊಂದು ವಾಕ್ಯ, ಒಂದೊಂದು ವಿಷಯ ಕಾದ ಸೀಸವನ್ನು ಕಿವಿಯಲ್ಲಿ ಹೊಯ್ದ ಅನುಭವ ಆಗ್ತದೆ. ಚೂರು ಮೆಣಸು ಜಗದಾಗ್ತದೆ. ಏನ್ ಮಾಡೋಣ? ನೀನು ಹೇಳ್ದೆಲ್ಲ ನನಗೂ ಅರ್ಥ ಆಗ್ತದೆ. ನಿನ್ನ ಜೊತೆಯಲ್ಲಿ ನಾನು ಅನುಭವಿಸಿದ್ದೇನೆ. ಮನಸ್ಸು ಮಾಡಿ ಹೋರಾಟಕ್ಕೆ ನಿಂತರೆ ನರರೇನು, ಸುರರು, ಗರುಡರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಯಾರೇ ಬಂದರು ಅವರನ್ನ ಪಡೆಯುವ ತೋಳ್ಬಲ, ಶಕ್ತಿ, ಎದೆಗಾರಿಕೆ ನನ್ನಲ್ಲುಂಟು. ಗೊತ್ತಾಯ್ತಾ? ಈ ಸಂಭ್ರಮಕ್ಕೆ ಏನು ತೊಂದರೆ ಇಲ್ಲ. ಎದೆ ಅಗಲ ಉಂಟು, ಕೈ ಗಟ್ಟಿ ಉಂಟು. ಬಡ ಬಡ ಹೊಡ್ಕೊಳ್ಳುವುದು ನಾನೆಂಥದ್ದು ಕಡಿಮೆ ಅಂತ ಹೇಳುದು. ಅಷ್ಟಿದ್ದ ನಿಮಗೆ ಕೀಚಕನನ್ನು ಕೊಲ್ಲುವುದಕ್ಕೆ ಎಂತಾಗಿದೆ ನಿಮಗೆ? ನನ್ನ ಪರಿಸ್ಥಿತಿ ಏನಾಗಿದ್ದು ಗೊತ್ತಾ? ಏನಾಗಿದೆ? ಒಡವೆ ಇದ್ದು ಬಡವನಂತಾಗಿದೆ.
ಗಂಡ ಇದ್ದು ಮುಂಡೆಯ ಪರಿಸ್ಥಿತಿ ನನ್ನ ಪಾಲಿಗೆ. ಇಷ್ಟೆಲ್ಲ ಬಲ ನನ್ನಲ್ಲಿದ್ದರು, ಶಕ್ತಿ ಸಾಮರ್ಥ್ಯ ಇದ್ದರು. ಇದ್ದಾರಲ್ಲ ಉಳಿದ 4 ಯಾರು? ನಿಮ್ಮ ತಮ್ಮಂದಿರು, ಅಣ್ಣಂದಿರು. ಆ ಷಂಡರೊಡನೆ ಹುಟ್ಟಿ ಎಲ್ಲವೂ ಇದ್ದು ಏನೂ ಮಾಡದ ಹಾಗಾಗಿದೆ ನನ್ನ ಪರಿಸ್ಥಿತಿ. ಈಗ ನಿಮ್ಮ ಹಿಂದೆ ಇರುವಂತ ಈ ನಿಮ್ಮ 3 ಜನರು ಷಂಡರ ತಮ್ಮಂದಿರು, ಒಬ್ಬ ಎದುರಿರುವವ 3 ಜನ. ಆಯ್ತಪ್ಪ, ನಿಮ್ಮ ತಮ್ಮಂದಿರು ಅಣ್ಣ ಎಲ್ಲ ಷಂಡರು ಅಂತ ಹೇಳಿಕೊಂಡು ನೀವು ಗಂಡುಸಲ್ವಾ? ಹೌದು. ಗಂಡುಗಲಿ ಅಲ್ವಾ? ಹೌದು. ಅಷ್ಟೇ ಅಲ್ಲ, ನನ್ನ ಗಂಡನೂ ಹೌದಲ್ಲ. ಗಂಡನಿಗೆ ಹೊಣೆಗಾರಿಕೆ ಇರುವುದು. ಅವ್ರು ಬೇಡ, ನೀವು ಕೆಲಸ ಮಾಡಿ. ಅವ್ರ ಗಂಡ ಅಲ್ವಾ? ಅವ್ರ ವಿಷಯ ಬಿಡಿ, ಅವ್ರು ಷಂಡರಲ್ವಾ? ಮತ್ತೆ ನನ್ನ ಹತ್ರ ಕೇಳ್ಬೇಡ. ಈಗ ಅವರು ಷಂಡರಲ್ವಾ? ನೀವೇ ಹೇಳಿದ್ದು. ನಿನಗೆ ಚುಚ್ಚುವುದಕ್ಕೆ ಸಿಗುವುದು ಅದೊಂದೇ ಅಲ್ವಾ? ಗಂಡ ಹೌದಲ್ಲ. ನನಗೆ ಅರ್ಥ ಆಯ್ತು, ನನಗೆಲ್ಲ ಅರ್ಥ ಆಯ್ತು. ಮಾತು ಮಾತಿಗೆ ನೀವು ಗಂಡ ಅಲ್ವೋ ಅಂತ ಕೇಳ್ತೀಯಲ್ಲ. ಹೊಣೆಗಾರಿಕೆ ಉಂಟು. 5 ಗಂಡಂದಿರಲ್ಲಿ ಈ ಭೀಮಸೇನ ಸತ್ತ ಅಂತ ತಿಳಿದುಕೋ. ಇನ್ನು ನಿನಗೆ 4 ಗಂಡಂದಿರು. ಏನಾದ್ರೂ ನಿನ್ನ ಗಂಡಂದಿರ ಪಟ್ಟಿ ಇದ್ರೆ ಅಲ್ಲ, ಅನ್ನಕ್ಕೆ ಚರಿಗೆ ಉಂಟು, ಅದ್ರ ಬುಡದಲ್ಲಿ ಮಸಿ ಉಂಟು, ಅದನ್ನ ತಂದು ನನ್ನ ಹೆಸರಿಗೆ ಹಚ್ಚಿ ಮುಗಿಸ್ಬಿಡು. ಭೀಮಾ ಎರೆಯ ಕೇಳೈ ಎನ್ನ ಮರಣವು ಹರುಷವಾಯಿತೆ. ಎರೆಯ ಕೇಳೈ ಎನ್ನ ಮರಣವು ಹರುಷವಾಯಿತೆ ನಿನಗೆ. ನೀವಿನ್ನರಸನಾಜ್ಞೆಯ ಮೀರದಿಗು ದೈವರುಗಳೊಂದಾಗಿ. ನೀವಿನ್ನರಸರಾಜ್ಞೆಯ ಮೀರದಿಗು ದೈವರುಗಳೊಂದಾಗಿ. ಹರಹರ ತಾನೇ ನಿಮ್ಮಯ ತರುಣಿಯಾದೆನೋ. ತಾನೇಕೆ ನಿಮ್ಮಯ ತರುಣಿಯಾದೆನೋ ಭೀಮ ಕೊಡಿಸೈ ಮರಣ ಕಪ್ಪಣೆ ಎನ್ನುತ್ತ ಕರಗಿದಳಾಗ ಕಮಲಾಕ್ಷಿ. ಎರೆಯ ಕೇಳು ಭೀಮಾ ಭೀಮಾ ಭೀಮಸೇನ ಭೀಮಸೇನ ಕ್ಷಮಿಸು ನನ್ನನ್ನು, ಕ್ಷಮಿಸಿಬಿಡು ಭೀಮಸೇನ, ನನ್ನನ್ನು ಕ್ಷಮಿಸು. ನಾನು ನಿನಗೆ ಬಯ್ಯ ಕೂಡದಿತ್ತು. ನಾನಿನ್ನ ಮನ ನೋಯುವಂತೆ ನಾನು ಬೇಡದ ಶಬ್ದಗಳಿಂದ ನಾನು ಬೈದು ಬಿಟ್ಟೆ ಭೀಮಸೇನ. ನಾ ಉದ್ವೇಗವಶಳಾಗಿ ನಿನಗೆ ಬೇಡದ ಮಾತುಗಳನ್ನಾಡಿದೆ. ನನ್ನನ್ನು ಕ್ಷಮಿಸಿಬಿಡು ಭೀಮಸೇನ. ಆದರೆ ಯಾವುದೇ ಕಾರಣಕ್ಕೂ ನಾನಿನ್ನ ಗಂಡನಲ್ಲ, ನೀ ನನಗೆ ಹೆಂಡತಿಯಲ್ಲ. ಆಡದಿರು ಭೀಮ, ಈ ಮಾತುಗಳನ್ನು ಮಾತ್ರ ಆಡದಿರು. ನಾನು ಏನು ಕೇಳಿದೆ ನಿನ್ನಲ್ಲಿ? ನನಗೆ ಉಣ್ಣುವುದಕ್ಕೆ ಆಹಾರ ಕೊಡಿ, ನನಗೆ ತೊಡುವುದಕ್ಕೆ ಬಟ್ಟೆ ಸೀರೆ ಕೊಡಿ, ಬೇಕಾದ ಆಭರಣ ಒದಗಿಸಿ. ನಾ ಕೇಳಿದ್ದಲ್ಲ, ನನ್ನ ಮಾನ ಉಳಿಸಿ.
ಯಾವುದನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲವೋ, ಯಾವುದು ಪ್ರಾಣಕ್ಕಿಂತಲೂ ಮಿಗಿಲಾಗಿ ಶ್ರೇಷ್ಠವಾಗಿದೆಯೋ ಅಂತ ಹೆಣ್ಣು ಮಕ್ಕಳಿಗೆ ಬೇಕಾದ ಮಾನಶೀಲ ಅದನ್ನು ಉಳಿಸಿಕೊಡಿ ಅಂತ ನಾನು ಇನ್ನಲ್ಲಿ ಕೇಳಿದೆ. ಇಷ್ಟಕ್ಕೆ ಕೋಪಗೊಂಡು ನೀ ನನಗೆ ಗಂಡನಲ್ಲ, ಆಡದಿರು ಭೀಮಸೇನ, ಆ ಮಾತನ್ನು ಮಾತ್ರ ಆಡದಿರು. ಬೇಡ, ನೀ ನನಗೆ ಉಪಕಾರವನ್ನು ಮಾಡುವುದಕ್ಕೆ, ಈ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇರುವುದು ನಿನ್ನ ಅಣ್ಣನ ಆಜ್ಞೆ. ಆ ಸಭೆಯಲ್ಲಿ ನೀನು ಆ ಮಹಾ ತರುವನ್ನು ಮುರಿಯುವುದಕ್ಕೆ ಮುಂದಾದಾಗ ಧರ್ಮಜನ ಆಜ್ಞೆಗೆ ನೀ ಹಿಂದುಳಿದೆ. ಹೌದು, ನೀವು ಸದಾ ಅಣ್ಣ ತಮ್ಮಂದಿರು ಜೊತೆಯಾಗಿರಬೇಕು. ನೀ ನನಗಾಗಿ ಕಾರ್ಯಪ್ರವರ್ತನಾಗುವುದಕ್ಕೆ ಮುಂದಾದರೆ ನಿನ್ನ ಅಣ್ಣನ ಮಾತನ್ನು ನೀ ಮೀರಿದಂತಾಗುತ್ತದೆ. ಬೇಡ ಭೀಮಸೇನ, ನನ್ನಿಂದಲಾಗಿ ಅಣ್ಣ ತಮ್ಮಂದಿರಾದಂಥ ನಿಮ್ಮಲ್ಲಿ ಒಳಕು ಬಾರದಿರಲಿ. ನೀವೈವರು ಒಂದಾಗಿರಿ, ಸುಖವಾಗಿರಿ. ನನ್ನ ಅತ್ತೆಯಾದಂಥ ಕುಂತಿ ಆಡಿದ್ದಳು ನನ್ನಲ್ಲಿ, ನನ್ನ ಮಕ್ಕಳ ಐಕ್ಯಮತವನ್ನು ಕಾಪಾಡು, ನನ್ನ ಮಕ್ಕಳಲ್ಲಿ ಭೇದ ಭಾವವನ್ನು ತೋರಿಸದಿರು ಎಂದು. ನನ್ನಿಂದಲಾಗಿ ನೀವು ಯಾವ ಕಾರಣಕ್ಕೂ ಬೇರೆಯಾಗದಿರಿ. ಶಿವನೇ, ನಾನು ಯಾಕಾಗಿ ಇಂಥ ಸ್ಥಿತಿಗೆ ಒಳಗಾಗಬೇಕಾಯಿತು? ಒಂದು ಉಪಕಾರವನ್ನು ಮಾಡು. ನನ್ನ ಮಕ್ಕಳನ್ನು ಬಿಟ್ಟು ನಾನು ನಿಮ್ಮ ಜೊತೆಗಿದ್ದೇನೆ. ನೆನಪಾಗುತ್ತದೆ ನನಗೆ, ನಾ ಹೆತ್ತ 5 ಮಕ್ಕಳು. ನಿನ್ನಿಂದಲೂ ನಾನೊಂದು ಗಂಡು ಮಗುವನ್ನು ಪಡೆದಿದ್ದೇನೆ. 13 ವರ್ಷಗಳ ಹತ್ತಿರವಾಗುತ್ತಾ ಬಂತು. ನನ್ನ ಮಕ್ಕಳ ಮುಖ ನೋಡದೆ. ಆದರೆ ನಿಮ್ಮ ಸೇವೆಯಲ್ಲಿ ನಾನು ಅದೆಲ್ಲವನ್ನು ಮರೆತಿದ್ದೆ ಭೀಮಸೇನ. ಮರೆತು ಬಿಡು ಅದನ್ನು. ಯಾವ ಕೈಯಿಂದ ನನ್ನ ಕೊರಳಿಗೆ ಮಾಂಗಲ್ಯವನ್ನು ನೀನು ತೊಡಿಸಿದ್ದೆಯೋ ಅದೇ ಕೈಯಿಂದ ಒಂದಿಷ್ಟು ವಿಷವನ್ನು ಮಾನವತೆಯಾಗಿ ಪ್ರಾಣ ಬಿಡು ಎಂದು ನಿನ್ನ ಕೈಯಾರೆ ನನಗೊಂದಿಷ್ಟು ವಿಷ ಕೊಡು ಭೀಮಸೇನ. ವಿಷ ಕೊಡು. ಎನಲು ಕೇಳುತ್ತ ಭೀಮ ಮನ ಮರುಗುತ್ತೈದೆ, ಕಂಬನಿ ತುಂಬಿ ಹೊರೆದಾನ ವನಜಾಲೋಚನೆಯ ತರುಣಿಯಳ ಕಣ್ಣೀರ ನೊರಸಿ ಮಗವನು, ತರುಣಿಯಳ ಕಣ್ಣೀರ ನೊರಸಿ ಮಗವನು ತನ್ನ ಕರದಿಂದ ತೊಡಿಸಿದನು ಕುರುಳನೆ ವರಿಸಿ, ತನ್ನ ಕರದಿಂದ ತೊಡಿಸಿದನು ಕುರುಳನೆ ವರಿಸಿ. ದ್ರೌಪದಿ, ಪ್ರಭು, ಮಾನವಂತೆಯಾಗಿ ಬದುಕುವುದಕ್ಕಾಗುವುದಿಲ್ಲ ಎಂಬ ಕಾರಣಕ್ಕೆ ಪ್ರಾಣ ತ್ಯಾಗಕ್ಕೂ ಸಿದ್ಧಳಾದೆಯ. ಪ್ರಾಣ ಕಳಕೊಳ್ಳುತ್ತೇನೆ. ನೋಯಬೇಡ. ನಿನಗಾದ ಈ ಆಘಾತ ನನ್ನನ್ನು ಎಚ್ಚರಿಸುತ್ತಾ ಇದೆ. ಪತಿಯಾಗಿ ನಾನು ಮಾಡಬೇಕಾದ ಕರ್ತವ್ಯ ಏನು ಎಂಬುದನ್ನು ನನಗೆ ಸೂಚಿಸುತ್ತಾ ಇದೆ. ಅದಕ್ಕಾಗಿ ಕನ್ನೆ ನೀ ಅಳಲದಿರು, ಇನ್ನು ಸಂತಸ ತಾಳು, ಕನ್ನೆ ನೀನಳಲದಿರು, ಇನ್ನು ಸಂತಸ ತಾಳು. ನಿನ್ನಾಣೆ ಮೀರ್ದೆ ನಾ ಅಣ್ಣ ರಾಜ್ಯಯನು, ನಿನ್ನಾಣೆ ಮೀರ್ದೆ ನಾನಣ್ಣ ರಾಜ್ಯಯನು. ಎಲ್ಲಿಯವರೆಗೆ ತಾಳಿಕೊಳ್ಳುವುದು? ತಲೆಯನ್ನ ನೆಲದವರೆಗೆ ಬಗ್ಗಿಸಬಹುದು, ಆಮೇಲೆ ಬೀಗಿ ನಿಲ್ಲುವುದೇ ದಾರಿ. ಹೌದು ಪ್ರಭು. ಪಂಚಾಲಿ, ಓ, ಎಲ್ಲವನ್ನೂ ಬಿಟ್ಟು ಎಲ್ಲರನ್ನ ಬಿಟ್ಟು ಸತೀ ಧರ್ಮವನ್ನ ಪಾಲಿಸಿ ಬದುಕುತ್ತಿರುವ ನಿನ್ನ ಕಣ್ಣೀರನ್ನು ಒರೆಸದೇ ಇದ್ದರೆ ಇದು ಹೆಣ ಅಲ್ಲದೆ ಮತ್ತೇನು? ಅಯ್ಯಯ್ಯೋ. ಅದಕ್ಕಾಗಿ ನಿನ್ನ ಸಂತೋಷಕ್ಕಾಗಿ, ನಿನಗಾಗಬೇಕಾದ ಸಿಗಬೇಕಾದ ನ್ಯಾಯ ಕೊಡಿಸುವುದಕ್ಕಾಗಿ ಅಣ್ಣನ ಆಜ್ಞೆಯನ್ನ ಇವತ್ತಿಗೆ ಮೀರಿದೆ. ಮೀರಿ ಮಾಡುವುದೇನು?
ಸೆರೆಯಿಂದ ಭೀಮ ಬಿಡುಗಡೆಯಾದರು. ಭೀಮನ ಹತ್ತಿರ ಮಾಡಲಾಗದೇ ಇದ್ದದ್ದೇನು? ಸದಾಕಾಲ ನಮ್ಮ ಅವನತಿಯನ್ನ ಬಯಸಿದ ಆ ಕೌರವರನ್ನ ಸೆದೆ ಬಡಿತೇನೆ. ಈಗ ನಿನಗೆ ಬೇಡೆ ಕೊಡುತ್ತಿರುವ ಕೀಚಕನನ್ನ ಮಾತ್ರ ಅಲ್ಲ, ಬಡಿವೆ ಕೀಚಕ ಕುಲವ ಕೌರವರ ಮುಗಿಸುತ್ತೇನೆ. ಸ್ವಾಮಿಯೇ, ನಿಜವಾಗಿ ಅದು ನಿಮ್ಮ ಆವೇಶ ಉದ್ವೇಗ ಸರಿಯಾದುದೇ ಹೌದು. ನಾವು ಕೊಲ್ಲಬೇಕಾದದ್ದು ಕೀಚಕನೆನ್ನುವುದು ಸತ್ಯವೇ. ಆದರೆ ಈ ರೋಷಾವೇಶಗಳಿಗಿಂತ ಏನಾದರೂ ಯೋಚನೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಒಳಿತಲ್ಲವೇ? ಒಂದು ಸಹಕಾರ ನಿನ್ನಿಂದಾಗಬೇಕು. ಏನಾಗಬೇಕಾಗಿದೆ? ತೆರಳಿ ನೀನ ಕೂಳ ನೆಡೆಗೆ, ತೆರಳಿ ನೀ ಆ ಕೂಳ ನೆಡೆಗೆಯೇ ನಾಟಕದ ಮಂದಿರಕ್ಕೆ ಬಾರೆಂದು ಸೂಚನೆಯ ಪೇಳು. ನಾಟಕದ ಮಂದಿರಕ್ಕೆ ಬಾರೆಂದು ಸೂಚನೆ ಪೇಳ್ದಡೆಯೇ ನಾವೋರ್ವರರಿಯದಂದದೊಳೈದಿಯೇ ಓರ್ವರರಿಯದಂದದೊಳೈದಿ ಕಳನ ಬಸಿರ ಬಗಿವೆ, ಕಳನ ಬಸಿರ ಬಗಿವೆ, ಕಳನ ಬಸಿರ ಬಗಿವೆ, ಅಂಜದಿರ್ ನಡೆಯೆಂದನು ನೀ, ಅಂಜದಿರ್ ನಡೆಯೆಂದನು. ನಿನ್ನ ಕಷ್ಟವನ್ನ ಪರಿಹರಿಸುವುದಕ್ಕೆ ಸಕಾಲದಲ್ಲಿ ಸರಿಯಾದ ಯೋಚನೆಯೊಂದು ನನಗೆ ಹೊಳೆದಿದೆ. ಓಹೋ, ನೇರವಾಗಿ ಆ ಕೀಚಕನಲ್ಲಿಗೆ ಹೋಗು. ಕೀಚಕನ ಮನೆಗೆ? ಹೌದು ನಾನು? ಹೌದು. ಏ ದೇವ್ರೆ, ಇಷ್ಟು ಹೊತ್ತು ನಾನು ಬೊಬ್ಬೆ ಹಾಕಿದ್ದೆ ಅವನ ಉಪದ್ರ ಹೆಚ್ಚಾಗಿದೆ ಅಂತ. ಇಷ್ಟು ಕೇಳಿದ ಈ ಗಂಡ ಈಗ ನನ್ನನ್ನು ಮತ್ತೆ ಅವನೇ ಕಳಿಸಿಕೊಡ್ತಾ ಇದ್ದಾನೆ. ಬೇಕಾ ಇದು? ನಿನಗೆ ಗೊತ್ತಿಲ್ಲ, ಏನು? ಗಂಡನಿಗೆ ಗೊತ್ತಾಗದೆ ಮತ್ತೊಬ್ಬ ಗಂಡಿನ ಮನೆಗೆ ಹೋಗಬಾರ್ದು. ಹಾ, ಗಂಡ ಹೇಳಿದರೆ ಯಾರ ಮನೆಗೂ ಹೋಗಬಹುದು. ಯಾಕೆ? ಯಾಕಾಗಿ? ಅವಳ ರಕ್ಷಣೆಯ ಹೊಣೆ ಗಂಡನಿಗಿರುತ್ತದೆ. ಹಾ, ಚಲನವಲನದ ಕುರಿತಾಗಿ ನಿಗಾ ವಹಿಸುತ್ತೀರಿ. ನೇರವಾಗಿ ಅಲ್ಲಿಗೆ ಹೋಗು. ಕೀಚಕನ ಮನೆಗೆ ಹೌದು. ಹೋಗಿ ನಗು ನಗುತ್ತಾ ಅವನಲ್ಲಿ ಮಾತನಾಡು. ಅಯ್ಯೋ, ಹೇಗೆ ಸಾಧ್ಯ ಅವನನ್ನು ನೋಡಿದಾಗ ಆಡುದು? ಕೆಲಸ ಆಗ್ಬೇಕಿದ್ರೆ ಹಾಗೆ ಮಾಡ್ಬೇಕು. ಅಯ್ಯ, ನಾಟಕ. ನಿನ್ನ ಕಂಡ್ರೆ ಹಾ, ಕಳ್ಳು ಕುಡಿದ ಮಂಗನಾಗ ಮಾಡ್ತಾನೆ ಅವ. ಮತ್ತೆ ನಾನ್ ನಗಾಡಿದೆ, ಅವ ನೆಲ ಬಿಡ್ತಾನೆ ಅವ. ಅಲ್ವಾ? ಹೌದಪ್ಪ. ಹಾಗಾಗಿ ಹಾ, ಹೋಗಿ ಅವನಲ್ಲಿ ಮಾತನಾಡಿ ಇವತ್ತು ರಾತ್ರಿ ಹಾ. ಅಲ್ಲ, ನಾಳೆ ನಾಳೆ ಹಾ, ನಾಳೆ ರಾತ್ರಿ. ಯಾಕೆಂದ್ರೆ ನಾಳೆ ಅಮಾವಾಸ್ಯೆ ಅಲ್ವಾ? ಹೌದು. ಸಾಯಂಕಾಲ ಆದ ಮೇಲೆ ಒಬ್ಬರ ಮುಖ ಒಬ್ಬರಿಗೆ ಕಾಣುವುದಿಲ್ಲ. ಕತ್ತಲೆ ಆಗೋ ಹೊತ್ತು. ಹೌದು. ಹಾ, ಅಲ್ಲಿಗೆ ಬಾ ಅಂತ ಹೇಳು. ಎಲ್ಲಿಗೆ? ನಾಟ್ಯ ಮಂದಿರಕ್ಕೆ. ಅದು ಸ್ಮಶಾನದ ಆ ಕಡೆ ಇರುವಂತದ್ದು. ಅದಕ್ಕಾಗಿಯೇ ಅಲ್ಲಿಗೆ ಬಾ ಅಂತ ಹೇಳು ಅಂತ ಹೇಳಿದ್ದು. ಅದೊಂದು ಶಾಲೆಯನ್ನು ಯಾಕೆ ಅದು ಸ್ಮಶಾನ ಹತ್ರ ಕಟ್ಟಿದ್ದಾರೆ ಗೊತ್ತಿಲ್ಲ. ಅಮಾವಾಸ್ಯೆಯ ದಿವಸ ಒಂದು ವೇಳೆ ಯಾರಾದರೂ ಬಂದ್ರು ಹಾ, ನನ್ನನ್ನ ನೋಡಿದರೆ ಹಾ, ರಾತ್ರಿ ಹೊತ್ತು ಯಾವುದೋ ಒಂದು ಭೂತ ತಿರುಗ್ತಾ ಇದೆ ಅಂತ ತಿಳ್ಕೊಳ್ತಾರೆ. ಹಾ, 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 ಅವ ಬರುವ ಮೊದಲೇ ನಾನು ಅಲ್ಲಿ ಹೋಗಿ ತಲುಪಿರುತ್ತೇನೆ. ಹಾ. ಅಲ್ಲಿಗೆ ನಿನ್ನ ಸೂಚನೆಯ ಮೇರೆಗೆ ಕೀಚಕ ಬಂದನು ಬಂದರೆ ಅವನ ಉರವನ್ನ ಬಗೆದು ಹಾ, ಮಜ್ಜೆ ಮಾಂಸ ರಕ್ತಗಳನ್ನ ಹಾ, ಭೂತ ಪ್ರೇತಾದಿಗಳಿಗೆ ನಾನು ಉಣಬಡಿಸ್ತೇನೆ. ಕೀಚಕನನ್ನು ಬಡಿತೇನೆ. ಕೊಲ್ಲುತ್ತೀರಿ? ಆಹಾ, ಇಂದೆಂದ ಮಾತನು ಕೇಳುತ್ತಾ, ಇಂದೆಂದ ಮಾತನು ಕೇಳುತ್ತಾ, ಇಂದೆಂದ ಮಾತನು ಕೇಳುತ್ತಾ, ಮಾತನು ಕೇಳುತ್ತಾ, ಗುಣವಂತೆ ದ್ರೌಪದಿ ದೋಷ ತಾಳುತ್ತಾ, ಗುಣವಂತೆ ದ್ರೌಪದಿ
ಎನ್ನ ಚಿಂತೆಯ ಬಿಡಿಸಿದ ಭೀಮನು ಚಿಂತೆಯ ಬಿಡಿಸಿದ ಭೀಮನು ತನಗಿಂತ ಮೋಹದ ಕಂದರ್ಯಾರಿನ್ನು ತನಗಿಂತ ಮೋಹದ ಕಂದರ್ಯಾರಿನ್ನು ಸಂತೋಷದಲ್ಲಿ ನೀನು ಚಲಿಸುವ ಹಾಗೆ ಕುಣಿದ ಹಾಗೆ ಕಾಣುವುದು ಚಲಿಸಿದ್ರೆ ಅದು ಆ ಕಿರು ಹೆಜ್ಜೆ ನೋಡದೆ ಬಹಳ ದಿವಸ ಹೌದೌದೌದು ಬಹಳ ದಿವಸ ಆಗಿತ್ತು. ಯಾಕಾಗಿ ಗೊತ್ತೇ? ಮನಸ್ಸಿನ ಚಿಂತೆಗಳು ದುಮ್ಮಾನಗಳು ದೂರವಾಯಿತು. ನನ್ನ ಚಿಂತೆಯನ್ನು ಬಿಡಿಸಿದಂತಹ ಗಂಡುಗಲಿ ಭೀಮಸೇನ ಎಂತಹ ಪರಾಕ್ರಮಿ. ಅಬ್ಬಾ, ನಾನಂದ್ರೆ ನಿಮಗೆ ಎಷ್ಟು ಪ್ರೀತಿ, ನಿಜವಾಗಿ ಇಂದ್ರ ಸಮಾನ. ಅದು ಹೆಂಗಸರೇ ಹಾಗೆ, ಯಾಕೆಂದ್ರೆ ಒಬ್ಬಳನ್ನೇ ಮದ್ವೆ ಆದವಳು ಗಂಡಸಿ ಗೊತ್ತಿರಲಿಲ್ಲ, ಹೆಂಗಸರೇ ಹಾಗೆ. ಅವ್ರು ಹೇಳದಕ್ ನಾವು ಹೂ ಹಾಕದ್ರ ಅಯ್ಯೋ ನೀವೇ ಇಂದ್ರ ನೀವೇ ಚಂದ್ರ ಅಂತ ಹೇಳುದು. ಹೂ ಅನ್ಲಿಲ್ವಾ ನಿಮ್ಗೆ ಕಟ್ಕೊಂಡು ನಾ ಸಾತ್ತೆ. ಅಯ್ಯೋ, ಸಂಸಾರ ಅಂದ್ರೆ ಹಾಗೆ. ಅದಲ್ಲ, ಕೀಚಕ ಇನ್ನು ಸಾಯಲಿಲ್ಲ, ಕೀಚಕ ವಧೆ ಆಗ್ಲಿಲ್ಲ. ಆದರೂ ನನಗೆ ಸಂತೋಷವಾಯಿತು. ಏಕೆಯಾಗಿ ಉಳಿದವರೆಲ್ಲ ಹೇಳುತ್ತಾರೆ ಕೆಲಸ ಮಾಡುವುದಿಲ್ಲ, ಕೆಲವರು ಕೆಲಸ ಮಾಡಿದ ಮೇಲೆ ಹೇಳ್ತಾರೆ. ಅದರಲ್ಲಿ ಭೀಮಸೇನ ಅಂತವನು ಆಡದೆ ಮಾಡುವ ರೂಢಿಯೊಳಗುತ್ತಮನು. ನೀವೀಗ ಹೇಳಿ ಆಯ್ತು ಕೀಚಕನನ್ನು ಕೊಲ್ಲುತ್ತೇನೆ ಎಂದು, ಇನ್ನು ಖಂಡಿತ ಅವನನ್ನು ಕೊಲ್ಲುತ್ತೀರಿ. ಆದ್ರಿಂದ ನಿರ್ಭೀತಿಯಲ್ಲಿ ಹೇಳ್ತೇನೆ, ಗಂಡರಲ್ಲಿ ಗಂಡ ಭೀಮ ಬರಾಬರಿ, ಕುನ್ನಿ ಕೀಚಕನ ಹೆಣ ನಾಯಿನರಿ. ನೆನಪಾಗೂ ಸಾಕು. ಹೌದಾ? ಅಲ್ಲದ ನರಿನಾಯಿ ಪಾಲು, ಮತ್ತೆ ಅದಕ್ಕೆ ಅಂತ್ಯ ಸಂಸ್ಕಾರವಿಲ್ಲ ಅದಕ್ಕೆ. ಆದ್ರೂ ಒಂದು ಏನು ಹೇಳ್ದಷ್ಟೇ, ಅವ ಬಲ್ಲಿಗೆ ಬರುವಾಗ ಮಾಡ್ಬೇಕು. ಹೌದಲ್ಲ? ಹಾಗಾದ್ರೆ ಹೋಗಿ ಅವನಿಗೆ ಹೇಳಿ ಬರ್ತೇನೆ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಹೋದೆ, ಕಂಡ್ಯಾ? ನಗಾಡದಂತೆ ಮಾಡಿದ್ದೇನೆ, ಹೇಳಿದ್ದೇನೆ. ಅದು ಈ ರಾತ್ರಿಯಲ್ಲಿ ಬಂದಿರ್ತಾನಂತೆ. ಹೌದು ಹೌದು, ಬರ್ತಾನಂತೆ. ಬರ್ತಾನಂತೆ. ಬಿಡು, ತಡ ಮಾಡುವುದಲ್ಲ. ಅವನ ನಾನು ಅಲ್ಲಿಗೆ ಹೋಗಿ ಅವನನ್ನ ಎಲ್ಲಿಗೆ ಹೋಗೋದಲ್ಲಿಗೆ? ನಾಟ್ಯ ಮಂದಿರಕ್ಕೆ. ಕೀಚಕನ ಹತ್ರ ಬರ್ತೇನಂತ ಹೇಳಿದ್ದು ನಾನು, ನೀವಲ್ಲ. ಈಗ ನೀವೇ ಹೋಗುದು. ಬಹಳ ತಾಳ್ಮೆ ಇದ್ದವ್ರು ಸಿಟ್ಟು ಬಹಳ ಕೆಟ್ಟದ್ದು. ಹೌದು. ನಿಮಗೆ ಸಿಟ್ಟು ಬರ್ದೆ ಯಾಕೆ? ಸಿಟ್ಟು ಬರ್ದೆ ಮತ್ತೆ ಗಂಡನ ಕೈಯಲ್ಲಿ ನಾನು ಇವತ್ತು ಅವನ ಹತ್ರ ಬರ್ತೆ ಹೇಳಿದ್ದೇನೆ ಅಂದ್ರೆ ಆ ಗಂಡ ಒಂದ ಬಾವಿ ಹಾರಬೇಕು, ಅದ್ರ ಮುಖ ಮಾಡಬೇಕು. ಗಂಡನೇ ನೀನು ಅಲ್ಲಿಗೆ ಹೋಗುತ್ತೆ ಹೇಳ್ಬೋದಾ? ಹೇಳ್ಬಹುದು, ಯಾಕಂದ್ರೆ ಅವ್ನು ಜಾಗ್ರತೆ ಮಾಡ್ಕೊಳ್ತಾನೆ. ಇದು ಹಾಗೆ ಜಾಗ್ರತೆ ಮಾಡಿಕೊಂಡು ಹೇಳಿದ್ದು ನಾನು. ಎಂತ ಜಾಗ್ರತೆ? ಕೀಚಕ ಸೈರಂದ್ರಿಗೋಸ್ಕರವಾಗಿ ಬರುವುದು. ಅಲ್ಲಿ ಭೀಮ ಇದ್ರೆ ಆಗುತ್ತದ? ಆಗುದು. ಅಲ್ಲಿಗೆ ಸೈರಂದ್ರಿಯೇ ಇರಬೇಕು. ಅಂದರೆ ನೀವು ನಾನಾಗಿ ಹೋಗಬೇಕು. ನಂಗೆ ಹೀಗೆ ಸೂಕ್ಷ್ಮ ಮಾತಲ್ಲ ಅರ್ಥ ಆಗುದಿಲ್ಲ. ನಮ್ದು ಏನು ಒಂದ್ ಸಣ್ಣ ದೊಡ್ಡ ಹೊಡೆತ ಅಷ್ಟೇ. ಈಗ ನೀವು ನಾನಾಗಬೇಕು. ಅದು ಹೇಗೆ ಸಾಧ್ಯವೇ? ಅಲ್ಲ, ಮತ್ತೆ ಅವ ಕೀಚಕ ಹೆಣ್ಣಿಗಾಗಿ ಬರುದಲ್ವಾ? ಹೌದು. ನೀವು ಹೆಣ್ಣಾಗಬೇಕು. ನಾ ಹೆಣ್ಣಾಗುವುದು ಹೇಗೆ? ಹೆಣ್ಣು ವೇಷವ? ಹೆಣ್ಣು ವೇಷ ಮಾಡ್ಬೇಕು. ಬೇಡ. ಎಂತದಕ್ಕೆ? ಆ ಹೆಣ್ಣು ವೇಷಕ್ಕೆ ಆಯುಷ್ಯವೇ ಇಲ್ಲ ಯಾವಾಗ. ಅದೆಲ್ಲ ಬೇಡ. ಅದೆಲ್ಲ ಬೇಡ ಅಲ್ಲ, ಏನೊಂದು 35-40 ವರ್ಷ ಕೊನೆಗೆಲ್ಲ ಚರಮಾಲ ಸುಕ್ಕಗಟ್ಟಿವಿ ಇನ್ನೂ ಇದ್ದಾನೆ ಅಂತ ಹೇಳ್ತಾರೆ. ಗಂಡು ವೇಷ ಆಗಲ್ಲ. ಆಚೆ ಈಚೆ 4 ಹೆಜ್ಜೆ ಹಾಕ್ರೆ ಸಾಕು. 67 ಹತ್ರ ಆದ್ರೂ ಒಂದು ಸ್ವರ ಇದ್ದೇ ವ್ಯವಹಾರ ಮಾಡುವವರಿದ್ದಾರೆ. ಬೇಕಾದದ್ದು ಗಂಡು ಅನ್ನೋದು ಬೇಕಾದ ಸ್ವರ, ಗಂಡು ಧ್ವನಿ. ಈಗ ಹೆಣ್ಣು ವೇಷಕ್ಕೆಲ್ಲ 35 ವರ್ಷ ತನಕ ಮಾತ್ರ ಅಲ್ಲ. ಅಷ್ಟೇ. ನಿಮ್ಗೆ ಗೊತ್ತಿಲ್ಲ, ಹೆಣ್ಣು ವೇಷದ 35, ಈಗ ಗಂಡು ವೇಷಕ್ಕೆಲ್ಲ 60-70 ಆದ್ರೂ ಸಂಪಾದನೆ ಮಾಡಿಕೊಳ್ತಾರಲ್ವ? ಗಂಡು ವೇಷದವರೆಲ್ಲ 70 ವರ್ಷ ಆದ್ರೂ ಎಷ್ಟು ಸಂಪಾದನೆ ಮಾಡ್ತಾರೋ, ಹೆಣ್ಣು ವೇಷದವರು 35ರೊಳಗೆ ಅಷ್ಟು ಸಂಪಾದನೆ ಮಾಡಿ ಇಡ್ತಾರೆ. ಗೊತ್ತಿಲ್ಲ ನಿಮ್ಗೆ? ಸಾಧ್ಯತೆ ಉಂಟು. ಹೌದಾ? ಯಾಕೆಂದ್ರೆ ನೋಡುವವರು ಹೆಣ್ಣೆ ಅಂತ ತಿಳ್ಕೊಂಡ್ ಬಿಡ್ತಾರೆ. ಹಾಗಾಗಿ ಹಾಗಲ್ಲ, ಅಷ್ಟು ಬೇಡಿಕೆ ಉಂಟಂತ ಹೇಳಿದ್ರೆ ಇರಲಿ. ನಿಮಗೆ ಹೆಣ್ಣು ವೇಷವನ್ನು ನಾ ತೊಡಿಸುತ್ತೇನೆ. ಭೀಮ ಭಾಮಿನಿ ಆಗುವುದು. ಹೌದಾ? ಮೊದಲು ತಲೆ ಬಾಚಬೇಕು. ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒಂದು ಚಂದ. ಅಯ್ಯೋ ದೇವ್ರೆ, ತಲೆಯಲ್ಲಿ ಇಷ್ಟು ಸಿಕ್ಕುಗಟ್ಟಿದೆ. ಒಂದು ಎಣ್ಣೆ ಹಾಕ್ಲಿಕ್ಕೆ ಆಗುದಿಲ್ವಾ? ಎಣ್ಣೆ ಹಾಕಿದ್ರೆ ಮತ್ತೆ ಹೇಳಿಸ್ಕೊಳ್ದು ಯಾರಿಗೆ ಬೇಕಾದ್ರೆ. ಅಲ್ಲ, ಅಡುಗೆ ಕೋಣೆಗೆ ಅಷ್ಟು ಡಬ್ಬಿ ಎಣ್ಣೆ ಬರ್ತದಪ್ಪ. ಪೂರ್ತಿ ಬಟ್ರೆ ಖರ್ಚು ಮಾಡಿದ್ರು ಅಂತ ಹೇಳಿಸ್ಕೊಳ್ಬೇಕು. ಹೌದಾ? ತಡೀರಿ, ಎಣ್ಣೆ ಹಾಕುತ್ತೇನೆ, ತಟ್ಟುತ್ತೇನೆ. ನಿದ್ದೆ ಮಾಡಬೇಡಿ. ಅಲ್ಲ, ಬಂದು ಹೋಗ್ತದೆ ಅದು. ಹೆಂಡತಿ ತಲೆ ಮೇಲೆ ಕೈ ಹಾಕಿ ಎಣ್ಣೆ ತಟ್ಟಿದ್ರೆ ಸಾಕಲ್ಲ ನಿಮಗೆ? ಎಷ್ಟು ದಿವಸ ಆಯ್ತು ತಲೆ ತಟ್ಟದೆ. ಹೌದೌದೌದು. ಹೌದಾ? ಇದು ತಲೆ ಕೂದಲು ಬಾಚಿದ್ದೇನೆ, ಮುಂದಲೆ ತೆಗೆದಿದ್ದೇನೆ. ಸರಿ. ಹಣೆಗೆ ತಿಲಕವನ್ನು ಇರಿಸಿದ್ದೇನೆ. ಕೇಶಾಲಂಕಾರ ಆಯ್ತು. ಈಗ ಸೀರೆ ಉಡಬೇಕಾ ಬೇಡವಾ?
ಸೀರೆ ಆಗಬೇಕಲ್ಲ. ಉಡಿಸುವುದೇ ನನಗೇನು ಗೊತ್ತಿಲ್ಲ. ಅಲ್ಲ ಉಡಿಸ್ತೇನೆ, ಹೌದು. ನಿಮಗೆ ಸೀರೆ ಬೇಕು ಅಂತಂದ್ರೆ ಯಾವ ಜವಳಿ ಅಂಗಡಿಗೆ ಹೋಗುದಪ್ಪ ಈಗ ನಾವು? ಯಾಕೆ ನಿಮ್ಮ ಅಳತೆಯ ಸೀರೆ ಸಿಕ್ಕುದೇ ಕಷ್ಟ. ಒಂದ್ 2-3 ಸೇರ್ಸೆ. ಅಷ್ಟೇ 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 ಅಷ್ಟೇ. ತಡಿ 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 ತಡಿ. ಉಡಿ ಉಡಿ. ನಾನು ತಿಳಿಯುತ್ತೇನೆ ಎಲ್ಲ ಅಷ್ಟೇ. ಮಾತೊಬ್ಬರೇ ಮಾಡಿ ಆಯ್ತು, ಮಾಡ್ತೇನಪ್ಪ. ಅದಕ್ಕೇನು. ತಡಿ ತಡಿ ತಡೀರಿ. ಆ ಕೈ ಎತ್ತಿ, ಈ ಕೈ ಎತ್ತಿ. ನೀವು ಹಾಗೆ ಸೀರೆ ಉಡುವಾಗ 2 ಕೈ ಎತ್ತುವುದಾ? ಅಯ್ಯೋ, ಮತ್ತೊಬ್ಬರು ಉಡಿಸುವಾಗ ಕೈ ಎತ್ತಬೇಕು. ಹಾಗೆ ಹೌದೌದು. ನಾವು ಉಟ್ಟುಕೊಳ್ಳುವಾಗ ಬೇಕು ಅಂತಿಲ್ಲ, ಅದು ಬೇಕಾದ ಹಾಗೆ ತಿರುಗುತ್ತದೆ. ನಮಗೆ ಉಡ್ಲಿಕ್ಕೆ ಬರುದಿಲ್ಲ. ಹೌದೌದು, ಬರುದಿಲ್ಲ ಬರುದಿಲ್ಲ. ತಡೀರಿ, ಹಾಗೆ ಇರ್ಲಿ. ತಡಿ ತಡಿ ತಡಿ. ಬೇರೆಗೆ ಹಾಕಬೇಕಾ ಬೇಡ? ಚೆನ್ನಾಗಿ ಸೀರೆ ಉಡಬೇಕು, ಚಂದ ಆಗ್ಬೇಕು. ಮತ್ತೆ ಹೆಣ್ಣು ವೇಷ ಅಂತ ಹೇಳಿದ್ರೆ ಎಷ್ಟು ಚಂದ ಆಗ್ಬೇಕು. ಹೌದು ಹೌದು ಹೌದು. ಅದರಲ್ಲಿ ಭೀಮನ ಬಾಮಿನಿ, ಮತ್ತೆ ಭೀಮನ ಕಾಮಿನಿ, ಭೀಮನನ್ನು ಭಾಮಿನಿ ಮಾಡು. ಹೌದು. ತಡಿ ಓಯ್, ಆ ಹೊಟ್ಟೆ ಸಣ್ಣದು ಮಾಡಿ. ನಿಮ್ಗೆ ಒಂದು ಮಾತಿಲ್ಲ, ಎಂತ 9 ತಿಂಗಳು ದೊಡ್ಡ ಆಗುದು, ಕೊನೆಗೆ ಸಣ್ಣ ಆಗುದು ನಮ್ಮ ಹೊಟ್ಟೆ ಅಲ್ಲ, ನಿಮ್ಮ ಹೊಟ್ಟೆ ಮಾತ್ರ. ಅಲ್ಲ, ಮತ್ತೆ ಇಷ್ಟು ದೊಡ್ಡ ಹೊಟ್ಟೆಗೆ ನೆರಿಗೆ ಸಿಕ್ಕಿಸುವುದು ಹೇಗಪ್ಪ ಅದು? ಹೇಗಾರು ಶಿಕ್ಷೆ ಅವಿ ಎಲ್ಲ ನೋಡ್ತಾನೆ. ತಡೀರಿ ತಡೀರಿ. ಒಂದ್ ಕೆಲಸ, ಉಸಿರೊಳಗೆ ಹೇಳ್ಕೊಳ್ಳಿ. ಅದು ಎಂತ ಸೊಪ್ಪಿನೋರಿಯನೇ? ಅಲ್ಲ, ಹಾಗಲ್ಲ, ಅದು ಆಗಬೇಕಾ ಬೇಡವಾ? ಕೈ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ. ತಡೀರಿ. ಎಂತ ಆಯ್ತು ಹೇಳೆ? ಅಲ್ಲಿ ಅಡಿಗೆ ಕೋಣೆಯಲ್ಲಿ ಪದಾರ್ಥಕ್ಕೆ ಕುಂಬಳಕಾಯಿ ಬಂದಿದ್ಯಾ? ಇರಬಹುದು. ಅಲ್ಲ, ನಿಮ್ಮ ಅಳತೆಗೆ ಕುಂಬಳಕಾಯಿ ಸಾಕಾಗುದಿಲ್ಲ, ಅಕ್ಕಿ ಮುಡಿಯೇ ಬೇಕು ನಿಮಗೆ 2. ಬೇಡ ಬೇಡ, ಎಂತದು ಬೇಡ. ಸಾಕು, ಇಷ್ಟೇ ಇಷ್ಟು ಸಾಕು. ಅಲ್ಲ, ಆಗ್ಲ ಅಂದ್ರೆ ಅದನ್ನ ನಿಲ್ಸ್ಲಿಕ್ಕೆ ಕುಪ್ಪಸ. ಕುಪ್ಪಸ ಕುಪ್ಪಸ ಬೇಡ. ಯಾಕೆ? ರಾತ್ರಿ ಎಲ್ಲ ಕುಪ್ಪಸ ಎಂತದೆ? ಹೌದಾ? ಮೀಸೆ ಮೀಸೆಗಿರಿ ಮೀಸೆಗಿರಿ. ನಿನ್ನ ಹೆಣ್ಣು ವೇಷ ಬೇಡ, ಎಂತದ್ದು ಬೇಡ. ಬಿಸಾಡ್ಬಿಡ್ತೇನೆ. ಎಂತದಕ್ಕೆ ಮತ್ತೆ ಮೀಸೆ ಇಟ್ಟು ಹೆಣ್ಣು ವೇಷ ಎಂತದದು? ಇದ್ದದ್ದೇ ಗೊತ್ತಿಯೋದು ಒಂದಯ್ಯ ಮೀಸೆ. ಈಗ ಮೀಸೆ ಎಲ್ಲ ನಾ ತೆಗೆಮಲ್ಲ. ಹೌದಾ? ವೇಷ ಮಾಡದಿದ್ರು ಆದಿ. ತಡೀರಿ 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 ತಡೀರಿ. ಒಂದು ಕೆಲಸ ಮಾಡು. ತಡೀರಿ 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 ತಡೀರಿ. ಅಯ್ಯೋ ತಡೀರಿ. ನೋಡಿ, ಮುಸ್ಕ ಹಾಕಿದ್ರೆ ಗೊತ್ತೇ ಆಗುದಿಲ್ಲ. ನೋಡಿ, ಮೀಸೆ ಇದ್ದದ್ದು ಗೊತ್ತಾಗುದಿಲ್ಲ. ಓ, ನನಗೆ ಈಗ ಹೊಳೆಯಿತು. ಎಂತದ್ದು? ಯಾವ ಹೆಂಗುಸು ಹೀಗೆ ಮಾಡ್ಕೊಂಡು ಬರ್ತಾಳೋ ಅವಳಿಗೆ ಒಳಗೆ ಮೀಸೆ ಇದೆ ಅಂತ ಅರ್ಥ. ಅದಕ್ಕೆ ಇರಬೇಕು, ಮುಸುಕ ಹಾಕಬಾರ್ದು ನಿಷೇಧ ಅಂತ ಹೇಳಿದಾಗ ಜಗಳ ಮಾಡುದು. ಹಾಗೆ ಹಾಗೆ ಹಾಗೆ. ಅದಲ್ಲ 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 ಅದಲ್ಲ. ಮುಸುಕ ಹಾಕಿದ್ರೆ ಗೊತ್ತಾಗುದಿಲ್ಲ. ಈಗ ಹೆಣ್ಣು ವೇಷ ಆಯ್ತು, ಈಗ ಕೀಚಕನ ಹತ್ರ ಹೋಗ್ಬೇಕಲ್ಲ. ಅಷ್ಟು ದೊಡ್ಡ ದೊಡ್ಡ ಹೆಜ್ಜೆ ಇಟ್ರೆ ಅದು ಸೀರೆ ಉಳಿಯುತ್ತದೆ. ಸೀರೆ ನನ್ನ ಸಣ್ಣ ಹೆಜ್ಜೆ ಇಡ್ಲಿಕ್ಕೆ ಬರುವುದಿಲ್ಲ. ಹಾಗಲ್ಲ, ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಬೇಕು. ಅದ ಹೇಗೆ? ಹೆಣ್ಣು ನಡೆಯುವ ಹಾಗೆ ನಡಿಬೇಕು. ನಂಗೆ ಗೊತ್ತಿಲ್ಲ, ನಾನು ಹೇಳಿಕೊಡ್ತೇನೆ. ಸರಿ ನೋಡಿ, ಆಮೇಲೆ ಹಾಗೆ ನಡಿಬೇಕು. ನಾನು ಕೀಚಕನ್ನು ಕೊಲ್ಲುವುದು ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಎಲ್ಲರೂ ಮುಸುಳಡಿಯಾಗಿ ಬಿದ್ರೆ ಆಗ್ಬೇಕು ನಿಮಗೆಲ್ಲ. ನಿಮಗೆ ಸೀರೆ ಉಡೋದು ಸ್ವಲ್ಪ ತಡ ಆದ್ರೆ ಎಲ್ಲಾದ್ರೂ ಹೊರಡುವಾಗ ಆಗ್ಲಿಲ್ವೇನೆ, ಇನ್ನು ಸೀರೆ ಒಟ್ಟು ಆಗ್ಲಿಲ್ವೇನೆ? ನೀವು ಗಂಡಸರೆಲ್ಲ ಬೊಬ್ಬೆ ಹೊಡಿತೀರಿ. ಸೀರೆ ಒಟ್ಟು 4 ಹೆಜ್ಜೆ ಹಾಕಿ ಗೊತ್ತಾಗುತ್ತದೆ ನಿಮಗೆ. ನೋಡು. ನಡಿ. ಈಗ ಕೀಚಕ ಬಂದಾಗ ಮಾತಾಡಿಸ್ಬೇಕಾ ಬೇಡವಾ? ಇಷ್ಟು ಬೊಬ್ಬೆ ಹಾಕಿದ್ರೆ ಕೀಚಕ ವಿರಾಟನಗರ ಬಿಟ್ಟು ಓಡಿಯಾರು. ಒಂದು ಹೆಣ್ಣಿನ ಧ್ವನಿ ಹೀಗ ಹೇಗೆ? ಅದಕ್ಕೆ ಒಂದು ಹೆಣ್ಣು ಧ್ವನಿಯಲ್ಲಿ ಮಾತಾಡಬೇಕು. ಹೇಗೆ? ಈಗ ನಿಮಗೆ ಹೆಣ್ಣು ಧ್ವನಿ ಇಲ್ಲ. ಹಾ, ಮೂಗಲಿ ಮೂಗಲಿ ಮಾತಾಡಿ. ಓ, ಹೆಂಗಸರೆಲ್ಲ ಮೂಗಲು ಮಾತಾಡುವುದಾ? ಹೆಣ್ಣು ಧ್ವನಿಗೆ ನಾ ಹೇಳಿಕೊಡ್ತೇನೆ. ಕೀಚಕ, ಪ್ರಿಯತಮ, ನಿನಗಾಗಿ ಬಂದಿದ್ದೇನೆ ಕೀಚಕ. ಬಾ ಪ್ರಿಯತಮ. ಕಷ್ಟವೇ. ಕೀಚಕ, ಎಷ್ಟು ದಿವಸ ಆಯ್ತು ನಿನ್ನ ನೋಡದೆ. ಇಲ್ಲೊಬ್ಬಳು ಸಖಿ ಇದ್ಲ, ಹಾಗೆ ಮಾತಾಡೋಳು. ಕಾಣುವ ತವಕ, ಎಲ್ಲಿದ್ದೀಯಾ ಬಾರೋ. ಸಾಕು ಸಾಕು, ಇಷ್ಟು ಮಾತಾಡಿದ್ರೆ ಅಲ್ಲಿ ಬಿದ್ದು ಬಿಡ್ತಾನೆ. ಇದು ಮುತ್ತಿನ ಆರತಿಯನ್ನು ಬೆಳಗಿದ್ದೇನೆ, ಸೀಸೆಯನ್ನು ಇತ್ತಿದ್ದೇನೆ. ಹೋಗಿ ಬನ್ನಿ ಪ್ರಭು. ಅದೇ ಹೆಣ್ಣು ಹೋದಾಗೆ ಹೋಗ್ಬೇಕು ನೀವು. ಹೌದು.
ಅಮಾವಾಸ್ಯೆ, ಬೆಳಗಾದರೆ ಯಾರಾದರೂ ಬಂದು ಅವರಿಗೆ ಗೊತ್ತಾಗಬಾರದು. ಅದಕ್ಕಾಗಿ ಕರ್ರಗಳನ್ನ ತಿರುವಿ ಕಾಲನ್ನ ಮುರಿದು ಒಂದು ಮುದ್ದೆ ಮಾಡಿ ಅದರಲ್ಲಿ ಅವನ ತಲೆಯನ್ನು ಸಿಕ್ಕಿಸಿ ಬಿಸಾಡಿದ್ದೇನೆ. ಕೊಲೆ ಮಾಡದ್ದು ಗೊತ್ತಾಗಬಾರ್ದು. ಬೆಳಗಾಗುವುದರೊಳಗೆ ಅಡುಗೆ ಮನೆ ಸೇರ್ಕೊಳ್ತೀನಿ.